ಶ್ರೀಮದ್ ಭಾಗವತ ಪ್ರವಚನ ಸಪ್ತಾಹದ 5ನೇ ದಿನವಾದ ಇಂದು ಪ್ರವಚನಕ್ಕಾಗಿ ವೇದಿಕೆಯಲ್ಲಿ ಆಸೀನರಾಗಿರುವ ಆಚಾರ್ಯರಿಗೆ ಪ್ರಥಮವಾಗಿ ವಂದಿಸುತ್ತಾ ಅವರನ್ನು ಈ ದಿನದ ಪ್ರವಚನ ನಡೆಸಿಕೊಡುವರೆ ವಿನಂತಿಸಿಕೊಳ್ಳುತ್ತಿದ್ದೇವೆ. ಹಾಗೆ ಆಸ್ತಿಕ ಬಂಧುಗಳಾದ ತಮಗೂ ಸ್ವಾಗತವನ್ನು ಬಯಸುತ್ತಾ ಈ ದಿನದ ಪ್ರವಚನವನ್ನು ಆರಂಭಿಸುವುದಕ್ಕೆ ದೀಪ ಬೆಳಗಿಸುವ ಮೂಲಕ ಆರಂಭಿಸುವುದಕ್ಕೆ ಕೆಲವೊಂದು ಹಿರಿಯರನ್ನು ನಾವು ವಿನಂತಿಸಿಕೊಂಡೆವು. ಅವರು ಪ್ರೀತಿಯಿಂದ ಒಪ್ಪಿಕೊಂಡು ಈಗಾಗಲೇ ನಮ್ಮ ಜೊತೆಗಿದ್ದಾರೆ. ಅವರು ವೇದಿಕೆಗೆ ಬಂದು ಈ ದಿನದ ಪ್ರವಚನಕ್ಕೆ ದೀಪ ಪ್ರಜ್ವಲನೆಗೊಳಿಸುವ ಮೂಲಕ ಚಾಲನೆಯನ್ನು ನೀಡಬೇಕು ಎಂದು ವಿನಂತಿಸಿಕೊಳ್ಳುತ್ತಿದ್ದೇವೆ. ಅವರ ಹೆಸರು ಈ ರೀತಿ ಇದೆ: ಬಾಲಕೃಷ್ಣ ಆಚಾರ್ ಕಾರಿಂಜೆ ಇವರು, ಹಾಗೆ ನಾಗೇಶ್ ತಂತ್ರಿಗಳು, ಹಾಗೆ ಸುಧಾಕರ ನಿಡ್ವಣ್ಣಾಯರು, ಈ ಮಹಾವಿಷ್ಣು ದೇವಸ್ಥಾನದ ಅರ್ಚಕರಾದಂತಹ ಸದಾಶಿವ ಹೊಳ್ಳರ್. ತಾವು ದಯವಿಟ್ಟು ವೇದಿಕೆಗೆ ಬಂದು ಈ ದೀಪ ಪ್ರಜ್ವಲೆಯನ್ನು ಮಾಡುವ ಮೂಲಕ ಈ ದಿನದ ಸಪ್ತಾಹಕ್ಕೆ ಆರಂಭವನ್ನು ನೀಡಬೇಕು ಅಂತ ವಿನಂತಿಸಿಕೊಳ್ಳುತ್ತಿದ್ದೇವೆ. ಹಿರಿಯರಿಗೆ ಹಾಗೆ ಈ ದಿನದ ಪ್ರವಚನ ಪ್ರಾಯೋಜಕರಾದಂತಹ ಶ್ರೀಮತಿ ಸಪ್ನಾ ಮತ್ತು ಶ್ರೀ ಪ್ರಕಾಶ್ ಪುತ್ತೂರಾಯ ಆಲಡ್ಕ, ಇವರ ಮಾತೃಶ್ರೀ ಮಹಾಲಕ್ಷ್ಮಿ ಅಮ್ಮನವರು ವೇದಿಕೆಗೆ ಬಂದು ಆಚಾರ್ಯರಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಈ ದಿನದ ಪ್ರವಚನವನ್ನು ನಡೆಸಿಕೊಡಬೇಕೆಂದು ಪ್ರಾರ್ಥಿಸುವಂತೆ ವಿನಂತಿಸುತ್ತಿದ್ದೇವೆ. ನಮ್ಮಲ್ಲಿರುವ ಮೊಬೈಲ್ ಫೋನ್ಗಳನ್ನು ಸೈಲೆಂಟ್ ಮೋಡ್ ಅಥವಾ ಏರ್ಪ್ಲೇನ್ ಮೋಡ್ನಲ್ಲಿ ಇರಿಸುವ ಮೂಲಕ ಪ್ರವಚನದ ಸಂದರ್ಭದಲ್ಲಿ ಅಡಚಣೆ ಆಗದಂತೆ ಸಹಕರಿಸಬೇಕು ಅಂತ ವಿನಂತಿ. ಹಾಗೆ ಕೆಲವು ಸಲ ಏನಾಗ್ತದೆ ಅಂತ ಹೇಳಿದರೆ, ನಾವು ಈ ವಿಚಾರವನ್ನು ಹೇಳುವ ಸಂದರ್ಭದಲ್ಲಿ ಕೆಲವರು ಬಂದಿರೋದ್ರ ಆನಂತರ ಬರ್ತಾರೆ. ದಯವಿಟ್ಟು ತಡವಾಗಿ ಬಂದವರು ನಿಮ್ಮ ಬಳಿ ಕೂತಿದ್ರೆ ಅವರ ಹತ್ರ ಆ ಒಂದು ಸೂಚನೆಯನ್ನು ಕೊಟ್ಟು ನಿಮ್ಮ ಮೊಬೈಲ್ ಫೋನನ್ನು ಸೈಲೆಂಟ್ ಮಾಡಿ ಅಂತ ಹೇಳಿ ಈ ಪ್ರವಚನಕ್ಕೆ ಸಹಕರಿಸಬೇಕು ಅಂತ ವಿನಂತಿಸ್ತಿದ್ದೇವೆ. ಹಾಗೆ ಆಚಾರ್ಯರು ಹೇಳಿರುವಂತೆ ಆನ್ಲೈನ್ ಕ್ಲಾಸ್ಗಳನ್ನು ನಡೆಸುವುದಕ್ಕಾಗಿ ಅಲ್ಲಿ ಯಾರಿಗೆ ಆಸಕ್ತಿ ಇದೆ ಅವರು ಆನ್ಲೈನ್ ಕ್ಲಾಸ್ಗಳನ್ನು ನಡೆಸಲಿಕ್ಕಿದ್ದಾರೆ. ಮುಂದಕ್ಕೆ ಅವರನ್ನು ಸಂಪರ್ಕಿಸುವುದಕ್ಕೋಸ್ಕರ ಅಲ್ಲಿ ಒಂದು ಪುಸ್ತಕ ಇಟ್ಟಿದ್ದೇವೆ ನಾವು. ಅದರಲ್ಲಿ ನಿಮ್ಮ ಹೆಸರು ಮತ್ತು ಮೊಬೈಲ್ ನಂಬರ್ ಇದನ್ನು ನೋಂದಾಯಿಸುವ ಮೂಲಕ ತಾವು ಮುಂದಕ್ಕೆ ಅವರ ಆನ್ಲೈನ್ ಕ್ಲಾಸ್ಗಳಲ್ಲಿ ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಳುವುದಕ್ಕೆ ಇಲ್ಲಿ ಅವಕಾಶ ಇದೆ. ದಯವಿಟ್ಟು ಈ ವಿಚಾರವನ್ನು ತಮ್ಮ ಗಮನಕ್ಕೆ ತರುತ್ತಿದ್ದೇನೆ. ಈಗ ವೇದಿಕೆ ಆಚಾರ್ಯರಿಗೆ ವಂದನೆಗಳು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ
ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಬ್ರಹ್ಮಾಂತ ಗುರವಃ ಸಾಕ್ಷಾತ್ ಇಷ್ಟಂ ದೈವಂ ಶ್ರಿಯಃ ಪತಿಃ. ಆಚಾರ್ಯಾಃ ಶ್ರೀಮದಾಚಾರ್ಯಾಃ ಸಂತು ಮೇ ಜನ್ಮ ಜನ್ಮನಿ. ಶಾರದಾ ಭವವಾರಾಶೇಃ ಪಾರದಾ ವರದಾ ಸತಾಂ. ನೀರದಾ ಬಹರೇರ್ಜ್ಞಾನ ಸಾರದಾ ಪಾತು ಸರ್ವದಾ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ. ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್. ಭಕ್ತಾನಾಂ ಮಾನಸಾಂ ಭೋಜಭಾನವೇ ಕಾಮಧೇನವೇ. ನಮತಾಂ ಕಲ್ಪತರವೇ ಜಯೀಂದ್ರಗುರವೇ ನಮಃ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ. ಶ್ರೀರಾಘವೇಂದ್ರಗುರವೇ ನಮೋತ್ಯಂತದಯಾಲವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ. ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಳಾನಿ ಭವಂತು. ಸಮ್ಯಕ್ ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ಕಲಿಕೃತನಿಖಿಲ ಕಲ್ಮಷಾಪನೋದನ ಪಟುತರೆ. ಶ್ರೀಮದ್ಭಾಗವತೆ ಮಹಾಪುರಾಣೇ ಅದ್ಯ ಕಥಾನುವಾದೇ ಕಿಂಚಿತ್ ಪೂರ್ವಕಥಾನುವಾದಃ. ಹರಿ ಓಂ ಹರಿ ಓಂ ಹರಿ ಓಂ. ಶುಕಮುನಿಗಳು ಪರೀಕ್ಷಿತ ರಾಜರಿಗೆ ಕೃಷ್ಣನ ಅವತಾರದ ಸಂಭ್ರಮದ ಉತ್ಸವದ ಕಥೆಯನ್ನು ಹೇಳಿದ್ದಾರೆ. ಕೃಷ್ಣನ ಅವತಾರದ ಉದ್ದೇಶ ಏನು ಅನ್ನುವುದನ್ನು ಹರಿವಂಶ ಪುರಾಣದಲ್ಲಿ ತಿಳಿಸಿದ್ದಾರೆ. ರಾಮನ ಅವತಾರದಲ್ಲಿ ಯಾವ ದೇವತೆಗಳು ಭೂಮಿಗೆ ಬಂದಿದ್ದಾರೆ ಅಥವಾ ಭೂಲೋಕದಲ್ಲಿರುವ ಸಜ್ಜನರ ಸಾಧನೆಗಳೇನಿದೆ ಅದೆಲ್ಲವೂ ಅರ್ಧವಾಗಿತ್ತಂತೆ, ಪೂರ್ಣ ಸಾಧನೆ ಆಗಿರಲಿಲ್ಲ. ಅದನ್ನು ಪೂರ್ಣ ಮಾಡಲಿಕ್ಕೋಸ್ಕರನೇ ಆದ ಅವತಾರ ಕೃಷ್ಣಾವತಾರ. ಹೀಗಂದ ಮಾತ್ರಕ್ಕೆ ರಾಮನ ಅವತಾರ ಅಪರಿಪೂರ್ಣ ಅಂತ ಅರ್ಥ ಅಲ್ಲ. ರಾಮನ ಜೊತೆಗೆ ಬಂದವರ ಸಾಧನೆ ಅಪರಿಪೂರ್ಣ ಅಂತ ಅರ್ಥ. ಸ್ವಲ್ಪ ರಾಮಾವತಾರದಿಂದ ಕೃಷ್ಣಾವತಾರಕ್ಕೆ ಸಂಬಂಧ ಇದೆ. ರಾಮಾವತಾರದಲ್ಲಿ ಬಂದವರು ಯಾರು? ರಾಮನ ಜೊತೆಗೆ ಬಂದವನು ಭರತ, ಲಕ್ಷ್ಮಣ, ಶತ್ರುಘ್ನ. ಈ 3 ಜನ ತಮ್ಮಂದಿರು ರಾಮನಿಗೆ. ಅದರಲ್ಲಿ ಏನು ಲಕ್ಷ್ಮಣ ಇದ್ದಾನೆ, ಅವನು ರಾಮದೇವರಿಗೆ ತುಂಬ ಸೇವೆಗಳನ್ನು ಮಾಡಿ 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 ಒಂದು ದಿನ 14 ವರ್ಷದ ವನವಾಸದ ಮುಕ್ತಾಯದ ಸಂದರ್ಭದಲ್ಲಿ ಮನೆಗೆ ಬಂದವ ಹೇಳಿದ, ಅಬ್ಬ ಅವಂಜಿ ಮುಗಿನ ಅಂತ. ಕೆಲವರು ಹಾಗೆ ಹೇಳುವುದುಂಟು. ಅದೊಂದು ಉಪವಾಸ ಮಾರಾಯರೆ ಬಂತು, ಇನ್ನು 15 ದಿನ ಆ ಮಾರಿಯ ಕಾಟ ಇಲ್ಲ, ಮುಗೀತು. 15 ದಿನ ಫಸ್ಟ್ ಕ್ಲಾಸ್ ಊಟ ಮಾಡ್ಬೋದು. ಮತ್ತೆ ಉಪವಾಸ ಬಂದಾಗ ಮನಸ್ಸು ಬೈಯುತ್ತೆ, ಬಾಯಿ ಬೈಯೋದಿಲ್ಲ, ಭಯ. ಅದು ಮುಗಿದ ಮೇಲೆ ಅಬ್ಬ ಮುಗಿನ. ಕೆಲವರಿಗೆ ಹಾಗೆ ಪ್ರವಚನ, ಮುಗಿನ. ಯಾರು ಇಲ್ಲಿ ಹಾಗೆ ಹೇಳಲಿಲ್ಲ, ಹಾಗೆ ಅಂದ್ಕೊಳ್ಬಾರ್ದಂತೆ. ಒಳ್ಳೆ ಕೆಲಸ ಮಾಡಿ ಅಬ್ಬ ಸಾಕಾಯಿತು ಅವಂಜಿ ಮುಗಿನ ಹಾಗೆ ಹೇಳಿದರೆ ಮಾಡಿದ ಫಲ ಎಲ್ಲ ನಾಶ ಆಗುತ್ತೆ. ಲಕ್ಷ್ಮಣ ಅನುಭವಿಸಿದ್ದೇ ಅದನ್ನು. ಲಕ್ಷ್ಮಣ ಮೂಲದಲ್ಲಿ ಅವನು ಶೇಷಾವತಾರಿ, ಶೇಷನ ಅವತಾರ ಅವನದ್ದು, ಲಕ್ಷ್ಮಣನದ್ದು. ರಾಮದೇವರ ಸೇವೆ ಮಾಡಿ ಆಯಾಸ ಅಂತ ಒಂದು ಕ್ಷಣ ಭಾವಿಸಿದ. 14 ವರ್ಷ ಕಾಡಿನಲ್ಲಿ ನಿದ್ರೆ ಮಾಡಲಿಲ್ಲ, ಸರಿಯಾದ ಆಹಾರ ಸಿಗಲಿಲ್ಲ. ಅಂತೂ ಮುಗೀತು, ಆ ಕೆಲಸ ಮುಗೀತು, ಇನ್ನು ಅರಮನೆಯಲ್ಲಿ ಆರಾಮಾಗಿರ್ಬೋದು ಅಂತ ತನ್ನ ಅಭಿಪ್ರಾಯ ಹೇಳುವುದು ರಾಮನಿಗೆ ಕೇಳಿಸ್ತು. ಅದೇ ರಾಮನೇ ಕೃಷ್ಣನಾಗಿ ಬಂದ, ಅದೇ ಲಕ್ಷ್ಮಣನೇ ಕೃಷ್ಣನಿಗೆ ಅಣ್ಣನಾಗಿ ಬಲರಾಮನಾಗಿ ಬಂದ.
ಅವಾಗವಾಗ ಕೃಷ್ಣ ಏನು ಮಾಡ್ತಾ ಇದ್ದ? ಓ ಬಲರಾಮ, ಇಲ್ಲಿ ನಿಲ್ಲು ಅನ್ನೋದು ನಮಸ್ಕಾರ ಮಾಡೋದು. ಯಾಕೆ? ಹಿಂದಿನ ಜನ್ಮದಲ್ಲಿ ನಮಸ್ಕಾರ ಮಾಡಿದೆ ಲಕ್ಷ್ಮಣನಾಗಿ, ಅಣ್ಣ ಅಣ್ಣ ಅಂತ, ತೆಗೆದುಕೋ, ವಾಪಸ್ ತೆಗೆದುಕೋ. ಇದನ್ನು ದಾಸರು ಹೇಳ್ತಾರೆ, ಮುಯ್ಯಿಗೆ ಮುಯ್ಯಿ ತೀರಿತು ಅಂತ. ಅಲ್ಲಿಗೆ ಕೊಟ್ಟು ಮುಗಿಸಿಬಿಡ್ತಾನೆ. ತುಂಬ ಪುಣ್ಯದ ಮೊತ್ತ ಇತ್ತು, ಅದನ್ನು ಮನಸ್ಸಿನಲ್ಲಿ ನೊಂದುಕೊಂಡಿದ್ದಕ್ಕೆ ಆ ಪುಣ್ಯದ ಮೊತ್ತ ಕಡಿಮೆ ಆಯಿತು. ಕಡಿಮೆ ಮಾಡಬೇಕಾಗಿದೆ ದೇವರಿಗೆ. ಪುಣ್ಯ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಸಿಕ್ಕಾಪಟ್ಟೆ ಇನ್ಲೀಗಲ್ಲಾಗಿ ಹಣ ಸಂಪಾದನೆ ಮಾಡಿದವರಿಗೆ ಹೊಸದಾಗಿಲ್ಲ ED DD ಎಲ್ಲ ಉಂಟಲ್ಲೋ ಈಗ, ಸಿಕ್ಕಾಪಟ್ಟೆ ಅಟ್ಯಾಕ್ ಮಾಡ್ತಾರೆ. ಹಾಗೆ ಪುಣ್ಯ ಜಾಸ್ತಿ ಆದರೆ, ಇನ್ನು ನೀವ್ಯಾರು ಹಾಗೆ ಎಣಿಸಬೇಡಿ, ನಾವು ಮಾಡುವುದು ಪಾಪಕರ್ಮವೇ ಜಾಸ್ತಿ. ಅದಕ್ಕೆ ನೋಡಿ ನಮ್ಮಲ್ಲೊಂದು ವಾಡಿಕೆ ಇದೆ, ಆಕಳನ್ನ ಸುಂಡ ಪಾಪ ಅಂತ ಸೋಜುಣು ಅಂತ. ಯಾರಿಗೂ ಪುಣ್ಯ ಅಂತ ಕಾಣುವುದೇ ಇಲ್ಲ, ಪಾಪವೇ ತೋರೋದು. ಅಂದರೆ ಮನುಷ್ಯರಲ್ಲಿ ಇಷ್ಟು ಪಾಪಗಳ ಮಾಡಿದ್ದೇ ಸಾಕು ಅಂತ. ನಾವು ಮಾಡೋದು ಪಾಪಗಳನ್ನೇ ಜಾಸ್ತಿ, ಪುಣ್ಯದರ ಬಗ್ಗೆ ಪ್ರೇರಣೆಗಳು ತುಂಬ ಕಡಿಮೆ. ಅವರ ಬಗ್ಗೆ ಇವರ ಬಗ್ಗೆ ಬುದ್ಧಿ ಚಮತ್ಕಾರದಿಂದ ಯುಕ್ತಿಬದ್ಧವಾಗಿ ನಿಂದನೆ ಮಾಡೋದರಲ್ಲಿ ಆಸಕ್ತವಾಗಿರುತ್ತೆ. ಎಷ್ಟು ದೇವರ ಕಥೆಗಳನ್ನು ಹೇಳಿ ಒಂದು ಸುಂದರವಾದ ಮಾತಿದೆ, ಯಾವತ್ ಪ್ರಳಪತೆ ಜಂತು ವಿಷಯಾನ್ ವಿಷಸನ್ನಿಭಾನ್ ತಾವಚ್ಚೆ ಸ್ಮರತೆ ಲೋಕೆ ಕೋನ ಮುಚ್ಚೇತ ಬಂಧನಾತ್ ಅಂತ. ಜಗತ್ತಿನ ಬಗ್ಗೆ ಎಷ್ಟು ಮಾತನಾಡ್ತೇವೆ, ಜಗತ್ತಿನಲ್ಲಿಯೂ ಮನೆಯಲ್ಲಿದ್ದಾಗ ಅಡುಗೆ ಮನೆ ಬಗ್ಗೆ ಎಷ್ಟು ಮಾತನಾಡ್ತೇವೆ. ಈ ನಿಜಾದೋ ಕಜಿಪು ಕೊದೆಪು ಶುರು ಮಾಡ್ತೇವಲ್ಲ, ಇಷ್ಟೇ ಮಾತುಗಳನ್ನು ನೀವು ಒಂದು ಜನ್ಮದಲ್ಲಿ ದೇವರ ಬಗ್ಗೆ ಮಾತನಾಡಿದರೆ ಕರೆದು ಮೋಕ್ಷ ಕೊಡ್ತಾನಂತೆ ದೇವರು. ನಾವು 10 ಜನ್ಮಗಳಿಗೆ ಬೇಕಾದಷ್ಟು ಮಾತುಗಳನ್ನು ಮಾಡ್ತೇವೆ, ಬಿಡುಗಡೆಗೆ ಬೇಕಾದ ಒಳ್ಳೆಯ ಮಾತುಗಳು ನಮ್ಮ ಬಾಯಲ್ಲಿ ಬರೋದಿಲ್ಲ. ನರಜನ್ಮ ಬಂದಾಗ, ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ. ಕೃಷ್ಣ ಎಂದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣ ಎನ್ನಬಾರದೆ. ಇಂಥ ಪವಿತ್ರವಾದ ಮಾನವ ಜನ್ಮದಲ್ಲಿ ಸಾಧನೆಗೆ ಬಂದವರು ಅನರ್ಥದ ಕೂಪದಲ್ಲಿ ಬೀಳ್ತೇವೆ. ದೇವತೆಗಳು ಕೆಲವೊಮ್ಮೆ ಹೊರತಲ್ಲ ಅನ್ನುತ್ತೆ. ರಾಮಾಯಣದಲ್ಲಿ, ಹರಿವಂಶದಲ್ಲಿ ಆ ಕಥೆಗಳಿದ್ದಾವೆ. ವಾಲಿ ರಾಮನ ಸೇವೆ ಸರಿಯಾಗಿ ಮಾಡಲೇ ಇಲ್ಲ ರಾಮಾವತಾರದಲ್ಲಿ. ಮೂಲದಲ್ಲಿ ಯಾರು ಅವನು ವಾಲಿ? ಇಂದ್ರನ ಅವತಾರ. ರಾಮಾವತಾರದಲ್ಲಿ ಸೇವೆಯೇ ಮಾಡಲಿಲ್ಲ, ರಾವಣನ ಸಖ್ಯ ಮಾಡಿದ, ಅಸಜ್ಜನನ ಸಂಘ ಮಾಡಿದ. ಸಂಘ ಮಾಡಿದರೆ ತೊಂದರೆ ಇಲ್ಲ, ಅವನ ಜೊತೆ ಕಮಿಟ್ಮೆಂಟು. ನಿನ್ನ ರಾಜ್ಯ ಬೇರೆ ಅಲ್ಲ, ನನ್ನ ರಾಜ್ಯ ಬೇರೆ ಅಲ್ಲ, ನಿನ್ನ ಹೆಂಡತಿ ಬೇರೆ ಅಲ್ಲ, ನನ್ನ ಹೆಂಡತಿ ಬೇರೆ ಅಲ್ಲ. ಅಪವಿತ್ರವಾದ ಮೈತ್ರಿ. ಹೊಡೆದ ರಾಮ. ಅವನು ಯಾಕೆ ಹೊಡೆದ ಅಂತ, ಅವನು ಏನು ಮಾಡಿದ ಅಂತ ಪ್ರಶ್ನೆ ಇಲ್ಲ, ಯಾಕೆ ಹೊಡೆದ ಅನ್ನುವ ಪ್ರಶ್ನೆ ಕೇಳೋರೇ ಜಾಸ್ತಿ. ಅವನು ಯಾಕೆ ಹಿಂದೆ ನಿಂತು ಹೊಡೆದ? ನಮ್ಮ ಮನೆಯ ಪೆತ್ತದ ಮೇಲೆ ಒಂದು ಹುಲಿ ಹಾರಿದೆ ಅಂದರೆ ಎಲ್ಲಿಂದ ಬೇಕಾದರೂ ಹೊಡಿಬೋದು. ಈಗ ಹುಲಿ ಹೊಡಿಬೇಡಿ, ಅದು ರಾಷ್ಟ್ರಪ್ರಾಣಿ. ಅದು ನಮ್ಮ ರಾಷ್ಟ್ರಪ್ರಾಣಿ ಹಸು ಆಗುವ ತನಕ ಭಯೋತ್ಪಾದನೆ ನಿಲ್ಲುವುದಿಲ್ಲ ಅಂತ ನಮ್ಮ ಗುರುಗಳಾದ ವಿಶ್ವೇಶತೀರ್ಥರು ಪ್ರತಿ ಸಭೆಯಲ್ಲಿ ಹೇಳ್ತಾ ಇದ್ರು. ಕ್ರೌರ್ಯದ ಪ್ರಾಣಿ ಹುಲಿಯನ್ನು ನೀವು ರಾಷ್ಟ್ರಪ್ರಾಣಿ ಮಾಡಿದ್ದೀರಿ ಭಾರತದಲ್ಲಿ, ಜಗತ್ತಿನ ಹಿತವನ್ನು ಬಯಸುವ ವಿಶ್ವದ ಪ್ರಾಣಿ ಹಸು ಆಗುವ ತನಕ ಭಯೋತ್ಪಾದನೆ ನಿಲ್ಲುವುದಿಲ್ಲ ಅಂತ ಹೇಳ್ತಾ ಇದ್ರು. ಆ ಹುಲಿಯನ್ನು ಹೇಗೆ ಹೊಡೆದರೂ ದೋಷ ಅಲ್ಲ, ಭಯೋತ್ಪಾದಕರನ್ನು ಹೇಗೆ ಹೊಡೆದರೂ ತೊಂದರೆ ಇಲ್ಲ. ಕಾಶ್ಮೀರಿನಲ್ಲಿ ಹೊಡೆದರು, ಹೇಗೆಗೋ ಹೊಡೆದರು, ನಿಂತು ಆಯಿತು, ಎಲ್ಲೆಲ್ಲ ಹೊಡೆದರು, ಹೊಡೆದದ್ದು ಸಂತೋಷ ಅಷ್ಟೇ. ಹೀಗೆ ಹೊಡಿಬೇಕು ಅನ್ನೋ ನಿಯಮ ಇಲ್ಲ. ಭೂಮಿಗೆ ಬಂದ ವಾಲಿ ಒಂದು ರೀತಿ ಭಯೋತ್ಪಾದಕ. ಉಟ್ಟ ಬಟ್ಟೆಯಲ್ಲಿ ತಮ್ಮನಾದ ಸುಗ್ರೀವನನ್ನು ಮನೆಯಿಂದ, ರಾಜ್ಯದಿಂದ ಓಡಿಸಿದ. ಅಪವಿತ್ರವಾದ ಮೈತ್ರಿಯನ್ನು ರಾವಣನ ಜೊತೆಗೆ ಅಂಟಿಸಿಕೊಂಡಿದ್ದ. ಎದುರುಗಡೆ ಬಂದರೆ ಕಾಲಿಗೆ ಬೀಳ್ತಾನೆ. ದೇವರು ಶರಣಾಗತ ವತ್ಸಲ, ಒಂದು ಕ್ಷಮೆ ಕೊಡೋದ್ರೆ ಕೊಡಬೇಕಾಗುತ್ತೆ. ಅಪರಾಧ ಮಾಡಿದವರಿಗೆಲ್ಲ ಕ್ಷಮೆ ಕೊಡ್ತಾ ಹೋದರೆ ನಿರಪರಾಧಿಗಳೇ, ಎಲ್ಲರೂ ಅಪರಾಧಿಗಳೇ ಯಾರು? ಹಾಗಾಗಿ ರಾಮ ಹಿಂದಿನಿಂದ ಬಾಣಪ್ರಯೋಗ ಮಾಡಿದ. ಆಮೇಲೆ ಎದುರಿಗೆ ಬಂದ, ಶಿಕ್ಷೆಯನ್ನು ಕೊಟ್ಟ ಮೇಲೆ ಎದುರಿಗೆ ಬಂದ. ವಾಲಿಗೆ ಹೇಳ್ತಾನೆ, ಯಾವ ಬಾಣದಿಂದ ನಿನ್ನ ಪ್ರಾಣ ತೆಗೆಯುವ ಸಂಕಲ್ಪ ಮಾಡಿದ್ದೇನೋ, ನೀನು ಪಶ್ಚಾತ್ತಾಪ ಪಟ್ಟರೆ ಅದೇ ಬಾಣದಿಂದ ನಿನ್ನನ್ನು ಬದುಕಿಸ್ತೇನೆ ಅಂತಾನೆ. ವಾಲಿ ಹೇಳ್ತಾನೆ, ನನ್ನನ್ನು ಬದುಕಿಸಬೇಡ. ಬದುಕಿನಲ್ಲಿ ಯಾರ್ಯಾರ್ದೋ ಕೈಯಲ್ಲಿ ಸಾಯುವ ಪ್ರಸಂಗಗಳು ಬರುತ್ತೆ. ಆಕಳನ್ನ ಕೈಟು ಸಿಕ್ಕುತ್ತು ಸೈತೇ ಪೋಯೆ ಅಂತ ಕೆಲವರು ಹೇಳ್ತಿರ್ತಾರೆ. ಹಾಗೀಗ ರಾಮನ ಕೈಯಲ್ಲಿ ಸಿಕ್ಕಿ ಸಾಯುವ ಯೋಗ ನನ್ನ ಪಾಲಿಗೆ ಬಂದಿದೆ. ರಾಮ, ನನ್ನ ಪ್ರಾಣವನ್ನು ತೆಗಿ, ನಿನ್ನ ಪಾದಾರವಿಂದಕ್ಕೆ ಸಮರ್ಪಣೆ ಆಗಲಿ ಅಂತ ಭಕ್ತಿಯಿಂದ ತನ್ನ ಪ್ರಾಣವನ್ನು ರಾಮನಿಗೆ ಅಂತ್ಯಕಾಲದಲ್ಲಿ ಸಮರ್ಪಣೆ ಮಾಡ್ತಾನೆ. ಜನ್ಮಪೂರ್ತಿ ಅಪರಾಧ ಮಾಡಿದ ವಾಲಿ ಅಂತ್ಯಕಾಲದಲ್ಲಿ ಮನಸ್ಸನ್ನು ನಿರ್ಮಲ ಮಾಡಿಕೊಂಡ. ಅವನೇನಾದ? ಜನ್ಮಾಂತರದಲ್ಲಿ ಕೃಷ್ಣಾವತಾರದಲ್ಲಿ ರಾಮನೇ ಕೃಷ್ಣ, ವಾಲಿಯೇ ಅರ್ಜುನನಾಗಿ ಬಂದ. ಕೃಷ್ಣ ಏನು ಮಾಡಿದ?
ವಾಲಿ, ನಿನ್ನ ಋಣ ತುಂಬ ಉಂಟು ಮಾರಾಯ ನನಗೆ. ಅಂತ್ಯಕಾಲದಲ್ಲಿ ನಿನಗೆ ಬೆನ್ನಿಗೆ ಹಿಂದಿನಿಂದ ನಿಂತು ಬಾಣ ಹೊಡೆದರೂ ರಾಮನ ಪಾದಕ್ಕೆ ನನ್ನ ಪ್ರಾಣ ಸಮರ್ಪಣೆ ಆಗಲಿ ಅಂತ ನಿಂದನೆ ಮಾಡದೆ ಸಮರ್ಪಣೆ ಮಾಡಿದೆಯಲ್ಲ, ಬಾ ನಿನ್ನ ಮನೆಯ ಕುದುರೆಗಳ ಮೈಯನ್ನು ತೊಳಿತೇನೆ, ನಿನಗೆ ಡ್ರೈವಿಂಗ್ ಕೆಲಸ ಮಾಡ್ತೇನೆ. ಕೊನೆ ತನಕ ನಡ್ಕೊಂಡ ಅರ್ಜುನ. ಕೃಷ್ಣ, ನನ್ನ ರಥವನ್ನು ಎಡಕ್ಕೆ ಹೊಡಿ, ಬಲಕ್ಕೆ ಹೊಡಿ, ಲೆಫ್ಟ್ ರೈಟ್ ತಗೊಂಡ. ಅವನು ಭಾಗವಹಿಸಿದ ಅದರಲ್ಲಿ. ಕೃಷ್ಣ ಕುದುರೆಗಳ ಮೈ ತೊಳೆದ. ಇದಕ್ಕೆ ಹೇಳೋದು, ದೇವರಲ್ಲಿ ಕಾರುಣ್ಯ ಇದೆ, ಅಹಂಕಾರ ಇಲ್ಲ, ಗರ್ವ ಇಲ್ಲ ದೇವರಲ್ಲಿ. 14 ಲೋಕಗಳ ಒಡೆಯ ಭಗವಂತ ಗರ್ವ ಇಲ್ಲ. ನಾವು ಬರೀ 30-40 ಸೈಟಿನ ಮಾಲೀಕರು. ಎಷ್ಟು ಗರ್ವ ಗೊತ್ತಾ ನಮಗೆ? ನಮಗಿಂತ ಸಮಾನರೇ ಇಲ್ಲ ಅಂತ ಅಹಂಕಾರದಲ್ಲಿ ಬೀಗ್ತೇವೆ. ನೋಡಿ, ಎಲ್ಲವನ್ನು ಸರಿ ಮಾಡಲಿಕ್ಕೆ ಬಂದಿದ್ದಾನೆ. ರಾಮಾವತಾರೆ ಯೈ ಸಮ್ಯಕ್ ಸ್ವಯೋಗ್ಯಂ ನಕೃತಂ ಪುರ ತೈ ಪೂರಿತಂ ತದ್ ಕೃಷ್ಣಾಯ್. ಕೃಷ್ಣಾವತಾರದಲ್ಲಿ, ರಾಮಾವತಾರದಲ್ಲಿ ಅರ್ಧ ಸಾಧನೆ ಬೆಂದವರನ್ನೆಲ್ಲ ಕೃಷ್ಣಾವತಾರದಲ್ಲಿ ಪೂರ್ಣ ಮಾಡಿದ. ಕೆಲವರು ಬಿಸ್ಕುಟ್ ಅಂಬಡೆ ಕರೀತಾರೆ ಎಣ್ಣೆಯಲ್ಲಿ. ಮೊದಲು ಎಣ್ಣೆಗೆ ಹಾಕ್ತಾರೆ ಬಿಸ್ಕುಟ್ ಅಂಬಡೆ, ಉದ್ದಿನ ವಡೆ. ಒಮ್ಮೆ ತೆಗೆದು ಹಾಕ್ತಾರೆ, ಬೋಂಡ ಆಗಿಲ್ಲ ಇನ್ನೂ ಅದು. ಮತ್ತೆ ಇನ್ನೊಂದು ಬಾರಿ ಹಾಕ್ತಾರೆ, ಆವಾಗ ಗರಿ ಗರಿ ವಡೆ ಆಗುತ್ತೆ ಅದು. ಮೊದಲನೇ ಬಾರಿ ಹಾಕಿ ತೆಗೆದರೆ ಪಚ್ಚ ಪಚ್ಚ ಇರುತ್ತೆ ಅದು. ಕೃಷ್ಣ ಹಾಗೆ ಮಾಡಿದ್ದು. ರಾಮಾವತಾರದಲ್ಲಿ ಒಮ್ಮೆ ಹಾಕಿ ತೆಗೆದ, ಎಲ್ಲ ಅರ್ಧರ್ಧ ಬೆಂದಿತ್ತು. ಕೃಷ್ಣಾವತಾರದಲ್ಲಿ ಮತ್ತೊಮ್ಮೆ ಹಾಕಿ ತೆಗೆದ, ಪರ್ಫೆಕ್ಟಾಗಿ ಬೇಲ್ತು. ಅದಕ್ಕೆ ಯಾರಾದರೂ ಅಡಿಗೆ ಆಯ್ತಾ ಅಂದರೆ, ಅರ್ಧ ಅಡಿಗೆ ಆದಾಗ ಹೋಗಿ ಕೇಳಿದರೆ ರಾಮಾರ್ಪಣ ಆಗಿದ್ದೇನೆ, ಅರ್ಧ ಆಗಿದೆ ಅಂತ ಅರ್ಥ. ಪೂರ್ಣ ಆಗಿದೆ ಆಗ ಕೃಷ್ಣಾರ್ಪಣ ಆಗಿದೆ ಅಂತ ಹೇಳಿ. ಹಾಗಾಗಿ ನಮ್ಮ ಕುಲದೇವರು ಯಾರೇ ಇದ್ದರೂ ಕರ್ತವ್ಯ ಮುಗಿದಾಗ ಹೇಳುವ ಶಬ್ದ ಏನು ಗೊತ್ತಾ? ಕೃಷ್ಣಾರ್ಪಣಮಸ್ತು ಅಂತ. ಯಾಕೆ? ಮತ್ಸ್ಯ ಬೇರೆ ಇಲ್ಲ, ಕೃಷ್ಣ ಬೇರೆ ಇಲ್ಲ, ಮತ್ಸ್ಯಾರ್ಪಣಮಸ್ತು ಅದು ಬೇರೆಯೇ ಅರ್ಥ ಆಗುತ್ತೆ. ಹಾಗೆ ಹೇಳುವ ಪದ್ಧತಿ ಇಲ್ಲ. ಎಲ್ಲ ಕರ್ಮಗಳನ್ನು ಪೂರ್ಣತೆಗೆ ತಂದ ರೂಪ ಕೃಷ್ಣಸ್ತು, ಭಗವಾನ್ ಸ್ವಯಂ ಕೃಷ್ಣ. ಹೀಗೆ ತುಂಬ ಕಥೆ ಉಂಟು, ಒಂದಲ್ಲ ಎರಡಲ್ಲ ಕಥೆ ರಾಮಾವತಾರದ್ದು. ಅದನ್ನೇ ಹೇಳಿದರೆ ದೊಡ್ಡ ದೊಡ್ಡ ವಿಚಾರಗಳಿದೆ ಅದರಲ್ಲಿ. ಸ್ವಲ್ಪ ಸ್ವಲ್ಪ ಹೇಳಿದೆ ಅಷ್ಟೇ. ರಾಮಾವತಾರದಲ್ಲಿ ಯಾರ್ಯಾರ ಸಾಧನೆ ಪೂರ್ಣ ಆಗಲಿಲ್ಲ, ಬಹುತೇಕ ದೇವತೆಗಳ ಸಾಧನೆ ಅಪರಿಪೂರ್ಣವಾಗಿತ್ತು, ಅದನ್ನು ಪೂರ್ಣ ಮಾಡಿದ. ಒಂದು ದಿನ ರಾಮ ರಾಜನಾದಾಗ ಸಣ್ಣ ಸಣ್ಣವರದ್ದು ಹಾಗೆ ಸಾಧನೆ ಪೂರ್ಣ ಮಾಡಿದ. ಒಬ್ಬಳು ಪೀಕಧಮನಿ ಅಂತ ಕರೀತಾರೆ ಉತ್ತರದ ಕಡೆಯಲ್ಲೆಲ್ಲ. ಈ ತಾಂಬೂಲ ರಸವನ್ನು ಸ್ವೀಕಾರ ಮಾಡುವ ಒಂದು ಪಾತ್ರೆ. ರಾಮ ರಾಜ ಬಾಯಿ ತುಂಬ ತಾಂಬೂಲ ಹಾಕ್ಕೊಳ್ಬೇಕು, ಅವನು ಉಗಿಬೇಕು. ಉಗಿಬೇಕಾದ್ರೆ ಭೃತ್ಯರು ಬಂದು ಅದಕ್ಕೊಂದು ಪಾತ್ರೆ ಹಿಡಿಬೇಕು. ಅದಕ್ಕೊಬ್ಬಳು ಮಹಿಳೆ ಇದ್ಲಂತೆ. ಒಂದು ದಿನ ಪಾತ್ರೆ ತೊಳಿಲಿಕ್ಕೆ ಹೋಗಿದೆ, ಕೈಗೆ ಉಗುಳು ಅನ್ಲು. ರಾಮ ಹೇಳಿದ, ಕೈಗೆಲ್ಲ ಉಗುಳೋದಿಲ್ಲ, ಪಾತ್ರೆಗೆ ಉಗುಳಬೇಕು. ಇಲ್ಲ ರಾಮ, ನೀನು ಕೈಗೆ ಉಗುಳು, ಸೇವಕಿ. ಕೈಗೆ ಉಗುಳಿದ ರಾಮ ಅದನ್ನು ಪಾನ ಮಾಡಿಬಿಟ್ಲು, ಕುಡಿದು ಬಿಟ್ಲು ಅದನ್ನು. ಹಾಗೆಲ್ಲ ಮಾಡಬಾರ್ದಿತ್ತು, ಯಾಕೆ ಕುಡಿದಿ? ಅವಳು ಹೇಳ್ತಾಳೆ, ರಾಮ, ನಿನ್ನ ಉಚ್ಚಿಷ್ಟವನ್ನು ಪಾನ ಮಾಡಲಿಕ್ಕೆ ಬ್ರಹ್ಮಾದಿ ದೇವತೆಗಳು ಕಾಯ್ತಾರೆ. ಎಂತಹ ಭಾಗ್ಯ, ನಾನು ಪಾನ ಮಾಡಿದೆ, ನನಗೊಂದು ಅನುಗ್ರಹ ಮಾಡು, ನನ್ನನ್ನು ಒಂದು ದಿನದ ಮಟ್ಟಿಗೆ ನಿನ್ನ ಹೆಂಡತಿಯನ್ನು ಮಾಡಿಕೋ ಅಂತ ಕೇಳಿದ್ಲು ಅವಳು. ರಾಮ ಹೇಳಿದ, ಇದೆಲ್ಲ ಆಗೋದಿಲ್ಲ. ಯಾಕೆಂದರೆ ನಾನು ರಾಮಾವತಾರದಲ್ಲಿ ಏಕಪತ್ನಿ ವ್ರತಲೋಲ, ಎಲ್ಲ ಕೃಷ್ಣಾವತಾರಕ್ಕೆ ಬನ್ನಿ ಎಂದ. ನಿಮಗೆ ಸತ್ಯ ಕಥೆ ಗೊತ್ತಿರಲಿ, ಕೃಷ್ಣನಿಗೆ ಉಪನಯನ ಆಗಬೇಕಾದ್ರೆ ಕೃಷ್ಣನಿಗೆ 10 ಲಕ್ಷ ಜನ ಮಕ್ಕಳು ಹುಟ್ಟಿದರು. ಕೃಷ್ಣನಿಗೆ ಉಪನಯನ ಆಗಿದ್ದು 12ನೇ ವಯಸ್ಸಿಗೆ. ಅವತ್ತು ಉಪನಯನಕ್ಕೆ ಬಂದ ಕೃಷ್ಣನ ಮಕ್ಕಳು ಎಷ್ಟು ಅಂದರೆ 10 ಲಕ್ಷ ಜನ ಮಕ್ಕಳು. ಸಾಧ್ಯವೇ ಇದು? ಕೃಷ್ಣ ಭೂಮಿಯಲ್ಲಿ ಇದ್ದದ್ದೇ 38,000 ದಿನ, 108 ವರ್ಷ, ಒಂದು 38-39,000 ದಿನ ಭೂಮಿಯಲ್ಲಿದ್ದ. ದಿನಕ್ಕೆ ಒಂದು ಮಕ್ಕಳಾದರೂ 39,000 ಮಕ್ಕಳಾಗಬೇಕು. 10 ಲಕ್ಷ ಮಕ್ಕಳಾಗಿದ್ದು ಹೇಗೆ? ಅದಕ್ಕೆ ಉತ್ತರ ಏನು ಗೊತ್ತೋ? ನಮ್ಮ ನಿಮ್ಮಂತೆ ಮಕ್ಕಳಾಗಿದ್ದಲ್ಲ, ದೇವರು ಇವರಿಗೆಲ್ಲ ಮಕ್ಕಳಾಗಲಿ ಎಂದ ಮಕ್ಕಳಾಯಿತು ಅಷ್ಟೆ. ಅವನ ಇಚ್ಛೆಯಿಂದ ಮಕ್ಕಳಾಯಿತು, ಸಾಮೂಹಿಕ ಮಕ್ಕಳು. ಮತ್ತೆ ಅವರಿಗೆ ನಾಮಕರಣ ಮಾಡಲಿಕ್ಕೆ ದೊಡ್ಡ ಗ್ರೌಂಡಿಗೆ ಹೋಗಿ ಕೂತ್ಕೊಳ್ಬೇಕು. 16,108 ಪತ್ನಿಯರು ಕೃಷ್ಣನಿಗೆ. ಒಂದೇ ದಿನ ಸಿಂಹ ಲಗ್ನದಲ್ಲಿ 9 ಗಂಟೆ 20 ನಿಮಿಷಕ್ಕೆ ಡೆಲಿವರಿ ಅಂದರೆ ಒಟ್ಟಿಗೆ 16,108 ಡೆಲಿವರಿ, ನಾರ್ಮಲ್ ಡೆಲಿವರಿ. ಹುಟ್ಟಿದ್ದೆಲ್ಲ ಗಂಡು ಮಕ್ಕಳು, ತಾರತಮ್ಯ ಇಲ್ಲ ಇದರಲ್ಲಿ. ಅವರಿಗೆಲ್ಲ ನಾಮಕರಣ. ಗೋವಿಂದ ತಂಡ ಲೆಕ್ಕ ಹಾಕಿ ಮನೆಗೆ ಹೋಗಿ 16,108 ಇಂಟು 13. ಕೆಲವರಿಗೆ 10 ಜನ ಗಂಡು, 1 ಹೆಣ್ಣು, ಕೆಲವರಿಗೆ 2 ಹೆಣ್ಣು, ಕೆಲವರಿಗೆ 3 ಹೆಣ್ಣು. ಎಷ್ಟಾಯಿತು? ಲಕ್ಷ ಲಕ್ಷ ಜನರಿಗೆ
ಅವನು ಭಗವಂತ ವೈಭವದಿಂದ ಬೆಳಿಗ್ಗೆ ಹೊತ್ತು ಊಟ ಆಗಬೇಕು, ತಿಂಡಿ ಆಗಬೇಕು. ಇದು ಕೃಷ್ಣನ ಕುಟುಂಬದ ಕಥೆ. ಇದು ಆಲೋಚನೆ ಮಾಡಲಿಕ್ಕೆ ಸಾಧ್ಯವಾ? ಅದಕ್ಕೆ ಹೇಳೋದು ಕೃಷ್ಣಸ್ತು ಭಗವಾನ್ ಸ್ವಯಂ. ನಮ್ಮ ನಿಮ್ಮ ಥರ ಇಬ್ಬರು ಹೆಂಡರನ್ನು ಕಟ್ಟಿಕೊಂಡು ಸಂಸಾರವೆಲ್ಲ ಹುಳಿ ಮಾಡಿಕೊಂಡವನಲ್ಲ ಕೃಷ್ಣ. ಕೋಟಿ ಕೋಟಿ ಗೋಪಿಯರ ಜೊತೆಗೆ ನಲಿದ. ಯಾರ ಕರ್ಮಗಳಿದೆ ಅದನ್ನೆಲ್ಲ ಪರಿಹಾರ ಮಾಡಲಿಕ್ಕೆ ಅವರನ್ನ ಪತ್ನಿಯರನ್ನಾಗಿ ಮಾಡಿಕೊಂಡ. ಜಿಗುಪ್ಸಿತವಾದ ಕಾಮವಾಸನೆಗಳಿಲ್ಲ ಅದರಲ್ಲಿ. ಅಧ್ಯಾತ್ಮ ಇದೆ. ಕಥೆಗಳು ಅಂತ ಕೇಳಿದರೆ ಅಪಾರ್ಥ ಆಗುತ್ತೆ. ಅದೊಂದು ನಾಟಕ ಆಗುತ್ತೆ, ಅದೊಂದು ಧಾರಾವಾಹಿ ಆಗುತ್ತೆ. ಮಧ್ವಾಚಾರ್ಯ ಹೇಳ್ತಾರೆ, ಕಥೆಗಳನ್ನು ಯಾಕೆ ಹೇಳುವುದು ಅಂದರೆ ಏವಂ ಅಧ್ಯಾತ್ಮನಿಷ್ಠಂ ಹಿ ಭಾರತಂ ಸರ್ವಮುಚ್ಯತೆ. ದೇವರ ಅತಿಯಾದ ಮಹಿಮೆಗಳನ್ನು, ಶ್ರೇಷ್ಠವಾದ ವೇದೋಕ್ತವಾದ ಮಹಿಮೆಗಳನ್ನು ಅರ್ಥ ಮಾಡಿಸಲಿಕ್ಕೆ ಕಥೆಗಳನ್ನು ಹೇಳಿದ್ದು. ನಮಗೆ ಆ ವೇದದ ಮಹಿಮೆಗಳೇ ಅರ್ಥ ಆಗಲಿಲ್ಲ, ಪೊಕ್ಕಡೆ ಕಥೆ ಕೇಳಿದ್ದೇವೆ ಅಂದರೆ ಅದೊಂದು ಧಾರಾವಾಹಿ ಆಗುತ್ತೆ, ಅದು ಕಥೆ ಆಗಲ್ಲ. ತತ್ವಗಳ ಜೊತೆಗೆ ಕಥೆ ಕೇಳಿಸಿಕೊಳ್ಳಿ. ತತ್ವಹೀನರಾಗಿ ಕಥೆ ಕೇಳಬೇಡಿ, ಅದರಿಂದ ಅನರ್ಥಗಳೇ ಆಗುತ್ತೆ. ಹರಿವಂಶ ಎಚ್ಚರಿಸುತ್ತೆ. ಅವಳಿಗೊಂದು ವರ ಕೊಟ್ಟ, ನಿನಗೆ ಪತ್ನಿ ಆಗಬೇಕು ಬಾ. ಕೃಷ್ಣಾವತಾರದಲ್ಲಿ ಅವಳೇ ಕುಬ್ಜೆಯಾಗಿ ಹುಟ್ಟಿದ್ಲು. ಒಂದು ದಿನ ಅವಳನ್ನು ಪತ್ನಿಯನ್ನಾಗಿ ಮಾಡಿಕೊಂಡ. ಅವಳಿಗೆ ಮೋಕ್ಷ ಆಯಿತು. ಇದು ಕಾಮವಾಸನೆಯ ಪತ್ನಿತ್ವ ಅಲ್ಲ. ಕೊನೆಗೊಂದು ದಿನ ಸೀತೆಯೇ ಹೇಳಿಲ್ಲಂತೆ, ರಾಮ ನನಗೆ ಯಾಕೋ ಈ ರಾಮಾವತಾರದಲ್ಲಿ ಒಂದು ಕೊರತೆ ಅನಿಸಿದೆ ಅಂತ. ಅಲ್ಲ, ಮನುಷ್ಯರೆಲ್ಲ ಹೇಳಿದ್ದು ಸರಿ, ದೇವತೆಗಳು ಹೇಳಿದ್ದು ಸರಿ, ನನ್ನ ಹೆಂಡತಿಯಾಗಿ ನೀನೇನು ಉಲ್ಟ ಮಾತನಾಡ್ತಿ ಅಂತ ಕೇಳಿದ. ಅದಕ್ಕೆ ಹೇಳಿದ್ದು, ಉಲ್ಟ ಮಾತಾಡಿದ್ದಲ್ಲ, ನನ್ನ ಪಾತಿವ್ರತ್ಯಕ್ಕೆ ಧಕ್ಕೆ ಬಂದಿದೆ. ಎಂತ ಆಗಿದೆ? ಸೀತೆ ಹೇಳ್ತಾಳೆ, ನೀನು ಜನಕರಾಜನ ಮನೆಗೆ, ಅರ್ಥಾತ್ ನಮ್ಮ ಅಪ್ಪನ ಮನೆಗೆ ಆ ವಿಶ್ವಾಮಿತ್ರರ ಒಟ್ಟಿಗೆ ನಾರುಮಡಿ ಉಟ್ಟುಕೊಂಡು ಬಂದು ಪಾದಯಾತ್ರೆ ಮಾಡಿಕೊಂಡು, ನಾನು ಆ ಆಸ್ಥಾನ ಮಂಟಪಕ್ಕೆ, ಸ್ವಯಂವರ ಮಂಟಪಕ್ಕೆ ಸರ್ವಾಭರಣಗಳ ಸುಂದರಿಯಾಗಿ ರಥವನ್ನು ಏರಿಕೊಂಡು ಬಂದೆ. ಗಂಡನಾದವನು ನಾರಮಡಿ ಉಟ್ಟುಕೊಂಡು ಪಾದಯಾತ್ರೆ ಮಾಡಿಕೊಂಡು ಬರೋದು, ಹೆಂಡತಿಯಾದವಳು ಬೆಂಜು ಕಾರಲಿ ಬರೋದು ಯಾವ ಧರ್ಮ? ಕಲಿಯುಗದ ಧರ್ಮ ಆಗ್ಬೋದು. ಇಂಗ್ಳು ಬೋಡಾಂಡ ನಡೆತೊಂದು ಬಲೆ, ಏನು ಕಾರ್ಡ್ ಪೋಪೆ ಅಂತಾರೆ, ಅದು ಕಲಿಯುಗದವರಿಗೆ ಆಗ್ಬೋದು. ನನಗೆ ಹೇಳಿದ್ದಲ್ಲ ರಾಮ. ಹಾಗಾಗಿ ನಾನೊಮ್ಮೆ ನಡೆದು ಬರ್ತೇನೆ, ನೀನು ರಥದಲ್ಲಿ ಬಾ, ಒನ್ಸ್ ಮೋರ್ ಇನ್ನೊಮ್ಮೆ ಮದುವೆ ಆಗೋಣ ಅಂತ. ಅದಕ್ಕೆ ಸೀತೆಗೆ ರಾಮ ಹೇಳ್ತಾನೆ, ಈಗ ಬೇಡ, ಅದನ್ನು ಕೃಷ್ಣಾವತಾರದಲ್ಲಿ ಪೂರ್ಣ ಮಾಡ್ತೇನೆ. ನೀನು ನಡೆದು ಬಾ, ನಾನು ರಥದಲ್ಲಿ ಬಂದು ನಿನ್ನನ್ನು ಸ್ವೀಕಾರ ಮಾಡ್ತೀನಿ ಅಂತ. ಎಲ್ಲಿಂದ ಎಲ್ಲಿಗೆ ಡ್ಯೂ ಇದೆ ನೋಡಿ. ಹೀಗೆ ರಾಮಾವತಾರದಲ್ಲಿ ಯಾರ್ಯಾರ ಅಭಿಪ್ರಾಯಗಳು ಅರ್ಧರ್ಧವಾಗಿತ್ತೋ ಅದನ್ನೆಲ್ಲ ಪೂರ್ಣ ಮಾಡಲಿಕ್ಕೋಸ್ಕರ ಬಂದ ಅವತಾರ ಕೃಷ್ಣಾವತಾರ. ಈಗ ಪೂತನೆಯ ಸಂಹಾರದ ಕಥೆ ಇದೆ. ಪೂತನೆ ಯಾರು? ರಾಮಾವತಾರದಲ್ಲಿ ಯಾರು ತಾಟಕೆಯೋ ಸಾ ತಾಟಕ ಚೋರ್ವಶಿ ಸಂಪ್ರವಿಷ್ಟ. ಆ ತಾಟಕೆಯಲ್ಲಿ ಊರ್ವಶಿಯ ಸಮಾಗಮ ಆದವಳೇ ಪೂತನಿ ಅಂತ ಕರೆದಿದ್ದಾರೆ. ರಾಮಾವತಾರದಲ್ಲಿ ತಾಟಕಿಯನ್ನು ಸಂಹಾರ ಮಾಡಿದ ಆ ಪೂರ್ವ ವೈರದಿಂದ ಪಾತಾಳ ಲೋಕದ ವಿಷವನ್ನೆಲ್ಲ ತನ್ನ ಎದೆಗೆ ಲೇಪಿಸಿಕೊಂಡು ಕೃಷ್ಣನನ್ನು ಸಂಹಾರ ಮಾಡಬೇಕು ಅಂತ ಕಂಸನ ದೂತಿಯಾಗಿ ಬಂದಿದ್ದಾಳೆ. ಅಲ್ಲಿ ಕೃಷ್ಣನ ಉತ್ಸವ ನಡೀತಾ ಇದೆ. ಗೋಕುಲದಲ್ಲಿ ಕೃಷ್ಣನ ಅವತಾರ ಆಗಿದೆ ಅಂತ ಉತ್ಸವ. ಆ ದುರ್ಗೆಯನ್ನು ತೆಗೆದುಕೊಂಡು ಹೋಗಿ ಆ ಮಥುರಾ ಪಟ್ಟಣದಲ್ಲಿ ಇಟ್ಟಿದ್ದಾನೆ ನಂದರಾಜ. ದುರ್ಗೆಯನ್ನು ಸಂಹಾರ ಮಾಡಲಿಕ್ಕೆ ಕಂಸ ಹೋಗ್ತಾನೆ. ಆ ದುರ್ಗೆ ಅದೃಶ್ಯಳಾಗಿ ಬಿಡ್ತಾಳೆ. ಅಲ್ಲಿ ಅದೃಶ್ಯಳಾದವಳು ಇಲ್ಲಿ ಪಯಸ್ವಿನಿ ನದಿಯ ತೀರದಲ್ಲಿ ಬಂದು ದುರ್ಗೆ ಕೂತ್ಕೊಂಡಿದ್ದಾಳೆ. ಸಭಾವಿನಿ ಮಸ್ಮರದತ್ರ ಚಂಡಿಕಾಂ. ಪಯಸ್ವಿನಿ ನದಿಯ ತೀರದಲ್ಲಿ ಚಂಡಿಕೆ ಇದ್ದಾಳೆ, ಇವತ್ತೂ ಇದ್ದಾಳೆ. ಕಲಿಯುಗದ ಘೋರ ಅಧರ್ಮಗಳನ್ನು ಹತ್ತಿಕ್ಕುವ ಶಕ್ತಿ ಹತ್ತಿರದಲ್ಲೇ ಇದ್ದಾಳೆ ದುರ್ಗಾದೇವಿ. ಹಾಗಾಗಿ ಈ ಪರಿಸರದಲ್ಲಿ ದುರ್ಗೆಯ ಆರಾಧನೆಗೆ ತುಂಬ ಮಹತ್ವ ಇದೆ. ಈ ಪರಿಸರದಲ್ಲಿ ದುರ್ಗೆಯ ಸನ್ನಿಧಾನ ಇದೆ. ಪರಶುರಾಮ ಕ್ಷೇತ್ರದ ತುಂಬ ದುರ್ಗೆಯ ಸನ್ನಿಧಾನ ಇದೆ. ಹೀಗೆ ಆ ದುರ್ಗೆ ಅದೃಶ್ಯಳಾದ ಮೇಲೆ ಕಂಸನಿಗೆ ತಲೆ ಬಿಸಿ ಆಯಿತು. ಅಲ್ಲ, ನನ್ನ ಮೃತ್ಯು ಒಂದು ಕಡೆ ಇದೆ, ಅದನ್ನು ಹೇಗೆ ಸಂಹಾರ ಮಾಡಬೇಕು ಅಂತ ತಲೆ ಬಿಸಿ ಆಯಿತು. ಅವ ಏನು ಮಾಡಿದ? ಪೂತನಿಗೆ ಹೇಳಿದ. ಪೂತನ ಬಾಲಘಾತಿನಿ, ಸಣ್ಣ ಮಕ್ಕಳನ್ನು ಕೊಲ್ಲುವುದರಲ್ಲೇ ಒಂದು PhD ಮಾಡಿಲ್ಲಂತೆ ಅವಳು. ಮಕ್ಕಳನ್ನು ಕೊಲ್ಲುವುದು ತುಂಬ ಕಷ್ಟ. ದೊಡ್ಡವರಿಗೆ ಕೆಪ್ಪೆ ಹೊಡಿಬೋದು, ಸಣ್ಣ ಮಗುವಿನ ಬಗ್ಗೆ ಯಾರಿಗೂ ದ್ವೇಷ ಹುಟ್ಟಲ್ಲ. ಆದರೆ ಸಣ್ಣ ಮಕ್ಕಳನ್ನು ಕೊಲ್ಲುವುದರಲ್ಲಿ ಒಂದು ದೊಡ್ಡ ಒಂದು ಸಾಧನೆ ಮಾಡಿಕೊಂಡವಳ ಹಾಗೆ ಇದ್ಲು. ಕಂಸ ಕಳಿಸಿದ, ಯಾವ ಯಾವ ಮಕ್ಕಳಿದ್ದಾರೆ ಎಲ್ಲರನ್ನೂ ಕೊಲ್ತಾ ಹೋಗು. ಶಕುನಿ ವೇಷಧಾರಣಿ, ಒಂದು ಹಕ್ಕಿಯ ವೇಷದಲ್ಲಿ ಹಾರಿಕೊಂಡು ಗೋಕುಲಕ್ಕೆ ಬಂದಿದ್ದಾಳೆ. ಕೃಷ್ಣ ಅವತಾರ ಮಾಡಿ 10 ದಿನ ಆಗಿಲ್ಲ. ತೊಟ್ಟಿಲಲ್ಲಿ ಯಶೋದೆ ಮಲಗಿಸ್ತಾ ಇರಬೇಕಾದ್ರೆ ವೇಷವನ್ನು ಬದಲಾಯಿಸಿಕೊಂಡು ಸಾಕ್ಷಾತ್ ಲಕ್ಷ್ಮಿಯ ರೂಪದಂತೆ ಬಂದಿದ್ದಾಳಂತೆ. ಸಾಕ್ಷಾತ್ ಶ್ರೀರಿವ ಚಾಪರ, ಮತ್ತೊಬ್ಬಳು ಲಕ್ಷ್ಮೀದೇವಿ ನನ್ನ ಮನೆಗೆ ಬಂದಿದ್ದಾಳು ಅನ್ನುವ ರೂಪದಲ್ಲಿ ಬಂದಿದ್ದಾಳೆ. ಆ ಪೂತನೆಯನ್ನು ಕಂಡು
ಯಶೋದೆ ಮೋಹಿತಳಾಗಿ ನನ್ನ ಮಗುವನ್ನು ಮುದ್ದಾಡಲಿಕ್ಕೆ ಲಕ್ಷ್ಮಿಯೇ ಬಂದಿದ್ದಾಳೆ ಅಂತ ತಾನೇ ಕೈಯಾರೆ ಆ ಮಗುವನ್ನು ಕೊಡ್ತಾಳೆ. ಕೃಷ್ಣನಿಗೆ ಗೊತ್ತಾಗಿದೆ, ಅವನಿಗೇನು ಬಾಲ್ಯ, ಕೌಮಾರ, ಯೌವನ ಅನ್ನುವ ನಮ್ಮಂಥ ವಿಕಾರಗಳು ಅವನಲ್ಲಿ ಇಲ್ಲ. ಹಾಗಾಗಿ ಅವನಿಗೆ ಗೊತ್ತಾಯಿತು. ಪ್ರಚೋದನೆ ಮಾಡಿದ ಕೃಷ್ಣ, ಇಲ್ಲಿ ಬೇಡ, ಸ್ವಲ್ಪ ದೂರ ಹೋಗೋಣ ಅಂತ. ಯಾಕೆಂದರೆ ಬರ್ಬರವಾದ ಪೂತನೆಯ ಹತ್ಯೆ ನಡಿಬೇಕಾಗಿದೆ. ದೊಡ್ಡ ಮೈದಾನಕ್ಕೆ ಕರ್ಕೊಂಡು ಹೋದ್ಲು. ಅವಳಿಗೂ ಗಾಬರಿ. ಪಾತಾಳ ಲೋಕದಿಂದ ವಿಷ ತಂದಿದ್ಲಂತೆ, ಅದನ್ನೆಲ್ಲ ಎದೆಗೆ ಹಚ್ಚಿಕೊಂಡಿದ್ಲು. ಸ್ತನ್ಯಪಾನದ ನೆಪದಲ್ಲಿ ವಿಷವನ್ನೇ ಕುಡಿಸಿದ್ಲು. ಆ ಸ್ತನಗಳಲ್ಲಿ ಹಾಲೂ ಇತ್ತು, ವಿಷವೂ ಇತ್ತು, ಒಳ್ಳೆಯದೂ ಇತ್ತು, ಕೆಟ್ಟದ್ದೂ ಇತ್ತು. ಹಾಲು ಕುಡಿಸಿದವಳು ಪೂತನೆಯ ದೇಹದಲ್ಲಿ ಊರ್ವಶಿ ಸೇರಿಕೊಂಡಿದ್ಲಂತೆ. ಕೃಷ್ಣಾವತಾರದಲ್ಲಿ ಇಂತಹ ಕಾಂಪ್ಲೆಕ್ಸ್ ವ್ಯಕ್ತಿತ್ವ ಸಿಕ್ಕಾಪಟ್ಟೆ ಇದೆ. ಊರ್ವಶಿ ಒಳ್ಳೆಯವಳು, ಸ್ವರ್ಗಲೋಕದ ಮಹಿಳೆ, ಲಕ್ಷ್ಮಿಯ ಸನ್ನಿಧಾನ ಇರುವ ತಾಯಿ, ಚಂದ್ರವಂಶದ ತಾಯಿ. ನಿನ್ನೆ ಕತೆ ಹೇಳಿದೆ, ಚಂದ್ರನ ಮಗ ಬುಧ, ಬುಧನ ಮಗ ಪುರೂರವ, ಪುರೂರವನ ಹೆಂಡತಿ ಯಾರು ಗೊತ್ತಾ? ಊರ್ವಶಿ. ಅವಳು ಚಂದ್ರವಂಶವನ್ನು ಬೆಳೆಸಿದ ತಾಯಿ ಅವಳು. ಆ ತಾಯಿಯ ಸ್ತನ್ಯಪಾನವನ್ನು ಕೃಷ್ಣ ಮಾಡಿದ. ಊರ್ವಶಿಯ ಸ್ತನ್ಯಪಾನ ಮಾಡಿದ್ದೇ ಹೊರತು ಪೂತನೆಯ ಸ್ತನ್ಯಪಾನ ಮಾಡಿದ್ದಲ್ಲ. ತನಗೇನು ಬೇಕೋ ಭಕ್ತರು ಕೊಟ್ಟದ್ದನ್ನು ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನೆ. ಪೂತನಿ ವಿಷವನ್ನೇ ಕೊಟ್ಟಳು. ಮೊದಲು ಹಾಲನ್ನೆಲ್ಲ ಬಾಯಿಂದ ತೆಗೆದ, ಆಮೇಲೆ ಅವಳ ಎದೆಯ ಮೇಲಿರುವಂಥ ವಿಷವನ್ನೆಲ್ಲ ಆ ಸ್ತನಗಳ ರಂಧ್ರದಲ್ಲಿ, ಆ ಸ್ತನಗಳ ಮುಖದಲ್ಲಿಯೇ ಮತ್ತೆ ವಾಪಸ್ ಇಂಜೆಕ್ಟ್ ಮಾಡಿದ. ಇಂಜೆಕ್ಷನ್ ಪದ್ಧತಿ ಶುರು ಮಾಡಿದ್ದೇ ಕೃಷ್ಣ. ಕೃಷ್ಣ ಆ ವಿಷ ಎಲ್ಲ ಹಾಕಿ ಒಳಗಡೆ ಒತ್ತಿದ ಇಂಜೆಕ್ಷನ್ ಹಾಗೆ ಅವಳಲ್ಲೇ ಪಡಚ. ಪೂತನಿ ಸತ್ತಲು ಅನ್ನುವುದು ಸಣ್ಣ ಎರಡೇ ಶಬ್ದ, ಆದರೆ ಸತ್ತಿದ್ದು ಮಾತ್ರ ಭಯಂಕರ. ಪುರಾಣ ಹೇಳುತ್ತೆ 27 ಯೋಜನ ಅವಳ ದೇಹ ಬೀಳ್ತಂತೆ. 27 ಯೋಜನ ಅಂದರೆ 270 ಕಿಲೋಮೀಟರ್, ಅಷ್ಟು ದೊಡ್ಡ ದೇಹ. ಆವಾಗ ಅಪ್ಪಯ್ಯ ಇರಲಿಲ್ಲಂತೆ. ನಂದರಾಜ ಟ್ಯಾಕ್ಸ್ ಕಟ್ಟಲಿಕ್ಕೆ ಕಂಸನ ಮನೆಗೆ ಹೋಗಿದ್ದ. ಅವನು ತಿರುಗಿ ಬರಬೇಕಾದ್ರೆ ಬೋಟಲ್ಲಿ ಬರಬೇಕು, ಅಂದರೆ ಯಮುನೆಯನ್ನು ದಾಟಿಕೊಂಡು ಬರಬೇಕು. ದೋಣಿ ಹಾಕಲಿಕ್ಕೆ ಯಾರೂ ಇರಲಿಲ್ಲ. ಯಾರೋ ದೊಡ್ಡ 3 ಕಿಲೋಮೀಟರ್ ಬ್ರಿಡ್ಜ್ ಕಟ್ಟಿದ್ದಾರೆ ಅಂತ ನಡ್ಕೊಂಡು ಬಂದ. ತಿರುಗಿ ಬಂದ ಮೇಲೆ ಗೊತ್ತಾಯಿತು ಅದು ಪೂತನೆಯ ಕಿರುಬೆರಳು ಅಂತ. ಅವಳ ದೇಹ ಹೇಗೆ ಬಿದ್ದರೆ ಬ್ರಿಡ್ಜಿನ ಹಾಗೆ ಇತ್ತು, ಇನ್ನು ಹೊಟ್ಟೆ ಹೇಗೆ, ಅವಳ ಕಣ್ಣು ಹೇಗೆ. ಇಂಥ ಭಯಾನಕವಾದ ದಡೂತಿಯ ದೈತ್ಯಳು ಕೃಷ್ಣ 10ನೇ ದಿನದಲ್ಲಿ ಸಂಹಾರ ಮಾಡಿದ. ಅದಕ್ಕೆ ಅವನಿಗೆ ಪೂತನ ಜೀವಿತ ಹಾರಿ ಅಂತ ಕೊಂಡಾಡ್ತಾರೆ ಇವತ್ತಿನ ತನಕ. ಊರ್ವಶಿಗೆ ಮೋಕ್ಷ ಕೊಟ್ಟ, ಪೂತನಿಗೆ ನರಕವನ್ನೇ ಕೊಟ್ಟ. ಕೆಲವರು ತಪ್ಪು ತಿಳ್ಕೊಂಡಿದ್ದಾರೆ, ಪೂತನ ಮೋಕ್ಷ, ಪೂತನಿಗೆ ಮೋಕ್ಷ ಆಗಿಲ್ಲ. ಯಾತು ಧಾನ್ಯಪಿ ಸಾ ಸ್ವರ್ಗಂ ಜಗಾಮ ಜನನೀಗತಿಂ ಕೃಷ್ಣಭುಕ್ತ ಸ್ತನಕ್ಷೀರಾ ಕಿಮು ಗಾವೋನು ಮಾತರಃ. ಭಾಗವತದ ಮಾತು ಇದು. ರಾಕ್ಷಸಿಯಾದವಳಿಗೆ ಮೋಕ್ಷ ಕೊಟ್ಟ ದೇವರು, ಇನ್ನು ಆ ಗೋಕುಲದಲ್ಲಿರುವಂತಹ ಹಸುಗಳಿಗೆ, ಗೋಪಿಯರಿಗೆ, ಅವರಿಗೆಲ್ಲ ಮೋಕ್ಷ ಕೊಟ್ಟಿದ್ದಾನೆ ಅಂತ ಪ್ರತ್ಯೇಕ ಹೇಳಬೇಕೇ? ಭಾಗವತ ಕೇಳುತ್ತೆ, ರಾಕ್ಷಸರಿಗೆ ಮೋಕ್ಷ ಆಗಲ್ಲ, ಅನ್ಯಾಯ ಮಾಡಿದವರಿಗೆ ಮೋಕ್ಷ ಇಲ್ಲ. ಹಾಗಿದ್ದರೆ ಜರಾಸಂಧನಿಗೆ ಮೋಕ್ಷ ಅಂತ ಯಾಕೆ ಹೇಳೋದಿಲ್ಲ? ಪೌಂಡ್ರಕ ವಾಸುದೇವನಿಗೆ ಮೋಕ್ಷ, ಶೃಗಾಲ ವಾಸುದೇವನಿಗೆ ಮೋಕ್ಷ ಎಲ್ಲೂ ಹೇಳದೆ ಇಲ್ಲಿ ಮಾತ್ರ ಯಾಕೆ ಹೇಳಿದ್ದಾರೆ ಅಂದರೆ, ಇಲ್ಲಿ ಕಾಂಪ್ಲೆಕ್ಸ್ ವ್ಯಕ್ತಿತ್ವ. ಒಳ್ಳೆಯವಳು ಸೇರಿಕೊಂಡಿದ್ದಾಳೆ, ಕೆಟ್ಟವಳು ಇದ್ದಾಳೆ. ಕೆಟ್ಟವರಿಗೆ ಕೆಟ್ಟದ್ದೇ ಆಗುತ್ತೆ. ಉಪನಿಷತ್ ಹೇಳುತ್ತೆ ಅದನ್ನು. ಏ ರಮಣೀಯ ಚರಣಾಹತೆ ರಮಣೀಯಾಂ ಯೋನಿಂ ಆಪದ್ಯಂತೆ, ಏ ಕಪೂಯ ಚರಣಾಹತೆ ಕಪೂಯಾಂ ಯೋನಿಂ ಆಪದ್ಯಂತೆ. ಇದು ವೇದದ ಮಾತು. ಕೆಟ್ಟ ಕೆಲಸ ಮಾಡಿದವರಿಗೆ ಎಂದೂ ಒಳ್ಳೆಯದಾಗಲ್ಲ, ಒಳ್ಳೆ ಕೆಲಸ ಮಾಡಿದವರಿಗೆ ಎಂದೂ ಕೆಟ್ಟದ್ದಾಗಲ್ಲ. ಇದು ವೇದವಾಣಿ. ಇದನ್ನು ಸತ್ಯ ಮಾಡಲಿಕ್ಕೋಸ್ಕರ ಭಗವಂತ ಧರೆಗೆ ಅವತಾರ ಪುರುಷನಾಗಿ ಬಂದಿದ್ದಾನೆ. ಪೂತನೆಯನ್ನು ಸಂಹಾರ ಮಾಡಿದ. ಪೂತನೆ ಸಾಯ್ತಾಳೆ ಅಂದರೆ ಏನು ಅರ್ಥ ಗೊತ್ತೋ? ಕಂಸನ ಸಾಕುತಾಯಿ. ಈ ಮರದ ಮೂಲ ಬೇರೆ ಸತ್ತೋಯ್ತು ಅಂದರೆ ಮರ ಎಲ್ಲ ಒಣಗಿ ಹೋಗುತ್ತೆ. ಇವತ್ತು ಪೂತನೆ ಸತ್ತಿದ್ದಾಳೆ, ನಾಳೆ ಕಂಸ ಸಾಯ್ತಾನೆ, ಅಧರ್ಮ ಸಾಯುತ್ತೆ. ಅಧರ್ಮವನ್ನು ಬೆಳೆಸುವುದು ಯಾವುದು ಅಂದರೆ ಅವಿದ್ಯೆ, ಅಜ್ಞಾನ ಅಂತ ಅರ್ಥ. ಅಜ್ಞಾನಕ್ಕೆ ಅಭಿಮಾನಿಯಾಗಿ ಪೂತನೆ ಇದ್ದಾಳೆ, ಅಧರ್ಮರೂಪಿಯಾಗಿ ಕಂಸ ಇದ್ದಾನೆ. ಅಜ್ಞಾನವನ್ನು ಸಂಹಾರ ಮಾಡಿದ ಅಂದರೆ ಅಧರ್ಮ ನಾಶ ಆಗುತ್ತೆ. ಜಗತ್ತಿನಲ್ಲಿ ಏನಾಗಬೇಕಾಗಿದೆ? ಕೃಷ್ಣಾವತಾರದ ಉದ್ದೇಶ ಏನು? ಜಾತಃ ಕಂಸವಧಾರ್ಥಾಯ ಭೂಭಾರ ಹರಣಾಯ ಚ ಕೌರವಾಣಾಂ ವಿನಾಶಾಯ ದೈತ್ಯಾನಾಂ ನಿಧನಾಯ ಚ ಪಾಂಡವಾನಾಂ ಹಿತಾರ್ಥಾಯ ಧರ್ಮ ಸಂಸ್ಥಾಪನಾಯ ಚ. ಕೃಷ್ಣನ ಉದ್ದೇಶಗಳು ಇಷ್ಟು. ಯಾರು ಒಳ್ಳೆಯವರೋ ಅವರಿಗೆ ಒಳ್ಳೆಯದೇ ಆಗಬೇಕು, ಯಾರು ಕೆಟ್ಟವರೋ ಅವರಿಗೆ ಕೆಟ್ಟದ್ದೇ ಆಗಬೇಕು. ಅವ್ರ ಬಗ್ಗೆ ಸುಮ್ಮನೆ ಉದಾಸೀನ ಮಾಡೋದಲ್ಲ. ಈ ಉದ್ದೇಶದಿಂದ ಧರ್ಮ ಸ್ಥಾಪನೆ ಮಾಡಲಿಕ್ಕೆ ಬಂದ ಧರ್ಮಮೂರ್ತಿ ಕೃಷ್ಣ. ಧರ್ಮ ಅಂದರೆ ಏನು? ಅಧಃ ಪತಂತಂ ಪುರುಷಂ ಧ್ರಿಯತೆ ಅನೇನ ಇತಿ ಧರ್ಮ. ಕೆಳಗೆ ಬೀಳುವ ವ್ಯಕ್ತಿತ್ವದವರನ್ನು ಮೇಲ್ಮುಖವಾಗಿ ಎತ್ತುವುದನ್ನು ಧರ್ಮ ಅಂತ ಕರೀತಾರೆ.
ಎಲ್ಲರೂ ಜಾರಿ ಬೀಳ್ತಾರೆ, ಅಧರ್ಮದಿಂದ ಜಾರಿ ಬೀಳ್ತಾರೆ. ಅವರನ್ನ ಮೇಲ್ಮುಖವಾಗಿ ಎತ್ತಿ ಹಿಡಿಯುವುದಕ್ಕೆ ಧರ್ಮ ಅಂತ ಕರೀತಾರೆ. ಆ ಧರ್ಮರೂಪಿಯಾಗಿ ಕೃಷ್ಣ ಇದ್ದಾನೆ. ಹಾಗಾಗಿ ಜಗತ್ತಿನ ಏನೆಲ್ಲ ಕಂಟಕಗಳಿದ್ದಾವೆ ಅದನ್ನು ವರೆಸಿಕೊಂಡು ಹೋಗಿದ್ದಾನೆ. ಕೃಷ್ಣ ಎಲ್ಲಿದ್ದಾನೆ? ಟ್ಯಾಕ್ಸ್ ಕಟ್ಟಬೇಕು ಅಂತ ಹೊರಟ ನಂದರಾಜ ಜೊತೆಗೆ ಯಶೋಧೆಯನ್ನು ಕರ್ಕೊಂಡು ಹೋದಂತೆ. ನಂದರಾಜ ಅಂದರೆ ಅದರ ಬಗ್ಗೆ ಒಂದು ಮಾಹಿತಿ ಇರಲಿ. ಯಾರು 10 ಕೋಟಿ ಗೋವುಗಳಿಗೆ ರಾಜ ಅವನನ್ನು ನಂದರಾಜ ಅಂತ ಕರೀತಾರೆ. 1 ಕೋಟಿ ಗೋವುಗಳಿಗೆ ರಾಜನಾದವನನ್ನು ಬರೀ ನಂದ ಅಂತ ಕರೀತಾರೆ. 1,00,000 ಗೋವುಗಳಿಗೆ ರಾಜನಾದವನನ್ನು ಉಪನಂದ ಅಂತ ಕರೀತಾರೆ. 1000 ಗೋವುಗಳಿಗೆ ಅಧಿಪತಿಯಾದವನನ್ನು ಗೋಪಾಲ ಅಂತ ಕರೀತಾರೆ. ಇವನು ನಂದರಾಜ. ನಂದರಾಜ ಅಂದರೆ 10 ಕೋಟಿ ಗೋವುಗಳ ಮಾಲೀಕ. ದೊಡ್ಡ ಸಂಗತಿ ಇಲ್ಲ. ಇವತ್ತು ಒಬ್ಬೊಬ್ಬರೇ 10 ಇನ್ಸ್ಟಿಟ್ಯೂಷನ್ ಕಟ್ಟಿರ್ತಾರೆ ಕಲಿಯುಗದಲ್ಲಿ. ಅವತ್ತು 10 ಕೋಟಿಗಳ ಗೋವಿತ್ತು. ಇವತ್ತು ಮನೆ ತುಂಬ ನಾಯಿಗಳಿದೆ. ಪ್ರಾರಬ್ಧ ಇದು. ಮನೆ ತುಂಬ ಹಸುಗಳಿರಬೇಕು, ಕಲ್ಯಾಣ ಮಾಡುವಂಥದ್ದು. ಎಲ್ಲಿ ಗೋವುಗಳ ಸಂಖ್ಯೆ ಕಡಿಮೆ ಆಗುತ್ತೆ ಅಲ್ಲಿ ಅಧರ್ಮ ತಾಂಡವ ಆಡುತ್ತೆ ಅಂತ ಹೇಳಿದ್ದಾರೆ. ಆದ್ದರಿಂದ ಗೋವುಗಳ ಸಂರಕ್ಷಣೆ ತುಂಬ ಮುಖ್ಯ ಅಂತ ಈ ಉದ್ದೇಶದಿಂದಲೇ ಕೃಷ್ಣ ಗೊಲ್ಲರಹಟ್ಟಿಯಲ್ಲಿ ಅವತಾರ ಮಾಡಿದ. ಸಚ್ಚಿದಾನಂದ ಮೂರ್ತಿ ಯಾವ ಜಾತಿಯಲ್ಲಿ ಅವತಾರ ಮಾಡಿದ? ಗೊಲ್ಲರ ಜಾತಿಯಲ್ಲಿ ಅವತಾರ ಮಾಡಿದ. ಅದನ್ನು ಪ್ರಶಂಸೆ ಮಾಡೋರು ಯಾರು? ಎಲ್ಲ ಬ್ರಾಹ್ಮಣರು. ಹಾಗಾಗಿ ಬ್ರಾಹ್ಮಣರಿಗೆ ಯಾರಿಗೂ ಕಹಿ ಇಲ್ಲ ಅಂತ ಅರ್ಥ. ಸೂತ ಪುರಾಣಿಕರು ಪ್ರವಚನ ಮಾಡಿದರು, ಕೇಳಿದವರು ಶೌನಕರು. ಶೌನಕರೆಲ್ಲ ಬ್ರಾಹ್ಮಣರು, ಸೂತ ಪುರಾಣಿಕರು ಶೂದ್ರ ಜಾತಿಗೆ ಸಂಬಂಧಪಟ್ಟವರು. ಎಲ್ಲಿ ಜ್ಞಾನ ಇದೆಯೋ ಅದಕ್ಕೆ ಮಹತ್ವವನ್ನು ಕೊಟ್ಟಿದ್ದಾರೆ ಬ್ರಾಹ್ಮಣರು ಅನ್ನಲಿಕ್ಕೆ ಪುರಾಣದ ಇಂತಹ ಬೇಕಾದಷ್ಟು ಕಥೆಗಳು ಸಾಕ್ಷಿಯಾಗಿದೆ. ವಾಲ್ಮೀಕಿಗಳು ಬೇಡ ಅಂತ ಕಥೆ ಇದೆ. ವಾಲ್ಮೀಕಿ ರಾಮಾಯಣವನ್ನು ಪ್ರತಿದಿನ ಪಾರಾಯಣವನ್ನು ಬ್ರಾಹ್ಮಣರು ಮಾಡ್ತಾರೆ. ಎಲ್ಲಿ ಗುಣಾಂಶ ಇದೆಯೋ, ಗುಣಾಹ ಪೂಜಾಸ್ಥಾನಂ, ಗುಣಗಳಿಗೆ ಮಹತ್ವ ಕೊಡಿ, ಜಾತಿಗೆ ಮಹತ್ವ ಕೊಡಬೇಡಿ. ಕುಲವೆಂದು ಹೊಡೆದಾಡಿದಿರೋ, ಕುಲ ನಮ್ಮನ್ನು ರಕ್ಷಣೆ ಮಾಡಲ್ಲ, ನಮ್ಮಲ್ಲಿರುವ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತೆ. ಜಾತಿ ನಿಂದನೆ ಮಾಡಬೇಡಿ. ಸಮಗ್ರ ಇತಿಹಾಸದಲ್ಲಿರುವ ಕಥೆ ಇದು. ಆ ಕೃಷ್ಣ ಗೊಲ್ಲರಹಟ್ಟಿಯಲ್ಲಿ ಅವತಾರ ಮಾಡಿದ. ಬ್ರಾಹ್ಮಣರೆಲ್ಲ ಅವನನ್ನು ಪೂಜೆ ಮಾಡಿದರು. ಯಾಕೆ? ಧರ್ಮಸ್ಥಾಪಕನಾಗಿ ಬಂದಿದ್ದಾನೆ ಕೃಷ್ಣ. ಗೊಲ್ಲರಹಟ್ಟಿಯಲ್ಲಿದ್ದ ಕೃಷ್ಣ, ನಂದರಾಜನ ಅರಮನೆಯಲ್ಲಿದ್ದ ಕೃಷ್ಣ ಅವತಾರ ಮಾಡಿದ್ದು ಕಾರಾಗೃಹದಲ್ಲಿ. ಬಂದದ್ದೆಲ್ಲಿಗೆ ಅಂದರೆ ಯಮುನೆಯ ತೀರಕ್ಕೆ. ಯಶೋಧೆನ ಕರ್ಕೊಂಡು ಹೋಗ್ತಾ ಇದ್ದ ಟ್ಯಾಕ್ಸ್ ಕಟ್ಟಬೇಕು ಅಂತ ನಂದರಾಜ. ದಾರಿಯಲ್ಲಿ ಅವಳಿಗೆ ಹೆರಿಗೆಯ ನೋವು ಆರಂಭ ಆಯ್ತಂತೆ. ಅಲ್ಲೇ ಒಂದು ಬಟ್ಟೆಯಲ್ಲಿ ಒಂದು ಶಿಬಿರವನ್ನು ನಿರ್ಮಾಣ ಮಾಡಿ, ಈ ಮಿಲಿಟ್ರಿಯವರೆಲ್ಲ ಒಂದು ಬಟ್ಟೆ ಡೇರೆ ಹಾಕ್ತಾರಲ್ಲ, ಹಾಗೆ ಒಂದು ಡೇರೆ ಹಾಕಿ ಅಲ್ಲಿ ಮಲಗಿಸಿದ ಯಶೋಧೆಯನ್ನು. ಅದು ಎಲ್ಲಿ? ಯಮುನೆಯ ಆ ಕಿನಾರೆಯ ಪಕ್ಕದಲ್ಲೇ, ಯಮುನೆಯ ಪಕ್ಕದಲ್ಲೇ ಒಂದು ಬಟ್ಟೆಯ ಒಂದು ಡೇರೆ. ಅಲ್ಲಿಂದ ಕೃಷ್ಣ ತನ್ನ ಅರಮನೆಗೆ ಹೋಗಿದ್ದು 3 ತಿಂಗಳಾದ ಮೇಲೆ ಅಂತ ಹೇಳಿದ್ದಾರೆ. ಹಾಗೆ ನಂದರಾಜ ಏನು ಮಾಡಿದ್ದ? ಟ್ಯಾಕ್ಸ್ ಕಟ್ಟಿ ಬಂದ ಮೇಲೆ ಪೂತನೆಯ ಸಂಹಾರ ಕೃಷ್ಣ ಮಾಡಿದ್ದ. ಮಗುವನ್ನು ಹುಟ್ಟಿದ ಜಾಗದಿಂದ 3 ತಿಂಗಳು ಅಲ್ಲಾಡಿಸಬಾರ್ದಂತೆ, ಅದೆಲ್ಲೇ ಇರಬೇಕು. ಅದಕ್ಕೆ ಹಿಂದಿನ ಕಾಲದಲ್ಲೆಲ್ಲ ಮನೆಯಲ್ಲೇ ಡೆಲಿವರಿ ಆಗ್ತಾಯಿತ್ತು. ಈಗೆಲ್ಲ ಆ ನಿಯಮ ಇಟ್ಟುಕೊಳ್ಬೇಡಿ, ಹುಟ್ಟಿದ್ದೇ ಆಸ್ಪತ್ರೆಯಲ್ಲಿ. ಇದನ್ನು ಮತ್ತೆ ಡಾಕ್ಟ್ರುಗಳಿಗೆಲ್ಲ ಗೊತ್ತಾದರೆ ಅವರಿಗೆ ತುಂಬ ಖುಷಿ. 3 ತಿಂಗಳು ಹೊರಗೆ ಕರ್ಕೊಂಡು ಹೋಗುವ, ಹುಟ್ಟಿದ ಜಾಗದಲ್ಲೇ ಇರಬೇಕು ಅಂದರೆ ನಿಮ್ಮ ಪ್ಯಾಕೆಟ್ ಎಲ್ಲ ಖಾಲಿಯಾಗುತ್ತೆ. ಅದು ಹುಟ್ಟಿದ ಕೂಡಲೇ ಕರ್ಕೊಂಡು ಬನ್ನಿ. ಮನೆಯಲ್ಲಿ ಹುಟ್ಟುವುದು ತುಂಬ ಒಳ್ಳೆಯದು. ಮನೆ ತುಂಬ ಗೋಸೇವೆ ಮಾಡಿದರೆ ಮನೆಯಲ್ಲೇ ಹುಟ್ಟುತ್ತಾರೆ ಮಕ್ಕಳು. ಆದ್ದರಿಂದ ಗೋಸೇವೆಗಳನ್ನು ಮಾಡಿದ ಪುಣ್ಯದಿಂದಾಗಿ ಮನೆಯಲ್ಲೇ ಮಕ್ಕಳು ಹುಟ್ಟುತ್ತಾಯಿದ್ರು ಎಲ್ಲರಿಗೂ. ಅಲ್ಲಿ ವಿಶೇಷವಾಗಿ ಅಲ್ಲಿ ಎಲ್ಲಿ ಹುಟ್ಟಿದ ಅಲ್ಲೇ ವಾಸ ಮಾಡಿದ ಕೃಷ್ಣ. ನಂದರಾಜ ಓಡಾಡಲಿಕ್ಕೋಸ್ಕರ ಅರಮನೆಗೂ ಈ ಬಟ್ಟೆಯ ಮನೆಗೂ ಓಡಾಡಲಿಕ್ಕೆ ಒಂದು ಎತ್ತಿನ ಗಾಡಿ ಮಾಡಿಟ್ಟುಕೊಂಡಿದ್ದ. ಒಂದು ದಿನ ಎತ್ತಿನ ಗಾಡಿಯ ಒಂದು ಆ ನೊಗಕ್ಕೆ, ಆ ದೂರಿಗೆ ಒಂದು ಜೋಳಿಗೆಯನ್ನು ಕಟ್ಟಿ ಕೃಷ್ಣನನ್ನು ಮಲಗಿಸಿ ನಂದರಾಜ ಪೇಟೆಗೆ ಹೋಗಿದ್ದಾನೆ. ಯಶೋದೆ ನದಿಗೆ ಹೋಗಿದ್ದಾಳೆ. 3 ತಿಂಗಳಾಗಿದೆ, ಬಟ್ಟೆ ಎಲ್ಲ ತೊಳ್ಕೊಂಡು ಬರೋಣ, ಸ್ನಾನ ಮಾಡಿ ಬರೋಣ ಅಂತ ಅವಳು ಆ ನದಿಯ ಸ್ನಾನಕ್ಕೆ ಹೋಗಿದ್ದಾಳೆ. ಪೂತನೆಯ ಸಂಹಾರ ಆದಮೇಲೆ ಕಂಸ ಕೃಷ್ಣನಿಗೆ ಉಪದ್ರವ ಮಾಡಬೇಕು ಅಂತ ಶಕಟಾಸುರ ಅಂತ ಒಬ್ಬ ದೈತ್ಯನನ್ನು ಕಳಿಸಿದ್ದಾನೆ. ಅವನು ಬಂಡಿಯ ರೂಪದಲ್ಲಿ ಬಂದು ಈ ಬಂಡಿಯನ್ನು ಮೇಲೆ ಕೆಳಗೆ ಎಲ್ಲ ಮಾಡಿ ಕೃಷ್ಣನನ್ನು ಸಂಹಾರ ಮಾಡಬೇಕು ಅಂತ ಸಂಕಲ್ಪ ಮಾಡಿ ಬಂದ. ಕೃಷ್ಣ ಅವನು ಬಂದದ್ದು ಗೊತ್ತಾದ ಕೂಡಲೇ ಆ ಬಂಡಿಯನ್ನು ಜಾಡಿಸಿ ಒದ್ದ. ಅದು ತಲೆ ಕೆಳಗಾಗಿ ಬೀಳ್ತು. ಶಕಟಾಸುರನನ್ನು ಸಂಹಾರ ಮಾಡಿದ. ಆ ಶಬ್ದ ಕೇಳಿ ಅಮ್ಮ ಓಡಿಕೊಂಡು ಬಂದಳು, ನಂದರಾಜ ಓಡಿಕೊಂಡು ಬಂದಳು. ಅವರು ಬರೋದ್ರೊಳಗಡೆ ಕಥೆ ಮುಗಿದಿತ್ತು. ಅವರಿಗೆ ದೃಶ್ಯ ತೋರಿಸದೆ ಪೂತನೆ ಸಂಹಾರ ಮಾಡಬೇಕಾದರೂ ಅಪ್ಪ ಅಮ್ಮನಿಗೆ ತೋರಿಸಲಿಲ್ಲ, ಭಯಪಡ್ತಾರೆ ಅವರು. ಶಕಟಾಸುರನ ಸಂಹಾರ ಮಾಡಬೇಕಾದ್ರೂ ತೋರಿಸಲಿಲ್ಲ, ಕೆಲಸ ಮುಗಿದು ಹೋಗಿದೆ. ಬರ್ತಾಳೆ ಯಶೋದೆ, ಅಯ್ಯೋ ಎಷ್ಟು ದೊಡ್ಡ ಅನರ್ಥ, ನನ್ನ ಮಗುವಿಗೇನೂ ಆಗಲಿಲ್ಲ ಅಂತ
ಅದಕ್ಕೆಲ್ಲ ರಕ್ಷೆಗಳನ್ನು ಹಾಕ್ತಾಳೆ. ಗೋಮೂತ್ರವನ್ನು ತಂದು ಮೈಗೆಲ್ಲ ಪ್ರೋಕ್ಷಣೆ ಮಾಡ್ತಾಳೆ. ತುಂಬ ಮಕ್ಕಳಿಗೆ ಬಾಲಗ್ರಹಗಳ ಪೀಡೆಗಳಿರುತ್ತಂತೆ. ಗೋಮೂತ್ರವನ್ನು ತಂದು ಪ್ರೋಕ್ಷಣೆ ಮಾಡಿದರೆ ಆ ಪೀಡೆಗಳೆಲ್ಲ ಪರಿಹಾರ ಆಗುತ್ತೆ ಅಂತ ದೇವರು ಮೈ ತುಂಬ ಸಗಣಿ ಹಾಕಿಸಿಕೊಂಡಿದ್ದಾನೆ, ಗೋಮೂತ್ರ ಹಾಕಿಸಿಕೊಂಡಿದ್ದಾನೆ. ಇವತ್ತೆಲ್ಲ ಬರೀ ಶಾಂಪೂ ಸೋಪು ಹಾಕಿಕೊಳ್ತಾ ಇರ್ತೇವೆ. ಗೋಮೂತ್ರಗಳನ್ನು ಮೈಗೆ ಹಾಕಿಕೊಂಡ್ರೆ 100 ದಿನಗಳ ಅನಿಷ್ಟಗಳೆಲ್ಲ ಪರಿಹಾರ ಆಗುತ್ತಂತೆ. ಗೋಮೂತ್ರ ಗೋಮೇಗಳ ಸ್ನಾನ ಅಷ್ಟು ಪವಿತ್ರ ಅಂತ ಹೇಳಿದ್ದಾರೆ. ಅದನ್ನು ಮಾಡಿಸಿಕೊಂಡ ಶಕಟಾಸುರ ಭಂಜಕ ಆದ. ಅದು ಎಲ್ಲೋ ಇಲ್ಲ ಅವನ ಪಾದ. ನಮ್ಮ ಹೃದಯದಲ್ಲೇ ಒಂದು ಬಂಡಿ ಇದೆ. ಏನು ಬಂಡಿ? ಮಮ ಮಾತಾ ಮಮ ಪಿತಾ ಮಮ ಭ್ರಾತ ಮಮಾತ್ಮಜಾಹ. ನನ್ನದು ಅನ್ನುವ ಮೋಹದ ಒಂದು ದೊಡ್ಡ ಎತ್ತಿನ ಗಾಡಿ ನಮ್ಮ ಹೃದಯದಲ್ಲೇ ಇದೆ. ಅಲ್ಲೇ ದೇವರ ಪಾದ ಇದೆ. ಆ ನಿನ್ನ ಪಾದದಿಂದ ನಮ್ಮ ಮೋಹ ಅನ್ನುವ ಬಂಡಿಯನ್ನು ಒದ್ದು ಪುಡಿ ಮಾಡು ಅಂತ ಅವನಲ್ಲಿ ಕೇಳಿಕೊಳ್ಳಿ ಅಂತಾರೆ. ಅನಕ್ಷಯ ಕರೋ ಲಕ್ಷ್ಮಿಯ ಘನಸ್ತನ ಧೃತಸ್ಸತಾಂ ಮನಸ್ತೋಯೋ ಹರೇಃ ಪಾದ ಸನಃಪಾತು ಪುನಃ ಪುನಃ. ಮತ್ತೆ ಮತ್ತೆ ಆ ಭಗವಂತನ ಪಾದ ನಮ್ಮ ಹೃದಯದಲ್ಲಿ ಕಾಣಿಸಬೇಕು. ನಮ್ಮ ಮೋಹಗಳನ್ನೆಲ್ಲ ಸಂಹಾರ ಮಾಡಬೇಕು. ಯಾರು ನಮಗೆ, ಯಾರು ಬರುವರು ನಿನ್ನ ಹಿಂದೆ? ಇದ್ದ ಯಮಭಟರು ಬಾಯೆಂದು ಸೆಳೆದೊಯ್ಯುವಾಗ. ನನ್ನ ಇಷ್ಟವಾದ ಹೆಂಡತಿ ಬೆನ್ನ ಹಿಂದೆ ಬರೋದಿಲ್ಲ. ಇಷ್ಟವಾದ ಮನೆ ಸಾಯಬೇಕಾದ್ರೆ ಬರೋದಿಲ್ಲ. ಎಷ್ಟು ಕೋಟಿ ಕೋಟಿ ಇರಲಿ, ಕೊಂಡು ಹೊಯ್ಯುವಾಗ ಯಾರಿಲ್ಲವಂತೆ ಕುರುಡು ನಾಯಿ ಸಂತೆಗೆ ಬಂತಂತೆ. ಎಲ್ಲಿಗೆ ಬರ್ತಾ ಇದ್ದೇವೆ ಗೊತ್ತಿಲ್ಲ, ಎಲ್ಲಿಗೆ ಹೋಗ್ತಾ ಇದ್ದೇವೆ ಗೊತ್ತಿಲ್ಲ. ಒಟ್ರಾಸಿ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಯಾರನ್ನ ಬೇಕಾದರೂ ಕೇಳಿ ಪುರುಸೊತ್ತಿಲ್ಲ ಅಂತಾರೆ. ಇನಿ ಮಸ್ತು ಬ್ಯುಸಿ, ಭಾಗವತಂಕ ಬಲೆ ಒಂಜಿ ಚೂರು ಕೆಲಸ ಉಂಟು ಮುಗೀತಂತ ಬರ್ಪೆ. ಮುಗಿತೇ ಪೋನಾ, ಅದು ಮುಗಿದೇ ಹೋಯ್ತು ಅವ್ರ ಕೆಲಸ ಮುಗಿಯೋದ್ರೊಳಗಡೆ. ಎಲ್ಲರ ಜೀವನದ ಚರ್ಯೆ ಯಾವುದೋ ಅವಸರದಲ್ಲಿದ್ದೇವೆ. ನಮ್ಮ ಬದುಕು ಎಲ್ಲಿಗೆ ಹೋಗ್ತಾ ಇದೆ? ಮೃತ್ಯುಕೂಪದ ಕಡೆ ಸಾಗುತ್ತಾ ಇದೆ. ಆಯುರೋ ಹರತಿ ವೈ ಪುಂಸಃ ಉದ್ಯನ್ನಸ್ತಂಚಯನ್ನಸೋ. ಭಾಗವತ ಮಧ್ಯೆ ಮಧ್ಯೆ ಎಚ್ಚರಿಸುತ್ತೆ. ನಮ್ಮ ಬದುಕು ಮಸಣದ ಕಡೆ ಸಾಗುತ್ತಾ ಇದೆ. ನಾವು ಆಸೆ ಕಡೆ ಓಡ್ತಾ ಇದ್ದೇವೆ. ನಾವು ಹಣ ಹಣ ಅಂತ ಯೋಚನೆ ಮಾಡ್ತಾ ಇದ್ದೇವೆ. ಮೃತ್ಯುದೇವ ಈ ಹೆಣ ಹೆಣ ಅಂತ ಆಲೋಚನೆ ಮಾಡ್ತಾ ಇದ್ದಾನೆ. ನಮ್ಮ ಬದುಕು ಸುಖದ ಕಡೆ. ಮಹಾಭಾರತ ಒಂದು ದೃಷ್ಟಾಂತವನ್ನು ಕೊಡುತ್ತೆ. ಯಥಾ ವ್ಯಾಲಗಲಸ್ತೋಪಿ ಬೇಕೋ ದಂಶಾನ್ ಅಪೇಕ್ಷತೆ ತಥಾ ಕಾಲಾಹಿನ ಬದ್ಧ ಲೋಕೋ ಭೋಗಾನ್ ಅಶಾಶ್ವತಾನ್. ಒಂದು ಕತೆ ಹೇಳುತ್ತೆ ನೋಡಿ, ಚಂದ ಇದೆ ಇದು. ಒಂದು ಕಪ್ಪೆ ಹಾರಿಕೊಂಡು ಹೋಗ್ತಾ ಇದೆಯಂತೆ. ನೊಣ ಹಿಡಿಬೇಕು ಅಂತ ಆಸೆ. ನೊಣ ಹಾರಿಕೊಂಡು ಹೋಗ್ತಾ ಇದೆಯಂತೆ. ಸಕ್ಕರೆ ತಿನ್ನಬೇಕು ಅಂತ ಆಸೆ. ನೊಣ ಸಕ್ಕರೆ ಮೇಲೆ ಕೂತಿದೆ. ಹಿಂದಿನಿಂದ ಕಪ್ಪೆ ಬರ್ತಾ ಇದೆ ನೊಣ ಹಿಡಿಬೇಕು ಅಂತ. ಅದರ ಹಿಂದೆ ಒಂದು ಹುಚ್ಚು ಬರ್ತಾ ಇದೆ. ಯಾವುದು? ಹಾವು ಬರ್ತಾ ಇದೆ ಕಪ್ಪೆ ಹಿಡಿಬೇಕು ಅಂತ. ಹಾವಿನ ಹಿಂದೆ ಒಂದು ನವಿಲು ಬರ್ತಾ ಇದೆ ಹಾವು ಹಿಡಿಬೇಕು ಅಂತ. ಜೀವನ ಇರೋದು ಇಷ್ಟೇ. ಯಾರ ಹೊಟ್ಟೆಗೆ ಯಾರು ಬೇಗ ಬೀಳ್ತಾರೆ ಗೊತ್ತಿಲ್ಲ. ಕಪ್ಪೆ ನೊಣ ನುಂಗಬೇಕು ಅಂತ ಹೋಗ್ತಾ ಇದೆ. ಹಿಂದಿನಿಂದ ಹಾವು ಬಂದು ಅಟ್ಯಾಕ್ ಮಾಡಿ ಕಪ್ಪೆಯನ್ನು ಹಿಡ್ಕೊಂಡಿದೆ. ಕಪ್ಪೆ ಎಲ್ಲಿದೆ? ಸರ್ಪದ ಬಾಯಲ್ಲಿದೆ. ಕಪ್ಪೆ ಏನು ಮಾಡ್ತಾ ಇದೆ? ನಾಲಿಗೆ ತೆಗೆದು ಆಸೆ ಪಡ್ತಾ ಇದೆ, ನಾನು ಆ ನೊಣ ನುಂಗಬೇಕು ಅಂತ ಆಸೆ ಪಡ್ತಾ ಇದೆ. ಅದು ಮೃತ್ಯುವಿನ ಹೊಟ್ಟೆ ಒಳಗಡೆ ಬೀಳ್ತಾ ಇದೆ. ಆಸೆ ಏನು ಅಂದರೆ ಆ ನೊಣ ತಿನ್ನಬೇಕು ಅಂತ ಆಸೆ. ನಾವು ಹಾಗೆ ಹುಟ್ಟಿದ ದಿವಸವೇ ಮೃತ್ಯುವಿನ ಹೆಡೆಯಲ್ಲಿ ಕುಳಿತಿದ್ದೇವೆ. ಅದು ನೊಣ ಅನ್ನುತ್ತೆ, ನಾವು ಹಣ ಅಂತ ಹೇಳ್ತಾ ಇದ್ದೇವೆ ಅಷ್ಟೇ. ಧರ್ಮ ಅರ್ಥ ಕಾಮ ಮೋಕ್ಷಗಳಲ್ಲಿ ಅರ್ಥ ಒಂದು ಅಂಶ, ಅರ್ಥವೇ ಪ್ರಧಾನ ಅಲ್ಲ. ಇವತ್ತೇನಾಗಿದೆ ಜಗತ್ತಿನಲ್ಲಿ? ಧರ್ಮ ಮೋಕ್ಷಗಳ ಬಗ್ಗೆ ವಿಚಾರ ಇಲ್ಲ, ಅರ್ಥಕಾಮಗಳ ಬಗ್ಗೆ ನಲಿತಾ ಇದ್ದೇವೆ. ಇದು ಬದುಕಲ್ಲ. ಇದನ್ನು ಹೇಳಲಿಕ್ಕೋಸ್ಕರ ಭಾಗವತ ಹೊರಟಿದೆ. ಕತೆ ಹೇಳಲಿಕ್ಕೆ ಭಾಗವತ ಹೊರಟಿದ್ದಲ್ಲ, ಅಧ್ಯಾತ್ಮ ಹೇಳಲಿಕ್ಕೋಸ್ಕರ ಭಾಗವತ ಹೊರಟಿದೆ. ಹಾಗಾಗಿ ನಾವು ಸಾಗುವುದು ಎಲ್ಲಿಗೆ ಎನ್ನುವುದರ ಎಚ್ಚರದಲ್ಲಿ ಬಿಟ್ಟು ಹೋಗಬೇಕಾದ್ರೆ ಎಲ್ಲವನ್ನೂ ಬಿಟ್ಟೇ ಹೋಗ್ತೇವೆ. ಯಾವುದೂ ನಮ್ಮೊಟ್ಟಿಗೆ ಬರಲ್ಲ. ಹುಟ್ಟಿದ್ದು ಬಚ್ಚಲ ಗುಣಿ, ಉಂಡದ್ದು ಮೊಲೆ ಮಾಂಸ ಅಂತಾರೆ ಕನಕದಾಸರು. ಹುಟ್ಟಿದ್ದು ಬಚ್ಚಲ ಮನೆಯಲ್ಲಿ, ಕ್ರಿಮಿ ಮಲಮೂತ್ರಗಳ ತಾಯಿಯ ಯೋನಿಯಲ್ಲಿ ಹುಟ್ಟುತ್ತೇವೆ. ಉಂಡದ್ದೇನು? ಬೇಡವಾದ ಸಂಗತಿಗಳನ್ನೇ ತಿಂತೇವೆ. ಹೊರಟೋಗುತ್ತೆ ನಮ್ಮ ಬದುಕು. ಅದರ ಮಧ್ಯದಲ್ಲಿ ಗೃಹೀತ ಇವ ಕೇಶೇಶು ಮೃತ್ಯುನ ಧರ್ಮಮಾಚರೇತ್. ಧರ್ಮವನ್ನು ಸಂಪಾದನೆ ಮಾಡಿ, ಬೇಕಾದಷ್ಟು ಪುರುಷಾರ್ಥಕ್ಕೆ ಸಾಧನವಾದ ಈ ಶರೀರ ಇದೆ. ಇದರಲ್ಲಿ ದೇವರು, ಅಧ್ಯಾತ್ಮ, ಕೃಷ್ಣ, ರಾಮ, ಗೋವಿಂದ ಅಂತ ಧ್ಯಾನ ಮಾಡಿ. ತುಂಬ ಹಣ ಇದೆ ನಿಮ್ಮ ಬಳಿ, ಜಾಂಗೀರ್ ತಿಂತಾ ಇರ್ತೀರಿ. ಯಾರೋ ಹೇಳ್ತಾರೆ ನಿನ್ನ ಚಿಕ್ಕಪ್ಪನಿಗೋ ನಿನ್ನ ಹೆಂಡತಿಗೋ ಯಾರಿಗೋ ಆಕ್ಸಿಡೆಂಟ್ ಆಗಿ ಕಾಲು ಮುರಿದಿದ್ದಾರೆ ಅಂತ. ಜಿಲೇಬಿ ಸುಖ ಆಗಲ್ಲ, ಚಕ್ಕ ಕೆಳಗೆ ಹಾಕ್ತೇವೆ ಅದನ್ನು. ಹಾಗಾದರೆ ಸುಖ ಕೊಡುವ ಶಕ್ತಿ ಹೊರಗಡೆಯ ಪದಾರ್ಥಗಳಿಲ್ಲ,
ಅದು ಮನಸ್ಸಿನ ಒಳಗಡೆ ಇದೆ. ಆ ಶಕ್ತಿ ಒಳಗಡೆಯಿಂದ ಸುಖ ಕೊಡೋನು ಯಾರು ಅಂದರೆ ಸರ್ವಶಕ್ತನಾದ ಭಗವಂತ. ಅವನ ಸ್ಮರಣೆ ಮಾಡಿಕೊಂಡು ನಿನ್ನ ಪಾದದಿಂದ ನಮ್ಮ ಈ ಅಭಿಮಾನಗಳ ದೊಡ್ಡ ಬಂಡಿಯನ್ನು ಒದ್ದು ಹಾಕು ಅನ್ನುವ ಪ್ರಾರ್ಥನೆಯನ್ನು ಶಕಟಾಸುರನ ಕಥೆಯಲ್ಲಿ ಮಾಡಿ ಅಂತ ಹೇಳಿಕೊಡ್ತಾರೆ. ಅದಾದಮೇಲೆ ಹೀಗೆ ಕಥೆ ಮುಂದೆ ಸಾಗ್ತಾ ಹೋಗುತ್ತೆ. ಶಕಟಾಸುರನ ಸಂಹಾರ ಮಾಡಿದ. ತೃಣಾವರ್ತ ಅಂತ ಒಬ್ಬ ದೈತ್ಯ ಬಂದ. ಆ ಯಶೋದೆ ಕಣ್ಣಿಗೆಲ್ಲ ಮಣ್ಣೆರಚಿದ. ಕೃಷ್ಣನನ್ನು ಎತ್ತಿಕೊಂಡು ಮೇಲೆ ಹೋದ. ಕುತ್ತಿಗೆ ಈಚೆಗೆ ಸಂಹಾರ ಮಾಡಬೇಕು ಅಂತ ಕೃಷ್ಣ ಆಲೋಚನೆ ಮಾಡಿದ. ಇವನು ಎಷ್ಟು ಡಿಗ್ರಿ ಮೇಲೆ ಹೋದರೆ ಅಲ್ಲಿಂದ ಬಿದ್ದರೆ ಸಾಯ್ತಾನೆ ಅಂತ ದೇವರ ಆಲೋಚನೆ ಮಾಡ್ತಾ ಇದ್ದಾನೆ. ತುಂಬ ಮೇಲೆ ಹೋದ. ಇಲ್ಲಿ ಅವನನ್ನು ಕುತ್ತಿಗೆ ಹಿಚಿಕಿದ್ರೆ ಇವಾಗ ಕರೆಕ್ಟಾಗಿ ಸಾಯ್ತಾನೆ ಅಂತ ಅವನು ಮೇಲೆ ಹಿಡ್ಕೊಂಡು ಹೋಗಿದ್ದಾನೆ. ತೃಣಾವರ್ತ ಅನ್ನುವ ದೈತ್ಯ ಕೃಷ್ಣ ಕುತ್ತಿಗೆ ಹಿಚಿಕಿದ. ದಬ್ಬ ಕೆಳಗೆ ಬಿದ್ದ. ದೊಡ್ಡ ದಡೂತಿಯ ಶರೀರ. ಕೃಷ್ಣ ಪ್ಯಾರಾಚೂಟ್ ಥರ ಅವನ ಹೊಟ್ಟೆ ಮೇಲೆ ಮೆಲ್ಲ ಲ್ಯಾಂಡ್ ಆದ. ಮತ್ತೆ ಗಾಬರಿ ಆದ್ಲು. ಯಶೋದೆ ನಂದರಾಜ ಎಲ್ಲ ಬಂದರು. ಅಯ್ಯೋ ಏನಾಯಿತು ಅನರ್ಥ. ಮತ್ತೆ ಅವರಿಗೆ ಭಯ ಆದಾಗೆಲ್ಲ ಏನು ಮತ್ತೆ ಗೋಮೂತ್ರ ಗೋಮಯಗಳ ಅಭಿಷೇಕ ಮಾಡಿದರು. ಕೃಷ್ಣನಿಗೆ ಅದು ಖುಷಿ. ಗೋಮೂತ್ರ ಗೋಮಯಗಳು ಅಂದರೆ ತುಂಬ ಖುಷಿ ದೇವರಿಗೆ. ಹಾಗಾಗಿ ದೇವರ ಮನೆಯಲ್ಲಿ ಸ್ವಲ್ಪ ಗೋಮಯ ಇಟ್ಟುಕೊಳ್ಳಿ ಅಂತಾರೆ. ಏನು ದೇವರ ಸಾಮಾನು ಮುಟ್ಟಬೇಕಾದರೂ ಗೋಮೂತ್ರ ಗೋಮಯಗಳನ್ನು ಮುಟ್ಟಿ ದೇವರನ್ನು ಮುಟ್ಟಿ. ಮೂಗು ಮುಟ್ಟಿ ದೇವರನ್ನು ಮುಟ್ಟಬೇಡಿ. ಕೈಯಲ್ಲಿ ಗೋಮಯಗಳನ್ನು ಮುಟ್ಟಿ ದೇವರನ್ನು ಮುಟ್ಟಿ. ದೇವರಿಗೆ ತುಂಬ ಇಷ್ಟ ಆಗುತ್ತೆ ಅದು. ಇನ್ನು ದೇವರಿಗೆ ಗೋಮಯ ಹಾಕಲಿಕ್ಕೆ ಹೋಗಬೇಡಿ. ನಿಮ್ಮ ಕೈಯಲ್ಲಿ ಗೋಮಯ ಮುಟ್ಟಿಸಿಕೊಂಡು ದೇವರನ್ನು ಮುಟ್ಟಿ ಅವನಿಗೆ ಪಂಚಾಮೃತ ಅಭಿಷೇಕ ಮಾಡಿ. ಹೀಗೆ ತೃಣಾವರ್ತನನ್ನು ಸಂಹಾರ ಮಾಡಿದ. 3 ತಿಂಗಳಾಯಿತು. ಗರ್ಗ ಮುನಿಗಳು ಬಂದರಂತೆ, ಗರ್ಗಾಚಾರ್ಯರು. ಕೃಷ್ಣನಿಗೊಂದು ನಾಮಕರಣ ಮಾಡಬೇಕು. ಏನು ಮಾಡಬೇಕು ನಾಮಕರಣ? ತುಂಬ ಮುಖ್ಯವಾದದ್ದು ನೋಡಿ ಇದು. ನಾಮಕರಣವನ್ನು ಮಾಡಬೇಕು ಕೃಷ್ಣನಿಗೆ. ಏನಂತ ಹೆಸರಿಡೋಣ? ತುಂಬ ಆಲೋಚನೆ ಮಾಡಿದ್ರಂತೆ ಗರ್ಗಾಚಾರ್ಯರು. ಯಾವ ನಾಮವನ್ನು ಹೇಳಿದಾಗ ಸಮಗ್ರ ಜಗತ್ತಿನ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೋ ಅಂಥ ನಾಮ ಹೇಳಬೇಕು. ತುಂಬ ಶಾರ್ಟಾಗಿರಬೇಕು, ಸ್ವೀಟಾಗಿರಬೇಕು. ಇವತ್ತೆಲ್ಲ ಹಾಗೆ ಕೇಳೋದು. ನಾಮಕರಣ ಇಷ್ಟಿಷ್ಟುದ್ದ ಎಲ್ಲ ಹೇಳೋದಿಲ್ಲ. ಮುಂಚೆ ಎಲ್ಲ ಇಷ್ಟಿಷ್ಟುದ್ದ ಹೆಸರು ಹೇಳ್ತಾ ಇದ್ರು. ರಾಮರಾವ್, ಭೀಮರಾವ್, ಕುಲಕರ್ಣಿ ಅಂತ. ಕೊನೆ ಕರೆಯೋದು ಭೀಮಣ್ಣ ಅಂತಾನೆ. ಈಗ ಆ ಹೆಸರು ಭಯ ಆಗಿದೆ. ಈಗ ಬಿಡಿ, ಅದು ಬೇಡ. ಈ ಥರ ಆ ಹೆಸರುಗಳನ್ನು ಸ್ವಲ್ಪ ಶಾರ್ಟ್ ಮಾಡಿ ಹೇಳ್ತಾ ಇದ್ರು. ಅದಕ್ಕೆ ಗರ್ಗಾಚಾರ್ಯ ಆಲೋಚನೆ ಮಾಡಿದ್ರಂತೆ, ಕಲಿಯುಗದ ಜನಗಳಿಗೆ ಪುರುಸೊತ್ತಿಲ್ಲ. ಚರಸೊತ್ತು ಉಂಟು, ಸ್ಥಿರ ಸೊತ್ತು ಉಂಟು, ಪುರುಸೊತ್ತಿಲ್ಲ ಅವರಿಗೆ. ಹಾಗಾಗಿ ಶಾರ್ಟಾಗಿ ಹೇಳಬೇಕು ನಾಮ. ಯಾವುದಾಗ್ಬೋದು? ವೇದಗಳಲ್ಲಿ ಹೇಳಿದ ಅಪೂರ್ವವಾದ ನಾಮಗಳನ್ನೆಲ್ಲ ಒಟ್ಟು ಮಾಡಿ ಅದರ ಮೊದಲನೆಯ ಅಕ್ಷರಗಳನ್ನೆಲ್ಲ ಸೇರಿಸಿಕೊಂಡು ಒಂದು ನಾಮವನ್ನು ಮಿಕ್ಸ್ ಮಾಡಿದ್ರಂತೆ ಗರ್ಗಾಚಾರ್ಯರು. ಗರ್ಗಾಚಾರ್ಯರು ಅಂದರೆ ವೇದದ್ರಷ್ಟಾರ ಋಷಿಗಳು, ಆಂಗಿರಸ ಗೋತ್ರ ಪ್ರವರ್ತಕ ಋಷಿಗಳು ಅವರು. ಅವರೆಲ್ಲ ನಾಮಗಳನ್ನು ಸೇರಿಸಿಕೊಂಡು ಒಂದು ನಾಮ ಮಾಡಿದರು. ಆಲ್ ಇನ್ ಒನ್. ಕೆಲವೊಮ್ಮೆ ಇರುತ್ತಲ್ಲ A to Z, ಒಂದು ಕಡೆ ಹೋದರೆ ಎಲ್ಲವೂ ಸಿಗಬೇಕಲ್ಲಿ. ಆ ಥರ ಕಲಿಯುಗದಲ್ಲಿ ಎಲ್ಲವನ್ನೂ ಕೊಡುವ ನಾಮ ಯಾವುದು? ಕೃಷ್ಣ ಅಂತ ನಾಮಕರಣ ಮಾಡಿದರು. ಅದಕ್ಕೆ ಬಿರಿಸ್ತಾರೆ. ಗರ್ಗ ಸಂಹಿತೆಯಲ್ಲಿ ಹೇಳ್ತಾರೆ, ಒಂದೊಂದೇ ಅಕ್ಷರಗಳು ಸೇರಿಕೊಂಡು ಕೃಷ್ಣ ಆಗಿದೆ. BSNL, PUC, SSLC ಎಲ್ಲ ಉಂಟಾ ಇಲ್ವಾ? ಕೆಲವರು VP ಅಂತಾರೆ. ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ. ಅಷ್ಟು ಹೇಳಿಕ್ಕೂ ಪುರುಸೊತ್ತಿಲ್ಲ ಅವರಿಗೆ. VP ಕೃಷ್ಣಾರ್ಪಣಮಸ್ತು ಬಿಡಿ, ಕೃಷ್ಣ ಅರ್ಪಣಂ ಅಸ್ತು ಅಂತ ಇದೆ ಅಲ್ಲಿ. ಅದಕ್ಕೆ KA ಅಸ್ತು ಅಂತ ಹೀಗೆಲ್ಲ ಮಾಡಬಾರ್ದು, ಅನ್ಯಾಯ ಅದು. ಗೊತ್ತು ಈ ಕಲಿಯುಗದವರ ಮಂಡೆ ಸಿಕ್ಕಾಪಟ್ಟೆ ಜಾಣತನದಲ್ಲಿದೆ ಅಂತ. ಅದಕ್ಕೆ ಗರ್ಗಾಚಾರ್ಯರು ಒಂದೊಂದೇ ದೇವರ ನಾಮ ತೆಗೆದುಕೊಂಡ್ರಂತೆ. ಕಮಲಾಪತಿ ಅಂತ ಅರ್ಥ. ನಾನು ಕೇಳ್ತೇನೆ ನಾಡಿದ್ದು, ನೀವೆಲ್ಲ ಶ್ರದ್ಧೆಯಿಂದ ಕೇಳಿ ತಿಳ್ಕೊಳ್ಬೇಕು. ಇದನ್ನು ಸುಮ್ಮನೆ ಕೇಳಿ ಹೋಗೋದಲ್ಲ ಮನೆಗೆ. ಇದು ಯಕ್ಷಗಾನದ ಆಟ ಅಥವಾ ಒಂದು ಪಿಕ್ಚರ್ ಥರ ಅಲ್ಲ. ಇದು ನಮ್ಮ ಬದುಕಿನ ಸಾಧನೆಯ ಭಾಗವತ. ಇದು ಅಂದರೆ ಕಮಲಾಪತಿ. ಅಂದರೆ ರಾಮ. ದರಿದ್ರನಾಗಿ ಗೋಕುಲದಲ್ಲಿ ಹುಟ್ಟಿದವನಲ್ಲ ಕೃಷ್ಣ, ಲಕ್ಷ್ಮೀಪತಿಯಾದ ವೈಕುಂಠಾಧಿಪತಿ ಕೃಷ್ಣನ ಅವತಾರ ಆಗಿದೆ. ಕಮಲಾಪತಿ. ರಾಮ ಇತ್ಯಪಿ. ರಾಮಾವತಾರದಿಂದ ಕೃಷ್ಣಾವತಾರಕ್ಕೆ ಬಂದಿದ್ದಾನೆ. ಆಯಿತು. ಷಡ್ಗುಣೇಶ. 6 ಗುಣಗಳು ತುಂಬ ಮುಖ್ಯವಾದದ್ದು ಶಾಸ್ತ್ರಗಳಲ್ಲಿ. ಐಶ್ವರ್ಯ, ವೀರ್ಯ, ಯಶಸ್ಸು, ಜ್ಞಾನ, ವಿಜ್ಞಾನ, ಸಂಪತ್ತು. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಚಃ ಶ್ರಿಯಃ ಜ್ಞಾನ ವಿಜ್ಞಾನಯೋಶ್ಚೈವ ಷಣ್ಣಾಂ ಭಗ ಇತೀರಿತಃ. ಭಗವಂತ ಅಂತೇವೆ. ಏನು ಭಗವಂತ ಅಂದರೆ? ಭಗವಾನ್ ಅಂದರೆ ಅರ್ಥ ಏನು? ಭಗ ಶಬ್ದಕ್ಕೆ 6 ಗುಣಗಳು ಅಂತ ಅರ್ಥ. ಐಶ್ವರ್ಯ, ವೀರ್ಯ, ಯಶಸ್ಸು, ಸಂಪತ್ತು, ಜ್ಞಾನ, ವಿಜ್ಞಾನ. ಈ 6 ಗುಣಗಳಿಗೆ ಭಗ ಅಂತ ಕರೀತಾರೆ. ಭಗವಾನ್ ಅಂದರೆ 6 ಗುಣಗಳ ಒಡೆಯ. ಅದನ್ನು ಅನ್ನುವ ಅಕ್ಷರ ಹೇಳುತ್ತೆ. ಅಂದರೆ ಏನು? ಷಡ್ಗುಣೇಶ. ಷಡ್ಗುಣಗಳಿಗೆ ಒಡೆಯ. ಕೃಷ್ ಆಯ್ತು. ಈಗ ನಿಮಗಾಯ್ತಾ ಇಲ್ವ? ಕೃಷ್ ಆಯ್ತಾ ಇಲ್ವಾ? ಕರ್ಷಣ ಆಗಬೇಕು.
ಆಮೇಲೆ ನ ನ ಅಂದರೆ ನರಸಿಂಹ ಅಂತ ಅರ್ಥ. ನರಸಿಂಹ ಹೇಗೆ ಕಂಬದಿಂದ ಬಂದ, ದೇವಕಿಯ ಹೊಟ್ಟೆಯನ್ನು ನೆಪ ಮಾಡಿಕೊಂಡು ಕೃಷ್ಣನೂ ಹಾಗೆ ಬಂದ. ದೇವಕಿಯ ಹೊಟ್ಟೆ ದೆಪ್ಪ ಆಗಿತ್ತಾ ಇಲ್ವಾ ಅಂದರೆ ವಾಯುದೇವರು ತಿಂಗಳಿಗೆ ಅನುಗುಣವಾಗಿ ಗಾಳಿ ತುಂಬುತ್ತಾ ಇದ್ರಂತೆ ಹೊಟ್ಟೆಗೆ. ಹಾಗಾಗಿ ದೇವಕಿಗೆ ಆಯಾಸವೇ ಆಗಿಲ್ಲ. ಕೃಷ್ಣಾಷ್ಟಮಿ ದಿವಸ ಒಂದು ಶುಂಠಿ ಉಂಡೆ ಮಾಡ್ತಾರೆ, ಮಾಡಬೇಕು ಅದನ್ನು. ಅದು ಯಾರಿಗೆ ಗೊತ್ತೋ? ಯಶೋದೆಗೆ, ದೇವಕಿಗಲ್ಲ. ಯಾಕೆ ಅಂದರೆ ಈ ದೇವಕಿ ಮಕ್ಕಳನ್ನೇ ಹಡಿಲಿಲ್ಲ, ಅವಳನ್ನು ನೆಪ ಮಾಡಿಕೊಂಡು ದೇವರ ಅವತಾರ ಮಾಡಿದ್ದು. ಮಗುವನ್ನು ಹಡಿದವಳು ಯಶೋದೆ. ದೇಹ ಎಲ್ಲ ಸ್ವಲ್ಪ ಹೀಟ್ ಆಗಲಿ ಅಂತ ಶುಂಠಿ ಉಂಡಿ ತಿನ್ನಿಸುವುದು ಯಶೋದೆಗೆ, ದೇವಕಿಗಲ್ಲ. ದೇವಕಿ ಹೇಳ್ತಾಳೆ, ನಾನು ನಿನಗೆ ತಾಯಿ ಅಲ್ಲ, ನನಗೆ ಯಾವ ಆಯಾಸವೇ ಆಗಿಲ್ಲ. ಭಾಗವತದಲ್ಲೇ ಕಥೆ ಉಂಟು. ಹಾಗಾಗಿ ನರಸಿಂಹನ ಅವತಾರ ಹೇಗೋ ಹಾಗೆ ಕೃಷ್ಣನ ಅವತಾರ. ನರಸಿಂಹ ಏನು ಮಾಡಿದ? ಉಗುರಿನಿಂದ ಆ ಹಿರಣ್ಯಕಶ್ಯಪವನ್ನು ಸಂಹಾರ ಮಾಡಿದ. ಕೃಷ್ಣ ಏನು ಮಾಡಿದ? ಹಲ್ಲಿನಿಂದ ಪೂತನೆಯನ್ನು ಸಂಹಾರ ಮಾಡಿದ. ಉಗುರು ಹಲ್ಲು ಎಲ್ಲ ಒಂದೇ, ಅದು ಒಟ್ಟಾಗಬಾರ್ದು. ನಮಗೆ ಅದು ಮೈಲಿಗೆ, ದೇವರಿಗೆ ಮಡಿ ಮಡಿ. ಅದು ಅವನ ಕೂದಲು ಮಡಿ, ಅವನ ಉಗುರು ಮಡಿ, ಅವನ ಹಲ್ಲು ಮಡಿ. ನಮ್ಮದು ಎರಡು ಕೈಯಲ್ಲಿ ಹೀಗೆ ತಲೆ ಕೆರೆದುಕೊಂಡ್ರೆ ಅವರ ಮನೆಯಲ್ಲಿ ಭೂತ ಪ್ರವೇಶ ಆಗಿದೆ ಅಂತ ಅರ್ಥ. ಮನೇಲಿ ಕೆರ್ಕೊಳ್ಬೇಡಿ, ಬೀದಿಲಿ ಕೆರ್ಕೊಳಿಬೇಕಾದ್ರೆ ಎರಡು ಕೈಯಿಂದ ಹೀಗೆ ಕೆರಿಬಾರ್ದಂತೆ, ತೋರಿಸಲೂಬಾರ್ದು. ಲೆಕ್ಕದಲ್ಲಿ ಹೇಳಿದೆ ಹೀಗೆ ಕೆರೆಯವರಿದ್ದಾರೆ ಅಂತ. ಆದರೆ ದೇವರ ಉಗುರು, ದೇವರ ಹಲ್ಲು, ದೇವರ ಕೂದಲು ಅದು ದೇವರು ಬೇರೆ ಅಲ್ಲ, ಅವನು ಬೇರೆ ಅಲ್ಲ. ಎಲ್ಲ ಬೆಲ್ಲದ ಹಾಗೆ. ಬೆಲ್ಲದ ಯಾವ ಭಾಗ ತೆಗೆದರೂ ಅದು ಸಿಹಿಯೇ. ದೇವರ ಎಲ್ಲ ಅವಯವಗಳೂ ಸರಿಯೇ. ನೇಹನಾನಾಸ್ತಿ ಕಿಂಚನ ಅಂತ ಶ್ರುತಿ ಹೇಳುತ್ತೆ. ನೇಹನಾನಾಸ್ತಿ ಕಿಂಚನ ಅಂದರೆ ದೇವರ ಅವಯವಗಳಿಗೂ, ಅವನ ಕಣ್ಣಿಗೂ, ಅವನ ಕಿವಿಗೂ, ಅವನ ಕಾಲಿಗೂ ಭೇದವೇ ಇಲ್ಲ. ಹೌದಾ ಅಲ್ವಾ? ನೋಡಿ, ವರಾವತಾರದಲ್ಲಿ ಸಮಗ್ರ ಭೂಮಿಯನ್ನು ಎತ್ತಿದ. ಎಲ್ಲೆತ್ತಿದ? ಮೂಗಿನ ಮೇಲೆ ಎತ್ತಿದ. ನೀವು ಮೂಗಿನಲ್ಲಿ ಏನು ಎತ್ತಬೋದು? ಕನ್ನಡಕ ಬಂದರೆ ಒಂದು ಸ್ಟ್ಯಾಂಡ್ ಆಗ್ಬೋದು ಅಷ್ಟೇ, ಒಂದು ಮೂಗುತಿಯನ್ನು ಧರಿಸ್ಬೋದು. ನಿಮ್ಮ ಮನೆ ಇಡ್ಲಿ ಪಾತ್ರೆಯನ್ನೆಲ್ಲ ಮೂಗಿನಿಂದ ತೆಗಿಲಿಕ್ಕಾಗುತ್ತಾ? ಎಲ್ಲೂ ದಾಖಲೆ ಇಲ್ಲ. ವರಾಹ ರೂಪದಿಂದ ಭಗವಂತ ಭೂಮಂಡಲವನ್ನು ಮೂಗಿನಲ್ಲೇ ಧರಿಸಿದ. ಅಂದರೆ ಅರ್ಥ ಏನು? ಕೈ ತಾಕತ್ತು ಮೂಗಿನಲ್ಲೇ ಇದೆ. ಆದಿ ಹಿರಣ್ಯಾಕ್ಷನನ್ನು ಹೇಗೆ ಸಂಹಾರ ಮಾಡಿದ? ಕೈಯಿಂದ ಹೊಡೆದು ಸಂಹಾರ ಮಾಡಲಿಲ್ಲ, ಕಿವಿಯಿಂದ ಹೊಡೆದು ಸಂಹಾರ ಮಾಡಿದಂತೆ. ಈ ಕಿವಿಯಿಂದ ನಮಗೇನು ಮಾಡಲಿಕ್ಕಾಗುತ್ತೆ? ಅದು ಅಷ್ಟೇ, ಕನ್ನಡಕಕ್ಕೆ ಒಂದು ಸ್ಟ್ಯಾಂಡ್ ಅಷ್ಟೇ. ಅಥವಾ ಹೆಣ್ಮಕ್ಕಳಿಗೆ ಒಂದು ಓಲೆ ಹಾಕ್ಕೊಳ್ಳಿಕ್ಕಾಯಿತು. ಈ ಚಕ್ಕುಲಿಯಿಂದ ನಿಮಗೇನು ಮಾಡಲಿಕ್ಕಾಗುತ್ತೆ? ಏನು ಮಾಡಲಿಕ್ಕಾಗಲ್ಲ. ಕಿವಿಯಿಂದ ಹೊಡೆದು ಆದಿ ಹಿರಣ್ಯಾಕ್ಷನನ್ನು ದ್ವಿತೀಯೇ ಕರ್ಣ ತಾಡನಾಥ್ ಭಾಗವತ ಹೇಳುತ್ತೆ, ಕಿವಿಯಿಂದ ಹೊಡೆದು ಕೊಂದಿದ್ದಾನೆ. ಹಾಗಾದರೆ ಏನರ್ಥ? ತ್ರಿವಿಕ್ರಮಾವತಾರದಿಂದ ಉಗುರಿನ ತುದಿಯನ್ನು ತಾಗಿಸಿದ ಬ್ರಹ್ಮಾಂಡಕ್ಕೆ ಹೊರಗಡೆ ಇರುವ ನೀರೆಲ್ಲ ಒಳಗೆ ಬಂತು, ಉಗುರಿನಲ್ಲಿ ಸ್ಕ್ರ್ಯಾಚ್ ಆಗಲಿಲ್ಲ. ಅಜಸ್ಯ ಶತಕೋಟ್ಯಂಡ ಛೇದೆ ಯಸ್ಯ ಪದಾಂಗುಲೇಹೆ ನಖಸ್ಯಾಪಿ ನ ವಿಚ್ಛೇದ. ಉಗುರಿನ ತುದಿಯಲ್ಲಿ ಸ್ವಲ್ಪ ಸ್ಕ್ರ್ಯಾಚ್ ಆಗಲಿಲ್ಲ ದೇವರಿಗೆ. ಎಂಥ ತಾಕತ್ತು ದೇವರಿಗೆ! ಹೀಗಾಗಿ ಶ್ರುತಿ ಹೇಳುತ್ತೆ, ಇಹ ನಾನ ನಾಸ್ತಿ. ಇಹ ಅಂದ್ರೇನು? ದೇವರಲ್ಲಿ ನಾನ, ಈ ದೇಹ ಕೈ ಬೇರೆ, ಕಾಲು ಬೇರೆ, ಕಣ್ಣು ಬೇರೆ, ಕಿವಿ ಬೇರೆ ಎನ್ನುವ ಭೇದ ನಾಸ್ತಿ ಇಲ್ಲ. ಅವನ ಎಲ್ಲ ಅವಯವಗಳು ಎಲ್ಲವೂ ಪೂರ್ಣವೇ. ಹಾಗಾಗಿ ದೇವರದ್ದು ಒಂದು ಪಾದವನ್ನೇ ಹಿಡ್ಕೊಂಡು ವಿಷ್ಣು ಪಾದ ಅಂತ ಪೂಜೆ ಮಾಡ್ತೇವೆ. ಮನುಷ್ಯರದ್ದು ಪಾದ ಪೂಜೆ ಇಲ್ಲ, ಮುಖಕ್ಕೆ ಮಂಗಳಾರತಿ, ಮನುಷ್ಯರಿಗೆ ಪಾದಕ್ಕೆ ಅಲ್ಲ. ದೇವರಿಗೆ ಎಲ್ಲ ಅವಯವಗಳಿಗೂ ಒಂದೊಂದು ಶಕ್ತಿ ಇದೆ. ಆದರೆ ಎಲ್ಲ ಅವಯವಗಳು ಅವನಿಂದ ಅಭಿನ್ನವಾಗಿದೆ. ಅಲ್ಲಿ ಭೇದ ಇಲ್ಲ, ಭೇದ ಎಣಿಸಬೇಡಿ. ಸ್ವಗತ ಭೇದ ವಿವರ್ಜಿತನು, ಸರ್ವಗ ಸದಾನಂದೈಕ ದೇಹನು, ಬಗೆ ಬಗೆಯ ನಾಮದಲ್ಲಿ ಕರೆಸುತ್ತ ಭಕುತರನು ಪೊರೆವ. ಅವನ ದೇಹಗಳಲ್ಲಿ ಅವನ ಯಾವುದೇ ರಾಮರೂಪಕ್ಕಾಗಲಿ ಕೃಷ್ಣರೂಪಕ್ಕಾಗಲಿ ಅವನ ಕೈಗಾಗಲಿ ಕಣ್ಣಿಗಾಗಲಿ ಭೇದ ಇಲ್ಲ. ಅದಕ್ಕೆ ದಾಸರು ಹೇಳ್ತಾರೆ, ಹ್ಯಾಂಗಿಹಾನ್ ಎಂದರೆ ಹಾಂಗಿಹಾನ, ಅಕೋ ಹಾಂಗಿಹಾನ, ಇಕೋ ಹಿಂಗಿಹಾನ. ಹ್ಯಾಂಗಿಹಾನ್ ಎಂದರೆ ಹಾಂಗಿಹಾನ. ದೇವರ ಬಗ್ಗೆ ಹೇಳಲಿಕ್ಕಾಗಲ್ಲ. ಉಪನಿಷತ್ತು ಹೇಳುತ್ತೆ, ತಂ ಸಂ ಪ್ರಶ್ನಂ ಭುವನಾಯಂತ್ಯನ್ಯಾ ಸ್ವಸ್ತಿ ಎಂದು. ದೇವರು ಅಂದ್ರೇನು? ಎಷ್ಟು ಕೇಳಿದರೂ ಮತ್ತೆ ಕೇಳುವ ಅಂಶ ಎಲ್ಲಿ ಉಳಿಯುತ್ತೋ ಅವನು ದೇವರು. ಅವನನ್ನು ಕೇಳಿ ಮುಗಿಸಲಿಕ್ಕಾಗಲ್ಲ, ನೋಡಿ ಮುಗಿಸಲಿಕ್ಕಾಗಲ್ಲ. ಯಾಕೆ? ವಿಶ್ವತೋಮುಖವಾಗಿ ವ್ಯಾಪ್ತನಾಗಿದ್ದಾನೆ ಅವನು. ವಿಶ್ವತಶ್ಚಕ್ಷುರುತ ವಿಶ್ವತೋಮುಖೋ ವಿಶ್ವತೋ ಬಾಹುರುತ ವಿಶ್ವತಸ್ಪಾತ್. ಇಂಥ ಸರ್ವಶಕ್ತ ಸಂಪನ್ನನಾದವನು ಕೃಷ್ಣ. ಈ ಅರ್ಥದ ವ್ಯಾಪ್ತಿಯನ್ನು ನ ಅನ್ನುವ ಅಕ್ಷರ, ನರಸಿಂಹ ಅವನ ಎಲ್ಲ ರೀತಿ ವ್ಯಾಪ್ತನಾಗಿದ್ದಾನೆ, ಅವಯವಗಳಲ್ಲಿ ಭೇದ ಇಲ್ಲ. ಇಷ್ಟೆಲ್ಲ ಅರ್ಥಗಳ ಮೊತ್ತವನ್ನು ಹೊತ್ತುಕೊಂಡಿರುವ ಅಕ್ಷರ ನ. ಕೃಷ್ಣ ಆಯಿತು. ಇನ್ನು ಆ ಕೇಳಿಸಬೇಕು ನಿಮಗೆ. ಕೊನೆ ಕೇಳಿಸುವುದು ಕೃಷ್ಣ, ಬಾಯಿ ತೆಗಿಬೇಕು ನೀವು. ಆ ಕೊನೆಯ ಅಕ್ಷರ ಕೇಳಿಸುವುದು ಆ. ಆ ಅಂದರೆ ಏನು? ಅಕ್ಷರ. ಕ್ಷರ ಅಂದ್ರೇನು? ನಾಶ ಅಂತ ಅರ್ಥ. ಕೃಷ್ಣನಿಗೆ ನಾಶ ಇಲ್ಲ. ನೀವು ಹಾಗೇ ಕತೆ ಕೇಳಬೇಕು ಅಂತ ಕತೆ ಕೇಳಿ, ವ್ಯಥೆಯೇ ಆಗುತ್ತೆ, ಕಥೆ ಆಗಲ್ಲ. ಅದು ಏನುಂಟು ಗೊತ್ತು? ಮಹಾಭಾರತದಲ್ಲಿ ಒಬ್ಬ ಬೇಡ
ಕೃಷ್ಣನ ಪಾದಕ್ಕೆ ಗುರಿಯಿಟ್ಟು ಬಾಣ ಹೊಡೆದ. ಆ ಪಾದಕ್ಕೆ ಬಾಣ ತಾಗಿ ಕೃಷ್ಣ ಸತ್ತ ಅಂತಲೇ ಉಂಟು. ನೀವು ಹಾಗೇ ಚಿಂತನೆ ಮಾಡಿದರೆ ನಮಗಿಂತ ನಿಕೃಷ್ಟನಾಗ್ತಾನೆ ಕೃಷ್ಣ. ಯಾಕೆ ಗೊತ್ತೋ? ಶುಗರ್ ಪೇಷಂಟ್ಗಳಿಗೆ ಕಾಲು ತುಂಡು ಮಾಡಿದರೆ ಸಾಯಲ್ಲ ಅವರು. ಕೃಷ್ಣನಿಗೆ ಕಾಲಿಗೆ ಬಾಣ ಹೊಡೆದರೆ ಸತ್ತೋದ. ಶುಗರ್ ಪೇಷಂಟ್ಗಿಂತ ಕಡಿಮೆ ಮಾರಾಯ ಆ ಕೃಷ್ಣ ಅಂತ ಲೇಖನ ಬರೀತಾರೆ. ಇನ್ನು ಅದಕ್ಕೆ ಹರಿವಂಶ ಹೇಳುತ್ತೆ, ಕೃಷ್ಣನಿಗೆ ಯಾವ ದೇಹದಲ್ಲಿ ಹಾನಿಗಳಿಲ್ಲ. ಭೀಷ್ಮಾಚಾರ್ಯರ ಬಾಣದಿಂದ ಅವನ ದೇಹಕ್ಕೆ ಏಟು ಬೀಳಲಿಲ್ಲ. ಬಾಣ ಬಿಟ್ಟ ಬೇಡನ ಬಾಣದಿಂದ ಅವನ ಕಾಲಿಗೆ ಘಾಸಿ ಆಗಲಿಲ್ಲ. ಅವನು ಅಂದ್ರೇನು? ಅಕ್ಷರ. ಕ್ಷರ ಅಂದರೆ ನಾಶ, ಅಕ್ಷರ ಅಂದರೆ ನಾಶ ಇಲ್ಲ. ಹಾಗಾದರೆ ಕೃಷ್ಣನ ದೇಹ ಬೀಳ್ತಲ್ವಾ ಅಂದರೆ, ನಿಮ್ಮ ಕಣ್ಣಿಗೆ ಒಂದು ಆ ಥರ ಬೆದರು ಬೊಂಬೆಯನ್ನು ಬೀಳಿಸಿದಾನೆ. ಕೃಷ್ಣನ ದೇಹ ಬೀಳೋದೇ ಇಲ್ಲ. ಕೃಷ್ಣಸ್ತು ಭಗವಾನ್ ಸ್ವಯಂ. ತನ್ನ ನಿಜ ದೇಹದಿಂದಲೇ ಪಾಂಡವರೇ ತಮ್ಮ ದೇಹದಿಂದ ಸ್ವರ್ಗಾರೋಹಣ ಮಾಡಿದರು ಅಂತ ಕಥೆ ಇದೆ. ಅವರಿಗೆಲ್ಲ ನಿಯಮಕನಾದ ಕೃಷ್ಣ ಅವನು ತನ್ನ ದೇಹದಿಂದ ಹಾಗೇ ವೈಕುಂಠ ಲೋಕದ ಕಡೆ ಪ್ರಯಾಣ ಮಾಡಿದ ಅಂತ ಹರಿವಂಶದಲ್ಲಿ ಅದರ ವಿವರಣೆಯನ್ನು ಮಾಡಿದ್ದಾರೆ. ಈಗ ಎಷ್ಟು ನಾಮ ಆಯಿತು? ಕಮಲಾಪತಿ, ರಾಮ, ಷಡ್ಗುಣೇಶ, ನರಸಿಂಹ, ಅಕ್ಷರ, 5 ನಾಮಗಳಾಯಿತು. ಆಮೇಲೆ ಒಂದು ಚುಕ್ಕಿ ಹಾಕ್ತಾರೆ, 2 ವಿಸರ್ಗ ಅಂತ ಕರೀತಾರೆ. ಕೃಷ್ಣ ನರನಾರಾಯಣರು ಅಂತ ಅರ್ಥ. ದೇಶವನ್ನು ರಕ್ಷಣೆ ಮಾಡುವ ರೂಪ ಯಾವುದು? ಇವತ್ತು ನಮ್ಮ ಭಾರತ ದೇಶ ಎತ್ತರದಲ್ಲಿದೆ, ಅದನ್ನು ಬದರಿ ಅಂತ ಕರಿತೇವೆ. ಎತ್ತರದಲ್ಲಿದೆ. ಅಲ್ಲಿರೋರು ಯಾರು? ನರನಾರಾಯಣರು. ಸಮಗ್ರ ಭಾರತ ದೇಶದವರು ಮಾಡುವ ಎಲ್ಲ ಕರ್ಮಗಳಿಗೆ ನಿಯಾಮಕನಾದವನು ನಾರಾಯಣ. ಅದಕ್ಕೆ ನಾವು ಕರ್ಮ ಮುಗಿದ ಮೇಲೆ ಏನು ಹೇಳ್ತೇವೆ ಗೊತ್ತೋ? ನಮ್ಮ ಭಾರತ ದೇಶದ ಪರದೈವ ನಾರಾಯಣ. ಯಾರೇ ಕರ್ಮಗಳನ್ನು ಮಾಡಲಿ, ಅವರು ಇವರು ಅಂತಲ್ಲ, ಆ ಮತ ಈ ಮತ ಅಂತಲ್ಲ, ಯಾರೇ ಸತ್ಕರ್ಮ ಮಾಡಲಿ, ಕೊನೆಗೆ ಏನು ಹೇಳ್ತಾರೆ ಮಂತ್ರ? ಕಾಯೇನ ವಾಚ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನಾವಾನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ನಾರಾಯಣನಿಗೆ ಸಮರ್ಪಣೆ ಮಾಡಬೇಕು. ನಾರಾಯಣ ನಮ್ಮ ಭಾರತ ದೇಶದ ಅಧಿದೈವ, ಪ್ರಧಾನ ದೈವ. ಆ ನರನಾರಾಯಣರ ರೂಪವೇ ಕೃಷ್ಣ ಪರಮಾತ್ಮ. 7 ಆಯಿತು. ಈಗ ಅದಾದಮೇಲೆ 7 ಸೇರಿಸಿದರೆ ಕೃಷ್ಣ ಅನ್ನೋದು 8 ಆಯಿತು. ಕೃಷ್ಣನ ಅವತಾರ 8ನೆಯದ್ದು. ಕೃಷ್ಣ ಅನ್ನುವ ನಾಮದಲ್ಲಿ ಹೊತ್ತುಕೊಂಡಿರುವ ನಾಮಗಳು ಕೂಡ 8. ವ್ಯಾಸರಾಜರು ಅಂತ ಒಬ್ಬರು ಜ್ಞಾನಿಗಳಿದ್ದಾರೆ. ಅವರೊಂದು ಹಿಂಟ್ ಕೊಡ್ತಾರೆ. ಏನೋ ಈಗ ಕೆಲವು ಕಡೆ ಟಿಪ್ಸ್ ಕೊಡೋದು ಅಂತಾರಲ್ಲ, ಹಾಗೆ 1 ಬಾರಿ ಕೃಷ್ಣ ಅನ್ನಬೇಡಿ, 3 ಬಾರಿ ಹೇಳಿ. ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ. ಶುಗರ್ ಪೇಷಂಟು, BP ಪೇಷಂಟಿಗೆಲ್ಲ ಡಾಕ್ಟ್ರ್ ಹೇಳಿರ್ತಾರೆ, ನೀವು 3 ಪೊಳ್ತಲ್ಲ ಮಾತ್ರೆ ನುಂಗೋಡು ಅಂತ. ಅದಕ್ಕೆ ಹೇಳ್ತಾರೆ, ಆ ಮಾತ್ರೆ ಎಲ್ಲ ತಲೆ ಕೆಡಿಸ್ಕೊಳ್ಬೇಡಿ, ಕೃಷ್ಣ 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 ಅಂತ ಯಾವಾಗ ಹೇಳಬೇಕಾದ್ರೂ 3 ನಾಮಗಳನ್ನೇ ಹೇಳಿ. ಬರೀ ಕೃಷ್ಣ ಅನ್ನಬೇಡಿ. ಪಕ್ಕದ ಮನೆ ಕಿಟ್ಟಿ ಓಡ್ಕೊಂಡು ಬರ್ತಾನೆ, ಒಯ್ಕ ಒಳೆತಾರ ಅಂತ ಕೇಳ್ತಾನೆ. ಪಕ್ಕದ ಮನೆಯವರು ಬರಬಾರ್ದು ಅಂದರೆ ಆವೃತ್ತಿ ಮಾಡಿ, ಹೋ ಇದು ದೇವರ ನಾಮ ಹೇಳಿದ್ದು, ಕೃಷ್ಣ ಕೃಷ್ಣ ಕೃಷ್ಣ, ಹೋ ಇದು ದೇವರನ್ನ ಕರೀತಾ ಇದ್ದಾರೆ. 3 ಬಾರಿ ಹೇಳಿದರೆ ಏನಾಗುತ್ತೆ ಗೊತ್ತೋ? 1 ಬಾರಿ ಹೇಳಿದರೆ 8 ನಾಮ ಹೇಳಿದ ಹಾಗಾಯಿತು. 2 ಬಾರಿ ಹೇಳಿದರೆ 16 ಆಯಿತು. 3 ಬಾರಿ ಹೇಳಿದರೆ 24 ಆಯಿತು. ನಮ್ಮ ದೇಹದಲ್ಲಿರುವ ತತ್ವಗಳು 24. ಸಮಗ್ರ ರಾಮಾಯಣದಲ್ಲಿರುವ ಶ್ಲೋಕಗಳು 24. ಅದು ಯಾಕೆ 24 ಆಲೋಚನೆ ಮಾಡಿ. ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚಭೂತಗಳು, ಪಂಚ ತನ್ಮಾತ್ರಗಳು. ಪಂಚಭೂತಗಳು ಅಂದರೆ ಆಕಾಶ, ವಾಯು, ಅಗ್ನಿ, ನೀರು, ಪೃಥಿವಿ. ಇದು ಪಂಚಭೂತಗಳು. ಪಂಚ ಜ್ಞಾನೇಂದ್ರಿಯಗಳು ಕಣ್ಣು, ಕಿವಿ, ಮೂಗು, ಜಿಹ್ವೆ, ತ್ವಗೀಂದ್ರಿಯ, ಪಂಚ ಜ್ಞಾನೇಂದ್ರಿಯ. ಪಂಚ ಕರ್ಮೇಂದ್ರಿಯ ಮಾತು, ಅದು ಕರ್ಮೇಂದ್ರಿಯ. ಅದು ಕೈ, ಕಾಲು, ಆಮೇಲೆ ಮಲಮೂತ್ರದ್ವಾರ, ಇದು 5 ಕರ್ಮೇಂದ್ರಿಯ. ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚಭೂತಗಳು, ಪಂಚ ತನ್ಮಾತ್ರಗಳು. ತನ್ಮಾತ್ರಗಳು ಅಂದರೆ ಆಕಾಶದಿಂದ ಹುಟ್ಟಿದ ಶಬ್ದ, ವಾಯುವಿನಿಂದ ಹುಟ್ಟಿದ ಸ್ಪರ್ಶ. ಫ್ಯಾನ್ ಹಾಕಿ ತಂಪಾಗುತ್ತಲ್ಲ, ಸ್ಪರ್ಶ ವಾಯುವಿನ ಗುಣ, ಅದು ಸ್ಪರ್ಶ. ಬೆಂಕಿಯ ಗುಣ ರೂಪ, ಚಂದ ಇದೆ, ಅದು ಬೆಂಕಿಯ ಗುಣ. ತೇಜಸ್ಸಿನ ಗುಣ ರೂಪ. ಆಮೇಲೆ ನೀರಿನ ಗುಣ ರಸ, ಚಂದ ಇದೆ ಅಂತ ನಾವು ಆಸ್ವಾದನೆ ಮಾಡ್ತೇವಲ್ಲ, ನೀರಿನಲ್ಲೇ ರಸ ಇರುವುದು. ಪೃಥ್ವಿಯ ಗುಣ ಗಂಧ, ಪರಿಮಳ. ಶಬ್ದ, ಸ್ಪರ್ಶ, ರೂಪ, ರಸಗಂಧ ಅನ್ನೋದು ತನ್ಮಾತ್ರಗಳು. 20 ಆಯಿತು. ಇದನ್ನೆಲ್ಲ ಆಲೋಚನೆ ಮಾಡಲಿಕ್ಕೆ ದೇವರೊಂದು ಬುದ್ಧಿ ಕೊಟ್ಟಿದ್ದಾನೆ. ಅದನ್ನು ಮನನ ಮಾಡಲಿಕ್ಕೆ ಮನಸ್ಸು ಕೊಟ್ಟಿದ್ದಾನೆ. ಮನಸ್ಸು ಬುದ್ಧಿಗಳು. ಆಮೇಲೆ ಅನುಭವಿಸುವ ಜೀವ, ಅವನನ್ನು ಅಹಂ ಅಂತ ಕರೆಯೋದು ಜೀವ. ಅವನನ್ನು ನಿಯಮನ ಮಾಡುವ ಬ್ರಹ್ಮ. ಸ್ಮರಣೆ, ಚಿತ್ತಾಭಿಮಾನಿ, ಅದು ಇಂಪಾರ್ಟೆಂಟ್. ನೆನಪಿನ ಶಕ್ತಿ ತುಂಬ ಮುಖ್ಯ. ಕಂಪ್ಯೂಟ್ರಲ್ಲಿ ಕೆಲಸ ಮಾಡ್ತೇವೆ, ಸೇವ್ ಕೊಡಬೇಕು, ಇಲ್ಲಾಂದರೆ ಡಿಲೀಟ್ ಆಗುತ್ತೆ. ಪ್ರತಿದಿನ ನೀವು ಸೇವ್ ಕೊಡ್ತೀರಾ? ಕೊಡಲ್ಲ. ಆಟೋಮೆಟಿಕ್ಕಾಗಿ ಸೇವ್ ಆಗುತ್ತೆ.
ನನ್ನ ಗಂಡ ಸೇವ್, ನನ್ನ ಹೆಂಡತಿ ಸೇವ್. ವಾಸ್ತವಿಕವಾಗಿ ಏನಾಗಬೇಕು ಹೇಳಿ? ಸೇವ್ ಕೊಡಲಿಲ್ಲ ಅಂದರೆ ಎಲ್ಲ ಡಿಲೀಟ್ ಆಗಬೇಕು. ಮಲಗಿ ಎದ್ದಾಗ ನನ್ನ ಗಂಡ ನೆನಪಾಗಲಿಲ್ಲ ಅಂದರೆ ಕಥೆ ಏನು? ಹೋ ನನ್ನ ಗಂಡ ನನ್ನ ಮನೆ ಅಂತ ಮರುದಿನ ನೆನಪಾಗುತ್ತಲ್ವಾ? ಅದನ್ನೇ ಸ್ಮರಣೆ, ಚಿತ್ತ ಅಂತ ಕರೀತಾರೆ. ಚಿತ್ರ ಅಂದರೆ ಸ್ಮರಣೆ ಶಕ್ತಿ, ಅಹಂ ಅಂದರೆ ನಾನು ಅನ್ನುವ ಎಚ್ಚರ, ಬುದ್ಧಿತತ್ವ, ಮನಸ್ತತ್ವ. ಇದು 24 ನಮ್ಮ ದೇಹದಲ್ಲಿದ್ದರೆ ನಿತ್ಯ ಜೀವನ ನಡೀತಾ ಇರುತ್ತೆ. ಇಲ್ಲಾದರೆ ಯಾವುದೋ ಒಂದು ಕೈ ಕೊಡುತ್ತೆ. ಕಿವಿ ಕೇಳಲಿಲ್ಲ ಅಂದರೆ ಏನು ಹೇಳ್ತಾರೆ? ಅಂಗಡಿ ದೂರ ಅಂತಾರೆ. ಹೋಯ್ತು ಅಂತ ಅರ್ಥ. ಯಾವ ಇಂದ್ರಿಯಗಳು ನಾಶ ಆಗಬಾರ್ದು. 24 ಪರ್ಫೆಕ್ಟ್ ಆಗಿರಬೇಕು ಅಂದರೆ ಏನು ಮಾಡಬೇಕು? 3 ಬಾರಿ ಕೃಷ್ಣ 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 ಅನ್ನಿ. 24 ಈ ತತ್ವಗಳಲ್ಲಿ ನಿಯಾಮಕನಾಗಿರುವ ರೂಪ ಕೃಷ್ಣ ಅನ್ನುವ ರೂಪ. ಹಾಗಾಗಿ 3 ಬಾರಿ ಹೇಳಿದರೆ 24 ಬಾರಿ ನಾಮಸ್ಮರಣೆ ಮಾಡಿದಷ್ಟು ಪುಣ್ಯ ಉಂಟು ನೋಡಿ. ಈ ಥರ ಮಿಕ್ಸಿಂಗು ಯಾವ ನಾಮಗಳಲ್ಲೂ ಇಲ್ಲ. ಆದ್ದರಿಂದ ಕಲಿಯುಗ ಸಂಕೀರ್ತ್ಯ ಕೇಶವಂ, ಕಲಿಯುಗದಲ್ಲಿ ಏನು ನಾಮ ಸಂಕೀರ್ತನೈ ಕೃಷ್ಣವರ್ಣಂ ಕಲೋ ಕೃಷ್ಣಂ ಸಾಂಗೋಪಾಂಗಂ ಸಪಾರ್ಷದಂ ಯಜ್ಞೈ ಸಂಕೀರ್ತನ ಪ್ರಾಯೈ ಯಜಂತಿ ಸುಮೇಧಸಃ. ಮಂಡೆ ಗಟ್ಟಿ ಇದ್ದವರೆಲ್ಲ ಹೇಳುವ ನಾಮ ಯಾವುದು ಅಂದರೆ ಕೃಷ್ಣ ಕೃಷ್ಣ. ಇದೇ ಒಂದು ಜೀವನ ಯಜ್ಞ. ಯಾವಾಗಲೂ ಆ ನಾಮಗಳನ್ನು ಹೇಳಿಕೊಳ್ತಾ ಇರಿ, ನಿಮ್ಮ ಬದುಕು ಬಂಗಾರವಾಗುತ್ತೆ. ಇಷ್ಟು ಮಿಕ್ಸ್ ಮಾಡಿಕೊಟ್ಟವರು ಗರ್ಗಾಚಾರ್ಯರು. ಇಷ್ಟೇ ಅರ್ಥಗಳಿಲ್ಲ. ಕೃಷ್ಣ ಅಂದರೆ ಕಪ್ಪು ಅಂತ ಅರ್ಥ. ಕಪ್ಪು ಯಾಕೆ? ಯಾವ ಯಾವ ಧರ್ಮ ವಿರೋಧಿಗಳಿದ್ದಾರೋ ಅವರನ್ನೆಲ್ಲ ಸಂಹಾರ ಮಾಡ್ತಾನೆ. ಅವರ ಹೆಂಡಂದಿರ ಮುಖ ಎಲ್ಲ ಕಪ್ಪಾಗಿ ಹೋಗುತ್ತೆ. ಅದಕ್ಕೋಸ್ಕರ ಕೃಷ್ಣ ಕಪ್ಪು. ಇನ್ನೊಬ್ಬರ ಮುಖವನ್ನು ಕಪ್ಪು ಮಾಡ್ತಾನೆ, ಅದರಿಂದ ಕಪ್ಪು. ಅಥವಾ ಕೃಷ್ಣ ಅಂದರೆ ಬೆಂಕಿ ಅಂತ ಅರ್ಥ. ಕೃಷ್ಣವರ್ತ್ಮ ಅಂತ ಕರೀತಾರೆ. ಬೆಂಕಿಗೆ ಕೃಷ್ಣ ಅಂತ ಹೆಸರು. ಬೆಂಕಿ ಮುಂದೆ ಮುಂದೆ ಹೋಗ್ತಾ ಇದ್ರೆ ದಾರಿಯೆಲ್ಲ ಕಪ್ಪು ಕಪ್ಪಾಗುತ್ತೆ. ಹೌದಲ್ವ ನೋಡಿ? ಬೆಂಕಿ ಉರ್ಕೊಂಡು ಹೋದ ಮೇಲೆ ದಾರಿಯೆಲ್ಲ ಕಪ್ಪಾಗುತ್ತೆ. ಅದಕ್ಕೆ ಬೆಂಕಿಗೆ ಕಪ್ಪು. ಇವನು ಕೃಷ್ಣ ಬೆಂಕಿ, ದುಷ್ಟರಿಗೆಲ್ಲ ಬೆಂಕಿ ಅಂತ ಇದ್ದಾನೆ. ಅಥವಾ ಕೃಷ್ಣ ಅಂದರೆ ಆಕರ್ಷಕ ಅಂತ ಅರ್ಥ. ಏನು ಮಾಡ್ತಾನೆ? ಭೂಮಿಯಲ್ಲಿ ಒಂದು ಗುಣ ಇದೆ, ಎಸೆದ ಪದಾರ್ಥಗಳನ್ನೆಲ್ಲ ಕೆಳಗೆ ಎಳೆಯುತ್ತೆ. ಆದರೆ ಕೃಷ್ಣ ಕೆಳಗೆ ಬೀಳುವಂತಹ ನಮ್ಮಂತಹ ಮಂದಮತಿಗಳನ್ನು ಮೇಲ್ಮುಖವಾಗಿ ಎತ್ತುತ್ತಾನೆ. ಅದಕ್ಕೆ ಕೃಷ್ಣ. ಮೋಕ್ಷಕ್ಕೆ ಕರೆದುಕೊಂಡು ಹೋಗ್ತಾನೆ ಮೇಲ್ಮುಖವಾಗಿ. ರಾಮ ಭೂಮಿಯಲ್ಲಿ ಸೇತು ಕಟ್ಟಿದ್ದಲ್ಲ, ಅವನು ಮೋಕ್ಷಕ್ಕೆ ಹೋಗಬೇಕಾದ್ರೆ ರಾಮ ಕತ್ತೆ, ನರಿ, ನಾಯಿ, ಇರುವೆ ಎಲ್ಲರನ್ನೂ ಮೋಕ್ಷ ಕರ್ಕೊಂಡು ಹೋದನಂತೆ. ಸ್ವರ್ಣೀತ ಗರ್ಧಭ ಶ್ವಾದೇಹೆ, ವೈಕುಂಠ ಲೋಕದ ತನಕ ಕರ್ಕೊಂಡು ಹೋದ. ನಾವು ಇದ್ದೆವು, ಹೋಗಲಿಲ್ಲ. ಯಾಕೆಂದರೆ ನಮಗೆ 30-40 ಸೈಟಿನ ಮೋಹ. ಅಲ್ಲಿರುವುದು ನಮ್ಮ ಮನೆ ಅಂತ ಎಚ್ಚರ ತಪ್ಪಿಕೊಂಡು ಇಲ್ಲಿ ಕೂತಿದ್ದೇವೆ. ಇದು ರಾಮನ ಶಕ್ತಿ, ಇದು ಕೃಷ್ಣನ ಶಕ್ತಿ. ಅವನಿಗೆ ಮನಸ್ಸನ್ನು ಕೊಡಿ, ನಿಮ್ಮ ಸಂಸಾರದ ದುಃಖವನ್ನು ಬಿಡಿ ಅಂತಾನೆ. ಎಲ್ಲ ಭಾರ ಅವನಲ್ಲಿ ಹಾಕಿ. ಏನೇ ಸಮಸ್ಯೆ ಬರಲಿ, ಮೊದಲು ಫ್ಯಾಮಿಲಿ ಡಾಕ್ಟ್ರು ಅವರು ಇವರು ಎಲ್ಲ ಯೋಚನೆ ಮಾಡೋದಲ್ಲ. ಮೊದಲು ಕೃಷ್ಣ ಅನ್ನಿ. ನಿಮ್ಮ ಕಷ್ಟಗಳಿಗೆ ಚಿಕಿತ್ಸೆ ಇದೆ ಅಲ್ಲಿ. ನಮಗೆ ನೆನಪಾಗೋದು ಅದು ಅಲ್ಲೇ ಅಲ್ಲ. ಹೊಟ್ಟೆ ನೋವು ಬಂತು ಅಂದರೆ ಅದಕ್ಕೊಂದು ನೋವಿನ ಮಾತ್ರೆ ನುಂಗಬೇಕು ಅಂತ ಗಮನ ಹೋಗುತ್ತೆ. ಮೊದಲು ಕೃಷ್ಣ ಅನ್ನಿ. ಎಲ್ಲ ನಿಮ್ಮ ಕಷ್ಟ ಬಂದಾಗಲಿಲ್ಲ ಕೃಷ್ಣ ಅನ್ನುವ ನಾಮಸ್ಮರಣೆ ಜಗತ್ತನ್ನು ಎತ್ತುತ್ತೆ ಎನ್ನುವ ಚಿಕಿತ್ಸಾ ವಿಧಾನವನ್ನು, ಅದ್ಭುತವಾದ ನಮ್ಮ ದೇಹ ಮನಸ್ಸು ಮಾತುಗಳಿಗೆ ಬೇಕಾದ ಚಿಕಿತ್ಸಾ ವಿಧಾನ ಕೃಷ್ಣ ಅನ್ನುವ ನಾಮಸ್ಮರಣೆಯಲ್ಲಿದೆ. ಇದು ಪ್ರವಚನ ಆಗಬಾರ್ದು, ಇದು ಅನುಭವ ಆಗಬೇಕು. ನೀವು ಅನುಭವಿಸಬೇಕು ಅದನ್ನು ಹೇಳಿ 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 ಅನುಭವಿಸಿ. ಬೇಕಾದಷ್ಟು ಸಮಯ ಇರುತ್ತೆ, ಅದನ್ನು ಅನುಭವಿಸಿ ಅಂತಾರೆ ಗರ್ಗಾಚಾರ್ಯರು. ಈ ಥರ ಕೃಷ್ಣ ಅಂತ ನಾಮಕರಣ ಮಾಡಿದ ತಕ್ಷಣ ದೇವರು ತನ್ನ ತುಂಟತನವನ್ನು ಆರಂಭ ಮಾಡಿದ. ಮನೆ ಮನೆಗೆ ನುಗ್ಗಿದ ಕೃಷ್ಣ. ಎಲ್ಲ ಗೋಪಿಯರ ಮನೆಗೆಲ್ಲ ಸಂಚಾರ ಮಾಡಿದ. ಗೋಪಿಯರ ಮನೆಗೆ ಸಂಚಾರ ಮಾಡಿ ಕೃಷ್ಣ ಮಾಡಿದ್ದೇನೋ, ಎಲ್ಲರ ಮನೆಯಲ್ಲಿ ಹಾಲು ಮೊಸರು ಬೆಣ್ಣೆ ತಿಂದ. ಎಲ್ಲಿಯೂ ಸೋಂಪಾಪುಡಿ ತಿನ್ನಲಿಲ್ಲ, ಹೋಳಿಗೆ ತಿನ್ನಲಿಲ್ಲ, ದೋಸೆ ತಿನ್ನಲಿಲ್ಲ. ದೇವರು ಯಾವ ಪುರಾಣದಲ್ಲೂ ಆ ಕಥೆ ಇಲ್ಲ. ಹಾಲು ಮೊಸರು ಬೆಣ್ಣೆಗಳನ್ನು ಕದ್ದ. ಯಾಕೆ ಕದ್ದ? ಹಾಲು ಜ್ಞಾನಶಕ್ತಿಯ ಸಂಕೇತ, ಮೊಸರು ಇಚ್ಛಾಶಕ್ತಿಯ ಸಂಕೇತ, ಬೆಣ್ಣೆ ಕ್ರಿಯಾಶಕ್ತಿಯ ಸಂಕೇತ. ಕೈ ಕೆಸರಾದರೆ ಬಾಯಿ ಮೊಸರು ಅಂತಾರಲ್ಲ, ಅದು ಭಾಗವತದ ಮಾತು. ಮೊಸರು ಅನ್ನೋದು ಕ್ರಿಯಾಶಕ್ತಿಯ ಸಂಕೇತ. ಹಾಲು ಚೆನ್ನಾಗಿ ಕುಡಿದರೆ ಜ್ಞಾನ ಅಭಿವೃದ್ಧಿ ಆಗುತ್ತಂತೆ. ಅದಕ್ಕೆ ಚೆನ್ನಾಗಿ ಹಾಲು ಕುಡಿರಿ. ನಮಗೆ ಜ್ಞಾನದ ಜೊತೆಗೆ ಅಜ್ಞಾನವೂ ಸೇರಿಕೊಂಡಿದೆ. ಯಾಕೆಂದರೆ ಹಾಲಿಗೆ ಡಿಕಾಕ್ಷನ್ ಸೇರಿಸಿದರೆ ನಮಗೆ ಸಮಾಧಾನ. ಅದು ಏಕಾಕ್ಷರದ ಪೀಯೂಷ ಬೇಕಲ್ಲ ನಮಗೆ. ಚಾ ಕಾಪಿ ಅಂತಾರೆ, ಮುಗೀತು, ಜಗತ್ತೇ ಆಳ್ತಾ ಇದೆ ಅದು. ನೋಡಿ, ಭಾಗವತ ಕಥೆ ಕೇಳಿದವರು ಸ್ವಲ್ಪ ಕಡಿಮೆ ಕುಡಿರಿ, ಅದನ್ನು ಪರಿವರ್ತನೆ ಬೇಕು. ಕೆಲವರು 3 ಲೀಟ್ರ್ ಕುಡಿತಾ ಇದ್ದರೆ 1 ಲೋಟ ಕಡಿಮೆ ಮಾಡಿ ಅದರಲ್ಲಿ. ನಾನೇನು ಪೂರ್ಣ ಕುಡಿಬೇಡಿ ಅಂತ ಹೇಳ್ತಾ ಇಲ್ಲ. ಈ ಭಟ್ರು ಬಂದು ನಿನ್ನೆ ಉಪವಾಸ ಮಾಡಿ ಅಂತ ಹೇಳಿದ್ರೆ ಇವತ್ತು ಚಾ ಕುಡಿಬೇಡಿ ಅಂತ ಹೇಳ್ತಾರೆ. ಸಮಯ ಇಲ್ಲ ಈ ಭಟ್ರನ್ನು ಬೈಬೇಡಿ. ನಿಮ್ಮ ಆರೋಗ್ಯದ ಅಂಶಗಳನ್ನು ನಾಶ ಮಾಡುತ್ತೆ ಅದು. ಅಷ್ಟೇನು ಆರೋಗ್ಯಕರ ಅಲ್ಲ. ಹಾಲು ಕುಡಿರಿ, ಜ್ಞಾನ ಅಭಿವೃದ್ಧಿ ಆಗುತ್ತೆ. ಮಜ್ಜಿಗೆ ಕುಡಿರಿ, ತಕ್ರಂ ಶಕ್ರಸ್ಯ ದುರ್ಲಭಂ. 40 ಗುಣಗಳು
ಭೂಲೋಕದ ಅಮೃತ ಯಾವುದು ಅಂದರೆ ಮಜ್ಜಿಗೆ, ಕಡೆದ ಮಜ್ಜಿಗೆ, ಚೆನ್ನಾಗಿ ತೊಳೆದ ಮಜ್ಜಿಗೆ ಏನಿದೆ ಅದು ಭೂಲೋಕದ ಅಮೃತ ಅಂತ ಹೇಳಿದ್ದಾರೆ. ದೇಹದಲ್ಲಿರುವ ಎಲ್ಲ ಬ್ಯಾಕ್ಟೀರಿಯಾವನ್ನು ಸುಡುತ್ತೆ, ಅದು ಪುಷ್ಟಿಯನ್ನು ಕೊಡುತ್ತೆ. ತುಪ್ಪ ತಿನ್ನಿ, ಡಾಕ್ಟ್ರ್ ಹೇಳ್ತಾರೆ ಕೊಲೆಸ್ಟ್ರಾಲ್ ಇದೆ ತುಪ್ಪ ತಿನ್ನಬೇಡಿ ಅಂತ. ಹಸುವಿನ ತುಪ್ಪ ತಿನ್ನಿ, ಜೊಲ್ಲಿನ ಜೊತೆಗೆ ರಕ್ತಕ್ಕೆ ಸೇರುತ್ತೆ ಅದು ಕೊಲೆಸ್ಟ್ರಾಲ್ ಆಗಲ್ಲ. ಅದು ಹಸುವಿನ ತುಪ್ಪ ತಿನ್ನಿ. ನೀವು ಯಾವುದೋ HF, ಜರ್ಸಿ, ಹಂದಿಗಳ ತುಪ್ಪ ತಿಂದರೆ ನನಗೆ ಗೊತ್ತಿಲ್ಲ. ತಿನ್ನುವುದು ಹಸುವಿನ ತುಪ್ಪ ಆದರೆ ನಿಮಗೆ ಆರೋಗ್ಯ ಸ್ವಸ್ಥ. ದೇವರಿದನ್ನು ಬಯಸಿದ, ಅವನು ಕೊಟ್ಟಿದ್ದೆಲ್ಲ ಚಿಕಿತ್ಸೆಗಳೇ. ಮನೆಗೆ ಹೋದ, ಗೋಲೋಕದಿಂದ ತಪಸ್ಸು ಮಾಡಿದ ದೇವತೆಗಳೆಲ್ಲ ಭೂಲೋಕದಲ್ಲಿ ಬಂದು ಲ್ಯಾಂಡ್ ಆಗಿದ್ದಾರೆ. ಅಲ್ಲೇ ಅವರೆಲ್ಲ ಅಪ್ಲಿಕೇಶನ್ ಹಾಕಿದ್ದಾರೆ, ದೇವರೇ ನೀನು ನನ್ನ ಮನೆಗೆ ಒಂದು ದಿನ ಬರಬೇಕು. ಬಂದ ಮೇಲೆ ಮರೆತು ಹೋಗಿದೆ ಅವರಿಗೆ, ಕೃಷ್ಣನಿಗೆ ಮರಳಿಲ್ಲ. ಅವ್ರು ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ದಾರೆ ಅವರ ಮನೆಗೆ ಬಲಾತ್ಕಾರಕ್ಕೆ ಹೋಗಿ ಹಾಲು ಮೊಸರು ಬೆಣ್ಣೆಗಳನ್ನು ಕದಿಲಿಕ್ಕೆ ಆರಂಭ ಮಾಡಿದ. ಅವರೆಲ್ಲ ಬಂದು ಚಾಡಿ ಹೇಳಲಿಕ್ಕೆ ಶುರು ಮಾಡಿದರು, ಗೋಪಿ ನಿನ್ನ ಮಗ ಜಾರ, ಅವ ಚೋರ, ಸಿಕ್ಕಾಪಟ್ಟೆ ಕಂಪ್ಲೇಂಟು ಅವನ ಮೇಲೆ. ವಾಸ್ತವಿಕವಾಗಿ ಅವನು ಎಲ್ಲೂ ಕಳ್ಳತನ ಮಾಡಲಿಲ್ಲ. ಯಾಕೆಂದರೆ ನಾನು ಮೊನ್ನೆ ಹೇಳಿದ್ದೇನೆ, ಜಗತ್ತೆಲ್ಲ ಅವನೇ ಸೃಷ್ಟಿ ಮಾಡಿದ ಪದಾರ್ಥ. ಹಸು ಸೃಷ್ಟಿ ಮಾಡಿದ್ದವನು ಅವನೇ, ಹಾಲು ನಿರ್ಮಾಣ ಮಾಡುವವನು ಅವನೇ, ಬೆಣ್ಣೆಯನ್ನು ಸೃಷ್ಟಿ ಮಾಡುವವನು ಅವನೇ. ಅವನ ಪದಾರ್ಥಕ್ಕೆ ಅವ ಕೈ ಹಾಕಿದ ಅನ್ನೋದು ಆಪಾದನೆ ಆಗಬಾರ್ದು. ನಿಮ್ಮ ಭಾವ ಸೇರಬೇಕು. ದೇವರಿಗೆ ಬಾಳೆಹಣ್ಣು ಕೊಡ್ತೇವೆ, ಅವನದ್ದೇ ನಾನು ಯಾಕೆ ಕೊಡೋದು ಅಂತ ಹೇಳಬೇಡಿ. ಅಲ್ಲಿ ನಮ್ಮ ಭಾವ ಸೇರುತ್ತೆ. ಕೃಷ್ಣ ನೀನು ಕೊಟ್ಟ ಬಾಳೆಹಣ್ಣನ್ನು ನನ್ನ ಭಾವದ ಜೊತೆಗೆ ಸೇರಿಸಿಕೊಟ್ಟಿದ್ದೇನೆ. ಎಷ್ಟೋ ಜನ ಮನೆಗೆ ಬರ್ತಾರೆ, ಅವರಿಗೆ ಏನೋ ನಮ್ಮ ಕೈಲಾದ ನೀರು ಬೆಲ್ಲ ಕೊಡ್ತೇವೆ, ಅವ್ರ ಮನೇಲಿ ಇಲ್ವೋ ಅದು ನಮ್ಮ ಭಾವನೆಯ ಸಂಕೇತ. ಅದು ಈ ಅರ್ಥದಲ್ಲಿ ಕೊಡಿ ಅಂತ ಕೃಷ್ಣ ಕೇಳಿದ. ಗೀತೆಯಲ್ಲಿ ಹೇಳ್ತಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ. ನನಗೇನು ದೊಡ್ಡ ದೊಡ್ಡ ಕುಂಬುಡದ ಕೊದ್ದೇಲಿ ಬೇಡ, ನನಗೆ ನೀವು ಕೊಡೋದು ಒಂದು ತುಳಸಿ ಪತ್ರ. ಅದು ಯಾವುದು ಮಾರ್ಕೆಟಿನ ಪದಾರ್ಥ ಹೇಳಲೇ ಇಲ್ಲ ನೋಡಿ ದೇವರು. ನಿಮ್ಮ ಮನೆಯಲ್ಲಿ ಬೆಳೆದ ಒಂದು ತುಳಸಿಯ ಪತ್ರ, ಒಂದು ಪುಷ್ಪ ಅಂತ ಹೇಳಿದ್ದಾನೆ. ಇಷ್ಟು ಪುಷ್ಪಗಳು ಏನು ಬೇಡ, ಒಂದು ಪುಷ್ಪ, ಒಂದು ಬಾಳೆಹಣ್ಣು, ಫಲಂ, ಸ್ವಲ್ಪ ನೀರು, ಜೊತೆಗೆ ಭಾವ. ದೇವರೇ ಎಲ್ಲ ನೀನೇ ಕೊಟ್ಟಿದ್ದು ಅನ್ನೋ ಭಾವದ ಜೊತೆಗೆ ಸಮರ್ಪಣೆ ಮಾಡಿ. ಯೋ ದದಾತಿ ಅಕ್ಷಯಂ ಸ್ಥಾನಂ. ಈ ರೀತಿ ನೀವು ಸಮರ್ಪಣೆ ಮಾಡಿದರೆ ಎಂದೂ ನಾಶವಿಲ್ಲದೆ ಇರುವಂತಹ ಸ್ಥಾನವನ್ನು ಕೊಡ್ತಾನೆ, ತೃಪ್ತನಾಗ್ತಾನೆ ಭಗವಂತ. ಪ್ರಿಯತೆ ಅಮಲಯಾ ಭಕ್ತಿಯ. ನಮ್ಮ ನಿರ್ಮಲವಾದ ಭಾವ ಕೃಷ್ಣನಿಗೆ ಬೇಕು. ಅದಕ್ಕೆ ಸಂಕೇತ ಹಾಲು ಮೊಸರು ಬೆಣ್ಣೆ. ಬಂದು ಚಾಡಿ ಹೇಳಿದರು, ದೇವರಿಗೆ ಖುಷಿ ಆಯ್ತಂತೆ. ದೇವರೇ ಅನೌನ್ಸ್ ಮಾಡಿದ, ಯಾರ್ಯಾರು ನನ್ನ ಕಳ್ಳತನದ ಬಗ್ಗೆ ಅನೌನ್ಸ್ ಮಾಡ್ತೀರಿ, ಬಂದು ಚಾಡಿ ಹೇಳ್ತೀರಿ, ಅವರಿಗೆಲ್ಲ ಮೋಕ್ಷ ಕೊಡ್ತೀನಿ ಅಂತ ಹೇಳಿದ. ಇದೆಲ್ಲ ಕಲಿಯುಗಕ್ಕೆ ಬೇಕಾದ ಟೆಕ್ನಾಲಜಿಯನ್ನು ಡೆವಲಪ್ ಮಾಡಿದ್ದು ದೇವರು. ಏನು ಟೆಕ್ನಾಲಜಿ? ಯಾರನ್ನೇ ನೋಡಿ ಅವರ ಬಾಯಲ್ಲಿ ಬರೋದು ಕೊಳಕ ಮಾತೆ. ಆಕಳ ವಿಚಾರ ಇಂಕ್ಳಿಗೆ ಗೊತ್ತಿದ್ದೀಯಾ ಅಂತ ಶುರು ಮಾಡ್ತಾರೆ. ಏರು ಅಂತ ನೀವು ಕೇಳಬೇಕು, ಐಟೆ ಪುಣ ವಿಷಯ ಅಂತ ಶುರು ಮಾಡ್ತಾರೆ. ಆಮೇಲೆ 1 ಗಂಟೆ ಪ್ರವಚನ ಮಾಡ್ತಾರೆ. ನಮ್ಮ ನಾಲಿಗೆಗೆ ಮತ್ತೊಬ್ಬರನ್ನು ದೂಷಣೆ ಮಾಡುವುದರಲ್ಲಿರುವ ಚೈತನ್ಯ ದೇವರನ್ನು ಹೊಗಳುವುದರಲ್ಲಿ ಇಲ್ಲ. ಅದಕ್ಕೆ ದೇವರು ಏನು ಟೆಕ್ನಾಲಜಿ ಡೆವಲಪ್ ಮಾಡಿದ ಗೊತ್ತಾ? ಇನ್ಮೇಲೆ ಮನುಷ್ಯರನ್ನು ಬೈಬೇಡಿ, ಕೆಪ್ಪೆಗೆ ಹೊಡಿತಾರೆ. ಗೊತ್ತಾಯಿತು ಅಂದರೆ ನನ್ನನ್ನು ಬೈರಿ ಎಂದ. ನನ್ನನ್ನು ಬೈದರೆ ಮೋಕ್ಷ ಕೊಡ್ತೇನೆ. ದಾಸರು ಹೇಳ್ತಾರೆ ಈ ಮಾತನ್ನು, ನಾನು ಹೇಳೋದಲ್ಲ. ಭೂತಳದಿ ಜನರುಗಳು ಮರ್ಮಕ ಮಾತುಗಳನ್ನು ಆಡಿದರೆ ಘಾತಿಸುವರತಿ ಕೋಪದಿಂದಲೇ ಎಚ್ಚರಿಪತೆರದಿ ಮಾತುಳಾಂತಕ ಜಾರ ನವನೀತ ಚೋರಣೆ ಎನ್ನಲು ತನ್ನ ನಿಕೇತನದೊಳಿಟ್ಟು ಆನಂದಪಡಿಸುವನು ಕರುಣಾಳು. ಅವನನ್ನು ಜಾರ ಅಂತ ಕರೀರಿ. ಗೋಪಿ ಜನ ಜಾರ, ಹೆಣ್ಮಕ್ಕಳ ಜೊತೆಗೆ ರಾತ್ರಿ ಹೋಗಿ ಡ್ಯಾನ್ಸ್ ಮಾಡಿದ ಜಾರ ನೀನು. ಮಾವನನ್ನು ಕೊಂದಿರುವ ಕಂಸನನ್ನು ಕೊಂದ ಕೊಲೆಗಡುಕ ನೀನು. ಬೆಣ್ಣೆ ಕದ್ದ ಕಳ್ಳ ನೀನು. ಇನ್ನು ಸಿಟ್ಟಲ್ಲಿ ಹಿರಣ್ಯಕಶಿಪು ಹಾಗೆ ಬೈಬೇಡಿ. ಮಕ್ಕಳಿಗೆ ಅಮ್ಮ ಬೈತಾಳಲ್ಲ ಹಾಗೆ ಬೈರಿ. ಮಕ್ಕಳಿಗೆ ಚೀ ಕಳ್ಳ ಅಂತ ಬೈತಾಳೆ ಮಗುವಿಗೆ, ಅದು ಕಳ್ಳ ಆಗಬೇಕು ಅಂತ ಬೈತಾಳ? ಮುದ್ದಿನ ಸಂಕೇತ ಅಷ್ಟೇ ಇದು, ಹಾಗೆ ಬೈರಿ. ಆ ಮಗುವಿಗೆ ಅಮ್ಮ ಏನೇನೋ ಶಬ್ದಗಳಿಂದ ಕರೀತಾಳೆ, ಹಾಗೆ ದೇವರನ್ನು ನಿಮ್ಮ ಮಗನನ್ನಾಗಿ ಮಾಡಿಕೊಳ್ಳಿ. ಈ ಥರ ಒಂದು ಕಡೆ ಪ್ರವಚನ ಮಾಡ್ತಾ ಇದ್ದೆ, ಅದೇ ಚಿಂಚಲಿಯಲ್ಲಿ. ಒಬ್ಬಳು ಹೆಣ್ಮಗಳು ಬಂದಳು ಪ್ರವಚನ ಆದಮೇಲೆ. ನಾವು ಪ್ರವಚನ ಮಾಡೋರು ಇಲ್ಲೇ ಕೂತಿರ್ತೀವಿ, ಕೇಳೋರೆಲ್ಲ ಮೋಕ್ಷಕ್ಕೆ ಹೋಗ್ತಿರ್ತಾರೆ. ಯಾಕೆಂದರೆ ಅವರಲ್ಲಿರುವ ಶ್ರದ್ಧೆ ಕೆಲವೊಮ್ಮೆ ಹೇಳೋರಿಗೆ ಇರೋದಿಲ್ಲ. ನಾನು ಈ ಕತೆ ಹೇಳ್ತಾ ಇದ್ದೆ, ಒಬ್ಬಳು ಹೆಣ್ಮಗಳು ತೊಡೆ ಮೇಲೆ ಕೃಷ್ಣನನ್ನು ಕೂಡಿಸ್ಕೊಂಡಿದ್ದಾಳೆ. ಪ್ರವಚನ ಮುಗಿಯೋ ತನಕ ಗಮನಿಸ್ತಾ ಇದ್ದೆ. ಅವಳು ತೋರಿಸಿಲ್ಲ, ಆಚಾರ್ಯ ನಮ್ಮ ಕೃಷ್ಣ ಮಾತನಾಡ್ತಾನೆ, ತೋರಿಸ್ತೇನೆ. ನನಗೆ ಯಾವ ಭೂತ ಗೀತ ಆವೇಶ ಯಾವುದೂ ಇಲ್ಲ. ಕೃಷ್ಣನನ್ನು ಜಪ ಮಾಡಿದ್ದೇನೆ. ಈ ಕೃಷ್ಣನ ಮುಂದೆ ನಾನು 10 ಲಕ್ಷ ಜಪ ಮಾಡಿದ್ದೇನೆ. ಇವು ನನ್ನೊಟ್ಟಿಗೆ ಮಾತನಾಡ್ತಾನೆ. ನಾನು ಹೇಳಿದೆ, ನನಗೊಂದು ಸ್ವಲ್ಪ ತೋರಿಸ್ತೀರಾ ಅಂತ. ಒಂದು ಲೋಟೆಯಲ್ಲಿ ಹಾಲು ತಂದು ಹಿಡಿದರೆ ಆ ಕೃಷ್ಣನ ಮೂರ್ತಿ ಹಾಲು ಕುಡಿತಾ ಉಂಟು. ಅದು ಎಲ್ಲಿಗೆ ಹೋಗುತ್ತೆ ಗೊತ್ತಿಲ್ಲ. ಇಷ್ಟೇ ಸಣ್ಣ ಪ್ರತಿಮೆ
ಹಾಲು ಕುಡಿಯುತ್ತೆ ಅದು, ಅದರ ವಿಡಿಯೋ ಉಂಟು. ಹೀಗೂ ಉಂಟೆ. ಇನ್ನು ನಿಮ್ಮ ಮನೆಯಲ್ಲಿರುವ ಕೃಷ್ಣನಿಗೆ ಸೊಡ್ಡಿಗೆ ಹಿಡಿಲಿಕ್ಕೆ ಹೋಗಬೇಡಿ, ಕುಡಿಯಲ್ಲ. ಯಾಕೆಂದರೆ ನಾವು ಅಷ್ಟು ಜಪ ಮಾಡಿಲ್ಲ. ಕುಡಿತಾನೆ ಭಾವ ಇದ್ದರೆ. ಆದ್ದರಿಂದ ಸರ್ವಾಣಿ ಭಾವೋಪಹತಾನಿ ಕಲ್ಕಃ. ಎಷ್ಟು ಜಪ ಮಾಡಿ ತಪಸ್ಸು ಮಾಡಿ ಅದಕ್ಕೆ ಬೆಲೆ ತುಂಬಲ್ಲ ದೇವರು. ನಿಮ್ಮ ಭಾವ ಹೇಗಿದೆ ಅವನಿಗೆ ನಮ್ಮ ಡೊಂಬರಾಟ ಅರ್ಥ ಆಗುತ್ತೆ. ನಮ್ಮ ಭಾವಶುದ್ಧಿ ಇದ್ದರೆ ಕಳ್ಳತನದಲ್ಲಿ ಬಂದು ನಮ್ಮದನ್ನು ಸ್ವೀಕಾರ ಮಾಡ್ತಾನೆ ದೇವರು. ಇದು ದೇವರು ಮಾಡಿದ ಲೂಟಿ. ಒಬ್ಬಳು ಮಹಿಳೆ ಒಂದು ಸ್ಕೀಮ್ ಹಾಕೊಂಡ್ಲಂತೆ. ಯಶೋದೆ ಹೇಳಿದಾಳೆ, ನನ್ನ ಮಗನ ಬಗ್ಗೆ ಸುಮ್ಮನೆ ಚಾಡಿ ಹೇಳಬೇಡಿ, ರೆಡ್ ಹ್ಯಾಂಡ್ ಆಗಿ ಹಿಡ್ಕೊಂಡು ಬನ್ನಿ, ಬಟರ್ ಹ್ಯಾಂಡ್ ಆಗಿ ಹಿಡ್ಕೊಂಡು ಬನ್ನಿ. ಅದಕ್ಕೆ ಅವಳು ಚಾಲೆಂಜ್ ಮಾಡಿದ್ಲು, ಕೃಷ್ಣನನ್ನು ಇವತ್ತು ಹಿಡಿತೇನೆ, ನನ್ನ ಮನೆಗೆ ಪ್ರತಿದಿನ ಕಳ್ಳತನಕ್ಕೆ ಬರ್ತಾನೆ ಅಂತ. ಹಾಲು ಮೊಸರು ಬೆಣ್ಣೆ ಎಲ್ಲ ಒಂದು ಪಾತ್ರೆಯಲ್ಲಿ ಹಾಕಿ ಮೇಲೆ ಎಳೆದು ಕಟ್ಟಿಲ್ಲಂತೆ, ವಿಟ್ಲಪಿಂಡಿ ಉತ್ಸವದಲ್ಲಿ ಕಟ್ಟುವ ಹಾಗೆ ಎಲ್ಲ ಉಂಟು ಅದರಲ್ಲಿ. ಪ್ರಾಮಾಣಿಕವಾಗಿ ಹಾಕಿದ್ಲು. ಜೊತೆಗೆ ಒಂದು ಗಂಟೆ ಕಟ್ಟಿದ್ಲಂತೆ. ಅವ ಏಣಿ ಹಾಕ್ಕೊಂಡು ಕಲಶ ಅಳ್ಳಾಡಿದರೆ ಟಣ್ಣ ಗಂಟೆ ಹೊಡ್ಕೊಳ್ಬೇಕು, ನಾನು ಬಂದು ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು ಅಂತ. ಅವಳು ಅಷ್ಟೆಲ್ಲ ವ್ಯವಸ್ಥೆ ಮಾಡಿದ ನೋಡಿದ ಕೃಷ್ಣ ಆಲೋಚನೆ ಮಾಡಿದ, ನಾನು ಬರ್ತೇನೆ ಎನ್ನುವ ನಿಶ್ಚಯ ಜ್ಞಾನದಲ್ಲಿ ಇಷ್ಟು ಸೇವೆ ಮಾಡಿದ್ದಾಳಲ್ಲ, ಅವಳ ಮನೆಗೆ ಮೊದಲು ಹೋಗೋಣ ಅಂತ ಹೋದ. ಪ್ರಗೃಹ್ಯ ಘಂಟಾಮಪರೇಣ ಪಾತ್ರಂ ಕರೇಣ ಚಾನ್ಯೇನ ಪಯಪ್ಪಿ ಬಂತಂ ನಿಶಾಮ್ಯ ಮಿತ್ರಾಣಿ ಚ ತರ್ಪಯಂತಂ ಸುವಿಸ್ಮಿತಾ ಕಾಪಿ ಬಭೂವ ತೂಷ್ಣೀಂ. ಅವಳು ಪೆಚ್ಚ ಹೀಗೆ ನೋಡ್ತಾ ನಿಂತ್ಲಂತೆ. ಕೃಷ್ಣ ಏನು ಮಾಡಿದ, ಸೀದಾ ಅವಳ ಮನೆಗೆ ಹೋಗಿ ಮೊದಲು ಗಂಟೆಯ ನಾಳವನ್ನೇ ಹಿಡ್ಕೊಂಡಂತೆ. ಅದು ಕಲಶದ ಒಳಗೆ ಕಟ್ಟಿದ್ದಾಳೆ, ಗಂಟೆಯ ನಾಳ ಕೃಷ್ಣ ಹಿಡ್ಕೊಂಡ. ಗಂಡನಿಗೆ ಹೇಳಿಲ್ಲ, ಇವು ಹೇಗೆ ಹಿಡ್ಕೊಂಡ ಅಂತ ಆಶ್ಚರ್ಯ ಅವಳಿಗೆ. ಇನ್ನೊಂದು ಕೈಯಿಂದ ಹಾಕಿದ ಹಾಲು ಮೊಸರು ಬೆಣ್ಣೆ ಬಾಯಿಂದ ಕೊಡಲಿಲ್ಲ. ಅವಾಗ ಹೇಳಿದನಲ್ಲ, ಕೈಯಿಂದಲೇ ಸಿರಿಂಜಿ ಥರ ಸುಯ್ಯ ಕುಡಿತಾ ಇದ್ದಾನೆ, ಎಲ್ಲ ಖಾಲಿ. ಇನ್ನೊಂದು ಕೈಯಿಂದ ಪಾತ್ರೆ ಹಿಡ್ಕೊಂಡ. ಇನ್ನೊಂದು ಅಷ್ಟು ಜನ ಬಾಯಿ ಬಿಟ್ಟು ನೋಡ್ತಾ ಇದ್ದಾರೆ, ಇನ್ನೊಬ್ರು ಕುಡಿಬೇಕಾದ್ರೆ ನೋಡ್ತಾ ಇರ್ತಾರಲ್ಲ, ಆ ನೋಡಿದವರ ಬಾಯಿಗೆಲ್ಲ ಹಾಲು ಮೊಸರು ಬೆಣ್ಣೆ ಚೆಲ್ತಾ ಇದ್ದಾನೆ. ಚತುರ್ಭುಜನಾಗಿ ಕಳ್ಳತನ ಮಾಡುವುದನ್ನು ನೋಡಿದ ಆ ಹೆಣ್ಮಗಳು ಸುಮ್ಮನೆ ನಿಂತ್ಲಂತೆ. ಅವಳು, ಈ ಮಾದರಿಯ ಕಳ್ಳತನ ಜಗತ್ತಿನಲ್ಲೇ ನಾನು ನೋಡಲಿಲ್ಲ. ಯಾಕೆಂದರೆ ಕೈಯಲ್ಲೇ ಕುಡಿತಾನೆ, ಗಂಟೆಯನ್ನು ಕೈಯಿಂದಲೇ ನೋಡ್ತಾನೆ. ನೋಡಲಿಕ್ಕೆ ಕಣ್ಣು ಬೇಕಾಗಿಲ್ಲ ಅವನಿಗೆ, ಕೈಯಲ್ಲಿ ನೋಡುವ ಶಕ್ತಿ ಇದೆ ದೇವರಿಗೆ. ಕೈಯಿಂದಲೇ ಗಂಟೆಯನ್ನು ನೋಡ್ತಾನೆ. ಒಂದು ಭುಜ ಅಲ್ಲ, ಚತುರ್ಭುಜನಾಗಿದ್ದಾನೆ ದೇವರು. ಇಷ್ಟೆಲ್ಲ ನೋಡ್ತಾ ಹೀಗೇ ನಿಂತು ಇವನು ಸಾಮಾನ್ಯ ಅಲ್ಲಪ್ಪ ಅಂತ ಆಲೋಚನೆ ಮಾಡಿದ್ಲು. ದೇವರ ಆಲೋಚನೆ ಮಾಡಿದ, ನನ್ನ ಎಲ್ಲ ಗುಣಚಿಂತನೆ ಮಾಡಿದ್ದಾಳೆ, ಇವಳಿಗೆ ಮೋಕ್ಷ ಕೊಡಲಿಕ್ಕೆ ಇಷ್ಟು ಸದ್ಗುಣಗಳು ಸಾಕು ಅಂತ ಓಡ್ಲಿಕ್ಕೆ ಆರಂಭ ಮಾಡಿದ. ಅವಳು ಹಿತ್ತಿಲ ಗಿಡದಲ್ಲಿ ಹೋಗಿ ಹೂವೆಲ್ಲ ತೆಗೆದು ಒಂದು ಮಾಲೆ ಮಾಡಿ ತಲೆ ಮೇಲೆ ಮುಡ್ಕೊಳ್ತಾ ಇದ್ಲು. ಕೃಷ್ಣ ಕಳ್ಳತನಕ್ಕೆ ಬಂದಿದ್ದ, ಓಡ್ಲಿಕ್ಕೆ ಆರಂಭ ಮಾಡಿದ. ಹಿಂದಿನಿಂದ ಓಡ್ಲಿಕ್ಕೆ ಆರಂಭ ಮಾಡಿದ್ಲ ಅಂತ ಹೇಳು, ಕೃಷ್ಣನನ್ನು ಹಿಡಿಬೇಕು ಅಂತ. ಕೃಷ್ಣ ಏನು ಮಾಡಿದ, ತನ್ನ ಮಂಗಳಮಯವಾದ ಪಾದವನ್ನು ಆ ನಂದ ಗೋಕುಲದಲ್ಲಿ ಮೂಡಿಸಿಕೊಂಡು ಹೋಗ್ತಾ ಇದ್ದ. ಅವನು ಒಂದೊಂದೇ ಪಾದ ಶಂಖ ಚಕ್ರ ಗದಾ ಪದ್ಮಗಳಿಂದ ಅಂಕಿತವಾದ ಪಾದ. ಆ ಪಾದ ವಿನ್ಯಾಸ ಮಾಡಿಕೊಂಡು ಕೃಷ್ಣ ಮುಂದೆ ಹೋಗ್ತಾ ಇದ್ದಾನೆ. ಹಿಂದಿನಿಂದ ಒಂದೊಂದೇ ಹೂವು, ಅವಳ ತಲೆ ಮೇಲಿಂದ ಇರುವ ಹೂವುಗಳೆಲ್ಲ ವಿಷ್ಣು ಪಾದದ ಮೇಲೆ ಅರ್ಚನೆಯಾಗಿ ಬೀಳ್ತಾ ಇದೆ. ಕೃಷ್ಣ 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 ಅಂತ ಬಾಯಲ್ಲಿ ಹೇಳ್ತಾ ಇದ್ದಾಳೆ, ಹಿಡಿತೇನೆ ಅಂತ. ತಲೆ ಮೇಲಿರುವ ಹೂವುಗಳೆಲ್ಲ ಅವನ ಪಾದದ ಮೇಲೆ ಬೀಳ್ತಾ ಇದೆ. ದೇವರು ಪ್ರಸನ್ನನಾಗಿ ಮೋಕ್ಷವನ್ನೇ ಕೊಟ್ಟನಂತೆ ಅವಳಿಗೆ. ಯಾಕೆ ಅಂದರೆ ಗೊತ್ತಿಲ್ಲದೆ ಮಾಡಿದ ದೇವರ ಪೂಜೆ, ಅವಳ ಭಾವಶುದ್ಧಿ ಇತ್ತು. ಅವಳಿಗೆ ಹಿಡಿಲಿಕ್ಕಾಗಲಿಲ್ಲ. ಕೊನೆಗೆ ಅವಳು ಹೇಳಿದ್ಲು ಎಲ್ಲ ಹೆಣ್ಮಕ್ಕಳನ್ನು ಕರೆದು, ನಾನು ಭಜನಾ ಮಂಡಳಿ ಅಧ್ಯಕ್ಷ ಪದವಿಯಿಂದ ರಿಸೈನ್ ಮಾಡ್ತಾ ಇದ್ದೇನೆ, ನನಗೆ ಕೃಷ್ಣನನ್ನು ಹಿಡಿಲಿಕ್ಕಾಗ್ತಾ ಇಲ್ಲ, ನನಗೆ ಕೃಷ್ಣನಲ್ಲೇ ಮನಸ್ಸು ಬಿದ್ದಿದೆ, ಇನ್ನು ಮೋಕ್ಷಕ್ಕೆ ಅವನೊಟ್ಟಿಗೆ ಹೋಗಬೇಕಷ್ಟೆ. ಅದಕ್ಕೆ ಹೇಳಿದ್ಲು ಇನ್ನೊಬ್ಳು ಪ್ರಭಾವತಿ ಅಂತ ಭಜನಾ ಮಂಡಳಿ ಅಧ್ಯಕ್ಷಳು, ಹೊಸಬ್ರು ಈಗ ಮಹಿಳಾ ಮಂಡಳಿಯ ಅಧ್ಯಕ್ಷರು. ಇಲ್ಲಿ ಯಾರೂ ಇಲ್ಲ ಅಂತ ಎಣಿಸಿದ್ದೇನೆ, ಪ್ರಭಾವತಿ ಅಂತ, ಇದ್ದರೆ ಬೇಸರ ಮಾಡಬೇಡಿ. ಅವಳು ಅಧ್ಯಕ್ಷಳಾದ್ಲು. ಇನ್ನು ಏನು ಪತ್ವೆ, ಕೃಷ್ಣನ ಬುಡುಪುರಿ ಏನು ಪತೋಣ್ಪೇನೆ. ಆಯ್ತಮ್ಮ, ನಿಂದೇ ಕೆಲಸ ಈಗ. ಅವಳಿಗೆ ಗಂಟೆ ಕಟ್ಟಿದ್ರು, ನೀನೇ ಹಿಡಿ. ಅವಳು ಹೇಳಿದ್ಲು, ಹೀಗೆಲ್ಲ ಕೃಷ್ಣನನ್ನು ಹಿಡಿಯೋದಲ್ಲ, ಆ ಕಲಶಕ್ಕೆ ಗಂಟೆ ಕಟ್ಟುವುದಲ್ಲ, ಕೃಷ್ಣನ ಕುತ್ತಿಗೆಗೆ ಒಂದು ಗಂಟೆ ಕಟ್ಟಬೇಕು. ಈ ಐಸ್ ಕ್ರೀಮ್ಗೆ ಒಂದು ಗಂಟೆ ಇರುತ್ತಲ್ಲ ಹಾಗೆ, ಟಣ್ಣ ಅವನಿಗೆ ಎಲ್ಲಿ ಬಂದರೂ ಹೊಡ್ಕೊಳ್ಬೇಕು. ಕುತ್ತಿಗೆಗೆ ಒಂದು ಎಲ್ಲ ಹೆಣ್ಮಕ್ಕಳೆಲ್ಲ ಸೇರಿ ಪ್ಯಾಕೆಟ್ ಮನೆ ಹಾಕಿ ಒಂದು ಗಂಟೆ ಕಟ್ಟಿದ್ರು. ಬಂಗಾರದ ಗಂಟೆ, ಕೃಷ್ಣ ನಿನ್ನ ಬರ್ತ್ಡೇ ಗಿಫ್ಟ್ ಇದು, ತಂಟೆ ಮಾಡಬೇಡ, ಈ ಗಂಟೆಯನ್ನು ಯಾವಾಗಲೂ ನಮ್ಮ ಪ್ರೀತಿಯ ಸಂಕೇತ ಅಂತ ಕಟ್ಟಿಕೊಳ್ಬೇಕು. ಇದು ಹೇಳಿದ್ದು ಬಾಯಲ್ಲಿ. ಆದರೆ ಅವರ ಆಲೋಚನೆ ಏನು ಅಂದರೆ, ಕೃಷ್ಣ ಮನೆಗೆ ಬರಬೇಕಾದ್ರೆ ಗಂಟೆ ಹಂದಾಡಬೇಕು, ನಮಗೆ ಗೊತ್ತಾಗಬೇಕು ಅಂತ. ಕೃಷ್ಣನಿಗೆ ಗೊತ್ತಾಯಿತು, ಅವರು ಪಟಿಂಗ ಅಂದರೆ ಅವರನ್ನು ಸೃಷ್ಟಿ ಮಾಡಿದವನು ಇವನು. ಅವನಿಗೆ ಆಲೋಚನೆಗೆ ಬಂತು. ಹೊರಟ ಡ್ಯೂಟಿಗೆ, ಕಳ್ಳತನಕ್ಕೆ. ಗಂಟೆ ಟಣ ಹೊಡ್ಕೊಳ್ತಾ ಇದೆ. ಹೇಳಿದ, ಆ ಗಂಟೆಯಲ್ಲಿ ಅಭಿಮಾನಿ ದೇವತೆಗಳಿದ್ದಾರೆ. ಸೂರ್ಯ, ಚಂದ್ರ, ಅಗ್ನಿ, ದುರ್ಗೆ ಎಲ್ಲ ಗಂಟಾಮಣಿಯಲ್ಲಿ ಇರ್ತಾರೆ ದೇವತೆಗಳು. ದೇವರ ಪೂಜೆ ಮಾಡಬೇಕಾದ್ರೆ ಗಂಟಾಮಣಿ ಅಲ್ಲಾಡಿಸೋದು ಯಾಕೆ ಅಂದರೆ, ನಮಗೆ ಮಂತ್ರ ಸರಿ ಬರುವುದಿಲ್ಲ, ದೇವತೆಗಳೇ ನೀವು ಹೇಳಿ ಅಂತ ಅಲ್ಲಾಡಿಸೋದು. ಅದಕ್ಕೆ ಅವ್ರಿಗೆ ಹೇಳಿದ, ನಾನೀಗ ಆನ್ ಡ್ಯೂಟಿಯಲ್ಲಿದ್ದೀನಿ, ನೀವೆಲ್ಲ ಸೈಲೆಂಟ್ ಮೋಡಿಗೆ ಹೋಗಿ. ಅವ್ರು ದಿನಾ ಹೇಳ್ತಿರ್ತಾರೋ ಸೈಲೆಂಟ್ ಮೋಡಲ್ಲಿಡಿ, ಏರ್ಪ್ಲೇನ್ ಮೋಡಲ್ಲಿಡಿ. ಮೊದಲು ಹೇಳಿದವನು ಕೃಷ್ಣನೇ. ನಾನೀಗ ಕಳ್ಳತನಕ್ಕೆ ಹೋಗ್ತಾ ಇದ್ದೇನೆ,
ನೀವೆಲ್ಲ ಯಾರೂ ಶಬ್ದ ಮಾಡಬಾರ್ದು, ಸೈಲೆಂಟ್ ಮೋಡಲ್ಲಿ ಇಡಿ, ಜನರಲ್ ಮೋಡಿಗೆ ಬರಬೇಡಿ ಎಂದ. ಅವ್ರು ಹೇಳಿದರು, ಕೃಷ್ಣ ನೀನು ಸೇವೆ ಮಾಡಲಿಕ್ಕೆ ಗಂಟೆಯಲ್ಲಿ ಕೂತಿದ್ದೇವೆ, ಅಲ್ಲೇ ಸೈಲೆಂಟ್ ಮಾಡಲಿದ್ದರೆ ಸೇವೆ ಮಾಡೋದು ಯಾವಾಗ? ಕೃಷ್ಣ ಹೇಳಿದ, ಯಾವುದಾದ್ರೂ ಒಂದು ಸಮಯದಲ್ಲಿ ಶಬ್ದ ಮಾಡಿ, ಎಲ್ಲ ಸಮಯದಲ್ಲೂ ಶಬ್ದ ಮಾಡಬೇಡಿ. ಆವಾಗ ಅವರೇ ಆಯ್ಕೆ ಮಾಡಿಕೊಂಡ್ರು, ಕೃಷ್ಣ ಹಾಗಾದರೆ ನಿನ್ನ ನೈವೇದ್ಯದ ಸಮಯದಲ್ಲಿ ನಾವು ಶಬ್ದ ಮಾಡ್ತೇವೆ. ಆಯಿತು ಅಂತ ಒಪ್ಪಿಗೆ ಕೊಟ್ಟ. ಅಂಬೆಗಾಲಿಟ್ಟುಕೊಂಡು ಹೋದ. ಪ್ರಭಾವತಿಯ ಮಹಿಳಾ ಮಂಡಳಿಯ ಅಧ್ಯಕ್ಷಳ ಮನೆಗೆ ಹೋದ. ಪಾತ್ರೆಯಲ್ಲಿ ಕೈ ಇಟ್ಟ, ಬೆಣ್ಣೆ ತೆಗೆದ, ಬಾಯಿಗಿಟ್ಟ. ಸೈಲೆಂಟ್ ಮಾಡಲಿದ್ದ ಆ ಗಂಟೆಯ ಅಭಿಮಾನಿಗಳೆಲ್ಲ ಜನರಲ್ ಮೋಡಿಗೆ ಬಂದುಬಿಟ್ರು. ಅವರು ಸಿಟ್ಟು ಬಂದು ಕೃಷ್ಣನಿಗೆ, ಇದು ಇಂಪಾರ್ಟೆಂಟ್ ಸಮಯ, ಬೆಣ್ಣೆ ತಿನ್ನಬೇಕಾದ್ರೆ ಶಬ್ದ ಮಾಡ್ತಾ ಇದ್ದೀರಲ್ಲ. ಅದಕ್ಕೆ ಅವ್ರು ಹೇಳಿದರು, ಕೃಷ್ಣ ನೈವೇದ್ಯದ ಸಮಯದಲ್ಲಿ ಶಬ್ದ ಮಾಡ್ತೇವೆ ಅಂತ ಹೇಳಿದೇವಲ್ಲ, ಕೃಷ್ಣ ಬೆಣ್ಣೆ ತಿನ್ನೋದು ಅಂದರೆ ನೈವೇದ್ಯ ಅಂತ ಅರ್ಥ, ನಾವು ಕೇಳಿಕೊಂಡೇ ಶಬ್ದ ಮಾಡಿದ್ದೇವೆ. ಇಷ್ಟು ಗಲಾಟೆ ಆಗೋದ್ರೊಳಗಡೆ ಪ್ರಭಾವತಿ ಬಂದು ಹಿಡ್ಕೊಂಡಾಯಿತು ಕೃಷ್ಣನನ್ನು. ಸಿಕ್ಕಿ ಬಿದ್ದ. ಎಲ್ಲ ಮಹಿಳಾ ಮಂಡಳಿಗೂ ಅಲ್ಲಿಂದಲೇ ಮೆಸೇಜ್ ಹಾಕಿದ್ಲು, ಕೃಷ್ಣ ಸಿಕ್ಕಿದ್ದಾನೆ, ಬನ್ನಿ ಯಶೋದೆ ಕೈಲಿ ಹೊಡೆಸೋಣ ಅಂತ. ಎಲ್ಲ ದರ ಎಳ್ಕೊಂಡು ಹೋದರು. ಕೃಷ್ಣನನ್ನು ಆಡಿಸಲಿಕ್ಕಾಗುತ್ತಾ? ಅವನನ್ನು ಹಿಡಿಯುವ ಶಕ್ತಿ ಯಾರಿಗೂ ಇಲ್ಲ ಜಗತ್ತಿನಲ್ಲಿ. ನಿಗಮಕ್ಕೆ ಸಿಲುಕದ ಅಗಣಿತ ಮಹಿಮಾ ಅಂತ ದಾಸರು ವರ್ಣನೆ ಮಾಡಿದ್ದಾರೆ. ವೇದಗಳಿಗೆ ಯಥೋವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ, ವೇದಗಳಿಗೆ ಸಿಗದೇ ಇರುವ ಕೃಷ್ಣನನ್ನು ಯಾವುದೋ ಭಜನಾ ಮಂಡಳಿ ಅಧ್ಯಕ್ಷಳು ಹಿಡಿದು ಬಿಡ್ತಾಳ. ತನ್ನ ಮಕ್ಕಳನ್ನೇ ಹಿಡಿಲಿಕ್ಕಾಗಲ್ಲ ಅವಳಿಗೆ, ಕೃಷ್ಣನನ್ನು ಏನು ಹಿಡಿತಾಳೆ? ಕೃಷ್ಣ ಹೋದ. ಎಲ್ಲ ಖುಷಿ ಪ್ರಭಾವತಿಗೆ, ನಾನಿವತ್ತು ದೊಡ್ಡ ಜನ, ಕೃಷ್ಣನಿಗೆ ಪೆಟ್ಟು ಕೊಡಿಸ್ತೇನೆ. ಮನೆ ಒಳಗಡೆ ಹೋದರೆ ಕೃಷ್ಣ ಅಲ್ಲೊಂದು ರೂಪದಲ್ಲಿದ್ದಾನೆ. ಕೃಷ್ಣ ಯಾರ್ಯಾರ ಮನೇಲಿ ಕದ್ದಿದ್ದಾನೆ? ಯಶೋದೆಯ ಮಗನಾಗಿ ಕಳ್ಳತನ ಮಾಡಿಲ್ಲ, ಅವರವರಿಗೆ ಮಗನಾಗಿ ಹೋಗಿ ಕಳ್ಳತನ ಮಾಡಿದ್ದಾನೆ. ಅವರವರ ಪಾಪವನ್ನು, ಬೆಣ್ಣೆಯ ಕಳ್ಳತನದ ನೆಪದಲ್ಲಿ ಪಾಪವನ್ನು ಕದ್ದಿದ್ದಾನೆ. ನಾರಾಯಣೋ ನಾಮ ನರೋ ನರಾಣಾಂ ಪ್ರಸಿದ್ಧ ಚೋರ ಕಥಿತ ಪೃಥಿವ್ಯಾಂ ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ ಹರತಿ ಅಶೇಷಂ ಸ್ಮೃತ ಮಾತ್ರ ಏವ. ಒಮ್ಮೆ ಬಾಯಿ ತೆಗೆದು ಕೃಷ್ಣ ಅನ್ನಿ, ಅನಂತ ಜನ್ಮಗಳ ಪಾಪವನ್ನು ಕದ್ದು ಹೋಗ್ತಾನೆ ಕೃಷ್ಣ. ಅವನು ಸಾಮಾನ್ಯ ಅಲ್ಲ. ಇದನ್ನು ಅರ್ಥ ಮಾಡಿಕೊಳ್ಳಿಲ್ಲ ಅವಳು. ಕರ್ಕೊಂಡು ಬಂದ್ಲು, ಯಶೋದೆ ಕೋಲಿಡ್ಕೊಂಡು ಬಂದ್ಲು, ನನ್ನ ಮನೆಯಲ್ಲೇ ಇದ್ದಾನೆ ಕೃಷ್ಣ, ನೀನು ಸುಳ್ಳು ಹೇಳ್ತಾ ಇದ್ದೀನಿ. ಇಷ್ಟರಲ್ಲಿ ಕೃಷ್ಣ ಏನು ಮಾಡಿದ? ಅಮ್ಮನಿಗೆ ಎರಡೆರಡು ನನ್ನ ರೂಪ ಇದೆ ಅಂತ ಗೊತ್ತಾಗಬಾರ್ದು ಅಂತ ಆ ಪ್ರಭಾವತಿಗೊಬ್ಬ ಮಗ ಇದ್ದ, ಸುಹಾಸ ಅಂತ, ಅವನ ಮಗನ ವೇಷ ಹಾಕಿದ. ಮೊದಲು ವೇಷ ಹಾಕ್ಲಿಕ್ಕೆ ಆರಂಭ ಮಾಡಿದವನೇ ಈ ಕೃಷ್ಣ. ಅದಕ್ಕೆ ಈ ಕಡೆ ಎಲ್ಲ ವೇಷ ಜಾಸ್ತಿ ನೋಡಿ. ಕೆಲವೊಮ್ಮೆ ಆವೇಶ, ಕೆಲವೊಮ್ಮೆ ವೇಷ. ವೇಷ ಕಟ್ಟುವುದು ಅಂದರೆ ಯಕ್ಷಗಾನ ಅಂತ ಅರ್ಥ. ಅದಕ್ಕೆ ನಿಯಾಮಕನೇ ಕೃಷ್ಣ. ವೇಷ ಹಾಕಿದ ಅವ, ಪ್ರಭಾವತಿಯ ಮಗನ ವೇಷ ಹಾಕಿದ. ಎಷ್ಟು ಚಂದ ಸೆಟ್ಟಿಂಗ್ ಆಯಿತು ಅಂದರೆ, ಪ್ರಭಾವತಿ ತಿರುಗಿ ನೋಡ್ತಾಳೆ, ಅಯ್ಯೋ ಯಾವಾಗಲೂ ಕೃಷ್ಣ ಕೃಷ್ಣ ಅಂತ ಆಲೋಚನೆ ಮಾಡಿ ನನ್ನ ಮಗನನ್ನೇ ಕೃಷ್ಣ ಅಂತ ತಿಳಿದು ಕರ್ಕೊಂಡು ಬಂದಿದ್ದೇನೆ, ಸ್ವಾರಿ ಅಂತ ಹೇಳಿದ್ಲು ಅವಳು. ಕೃಷ್ಣ ಏನು ಆಲೋಚನೆ ಮಾಡಿದ? ಒಂದು ಕ್ಷಣ ಆದರೂ ನಿನ್ನ ಮಗ ಅಂತ ನನ್ನನ್ನು ಹೇಳಿದೆಯಲ್ವಾ, ಸಾಕು ನಿನಗೆ ಮೋಕ್ಷ ಕೊಡಲಿಕ್ಕೆ, ಅಷ್ಟು ಪುಣ್ಯ ಅಂತ ಆಲೋಚನೆ ಮಾಡಿದ. ಕರ್ಕೊಂಡು ಹೊರಟ್ಲು ಅವಳು ಹೊರಗಡೆ. ಇದೆಲ್ಲ ಮತ್ತೆ ಕಟ್ಟು ಕಲ್ಪನೆ ಕಥೆಗಳಲ್ಲ, ಗರ್ಗ ಸಂಹಿತೆಯಲ್ಲಿ ಕಥೆ ಇದೆ. ಕರ್ಕೊಂಡು ಹೊರಟ್ಲು. ಎಲ್ಲರ ಮುಂದೆ ಅವಮಾನ ಆಯಿತು ಅವಳಿಗೆ. ಏನೇ ಪ್ರಭಾವತಿ, ನಿನ್ನ ಮಗನನ್ನು ಕರ್ಕೊಂಡು ಬಂದು ಕೃಷ್ಣ ಅಂತ ಅವಮಾನ ಮಾಡಿಕೊಂಡು ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಕೃಷ್ಣ ಸ್ವಲ್ಪ ದೂರ ಅಮ್ಮನ ಕಣ್ಣು ತಪ್ಪಿಸಿ ಹೋದ ಮೇಲೆ ಚಕ್ಕ ಕೃಷ್ಣನ ರೂಪವನ್ನು ಧರಿಸಿದ. ಪ್ರಭಾವತಿ ಕೇಳಿದ, ನಮ್ಮ ಎಂಚ, ನಾನು ಕೃಷ್ಣನೇ, ನಿನ್ನ ಮಗ ಅಲ್ಲ ಅಂದ. ಅಯ್ಯೋ ಪಟಿಂಗ, ಬಾ ಹೊಡಿಸ್ತೇನೆ ಅಂತ ಮತ್ತೆ ದರ ಹೇಳ್ಕೊಂಡು ಹೊರಟ್ಲು. ಅದಕ್ಕೆ ಕೃಷ್ಣ ಹೇಳಿದ, ಒಮ್ಮೆ ಆಲೋಚನೆ ಮಾಡಿ ಕರ್ಕೊಂಡು ಹೋಗು. ಮೊದಲನೇ ಬಾರಿ ಕರ್ಕೊಂಡು ಹೋದಾಗ ನಿನ್ನ ಮಗನ ವೇಷ ಹಾಕಿದ್ದೇನೆ, ಇನ್ನೊಂದು ಬಾರಿ ಕರ್ಕೊಂಡು ಹೋದರೆ ನಿನ್ನ ಗಂಡನ ವೇಷ ಹಾಕ್ತೇನೆ, ಜಾಗ್ರತೆ. ಹಾಗಾದರೆ ಬೇಡ. ಅವಳಲ್ಲೇ ಕೈ ಬಿಟ್ಲು. ಗಂಡನ ವೇಷ ಹಾಕಿದರೆ ಇನ್ನೇನೇನೋ ಅವಾಂತರ ಆದೀತು. ಯಾರಿಗೂ ಸಿಗುವ ವ್ಯಕ್ತಿತ್ವದವನು ಕೃಷ್ಣ ಅಲ್ಲ. ಹೀಗೆ ಕೃಷ್ಣನ ವ್ಯಾಪಾರಗಳು. ಕೊನೆಗೆ ಆ ಯಶೋದೆಯ ಮನೆಗೆ ಬಂದ ಕೃಷ್ಣ. ಅಲ್ಲಿ ತುಂಬ ಚಾಡಿ ಮಾತುಗಳು. ಯಶೋದೆ ಹೇಳ್ತಾಳೆ, ನಿನ್ನ ಬಗ್ಗೆ ಸಿಕ್ಕಾಪಟ್ಟೆ ಕಂಪ್ಲೇಂಟ್ ಇದೆ ಕೃಷ್ಣ, ಸುಮ್ಮನೆ ಮಲ್ಕೋ, ಇವತ್ತು ಎಲ್ಲಿಗೂ ಹೋಗಬೇಡ. ಆಯ್ತಮ್ಮ, ನಿನ್ನ ಕಣ್ಣೆದುರುಗಡೆನೇ ಇರ್ತೇನೆ, ನಾನು ಕಳ್ಳತನಕ್ಕೆ ಹೋಗೋದಿಲ್ಲ. ಇದೇ ಸಿಕ್ಕಿದ ಚಾನ್ಸು ಅಂತ ಹೆಣ್ಮಕ್ಕಳೆಲ್ಲ ಒಟ್ಟಿಗೆ ಮೀಟಿಂಗ್ ಮಾಡಿದರು. ಹಗಲೊತ್ತು ದಧಿಮಥನ ಮಾಡೋದು ಬೇಡ, ರಾತ್ರಿಗೆ ಶಿಫ್ಟ್ ಮಾಡಿಕೊಳ್ಳೋಣ ಅಂತ. ಸ್ತ್ರೀಯರು ಒಟ್ಟಾದರು ಅಂದರೆ ಏನೇನೋ ಮಾಡ್ತಾರೆ ಅವರೆಲ್ಲ, ನಿಮಗೆ ಹೇಳಿದ್ದಲ್ಲ. ಅವರೆಲ್ಲ ಒಟ್ಟಾದರು, ರಾತ್ರಿ ಹೊತ್ತು ದಧಿಮಥನ ಅಂತ. ಕೃಷ್ಣ ಮಲಗಿದ್ದಾನೆ. ರಾತ್ರಿ 12 ಗಂಟೆಗೆ ಎಲ್ಲರ ಮನೆ, ಗೋಕುಲ ಅಂದರೆ ಪಕ್ಕಪಕ್ಕದ ಮನೆಗಳು, ಅವರೆಲ್ಲರ ಮನೆಯಲ್ಲೂ ದೊಡ್ಡ ದೊಡ್ಡ ಆ ಕಡಾಯಿಯಲ್ಲಿ ಕಡಗೋಲನ್ನು ಹಾಕಿ ದಡ ಕಡಿತಾ ಇದ್ದಾರೆ. ಸಾವಿರಾರು ಜನರೇಟರ್ ಸ್ಟಾರ್ಟ್ ಮಾಡಿದ ಶಬ್ದ ಕೇಳಿಸ್ತು ಅವನಿಗೆ, ಕೃಷ್ಣನಿಗೆ. ದಡ್ಡ ಎದ್ದ. ಇವರೆಲ್ಲ ಆಲೋಚನೆ ಮಾಡಿ ಸಾಮೂಹಿಕವಾಗಿ ದಧಿಮಥನ ಮಾಡ್ತಾ ಇದ್ದಾರೆ. ರಾತ್ರಿ ಹೊತ್ತು ಮಕ್ಕಳಿಗೆ ಬೆಣ್ಣೆ ತಿನ್ನಿಸಬೇಕು ಅಂತ. ಅದಕ್ಕೆ ವಾಯುದೇವರನ್ನ ಎಬ್ಬಿಸಿದ ಕೃಷ್ಣ. ರಾತ್ರಿ ಹೊತ್ತು ಎದ್ದಿರೋರು ವಾಯುದೇವರು ಮಾತ್ರ, ನೆನಪಿರಲಿ ನಿಮಗೆ. ಉಸಿರಾಟದ ದೇವರು ವಾಯುದೇವರು. ಕಣ್ಣಿನ ಅಭಿಮಾನಿ ಮಲ್ಕೊಂಡ್ಬಿಟ್ಟಿರ್ತಾನೆ. ಕಣ್ಣಿಗೆ ಯಾರು? ಸೂರ್ಯಚಂದ್ರರು ನಿಯಾಮಕರು, ರಾತ್ರಿ ಅವರು ನಿದ್ದೆ ಮಾಡ್ತಾರೆ. ಕಿವಿಗೆ ಅಭಿಮಾನಿ ದಿಗ್ದೇವತೆಗಳು, ಅವರು ಮಲಗಿರ್ತಾರೆ.
ಮೂಗಿಗೆ ಅಭಿಮಾನಿ ಅಶ್ವಿನಿ ದೇವತೆಗಳು. ರಾತ್ರಿ 1 ಗಂಟೆಗೆ ನೀವು ಊದಿನ ಕಡ್ಡಿ ಹಚ್ಚಲಿಕ್ಕೆ ಹೋಗಬೇಡಿ, ಅಪಾರ್ಥ ಆಗುತ್ತೆ. ಮಲಗಿದಾಗ ಹಚ್ಚಲಿಕ್ಕೆ ಹೋದರೆ ಪರಿಮಳವೂ ಬರೋದಿಲ್ಲ ಅದು. ಮಾತಿಗೆ ಅಭಿಮಾನಿ ಅಗ್ನಿದೇವ. ಎಲ್ಲ ಮಲಗಿರ್ತಾರೆ ರಾತ್ರಿ ಹೊತ್ತು ದೇವತೆಗಳೆಲ್ಲ. ರಾತ್ರಿ ಡ್ಯೂಟಿ ಮಾಡೋರು ವಾಯುದೇವರು, ಕೃಷ್ಣ ಇಬ್ಬರೇ. ವಾಯುದೇವರು ಉಸಿರಾಡ್ತಿರ್ತಾರೆ. ಕೆಲವರಲ್ಲಿ ವಿಭೂತಿ ರೂಪ. ರಾತ್ರಿ ಹೊತ್ತು ಮಲಗಿದಾಗ ಬರ್ರ ಜನರೇಟೆ ಭಯಂಕರ. ಇನ್ನು ವಾಯುದೇವರ ಸನ್ನಿಧಾನ ಜಾಸ್ತಿ ಉಂಟು, ಆಂಜನೇಯನ ಸನ್ನಿಧಾನ ಅಂತ ಮಂಗಳಾರತಿ ಮಾಡಲಿಕ್ಕೆ ಹೋಗಬೇಡಿ ಮಲಗಿದಾಗ, ಅದು ಬೇರೆ ಅರ್ಥ ಆಗುತ್ತೆ. ಮತ್ತೆ ಕೃಷ್ಣ ಹೇಳಿದ, ವಾಯು ಇವತ್ತು ನನಗೆ ನಿನಗೆ ಡ್ಯೂಟಿ. ಏನು? ವಾಯುದೇವರು ಕೇಳ್ತಾರೆ, ಕೃಷ್ಣ ನೀನು ಬೆಣ್ಣೆ ಕದೀತಿ, ನನಗೆಂತ ಕೆಲಸ? ಕೃಷ್ಣ ಹೇಳ್ತಾನೆ, ಅದು ಕಲಿಯುಗ ಅಲ್ಲ, ದ್ವಾಪರ ಯುಗ. ಪ್ರತಿಯೊಬ್ಬರ ಮನೆಯ ಹೊಸ್ತಿಲ ಮೇಲೆ ಒಂದು ದೀಪವನ್ನು ಇಟ್ಟುಕೊಂಡು ಅದರ ಬೆಳಕಿನಲ್ಲಿ ದಧಿಮಥನ ಮಾಡ್ತಾ ಇದ್ದಾರೆ. ಬೆಣ್ಣೆ ಬರಬೇಕಾದ್ರೆ ಎಲ್ಲರೂ ಏಕಕಾಲದಲ್ಲೇ ದಧಿಮಥನ ಮಾಡ್ತಾ ಇದ್ದಾರೆ. 1000 ಕೃಷ್ಣನಾಗಿ ಬರ್ತೇನೆ. ನನಗೆ ಯಾಕೆಂದರೆ ಇವತ್ತು ಕಲ್ಯಾಣದ ಕಥೆ ತನಕ ನನ್ನ ಕಥೆ ಉಂಟು. ಹಾಗಾಗಿ ನಾನು 1000 ಅನಂತ ಕೃಷ್ಣನಾಗಿ ಬರ್ತೇನೆ. ಎಲ್ಲರ ಮನೆಯಲ್ಲೂ ನಿಂತುಕೊಳ್ತೇನೆ. ಬೆಣ್ಣೆ ಬಂತು ಅನ್ನಬೇಕಾದ್ರೆ ನೀನು ದೀಪ ಹಾರಿಸಬೇಕು, ನಾನು ಬೆಣ್ಣೆ ಹಾರಿಸಬೇಕು. ನಿನಗೆ ದೀಪ ಆರಿಸುವ ಕೆಲಸ, ನನಗೆ ಬೆಣ್ಣೆ ಹಾರಿಸುವ ಕೆಲಸ. ಡ್ಯೂಟಿ ಹಂಚಿಕೊಂಡ್ರು. ಎಚ್ಚರ ಆಯಿತು ಕೃಷ್ಣನಿಗೆ. ನಿದ್ದೆಯಿಂದ ಮೇಲೆದ್ದ ಕಂದ ದಧಿಮಥನ ಶಬ್ದ ಕೇಳಿ, ಮೆಲ್ಲ ಇಟ್ಟ ತನ್ನ ಪಾದ ಪಲ್ಲವನು ಗೊಲ್ಲೆ ಗೃಹದ ಬಳಿಗೆ. ಸಾಟಿ ಸಿಗದ ತನ್ನ ವದನದಿಂದಲೇ ದೀಪಗಳನ್ನು ಊದಿ, ಬೆಣ್ಣೆ ಮೆದ್ದ ಮುಗ್ಧ ಶಿಶುವಿನ ಕರುಣೆ ನಮಗೆ ಇರಲಿ. ಎಲ್ಲ ಹೋದ, ವಾಯುದೇವರಿಗೆ ಪ್ರಚೋದನೆ ಮಾಡಿದ, ದೀಪ ಆರಿತು. ದ್ವಾಪರ ಯುಗದಲ್ಲಿ ಏಕಕಾಲದಲ್ಲಿ ಕರೆಂಟ್ ಕಟ್ಟು ಮಾಡಿದ ಕೀರ್ತಿ ಕೃಷ್ಣನಿಗೆ. ಎಲ್ಲರ ಮನೆ ದೀಪ ಆರಿತು. ಅವರು ದೇವರ ಕೋಣೆಗೆ ಹೋಗಿ ದೀಪ ಹಚ್ಚುತ್ತಾ ಇದ್ದಾರೆ. ಹಾಲಿಗೆ ಬಂದು ಬೆಣ್ಣೆ ತಿಂದು ಓಡಿ ಹೋಗಿದ್ದಾನೆ. ಏನು ಕತೆ ಹೇಳಿದ ಗೊತ್ತಾ ಕೃಷ್ಣ? ನೀವು ದೇವರ ಕೋಣೆಯಲ್ಲಿ ಹೆಣ್ಮಕ್ಕಳೇ ದೀಪ ಹಚ್ಚಿದರೆ ನಿಮ್ಮ ಮನೆಯ ಕಷ್ಟವೆಲ್ಲ ನಾನು ತಿಂದು ಹೋಗ್ತೀನಿ ಅಂತ ಸೂಚನೆ ಮಾಡಿದ. ಬೆಳಿಗ್ಗೆ ಒಂದೇ ಬ್ರೇಕಿಂಗ್ ನ್ಯೂಸ್, ದೀಪ ಆರಿತು, ಬೆಣ್ಣೆ ಹಾರಿತು. ಎಲ್ಲರ ಮನೆಯಲ್ಲೂ ಅದೇ ನ್ಯೂಸ್. ಅವರು ಸಂಕಲ್ಪ ಮಾಡಿದರು, ನಾಳೆಯಿಂದ ನಾವು ಹಗಲು ದಧಿಮಥನ ಮಾಡೋದಿಲ್ಲ, ರಾತ್ರಿ ಹೊತ್ತು ಬೆಣ್ಣೆ ತೆಗೆಯೋದಿಲ್ಲ. ಯಾಕೆಂದರೆ ಹಗಲು ಕಳ್ಳತನ ಮಾಡ್ತಾನೆ, ರಾತ್ರಿ ಹೊತ್ತು ಕಳ್ಳತನ ಮಾಡ್ತಾನೆ. ಬಿಸಿ ಬಿಸಿ ಹಾಲನ್ನು ಹಾಗೇ ಕುಡಿತಾನೆ. ಏನು ಸಮುದ್ರ ಇದೆ ಅವನ ಹೊಟ್ಟೆಯಲ್ಲಿ, ಎಲ್ಲೆಲ್ಲೋ ಅಡಗಿಸಿ ಇಟ್ಟಿದ್ರೆ ಕಣ್ಣಿನ ಬೆಳಕಿನಿಂದ ಹೋಗಿ ಕಳ್ಳತನ ಮಾಡ್ತಾನೆ. ಅವನ ಕಳ್ಳತನ ತಪ್ಪಿಸಲಿಕ್ಕಾಗೋದಿಲ್ಲ ಅಂತ ಸಂಕಲ್ಪ ಮಾಡಿ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಕೃಷ್ಣನ ಬಗ್ಗೆ ಕಂಪ್ಲೇಂಟ್ ಮಾಡಿ ಆ ಯಶೋದೆ ಬಳಿ ಬೈಕೊಂಡು ಹೋದ್ರಂತೆ. ಇನ್ನೂ ಕೃಷ್ಣ ಎದ್ದಿಲ್ಲ. ಬೆಳಿಗ್ಗೆ ಬಂದು ಯಶೋದೆ ಮುಂದೆ ಸಿಕ್ಕಾಪಟ್ಟೆ ಬೈದು ಹೋಗಿದ್ದಾರೆ. ಬೆಳಿಗ್ಗೆ ಎದ್ದ ಕೃಷ್ಣ ಅಮ್ಮ ಅಂತ ಕೇಳಿದ್ನಂತೆ. ಮಾತಃ ಕಿಂ ಯದುನಾಥ ದೇಹಿ ಚಷಕಂ ಕಿಂ ತೇನ ಪಾತುಂ ಪಯಃ ತನ್ನಾಸ್ತ್ಯದ್ಯ ಕದಾಸ್ತಿ ವಾ ನಿಶಿನಿಶಾ ಕಿಂ ವಾಂಧಕಾರೋದಯೇ. ಆಮೀಲ್ಯಾಕ್ಷಿಯುಗಂ ನಿಶಾಪ್ಯುಪಗತ ದೇಹೀತಿ ಮಾತುರ್ಮುಹುಃ ವಕ್ಷಾಜಾಂಬರ ಕರ್ಷಣೋದ್ಯತಕರಃ ಕೃಷ್ಣಸ್ಸ ಪುಷ್ಣಾತುನಃ. ತಾಯಿಯಂದ ಜಗದೊಡೆಯ ಕಂದ ಪಯಪಾನಕಾಗಿ ಚಷಕ, ತಡೆಯೋ ತನಯ ದಿನ ಕಡೆಯ ಕಾಲ ಬಂದೊಡನೆ ಕೊಡುವೆ ಹಾಲ. ಘಾಟಿ ತಾಯ ನಿಜ ಮಾತ ಕೇಳಿ ಕತ್ತಲೆಗೆ ಕಣ್ಣ ಮೀಟಿ, ಸೆರಗ ಸೆಳೆದು ಹಾಲು ಕುಡಿದು ಭವವ ಕಡೆದಂಥ ಹರಿಗೆ ನಮನ. ತುಂಬ ಚೆಂದ ಇದೆ ಕೃಷ್ಣನ ಕಥೆಗಳು, ಇದರಲ್ಲಿ ಮೈ ಮರಿಬೇಕು. ಮಾತಃ ಅಮ್ಮ ಅಂದ ಅವನು. ಕಿಂ ಯದುನಾಥ, ಏನೋ ಕೃಷ್ಣ ಇಷ್ಟೊತ್ತವರೆಗೂ ಕಂಪ್ಲೇಂಟ್ ಕೇಳಿಸ್ಕೊಂಡಿದ್ದಾಳೆ, ರಾತ್ರಿ ಎಲ್ಲ ಬೆಣ್ಣೆ ತಿಂದಿದ್ದಾನೆ, ಅಷ್ಟು ತಿಂದಿದ್ರೆ ಅಜೀರ್ಣ ಆಗಿರಬೇಕಲ್ವಾ. ಅವನು ಹೇಳಿದ, ಅಮ್ಮ ನನಗೊಂದು ಲೋಟ ಕೊಡು. ಯಾಕೆ ಲೋಟ? ಹಾಲು ಕುಡಿಬೇಕಮ್ಮ, ಹಸಿವೆ ಆಗಿದೆ. ರಾತ್ರಿ ಮುಕ್ಕಿದ್ರೆ ಹಸಿವೆಗಾಗುತ್ತೆ. ಅವಳು ತಲೆ ಕೆಟ್ಟೋಯ್ತು ಅವಳಿಗೆ. ತನ್ನಾಸ್ತ್ಯದ್ಯ, ಇವತ್ತು ನಿನಗೆ ಅಜೀರ್ಣ ಆಗುತ್ತೆ ಹಾಲು ಕುಡಿದ್ರೆ, ನಾನು ರಾತ್ರಿ ಆಗೋ ತನಕ ಹಾಲು ಕೊಡಲ್ಲ. ಕೃಷ್ಣ ಕೇಳಿದ, ಅಮ್ಮ ರಾತ್ರಿ ಆಗೋದು ಅಂದರೆ ಏನು? ಕತ್ತಲೆ ಆಗಬೇಕು, ಆಮೇಲೆ ಹಾಲು ಕೊಡೋದು. ಕೃಷ್ಣ ಹೇಳಿದ, ಕತ್ತಲೆ ಆದರೆ ಹಾಲು ಕೊಡಬೇಕು, ಕಮಿಟ್ಮೆಂಟ್. ಕತ್ತಲೆ ಹೇಗಾಗಬೇಕು? ಕೃಷ್ಣನ ಬಲಗಣ್ಣಿನಲ್ಲಿ ಸೂರ್ಯ ಇದ್ದಾನೆ, ಎಡಗಣ್ಣಿನಲ್ಲಿ ಚಂದ್ರ ಇದ್ದಾನೆ. ಕೃಷ್ಣ ಬಲಗಣ್ಣನ ಮಾತ್ರ ಮುಚ್ಚಿ ಎಡಗಣ್ಣನ ತೆಗೆದ್ರೆ ಚಂದ್ರೋದಯ, ಬೆಡ್ ಲ್ಯಾಂಪ್ ಆನ್ ಆಗುತ್ತೆ. ಎಡಗಣ್ಣನ ಮಾತ್ರ ಮುಚ್ಚಿ ಬಲಗಣ್ಣನ ತೆಗೆದ್ರೆ ಸೂರ್ಯೋದಯ ಆಗುತ್ತೆ. ಇನ್ನು ಗಂಡಸರು ಹೆಂಗಸರು ಯಾರು ಹೀಗೆ ಮಾಡಬೇಡಿ, ಕೆಪ್ಪೆಗೆ ಬೀಳುತ್ತೆ ಒಂದೇ ಕಣ್ಣು ಮುಚ್ಚಿ ತೆಗೆದ್ರೆ. ಕೃಷ್ಣ ಬಲಗಣ್ಣನ ಮುಚ್ಚಿದ, ಸೂರ್ಯ ಅಸ್ತಮಾನ ಆಗಿ ಹೋಯಿತು, ಕತ್ತಲೆ ಬಂತು. ಅಮ್ಮ ಎಲ್ಲ ಕಡೆ ಕತ್ತಲೆ, ಅಮ್ಮ ಕತ್ತಲೆ ಬಂದಿದೆ. ಕಮಿಟ್ಮೆಂಟ್ ಇರೋದೇನೋ, ಕತ್ತಲೆ ಆಗಬೇಕು, ಹಾಲು ಕೊಡಬೇಕು, ಕೊಡು. ಅವಳ ಆಚೆ ಈಚೆ ಹೋಗ್ಲಿಕ್ಕೂ ದಾರಿ ಇಲ್ಲ, ಅಷ್ಟು ಕತ್ತಲೆ ಆಗಿ ಹೋಗಿದೆ.
ಅಮ್ಮ ಅಡಿಗೆ ಮನೆಗೆಲ್ಲ ಹೋಗೋದು ಬೇಡ ಅಂತ ಯಶೋದೆನ ಅಲ್ಲೇ ಕೂಡಿಸಿದ, ತೊಡೆ ಮೇಲೆ ಮಲಗಿದ, ಅವಳ ಸ್ತನ್ಯಪಾನ ಮಾಡಿದ, ಅವಳ ಸಂಸಾರವನ್ನೇ ಪರಿಹಾರ ಮಾಡಿದ. ಘಾಟಿ ತಾಯ ನಿಜ ಮಾತ ಕೇಳಿ ಕತ್ತಲೆಗೆ ಕಣ್ಣ ಮೀಟಿ, ಸೆರಗ ಸೆಳೆದು ಹಾಲ್ ಕುಡಿದು ಭವವ ಕಡೆದಂಥ ಹರಿಗೆ ನಮನ. ಅವನು ಶ್ವೇತದ್ವೀಪ ನಿವಾಸಿ, ಕ್ಷೀರ ಸಮುದ್ರದ ಒಡೆಯ. ಅವನಿಗೆ ಯಾವ ಪ್ರಕೃತಿಯ ಆ ಹಾಲು ಬೇಕಾಗಿದೆ, ಬೆಣ್ಣೆ ಬೇಕಾಗಿದೆ, ಅದನ್ನು ತುಂಬುವ ಶಕ್ತಿ ಎಲ್ಲಿದೆ? ಯದ್ರೋಮಕೂಪಮಪಿ ಪೂರಯಿತುಂ ನ ಶೇಕುಹು ಬ್ರಹ್ಮಾಂಡ ಕರ್ಪರ ಶತಾಯುತ ಕೋಟಯೋಪಿ. ಕೋಟಿ ಕೋಟಿ ಬ್ರಹ್ಮಾಂಡಗಳ ಒಟ್ಟಾದರೂ ಅವನ ಒಂದು ರೋಮದ ಸಂಧಿಯನ್ನು ತುಂಬಲಿಕ್ಕೆ ಸಾಧ್ಯ ಇಲ್ಲ. ಅಂಥ ದೇವನಿಗೆ ಭೂಲೋಕದ ಒಂದು ಗೋಕುಲ, ಅದರಲ್ಲಿರುವ ಒಂದು ಮಡಿಕೆಯ ಪಾತ್ರೆ, ಅದರಲ್ಲಿರುವ ಮುಷ್ಟಿ ಬೆಣ್ಣೆ ಹೊಟ್ಟೆಗೆ ಅದು ಆಹಾರ ಆಗುತ್ತಾ? ಕ್ಷುತ್ಪಿಪಾಸಾದಿ ಮರ್ತ್ಯಾನಾಂ ಅಪ್ಯಾಮುಕ್ತೇರ್ನ ಸರ್ವದಾ ಬೃಹಚ್ಛರೀರ ಕಿಂ ಭುಂಕ್ತೆ ಬ್ರಹ್ಮಾಂಡಂ ಯಸ್ಯ ರೋಮಸು. ನಮ್ಮಂಥವರಿಗೂ ಹಸಿವೆ ನೀರಡಿಕೆಗಳೆಲ್ಲ ಮೋಕ್ಷಕ್ಕೆ ಹೋಗೋ ತನಕ. ಮೋಕ್ಷಕ್ಕೆ ಹೋದ ಮೇಲೆ ನಿಮಗೂ ಹಸಿವೆ ನೀರಡಿಕೆಗಳಿಲ್ಲ. ಹಾಗಾಗಿ ಮೋಕ್ಷ ಕೊಡುವ ದೇವರಿಗೆ ಎಲ್ಲಿಂದ ಹಸಿವೆ ನೀರಡಿಕೆ? ಇದೆಲ್ಲ ಅಜ್ಞಾನಿಗಳ ದೃಷ್ಟಿಯಿಂದ ಈ ರೀತಿ ಕಳತನ ಮಾಡಿದ, ಹಸಿವೆ ಆಯಿತು, ನೀರಡಿಕೆ ಆಯಿತು, ಇದು ಯಾವ ದೋಷಗಳು ದೇವರಿಗಿಲ್ಲ. ಕೊನೆಗೆ ಹಾಲು ಕುಡಿದಾಯ್ತಲ್ಲ, ಮಲ್ಕೋ ಅಂದ್ಲು. ನಿದ್ರಾಮಾಶ್ರಯ ಕಿಂ ತದಾಶ್ರಯ ಫಲಂ ಭುಕ್ತಂ ವ್ರಜೆ ಜೀರ್ಣತಾಂ ನಿದ್ರಾಕಾಂಬ ನಿಮೀಲಿತಾಕ್ಷಿಯುಗಲಃ ಪ್ರಾಜ್ಞಂ ಯದಾ ಲಿಂಗತಿ. ಆ ಯಶೋದೆ ಹೇಳ್ತಾಳೆ, ಮಲ್ಕೋ, ಕಣ್ಣು ಮುಚ್ಚು. ಅಮ್ಮ ಏನು ಮಾಡಬೇಕು? ಕಣ್ಣು ಮುಚ್ಚಿ ನಿದ್ರೆ ಮಾಡು. ಅವನಿಗೆ ನಿದ್ರೆ ಅಂದರೆ ಏನು ಅಂತ ಗೊತ್ತಿಲ್ಲ. ಅವನಿಗೆ ನಿದ್ರೆ ಅದು ಜಡ, ಜಾಡ್ಯ. ಪ್ರಾಕೃತ ದೇಹ ಇದ್ದವರಿಗೆ ನಿದ್ರೆ, ದೇವತೆಗಳಿಗೆ ನಿದ್ರೆ ಇಲ್ಲ. ಅಮ್ಮ ನಿದ್ರೆ ಅಂದರೆ ಏನು? ಅದು ವಿಶ್ವ, ತೈಜಸ, ಪ್ರಾಜ್ಞಾ ಅಂತ ಭಗವಂತನ 3 ರೂಪಗಳಿದೆ. ಎಚ್ಚರಕ್ಕೆ ನಿಯಾಮಕ ವಿಶ್ವ, ಸ್ವಪ್ನಕ್ಕೆ ನಿಯಾಮಕ ತೈಜಸ, ಸುಷುಪ್ತಿಗೆ ನಿಯಾಮಕ, ಗಾಢ ನಿದ್ರೆಗೆ ನಿಯಾಮಕ ಪ್ರಾಜ್ಞಾ. ಆ ಪ್ರಾಜ್ಞಾ ಅನ್ನುವ ದೇವರು ಜೀವನನ್ನು ಆಲಿಂಗನ ಮಾಡಿಕೊಳ್ಳುವುದೇ ನಿದ್ರೆ. ಇಷ್ಟು ಕಥೆ ಹೇಳಿದ್ದವಳು. ನಿಮಗೆ ಅಷ್ಟ ಪಕ್ಕ ಅರ್ಥ ಆಗಲ್ಲ ಅದು. ಅವಳು ಹೇಳಿದ ಕಥೆ ಕೃಷ್ಣನಿಗೆ ಅರ್ಥ ಆಯಿತು. ಅವ ಹೇಳಿದ ಪ್ರಾಜ್ಞಾ ಭಗವಂತ ಅಂದರೆ ನಾನೇ. ನನ್ನಷ್ಟು ದೊಡ್ಡ ಪ್ರಾಜ್ಞೆ ಯಾರಿದ್ದಾರೆ? ತನ್ನನ್ನು ತಾನೇ ಆಲಿಂಗನ ಮಾಡಿಕೊಂಡ. ಸರ್ವಂ ಜೀರ್ಣಂ. ಎಷ್ಟು ಸತ್ಯ ಹೇಳಿದೆ ಯಶೋದೆ. ಎಲ್ಲ ಜೀರ್ಣ ಆಗಿ ಹೋಯಿತು, ಹಾಲು ಕೊಡು ಅಂತ ಮತ್ತೆ ಗಲಾಟೆ ಮಾಡಿದ. ಮತ್ತೆ ಹಾಲು ಕೊಟ್ಲು. ಈಗಲಾದರೂ ಮಲಗು, ಅಮ್ಮ ಕತೆ ಹೇಳು ಅಂದ. ಅದಕ್ಕೆ ಯಶೋದೆ ಹೇಳಿಲ್ಲ, ನಾನು ಕತೆ ಹೇಳ್ತೀನಿ, ನೀನು ಹ್ಞೂ ಅನ್ನಬೇಕು. ಇಲ್ಲಾಂದರೆ ನಿದ್ರೆ ಮಾಡಿದೆಯೋ ಎಚ್ಚರದಲ್ಲಿದೆಯೋ ಗೊತ್ತಾಗಲ್ಲ. ಈಗ ಆಯಿತು, ನಾನು ಹ್ಞೂ ಹೇಳ್ತೇನೆ, ನೀನು ಕತೆ ಹೇಳು. ರಾಮೋ ನಾಮ ಬಭೂವ ಹುಂ. ಅದು ಶ್ಲೋಕದಲ್ಲೇ ಉಂಟು ಹುಂ ಅಂತ. ಕೃಷ್ಣ ಹೇಳೋದು ರಾಮ ಅನ್ನೋನಿದ್ದ, ಹುಂ ತದಬಲ ಸೀತೇತಿ ಹುಂ ತೌಪಿತು ಹುಂ. ನೀವು ಹ್ಞೂ ಹೇಳಿ, ನಾನು ಕತೆ ಹೇಳ್ತೇನೆ. ಮತ್ತು ಯಾರು ನಿದ್ರೆ ಮಾಡಿದರೆ ಗೊತ್ತಿಲ್ಲ. ಮಾತಾ ಸೀತಾ ಪಂಚವಟೀವನೇ ವಿಹರತಃ ತಾಮಾಹರದ್ರಾವಣ ನಿದ್ರಾರ್ಥಂ ಜನನೀ ಕಥಾಂ ಕಥಯತಿ ಹುಂಕಾರತ ಶೃಣ್ವತಃ ಸೌಮಿತ್ರೇ ಕ್ವದನುರ್ಧನುರ್ಧನುರಿತಿ ವ್ಯಗ್ರಾಗಿರಃ ಪಾತುನಃ. ಆ ಕೃಷ್ಣ ಪರಮಾತ್ಮ ಕತೆ ಕೇಳ್ತಾ ಇದ್ದ, ರಾಮನ ಕತೆ. ರಾಮ ಅನ್ನೋನಿದ್ದ ಅನ್ಲು ಯಶೋದೆ, ಹ್ಞೂ ಅಂದ. ಅವನಿಗೆ ಹೆಂಡತಿ ಇದ್ಲು ಸೀತೆ, ಹ್ಞೂ ಅಂದ. ಆ ಸೀತೆ ರಾಮರು ಅರಣ್ಯದಲ್ಲಿ ಸಂಚಾರ ಮಾಡಬೇಕಾದ್ರೆ ಹ್ಞೂ ಅಂದ. ರಾವಣ ಸೀತೆಯನ್ನು ಅಪಹಾರ ಮಾಡಿದ ಅಂತ ಹೇಳಿದ್ಲು ಯಶೋದೆ. ಕೂಡಲೇ ಕತೆ ಕೇಳ್ತಾ ಇರುವ ಕೃಷ್ಣನಿಗೆ ನಾನು ರಾಮಾವತಾರದಲ್ಲಿದ್ದೇನೋ ಕೃಷ್ಣಾವತಾರದಲ್ಲಿದ್ದೇನೋ ಮರ್ತು ಹೋಗ್ಬಿಡ್ತಂತೆ ಅವನಿಗೆ. ಒಮ್ಮೆಲೆ ಲಕ್ಷ್ಮಣ ನನ್ನ ಧನುಸ್ಸು ತೆಗೆದುಕೊಂಡು ಬಾ ಅಂದ. ಯಶೋದೆ ಗಾಬರಿ ಆಯಿತು, ಇವನು ಯಾಕೆ ಹೀಗೆ ಬೊಬ್ಬೆ ಹೊಡಿತಾ ಇದ್ದಾನೆ? ಅವಳು ಗಾಬರಿ ಆಗಿದ್ದು ನೋಡಿ ಅರ್ಥ ಆಯಿತು, ಹೋ ನಾನೀಗ ಅಟ್ ಪ್ರೆಸೆಂಟ್ ಕೃಷ್ಣಾವತಾರದಲ್ಲಿದ್ದೇನೆ, ಏನಿಲ್ಲ ಅಂತ ಮಲಗಿದ. ಅವಳು ಎಲ್ಲ ಉಪ್ಪು ಗಿಪ್ಪು ಎಲ್ಲ ತಂದು ನೀವಿಳಿಸಿ ಕೆಳಗಡೆ ಹಾಕಿದ್ಲಂತೆ, ನನ್ನ ಮಗುವಿಗೆ ಯಾವ ಭೂತಬಾಧೆಯೋ ಏನೋ ಅಂತ. ಈ ರೀತಿಯಾಗಿ ಆಟಗಳನ್ನು ಆಡಿ ಪ್ರತಿಯೊಂದು ಆಟಗಳಲ್ಲಿಯೂ ವೇದಾಂತದ ಪಾಠಗಳನ್ನು ಮಾಡಿದ್ದಾನೆ. ಮರುದಿನ ಆಯಿತು, ಯಾವ ಗೋಪಿಕಾಸ್ತ್ರೀಯರ ಮನೆಯಲ್ಲೂ ಹಾಲು ಇಲ್ಲ, ಮೊಸರು ಇಲ್ಲ, ಬೆಣ್ಣೆ ಇಲ್ಲ, ಎಲ್ಲ ಸ್ಟ್ರೈಕ್ ಮಾಡಿದ್ದಾರೆ, ಎಲ್ಲ ಪಾತ್ರೆಗಳನ್ನು ಕೌಚಿ ಹಾಕಿದ್ದಾರೆ. ಅವತ್ತು ಕೃಷ್ಣ, ಅಯ್ಯೋ ನನಗೆ ಪ್ರೀತಿಯಿಂದ ಕೊಟ್ಟ ಆ ಬೆಣ್ಣೆಯನ್ನು ಯಾರೂ ಕಡಿತಾ ಇಲ್ಲಲ್ಲ ಅಂತ ಆ ಕಡೆಗೋಲನ್ನು ಹಿಡ್ಕೊಂಡು ಉಡುಪಿಯ ಕೃಷ್ಣ ನಿಂತಿದ್ದಾನೆ ಇವತ್ತು. ಯಾಕೆಂದರೆ ಯಾವ ಹೆಣ್ಣುಮಕ್ಕಳು ಇವತ್ತು ಕಡಿಯುವುದಿಲ್ಲ. ದಧಿಮಥನ ಮಾಡಿದರೆ ಅನಿಷ್ಟಗಳೆಲ್ಲ ಪರಿಹಾರ ಆಗುತ್ತಂತೆ. ಮನೆಯಲ್ಲಿರುವ 100 ಉಪದ್ರವಗಳಿಗೆ ನವಗ್ರಹ ಶಾಂತಿ ಬೇಡ, ಮಜ್ಜಿಗೆಗೆ ಒಂದು ಮಂಥನ ಹಾಕಿ ಚಂದ ಕಡಿರಿ, ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಅದನ್ನು ಪಾಠ ಮಾಡಲಿಕ್ಕೆ ಕೃಷ್ಣ ಕಡೆಗೋಲು ಹಿಡ್ಕೊಂಡು ಉಡುಪಿಯಲ್ಲಿ ನಿಂತಿದ್ದಾನೆ. ಇವತ್ತು ಅವನ ಕೈಯಲ್ಲಿ ಮಾತ್ರ ಉಂಟು ಅದು ಸಿಂಬಲ್ಲು. ಯಾರ ಮನೆಯಲ್ಲೂ ಇಲ್ಲ, ಕಡೆಗೋಲು ಪದ್ಧತಿಯೇ ನಿಂತು ಹೋಗಿದೆ. ಈಗೊಂದು ಮಂಥನ ಅಂತ ಹೊಸದಾಗಿ ಒಂದು ಮಾಡಿದ್ದಾರೆ, ಅದೊಂದು ಪರ್ರ ಕಡಿಯುತ್ತೆ, ಅಬ್ಬಾ ಬಚಾವ್. ಇಲ್ಲಾಂದರೆ ಅದೂ ಇಲ್ಲ.
ಕೃಷ್ಣ ಮರುದಿನ ಆಲೋಚನೆ ಮಾಡಿದಂತೆ, ಬೇಡ, ಇವರ ಮನೆಯ ಬೆಣ್ಣೆ ಬೇಡ, ನನಗೆ ಭೂಮಿಯ ಮಣ್ಣು ಸಾಕು ಅಂತ ಬಲರಾಮನ ಜೊತೆಗೆ ಆಟ ಆಡಲಿಕ್ಕೆ ಹೋದ ಕೃಷ್ಣ ಸಿಕ್ಕಾಪಟ್ಟೆ ಮಣ್ಣು ತಿಂದ. ಬಲರಾಮ ಓಡಿ ಬಂದು ಚಾಡಿ ಹೇಳಿದ, ಕೃಷ್ಣೇನಾಂಬ ಗತೇನ ರಂತು ಮಧುನಾ ಮೃದ್ಭಕ್ಷಿತ ಸ್ವೇಚ್ಛಯ ತಥ್ಯಂ ಕೃಷ್ಣ ಕಯೇವ ಮಾಹ ಮುಸಲಿ ಮಿಥ್ಯಾಂಬ ಪಶ್ಯಾನನಂ ವ್ಯಾದೇಹೀತಿ ವಿದಾರಿತೆ ಚ ವದನೆ ದೃಷ್ಟ್ವಾ ಸಮಸ್ತಂ ಜಗತ್ ಮಾತಾ ಯಸ್ಯ ಜಗಾಮ ವಿಸ್ಮಯ ಪದಂ ಪಾಯಾತ್ಸನ ಕೇಶವಃ. ಅಂಬ ಕೃಷ್ಣೇನ ರಂತುಂ ಗತೇನ ಸ್ವೇಚ್ಛೆಯ ಮೃದ್ಭಕ್ಷಿತ. ನನ್ನೊಟ್ಟಿಗೆ ಆಟಕ್ಕೆ ಬಂದ ಕೃಷ್ಣ ಸಿಕ್ಕಾಪಟ್ಟೆ ಮಣ್ಣು ತಿಂದುಬಿಟ್ಟಿದ್ದಾನೆ ಅಮ್ಮ. ಬಲರಾಮ ಬಂದು ಚಾಡಿ ಹೇಳಿದ, ಚಡಿ ಇಟ್ಟುಕೊಡ್ತೇನೆ ಅಂತ ಯಶೋದೆ ಕೋಲ್ ಹಿಡ್ಕೊಂಡು ಬಂದ್ಲು. ಕೃಷ್ಣನಿಗೆ ಆಶ್ಚರ್ಯ ಆಯಿತು, ಅಮ್ಮ ಇದೇನು ಇಷ್ಟು ಬಿರುಸಲಿ ಬರ್ತಾ ಇದೆ, ಸಾವಿರ ಸಾವಿರ ಭಜನಾ ಮಂಡಳಿ ಹೆಣ್ಮಕ್ಕಳೆಲ್ಲ ಚಾಡಿ ಹೇಳಿದ್ರು ನಿನ್ನ ಹತ್ರ, ಇಷ್ಟು ಸೀರಿಯಸ್ ಆಗಿರಲಿಲ್ಲ, ಬಲರಾಮ ಚಾಡಿ ಹೇಳಿದಾನೆ ಅಂತ ಅಷ್ಟು ಉದ್ವೇಗದಲ್ಲಿ ಯಾಕೆ ಬರ್ತಾ ಇದೆ? ಅದಕ್ಕೆ ಯಶೋದೆ ಹೇಳಿದ್ದು, ಇಷ್ಟು ದಿನ ಹೇಳಿದ್ದು ಹೆಣ್ಮಕ್ಕಳು ಸ್ವಲ್ಪ ಸುಳ್ಳು ಹೇಳ್ತಾರೆ ಅಂತ ಉದಾಸೀನ ಮಾಡಿದೆ. ನಿಮಗೆ ಹೇಳಿದ್ದಲ್ಲ, ನೀವು ಸತ್ಯವೇ ಹೇಳೋದು. ಇವತ್ತು ಬಂದವನು ಬಲರಾಮ, ಮೂಲ ರೂಪದಲ್ಲಿ ಯಾರು? ಆದಿಶೇಷ. ಎಲ್ಲಿರ್ತಾನೆ? ಹುತ್ತದ ಒಳಗೆ ಇರ್ತಾನೆ. ಮಣ್ಣಿನ ಪರಿಚಯ ಸಿಕ್ಕಾಪಟ್ಟೆ ಇದೆ ಅವನಿಗೆ, ಮಣ್ಣಿನ ದೇವತೆ ಅವ. ಹಾಗಾಗಿ ಅವನು ಹೇಳಿದ ಮೇಲೆ ಕೇಳಲೇಬೇಕು. ಯಾಕೆ ಅಂದರೆ ಆದಿಶೇಷನಿಗೆ ಮಂಡೆ ಎಷ್ಟು? 1000, ಕಣ್ಣೆಷ್ಟು? 2000. ಐ ವಿಟ್ನೆಸ್ಸು ಸಾಕ್ಷಿಯಾಗಿದೆ, ಬಡಿತೇನೆ ನಿನಗೆ ಎಂದ್ಲು. ಕೃಷ್ಣ ಕೇಳಿದ, ಅಮ್ಮ ಯಾವತ್ತು ವಿಚಾರ ಮಾಡದೆ ಶಿಕ್ಷೆ ಕೊಡಬಾರದು. ಎಷ್ಟು ಜನ ಬೇಕಾದರೂ ರೀಲ್ಸ್ಗಳನ್ನು ಮಾಡಲಿ, ಗಲಾಟೆಗಳನ್ನು ಮಾಡಲಿ, ಹಾಗೆ ಹೀಗೆ ಅನ್ಯಾಯಗಳು ನಡೆದಿದೆ, ವಿಚಾರ ಮಾಡಿಯೇ ಎಲ್ಲವೂ ತಜ್ಞರಾಗಿ ಶಿಕ್ಷೆ ಕೊಡಬೇಕು, ಒಟ್ರಾಸಿ ಶಿಕ್ಷೆ ಕೊಡಬಾರದು. ಯಶೋದೆ ಕೇಳ್ತಾಳೆ, ಹೇಗೆ ವಿಚಾರ ಮಾಡೋದು? ನಂದು ಒಂದೇ ಪ್ರಶ್ನೆ, ಇವತ್ತು ಸುಪ್ರೀಂ ಕೋರ್ಟ್ ಜಡ್ಜಿಗೂ ಗೊತ್ತಿಲ್ಲ ಈ ಕ್ವಶ್ಚನ್, ಬರೆದಿಟ್ಕೊಳ್ಳಿ, ವಕೀಲರುಗಳಿದ್ದರೆ ಚಂದ ಉಂಟದು. ಕೃಷ್ಣ ಕೇಳ್ತಾನೆ, ಅಮ್ಮ ನಾನು ಮಣ್ಣು ತಿಂದದ್ದನ್ನು ನೋಡಿದ್ದು ಯಾರು? ಅವಳು ಹೇಳು, ಬಲರಾಮ. ಹಾಗೆ ಹೇಳಬೇಡ, ಬಲರಾಮನ ಕಣ್ಣು ನೋಡಿದ್ದ, ಬಲರಾಮನ ಬಾಯಿ ನೋಡಿದ್ದ? ಬಲರಾಮನ ಕಣ್ಣು ನೋಡಿದ್ದು ನಿನಗೆ ಹೇಳಿದ್ಯಾರು? ಬಾಯಿ. ಅದು ಹೇಗಮ್ಮ ಸಾಕ್ಷಿಯಾಗುತ್ತೆ? ನೋಡುವ ಕಣ್ಣಿಗೆ ಹೇಳಲಿಕ್ಕೆ ಬರಲ್ಲ, ಹೇಳುವ ಬಾಯಿಗೆ ನೋಡಿ ಗೊತ್ತಿಲ್ಲ, ಇದು ಹೇಗೆ ಸಾಕ್ಷಿಯಾಗುತ್ತೆ? ಅವಳಿಗೆ ಮಂಡೆ ಬಿಸಿ ಆಯಿತು. ಹೌದಲ್ಲ, ಹಾಗಾದರೆ ನೀನು ಮಣ್ಣು ತಿಂದಿದೆ ಅಂತ ನಂಬುವುದು ಹೇಗೆ? ಅವನ ಕಣ್ಣಿನ ಪ್ರತ್ಯಕ್ಷ ಬೇಡ, ನಿನ್ನ ಕಣ್ಣಿನಿಂದ ನೋಡು. ನಾನು ಮಣ್ಣು ತಿಂದಿದ್ರೆ ಅದರ ಪಸೆಯೆಲ್ಲ ಬಾಯಲ್ಲಿ ಇರಬೇಕಲ್ವಾ? ನನ್ನ ಬಾಯನ್ನು ನೋಡು. ವ್ಯಾದೇಹೀತಿ ವಿದಾರಿತೆ ಚ ವದನೆ ದೃಷ್ಟ್ವಾ ಸಮಸ್ತಂ ಜಗತ್ ಮಾತಾ ಯಸ್ಯ ಜಗಾಮ ವಿಸ್ಮಯ ಪದಂ ಪಾಯಾತ್ಸನ ಕೇಶವಃ. ತೆಗಿ ಬಾಯಿ ಅಂದರೆ ಕಂಡದ್ದು ಬಾಯಲ್ಲ, ಅದು ಬೊಂಬಾಯಿ. ಅದು ಬ್ರಹ್ಮಾಂಡವೆಲ್ಲ ಅವನ ಬಾಯಲ್ಲಿದೆ. ತಾಯಿಗೆ ಬಾಯಲ್ಲಿ ಜಗವನ್ನೇ ತೋರಿದ, ಅನೇಕ ಬ್ರಹ್ಮಾಂಡಗಳನ್ನು ನನ್ನ ಉದರದಲ್ಲಿ ಧರಿಸಿದ ನನಗೆ ಯಾವ ವಸ್ತುಗಳನ್ನು ಕಳ್ಳತನ ಮಾಡಬೇಕಾಗಿಲ್ಲ. ಬ್ರಹ್ಮಾಂಡಕ್ಕೆಲ್ಲ ನಾನೇ ಒಡೆಯ, ಜಗದೋದ್ಧಾರ ನಾನು, ನನ್ನನ್ನು ಕಳ್ಳ ಅಂತ ಹೇಳಬೇಡ. ನಾಹಂ ಭಕ್ಷಿತವಾನಂಬ ಸರ್ವೇ ಮಿಥ್ಯಾಭಿಶಂಸಿನಃ. ನಾನು ಕಳ್ಳತನ ಮಾಡೋದಿಲ್ಲ, ಎಲ್ಲರೂ ಸುಳ್ಳು ಹೇಳಿದ್ದಾರೆ. ಇಷ್ಟು ಆಟಗಳನ್ನು ಕೃಷ್ಣ ಯಾಕೆ ಮಾಡಿದ? ಜ್ಞಾನಿಗಳು ಹೇಳ್ತಾರೆ, ಗೋಪಾಲಾಜಿರ ಕರ್ದಮೇ ವಿಹರಸೆ ವಿಪ್ರಾಧ್ವರೇ ಲಜ್ಜಸೆ ಭ್ರೂಷೆ ಗೋಧನ ಹುಂಕೃತೈ ಸ್ತುತಿಶತೈ ಮೌನಂ ವಿದತ್ಸೆ ವಿದಾಂ ಸ್ತ್ರೀಣಾಂ ಗೋಕುಲ ಪುಂಶ್ಚಲೀಷು ಕುರುಷೆ ದಾಸ್ಯಂ ಗೋಕುಲ ಪುಂಶ್ಚಲೀಷು ಕುರುಷೆ ಸ್ವಾಮ್ಯಂ ನ ದಾಂತಾತ್ಮಸು ಜ್ಞಾತಂ ಕೃಷ್ಣ ತವಾಂಘ್ರಿ ಪಂಕಜಯುಗಂ ಪ್ರೇಮಾಚುಲಂ ಮಂಜುಲಂ. ಗೊಲ್ಲರ ಹಟ್ಟಿ, ಮನೆ ತುಂಬ ಕೆಸರು, ಗೋಮಯ ಗೋಮೂತ್ರ, ಬೇಡ ಬೇಡ ಆದರೂ ಸ್ಕೇಟಿಂಗ್ ಮಾಡ್ಕೊಂಡು ಹೋಗಿ ಅವರ ಮನೆಯಲ್ಲಿ ಬೆಣ್ಣೆ ತಿಂದ. ಗೋಪಾಲಾಜಿರ ಕರ್ದಮೇ ವಿಹರಸೆ ವಿಪ್ರಾಧ್ವರೇ ಲಜ್ಜಸೆ. ಅನೇಕ ಜನ ಬ್ರಾಹ್ಮಣರು ಓಂ ಓಂ ಜಪ ಮಾಡ್ತಾನೆ ಇದ್ದಾರೆ, ಇನ್ನೂ ಅಲ್ಲಿಗೆ ಹೋಗಲೇ ಇಲ್ಲ ಕೃಷ್ಣ. ಗೋಪಿಯರ ಮನೆಯಲ್ಲಿ ಹೋಗ್ತಾನೆ ಕೃಷ್ಣ, ಆ ಬ್ರಾಹ್ಮಣರ ಮನೆಗೆ, ಜಪ ಮಾಡೋರ ಮನೆಗೆ ಹೋಗಲಿಲ್ಲ. ಭ್ರೂಷೆ ಗೋಧನ ಹುಂಕೃತೈ ಸ್ತುತಿಶತೈ. ಕೊಟ್ಟಿಗೆಯಲ್ಲಿರುವ ಯಾವುದೋ ಒಂದು ಹಸು ಅಂಬ ಅಂದರೆ ಏನು ಉಪದ್ರವ ಆಯಿತು ಏನೋ ಅಂತ ನಾಯಿ ಬೊಗಳಿದಾಗ ಓಡಿ ಹೋಗ್ತೇವೆ. ಕೃಷ್ಣ ಅಂಬ ಅಂದಾಗಿ ಏನಾಯಿತು ಏನೋ ಹಸುವಿಗೆ ಅಂತ ಓಡಿ ಹೋಗ್ತಾ ಇದ್ದ ಕೃಷ್ಣ. ಆ ಹಸುವಿನ ಒಂದು ಬಾರಿ ಆ ಆರ್ತ ರೋದನಕ್ಕೆ ಓಡಿ ಹೋಗ್ತಿ. ಎಷ್ಟೋ ಜನ ಸನ್ಯಾಸಿಗಳು ಓಂ ಓಂ ಅಂತ ಜಪ ಮಾಡ್ತಾನೆ ಇದ್ದಾರೆ, ಅವರ ಹತ್ರ ಇನ್ನೂ ಹೋಗಲೇ ಇಲ್ಲ ನೀನು. ದಾಸ್ಯಂ ಗೋಕುಲ ಪುಂಶ್ಚಲೀಷು ಕುರುಷೆ. ಆ ಗೋಕುಲದ ಹೆಣ್ಮಕ್ಕಳು ಅವರೇನು ವೇದಾಧ್ಯಯನ ಮಾಡಿಲ್ಲ, ಶಾಸ್ತ್ರಾಧ್ಯಯನ ಮಾಡಿಲ್ಲ, ಹೃದಯದಲ್ಲಿ ಭಾವ ತುಂಬಿಕೊಂಡು ಕೃಷ್ಣ ಕೃಷ್ಣ ಅಂತಾರೆ. ಅವರ ಮನೆಗೆ ಹೋಗಿ ದಾಸಿಯಂತೆ
ದೇವರವ್ರನ್ನ ಕೂಸುಮರಿ ಮಾಡ್ಕೊಂಡಿದ್ದಾನೆ, ಅವರಿಗೆ ಬಾಚಣಿಗೆ ತೊಗೊಂಡು ಜಡೆ ಹಾಕಿದ್ದಾನೆ. ತುಂಬ ಹೇಳಬಾರ್ದು, ಆಮೇಲೆ ನೀವು ಗಂಡನ ಹತ್ರ ಕೇಳ್ತೀರಿ, ಸುಲೆ ಇಂಕಳ್ಳ ಅಂಪಲೆ ಅಂತ ಹೇಳ್ತೀರಿ. ಎಲ್ಲ ಮಾಡಿದ್ದಾನೆ ದೇವರು, ದಾಸ್ಯ ಮಾಡಿದ್ದಾನೆ ಹೆಣ್ಮಕ್ಕಳ ಜೊತೆಗೆ. ಆದರೆ ಸನ್ಯಾಸಿಗಳ ಹೃದಯಕ್ಕೆ ಇನ್ನೂ ಕೃಷ್ಣ ಕಾಣಿಸಲೇ ಇಲ್ಲ. ಯಾಕೆ ಕೃಷ್ಣ? ಆ ಗೊಲ್ಲರ ಹಟ್ಟಿಗೆ ಹೋಗ್ತಿ, ಗೋವುಗಳಿಗೆ ಸಾಂತ್ವನ ಮಾಡ್ತಿ, ಹೆಣ್ಮಕ್ಕಳಿಗೆ ಒಲಿತಿ. ಬ್ರಾಹ್ಮಣರು ಏನು ತಪ್ಪು ಮಾಡಿದ್ದಾರೆ? ಜ್ಞಾತಂ ಕೃಷ್ಣ ತವಾಂಘ್ರಿ ಪಂಕಜಯುಗಂ ಪ್ರೇಮಾಚುಲಂ ಮಂಜುಲಂ. ಒಂದು ಅರ್ಥ ಆಯಿತು, ನಿನಗೆ ಜಪ ಅಲ್ಲ, ಎಷ್ಟು ಅನುಷ್ಠಾನಗಳಲ್ಲ, ಎಷ್ಟು ದೊಡ್ಡ ನಾವು ಅಧ್ಯಯನ ಮಾಡಿದ್ದೇವೆ ಎನ್ನುವ ಪಾಂಡಿತ್ಯ ಅಲ್ಲ. ನ ಮೇಧಯ ನ ಬಹುನಾಶ್ವತೇನ ಯಮೇ ವೈಶೃಣುತೆ ತೇನ ಲಭ್ಯ. ಯಾರ ಹೃದಯದಲ್ಲಿ ಪ್ರೀತಿ ಇದೆ ಅಲ್ಲಿಗೆ ಓಡಿ ಹೋಗ್ತಿ. ನಿನಗೆ ಇವನು ಸನ್ಯಾಸಿ, ಇವನು ಬ್ರಾಹ್ಮಣ, ಇವನು ಶೂದ್ರ, ಇವನು ದಲಿತ, ಯಾವ ಭಾವಗಳಿಲ್ಲ. ಮಾಂಸ ತಿನ್ನುವ ಹದ್ದು ಜಟಾಯು, ಅದಕ್ಕೆ ಅಂತ್ಯ ಸಂಸ್ಕಾರ ಮಾಡಿದ ರಾಮಾವತಾರದಲ್ಲಿ. ಶೆಡ್ಯೂಲ್ ಕ್ಯಾಸ್ಟ್ ಮಹಿಳೆ ಶಬರಿ, ಅವಳ ಎಂಜಲನ್ನು ತಿಂದು ಸ್ವರ್ಗ ಕೊಟ್ಟ ಅವಳಿಗೆ, ಶಬರಿಗೆ ದೇವರು. ಭಾವಶುದ್ಧಿಗೆ ಒಲಿತಾನೆ ದೇವರು. ಹೃದಯವನ್ನು ಸ್ವಚ್ಛ ಮಾಡಿಕೊಳ್ಳಿ. ಆದ್ದರಿಂದ ಮನವ ಶೋಧಿಸಬೇಕು ನಿಚ್ಚ, ಅನುದಿನ ಮಾಡುವ ಪಾಪ ಪುಣ್ಯದ ವೆಚ್ಚ. ಎಷ್ಟು ಒಳ್ಳೆ ಕೆಲಸ ಮಾಡ್ತೇವೆ ಪ್ರತಿದಿನ, ಎಷ್ಟು ಕೆಟ್ಟ ಕೆಲಸ ಮಾಡ್ತೇವೆ. ಯಾರು ನಮಗೆ ಬೆರಳು ತೋರಿಸಬಾರ್ದು. ಆತ್ಮವಿಮರ್ಶೆಯನ್ನು ನಾವು ಮಾಡಿಕೊಳ್ಬೇಕು. ನಾನು ಎಷ್ಟು ಸರಿ ಇದ್ದೇನೆ, ಆಮೇಲೆ ಮತ್ತೊಬ್ಬರನ್ನ ಆಕಳು ಇಂಚ ಮೂಕಳು ಇಂಚ ಈ ಎಂಚ ಒಮ್ಮೆ ಪ್ರಶ್ನೆ ಮಾಡಿಕೊಳ್ಳಿ. ಅಂಥವರ ಹೃದಯಕ್ಕೆ ದೇವರು ಬರ್ತಾನೆ. ಈ ಕಥೆಗಳೆಲ್ಲ ಇರುವುದು ನಮ್ಮ ಹೃದಯದ ನೈರ್ಮಲ್ಯಕ್ಕೆ ಹೊರತು ಟೈಮ್ ಪಾಸಿಗಲ್ಲ. ಕೃಷ್ಣನ ಕಥೆಗಳು ನಮ್ಮನ್ನು ತೊಳೆಯುತ್ತೆ. ಕೃಷ್ಣನ ಕಥೆಗಳು ನಮ್ಮ ಬದುಕನ್ನು ಪವಿತ್ರಗೊಳಿಸುತ್ತೆ. ಇಂಥ ಕಥೆಗಳನ್ನು ಬರೆದ ಕೃಷ್ಣ ಮುಂದೆ ಸಾಕಷ್ಟು ಗೊಲ್ಲನಾಗಿ ಅವನೇನು ಕೇಳ್ತಾನೆ? ಮೊದಲಿಂದ ಕೃಷ್ಣನ ಸಂಕಲ್ಪ ಏನು ಗೊತ್ತೋ? ಅಹಂ ಸಯೇವ ಗೋಪಾಲಃ, ನನ್ನನ್ನು ಗೋಪಾಲ ಅಂತ ಕರೀರಿ. ಗೋಪಾಲ ಅನ್ನೋದಕ್ಕೆ ಅರ್ಥ ಏನು? ದನ ಮೇಸೋನೆ ಅಂತ. ಯಾರಿಗಾದರೂ ಹೋಗಿ ಹೇಳಿ, ಇಂಜಿನಿಯರ್ಗೆ ಹೋಗ್ಬಿಟ್ಟು ಏಯ್ ದನ ಮೇಸೋನೇನು, ಕೆಪ್ಪೆಗೆ ಹೊಡಿತಾನೆ. ದೇವರಿಗೆ ಖುಷಿ ಅದು, ನನ್ನನ್ನು ದನ ಮೇಸೋನು ಅಂತ ಹೇಳಿ, ದೊಡ್ಡ ಪ್ರಶಸ್ತಿ ಅದು. ಗೋವುಗಳ ಸೇವೆ ಮಾಡಿದವರಿಗೆ ಜ್ಞಾನ ಭಂಡಾರ ತುಂಬುತ್ತೆ. ಕೃಷ್ಣ ಒಲಿತಾನೆ. ಅದು ಹೀನ ಕರ್ಮ ಅಲ್ಲ, ಅದು ತಾನ ಹೆಸರನ್ನಿಟ್ಟುಕೊಂಡ ಗೋಪಾಲ ಅಂತ. ಯಾಕೆ? ಗೋವುಗಳ ಸ್ವಭಾವ ಏನು ಹೇಳಿ? ಇವತ್ತು ನಾವು ಅಕ್ಕಿ ತಿಂತೇವೆ, ಅದರ ತೊಳೆದ ಕೊಲಗಚ್ಚನ್ನು ದನಗಳಿಗೆ ಹಾಕ್ತೇವೆ, ಆ ಗಂಜಿಯನ್ನು ಹಾಕ್ತೇವೆ. ಬಾಳೆಹಣ್ಣು ತಿಂತೇವೆ, ಸಿಪ್ಪೆ ಬಿಸಾಡ್ತೇವೆ. ಹುಲ್ಲು ಭತ್ತ ಎಲ್ಲ ತಗೊಳ್ತೇವೆ, ಹುಲ್ಲನ್ನು ದನಕ್ಕೆ ಹಾಕ್ತೇವೆ. ನಮಗೆ ಏನು ಬೇಡ ಅದು ದನಗಳಿಗೆ. ಆದರೆ ಆ ದನಗಳು ಏನು ಮಾಡುತ್ತೆ? ಅಯ್ಯೋ ನನ್ನ ಯಜಮಾನ ಅಮೃತಮಯವಾದ ಪದಾರ್ಥ ಕೊಟ್ಟಿದ್ದಾನೆ ಅಂತ ಮರುದಿನ ಹಾಲು, ಮೊಸರು, ಬೆಣ್ಣೆ, ಎಷ್ಟು ಪುಷ್ಟಿದಾಯಕವಾದ ಪದಾರ್ಥ. ನೀವು ಹಾಕಿದ್ದು ಹುಲ್ಲು, ಒಣ ಹುಲ್ಲು, ಅದು ಕೊಟ್ಟಿದ್ದು ಅಮೃತಮಯವಾದ ಹಾಲು. ಆ ಗೋವುಗಳೇ ಹೇಗೋ ನಾನು ಹಾಗೆ ಅಂತಾನೆ ಕೃಷ್ಣ. ನೀವು ನನ್ನ ಮುಂದೆ ಮಾಡುವ ಕರ್ಮಗಳೆಲ್ಲ ಹುಲ್ಲು, ಸಿಪ್ಪೆ, ತವಡು ಇವುಗಳಿದ್ದಾಗೆ, ಹಿಂಡಿ ಇದ್ದಾಗೆ. ಆದರೆ ನಾನು ಮಾತ್ರ ನಿಮಗೆ ಕೊಡುವ ಸುಖ ಹಾಲಿನಂತಹ ಅಮೃತದ ಮೋಕ್ಷ ಸುಖವನ್ನು ಕೊಡ್ತೇನೆ. ಆದರೆ ಒಂದು ನೆನಪಿಟ್ಟುಕೊಳ್ಳಿ, ಹಸುವಿಗೆ ಇವತ್ತು ಹುಲ್ಲು ಹಾಕುವ ಯಾವ ಗೋಪಾಲಕನೂ ಏ ಪೆತ್ತ ನಿನಗೆ ಇಷ್ಟು ನಾನು ಹಿಂಡಿ ಹಾಕ್ತಾ ಇದ್ದೇನೆ, ಪಜೀರ ಹಾಕ್ತಾ ಇದ್ದೇನೆ, ನನಗೆ ನಾಳೆ ಎಷ್ಟು ಹಾಲು ಕೊಡ್ತಿ ಹೇಳು, ಅಗ್ರಿಮೆಂಟ್ ಸೈನ್ ಮಾಡು ಅಂತ ಕೇಳೋದಿಲ್ಲ. ವಿಶ್ವಾಸ ಇದೆ, ನಮ್ಮ ಮನೆಯ ಪೆತ್ತಕ್ಕೆ ಪಜೀರ ಹಾಕಿದರೆ ನಾಳೆ ಹಾಲು ಕೊಡುತ್ತೆ ಎನ್ನುವ ವಿಶ್ವಾಸ ಇದೆ. ಅದೇ ವಿಶ್ವಾಸದಲ್ಲಿ ದೇವರ ಮುಂದೆ ಕರ್ತವ್ಯಗಳನ್ನು ಮಾಡಿ, ನಮ್ಮ ದೇವರ ಮುಂದೆ ಇವತ್ತು ಕರ್ತವ್ಯಗಳನ್ನು ಮಾಡಿದರೆ ಮುಂದಿನ ಜನ್ಮದಲ್ಲಿ ಅನಂತ ಮಡಿಯಾಗಿ ಫಲವನ್ನು ಕೊಡ್ತಾನೆ. ಇದು ವಿಶ್ವಾಸ. ಒಂದು ರಾತ್ರಿ ಕಾಯಬೇಕು. ಈ ಕಡೆ ಹಿಂಡಿ ತಿಂತಾ ಇದೆ ಅಂತ ಆಚೆ ನೀವು ಕೆಚ್ಚಲಿಗೆ ಕೈ ಹಾಕಿದರೆ ಜಾಡಿಸಿ ಒದಿಯುತ್ತೆ ಹಸು. ಒಂಜಿ ರಾತ್ರಿ ತಡೆ ತೋಣು ಅನ್ನುತ್ತೆ ಅದು. ಹಾಗೆ ಇವತ್ತು ಕರ್ತವ್ಯ ಮಾಡಿ ಮುಂದಿನ ಜನ್ಮದಲ್ಲಿ ಇದರ ಫಲಗಳನ್ನು ಅನುಭವಿಸ್ತೀರಿ. ಒಂದು ಜನ್ಮ ಕಾಯಿರಿ ಅಂತಾನೆ ದೇವರು. ಯಾರವನ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡಿದ್ದಾರೆ ಅದು ಯಾವತ್ತೂ ವ್ಯರ್ಥ ಆಗಲ್ಲ. ಹರಿಸೇವೆ ಯಾವತ್ತೂ ವ್ಯರ್ಥ ಆಗಲ್ಲ. ಅದಕ್ಕೋಸ್ಕರ ಕೃಷ್ಣ ಇದೆಲ್ಲ ಆಟಗಳನ್ನು ಭೂಲೋಕಕ್ಕೆ ಬಂದು ಮಾಡಿದ. ನಾನು ಭಾವಶುದ್ಧಿಗೆ ಒಲಿತೇನೆ, ಈ ಕಥೆಗಳನ್ನೆಲ್ಲ ಕೇಳಿ ಅಂತ ಹೇಳಿದ. ಇಂತಹ ಕೃಷ್ಣ ಸ್ವಲ್ಪ ದೊಡ್ಡವನಾಗ್ತಾ ವೃಂದಾವನಕ್ಕೆ ಹೋದ. ಅಜಗಳಂತಿದ್ದ ಕರುಗಳು ಗಜಗಳಂತೆ ಆದವು. ದನ, ಹಸು, ಕರುಗಳ ಸಮೃದ್ಧಿ. ಎಲ್ಲ ಹಸುಗಳ ಹಾಲು ಸಮೃದ್ಧಿ ಆಯ್ತಂತೆ. ಹಾಲು ಸಮೃದ್ಧಿ ಆಯಿತು. ಹಾಲಿನಲ್ಲಿ ಎಷ್ಟು ಹಾಲು ಅಷ್ಟೇ ಬೆಣ್ಣೆ, ಎಷ್ಟು ಬೆಣ್ಣೆಯೋ ಅಷ್ಟೇ ತುಪ್ಪ. ಕೃಷ್ಣನ ಸಮೃದ್ಧಿ, ದೇಶದ ತುಂಬ ಸಮೃದ್ಧಿ. ಗೋಪಿಯರೇ ಹೇಳ್ತಾರೆ, ಜಯತಿ ತೇದಿಕಂ ಜನ್ಮನಾವ್ರಜಃ. ಅವನ ಭಾವನೆಗಳನ್ನು ಅರ್ಥ ಮಾಡಿಕೊಂಡ ಗೋಪಿಯರು ಮನೆ ಬಿಟ್ಟು ಬರ್ತಾರೆ. ಸತಿಸುತಾನ್ವಯ ಭ್ರಾತೃಬಾಂಧವಾನ್ ಅತಿವಿಲಂಘ್ಯತೆ ಅಚ್ಯುತಾಕತಾಹ. ದೇವರೇ, ಈ ಜನ್ಮಕ್ಕೆ ಒಂದು ಗಂಡ, ಮುಂದಿನ ಜನ್ಮಕ್ಕೆ ಒಂದು ಗಂಡ, ಜನ್ಮ ಜನ್ಮಾಂತರದಲ್ಲಿ ಗಂಡಾಂತರವೇ ಅದು ಬದಲಾಗ್ತಾನೇ ಇರುತ್ತೆ. ಬದಲಾಗುವ ಈ ಮಕ್ಕಳಿಂದ ಏನು ನನಗೆ ಕೆಲಸ, ಗಂಡಂದಿರಿಂದ ಏನು ಕೆಲಸ? ಎಂದು ಬದಲಾಗದವನು ನೀನು ಮಾತ್ರ.
ಈ ಜನ್ಮದಲ್ಲೂ ನೀನೇ ತಂದೆ, ಮುಂದಿನ ಜನ್ಮದಲ್ಲೂ ನೀನೇ ತಂದೆ, ಎಲ್ಲರನ್ನೂ ಬಿಟ್ಟು ನಿನ್ನ ಬಳಿ ಬಂದಿದ್ದೇವೆ, ಇನ್ಯಾರು ನೀವು ಬಿಟ್ಟು ಓಡೋಗಬೇಡಿ ಇನ್ನು ಯಾವುದಾದ್ರೂ ದೇವಸ್ಥಾನಕ್ಕೆ. ಆ ಗಂಡನಲ್ಲಿ ದೇವರಿದ್ದಾನೆ ಅಂತ ಸೇವೆ ಮಾಡಿ. ಕೃಷ್ಣ ಅದನ್ನೇ ಹೇಳ್ತಾನೆ, ಹಾಗೆಲ್ಲ ಮಾಡಬೇಡಿ, ನಿಮ್ಮ ಗಂಡ ಮಕ್ಕಳೆಲ್ಲ ಟೆನ್ಷನಲ್ಲಿದ್ದಾರೆ, ಹೋಗಿ ಸೇವೆ ಮಾಡಿ. ಅವರಿಗೆಲ್ಲ ಅನುಗ್ರಹ ಮಾಡಿದ. ಎಷ್ಟೋ ಜನ, ಅದರಲ್ಲಿಯೂ ಕೂಡ ಒಂದು ಗಲಾಟೆ ನಡೀತು, ಈ ಕಳ್ಳತನದ ಗಲಾಟೆ ಹಾಗೆ. ಎಷ್ಟೋ ಜನ ಗೋಪಿಯರು ಕೃಷ್ಣ ನನ್ನ ಮನೆಗೆ ಬರಲಿಲ್ಲ, ನನ್ನ ಮನೆಗೆ ಬರಲಿಲ್ಲ ಅಂತ. ಮೊದಲು ನನ್ನ ಮನೆಗೆ ಯಾಕೆ ಬಂದ ಅಂತ ಗಲಾಟೆ, ಆಮೇಲೆ ಬರಲಿಲ್ಲ ಅಂತ, ನನ್ನ ಮನೆಗೆ ಯಾಕೆ ಬರ್ತಾ ಇಲ್ಲ ಅಂತ ಗಲಾಟೆ. 2 ತಿಂಗಳು ಆಹಾರ ಬಿಟ್ಟು ಕೂತ್ಕೊಂಡ್ಲಂತೆ. ಕೃಷ್ಣ ನೀನು ಬರಲಿಲ್ಲ ಅಂದರೆ ನಾನು ಹೀಗೆ ದೇಹತ್ಯಾಗ ಮಾಡ್ತೇನೆ. ಪರೀಕ್ಷಿತ ರಾಜನದ್ದು 7 ದಿನದ ಉಪವಾಸದ ಕಥೆ, ಇವಳದು 2 ತಿಂಗಳ ಉಪವಾಸ ವ್ರತ. ಕೃಷ್ಣ ಬರೋ ತನಕ ನಹಿ ಪೀತೆ ನಹಿ ಕಾತೆ, ತಿನ್ನಲ್ಲ ಕುಡಿಯಲ್ಲ, ಸ್ಟ್ರೈಕ್ ಮಾಡಿದ್ಲು. ಕೃಷ್ಣ ಅವಳ ಮನೆಗೆ ಹೋದ. 2 ತಿಂಗಳು ಉಪವಾಸ ಮಾಡಿದ್ದಾಳೆ ಅಂತ ಹೋದರೆ ಬೈಲಿಕ್ಕೆ ಶುರು ಮಾಡಿದ್ಲು. ಕೆಲವರು ಹಾಗೆ ಗಂಡ ಬರಲಿಲ್ಲ ಅಂತ ರಾತ್ರಿ ತನಕ ಉಪವಾಸ ಕೂತಿರ್ತಾರೆ. ಗಂಡ ಬಂದುಕೊಳ್ಳೆ ಇಂಗ್ಲಿಗೆ ಒಂಜಿ ಫೋನ್ ನಂಬರೇ ಆಪ್ರಿಯ, ಮೊದಲೊಂದು ಮುಖಕ್ಕೆ ಮಂಗಳಾರತಿ, ಅವರಿಗೆಲ್ಲ ಒಂದೊಂದು ಮಂಗಳಾರತಿ ಅಷ್ಟೇ, ಏಕ ಮಂಗಳಾರತಿ. ಇವಳು ಹಾಗಲ್ಲ, ದಶಾವತಾರದ ಮಂಗಳಾರ, 10 ಮಂಗಳಾರತಿ ಮಾಡಿದ್ಲಂತೆ. ಕೃಷ್ಣ ಮಹಾಪಟಿಂಗ, ಎದುರುಗಡೆ ಪರ್ಫೆಕ್ಟ್ ಆಗಿರ್ತಿ, ಹಿಂದೆ ನಿನ್ನಂಥ ಪಟಿಂಗರ ಜಗತ್ತಿನಲ್ಲಿಲ್ಲ. ಎದುರುಗಡೆ ನೋಡಲಿಕ್ಕೆ ಚಂದ, ಹಿಂದೆ ನೀನು ಮಹಾಪಟಿಂಗ. ಕೃಷ್ಣ ಹೇಳಿದ, 2 ತಿಂಗಳು ಬಿಟ್ಟು ಬಂದರೂ ಇಷ್ಟೊಂದು ಬೈತಾ ಇದ್ದಾಳಲ್ಲ ಅಂತ ಸ್ವಲ್ಪ ಸಿಟ್ಟು ಮಾಡಿದ. ನೋಡು, ಸತ್ಯ ಹೇಳಿದ್ರೆ ಸಿಟ್ಟು ಮಾಡ್ತಿ, ಕಠಿಣಾತ್ಮನಾಗ್ತಿ. ಮುಖ ತಗ್ಗಿಸಿದ, ಮಂಡೆ ನೋಡಿ ಜ್ಯೋತಿಷ ಹೇಳ್ತಾಳೆ ಅಂತ. ನೋಡು ಸತ್ಯ ಹೇಳಿದ್ರೆ ಹೇಗೆ ಗೋಣು ಚಲ್ತಿ. ಒಮ್ಮೆ ತಲೆ ಎತ್ತಿದ, ಬೈಬೇಡ ನೆರವತ್ರಿ ಅಂತ ಕಣ್ಣು ತಿರುಗಿಸಿದ. ನೋಡು ಸತ್ಯ ಹೇಳಿದ್ರೆ ಕೋಪ ಬರುತ್ತೆ ಅಂತ, ಅದಕ್ಕೆ ಬೈದ್ಲು. ಕೃಷ್ಣ ಬಾಯಿ ತೆಗೆದು ಮಾತನಾಡಿದ, ಪ್ಲೀಸ್ ಮಾಡಿದ. ಇಲ್ಲ, ನಿನ್ನ ಮನೆಗೆ ಬರ್ತಾ ಇದ್ದೆ, ವಿಳಂಬ ಆಗಿದೆ, ಕ್ಷಮಿಸು, ನಿನ್ನ ದಾಸ ನಾನು. ಅದಕ್ಕೆ ಅವಳು ಹೇಳ್ತಾಳೆ, ಹೌದೌದು, ಬೇಕಾದಾಗ ಪ್ಲೀಸ್ ಮಾಡ್ಲಿಕ್ಕೆ ಬರುತ್ತೆ. ಉಪಕಾರ ಮಾಡುವವರಿಗೆ ಅಪಕಾರ ಮಾಡೋದೇ ನಿನ್ನ ಸ್ವಭಾವ. ಒಂದು ಹೆಣ್ಣು ರುಕ್ಮಿಣಿಗೋಸ್ಕರ ನಮಗೆಲ್ಲ ಮೋಸ ಮಾಡ್ತಾ ಇದೆ, ಅದಕ್ಕೆ ಬೇಕಾದ ಕಳ್ಳತನ ಮಾಡ್ತಿ, ಅದಕ್ಕೆ ಬೇಕಾದ ಸುಳ್ಳು ಹೇಳ್ತಿ, ಬೇಕಾದಾಗ ನಮ್ಮನ್ನು ಮೇಲೆ ಕುಡಿಸ್ತಿ, ಬೇಡದನಿಂದ ಕೆಳಗೆ ಬೀಳಿಸ್ತಿ. ಎಲ್ಲ ಮನುಷ್ಯರ ಹಾಗೆ ನಿನ್ನ ಸ್ವಭಾವ, ಬಾ ಫಲಾರ ಮಾಡು ಅಂದ್ಲು. ಇದು ಮಂಗಳಾರತಿ ಆಯಿತು. ಕೃಷ್ಣ ಹೇಳಿದ, ಎಷ್ಟು ಜನರ ಮನೆಗೆ ಹೋಗಿದ್ದೇನೆ, ವೈಭವಗಳನ್ನು ನೀಡಿದ್ದಾರೆ, ನಿನ್ನ ಥರ ಪ್ರಶಂಸೆ ಮಾಡಿದವರು ಭೂಲೋಕದಲ್ಲೇ ಇಲ್ಲ ಅಂದ. ಅವಳಿಗೆ ಗಾಬರಿ. ಕೃಷ್ಣ, ಇಲ್ಲಿಯ ತನಕ ನಿನ್ನನ್ನು ನಿಂದನೆ ಮಾಡಿದ್ದೇನೆ, ಏನು ಪ್ರಶಂಸೆ ಮಾಡಿದ್ದೇನೆ? ಕೃಷ್ಣ ಹೇಳ್ತಾನೆ, ನಿನ್ನ ಒಂದೊಂದು ನಿಂದನೆಗಳಲ್ಲಿಯೂ ನನಗೆ ಒಂದೊಂದು ಅವತಾರಗಳು ನೆನಪಾಯಿತು. ನೀನು ಬೈದಿದ್ದೆಲ್ಲ ನೆನಪು ಮಾಡಿಕೊ. ಎದುರುಗಡೆ ಪರ್ಫೆಕ್ಟು, ಹಿಂದೆ ಚಂಚಲ ಅಂದಿ. ಮತ್ಸ್ಯಾವತಾರ ನೆನಪಾಯಿತು, ಅದು ಮುಸುಡಿ ಕರೆಕ್ಟ್ ಇರುತ್ತೆ, ಬೀಲ ಅಳ್ಳಾಡಿಸ್ತಾ ಇರುತ್ತೆ. ಮತ್ಸ್ಯಾವತಾರ ನೆನಪು ಮಾಡಿದಿ. ಕಠಿಣಾತ್ಮ ಅಂತ ಬೈದಿ. ಆ ಮಂದರ ಪರ್ವತವನ್ನು ಬೆನ್ನಿನ ಮೇಲೆ ಹೊತ್ತುಕೊಂಡ ಕೂರ್ಮಾವತಾರ ನೆನಪಾಯಿತು. ಮಂಡೆ ತಗ್ಗಿಸ್ತಿ ಅಂತ ಹೇಳಿದೆ, ಈ ಹಂದಿಗಳು ಮಂಡೆ ತಗ್ಗಿಸಿಕೊಂಡೇ ಇರುತ್ತೆ. ವರಾಹಾವತಾರ ನೆನಪಾಯಿತು. ಸಿಟ್ಟು ಮಾಡ್ತಿ ಅಂತ ಹೇಳಿದೆ, ನರಸಿಂಹಾವತಾರ ನೆನಪಾಯಿತು. ಪ್ಲೀಸ್ ಮಾಡ್ತಿ ಬೇಕಾದಾಗ ಅಂತ ಹೇಳಿದೆ, ಭೂಮಿ ಬೇಡಿದ ವಾಮನಾವತಾರ ನೆನಪಾಯಿತು. ಉಪಕಾರ ಮಾಡಿದವರಿಗೆ ಅಪಕಾರ ಮಾಡ್ತಿ ಅಂತ ಬೈದಿ, ಹೆತ್ತ ತಾಯಿ ತಲೆ ಕಡಿದ ಪರಶುರಾಮಾವತಾರ ನೆನಪಾಯಿತು. ಒಂದು ಹೆಣ್ಣಿಗೋಸ್ಕರ ಎಲ್ಲ ಹೆಣ್ಣಿಗೆ ಅವಮಾನ ಮಾಡ್ತಿ ಅಂತ ಹೇಳಿದೆ, ಏಕಪತ್ನಿ ವ್ರತಲೋಲನಾದ ರಾಮಾವತಾರ ನೆನಪಾಯಿತು. ಕಳ್ಳತನ ಮಾಡ್ತಿ ಅಂತ ಹೇಳಿದೆ, ಬೆಣ್ಣೆ ಕದ್ದ ಕೃಷ್ಣಾವತಾರ ನೆನಪಾಯಿತು. ಸುಳ್ಳು ಹೇಳ್ತಿ ಅಂತ ಹೇಳಿದೆ, ಬುದ್ಧಾವತಾರ ನೆನಪಾಯಿತು. ಬೇಕಾದಾಗ ಮೇಲೆ ಕುಡಿಸ್ತಿ, ಬೇಡವಾದಾಗ ಕೆಳಗೆ ಇಳಿಸ್ತಿ ಅಂತ ಹೇಳಿದೆ, ಕಲ್ಕಿ ಅವತಾರ, ಕುದುರೆ ಮೇಲೆ ಹತ್ತಿ ಇಳಿಯುವ ಕಲ್ಕಿ ಅವತಾರ ನೆನಪಾಯಿತು. ದಶಾವತಾರದ ಪೂಜೆ ಮಾಡಿದ ನಿನಗೆ ನನ್ನ ಸಮರ್ಪಣೆ ಅಂತಾನೆ ಕೃಷ್ಣ. ನೋಡಿ, ಇದನ್ನೇ ದಾಸರು ಹೇಳ್ತಾರೆ, ಆನಂದನ ಕಂದ ಒಲಿಯಲು ಏನಂದದ್ದೇ ವೇದರೊಂದ. ಹೃದಯದಲ್ಲಿ ಅವನ ಬಗ್ಗೆ ಪ್ರೀತಿ ಇದ್ದರೆ, ಗಂಡನಿಗೆ ಗೊತ್ತು ನನ್ನ ಹೆಂಡತಿ ಸಾಯಂಕಾಲ ತನಕ ಉಪವಾಸ ಕೂತಿದ್ದಾಳೆ, ಈಗ ನನಗೊಂದು ಮಂಗಳಾರತಿ ಮಾಡ್ತಾಳೆ ಅನ್ನೋ ಗ್ಯಾರಂಟಿಲೇ ಬರ್ತಾನೆ. ಅವಳು ಬೈದ ಮೇಲೆ ಎಣಿಸ್ತಾನೆ, ಓ ಬೈದಿದ್ದು ಸ್ವಲ್ಪ ಕಡಿಮೆಯೇ, ನಾನು ಜಾಸ್ತಿ ಎಣಿಸಿದ್ದೆ ಅಂತಾನೆ. ಪ್ರೀತಿಯಿಂದ ಬೈತಾರೆ, ಪ್ರೀತಿ ಇಲ್ಲದೆ ಯಾರಾದರೂ ಬೈತಾರಾ? ಹೀಗೆ ದೇವರು ಹೃದಯದಲ್ಲಿ ಕುಳಿತರೆ ಆಡುವ ಮಾತುಗಳಿಗೆ ಮಹತ್ವ ಕೊಡಲ್ಲ, ಹೃದಯದ ಭಾವಕ್ಕೆ ಮಹತ್ವವನ್ನು ಕೊಡ್ತಾನೆ ಕೃಷ್ಣ. ಇಂಥ ಕೃಷ್ಣ ಆ ಪರಿಸರದಲ್ಲಿ, ವೃಂದಾವನದ ಪರಿಸರದಲ್ಲಿ ಕಾಳಿಂಗನನ ಮರ್ದನ ಮಾಡಿ ಪರಿಸರವನ್ನೆಲ್ಲ ಶುದ್ಧಿ ಮಾಡಿದ. ಗೋವರ್ಧನ ಬೆಟ್ಟ ಎತ್ತಿ ಗೋವುಗಳನ್ನೆಲ್ಲ ಕಾಯ್ದ. ಇಂದ್ರನ ಭಯಂಕರವಾದ ಮೇಘಸ್ಫೋಟ, ಭಯಂಕರವಾದ ಅನ್ಯಾಯಗಳನ್ನು ಮಾಡಿದ್ದ ಇಂದ್ರ, ಅದನ್ನೆಲ್ಲ ಮನಸ್ಸಿನಲ್ಲಿ ತಂದುಕೊಳ್ಳದೆ ಗೋವರ್ಧನ ಬೆಟ್ಟವನ್ನು ಎಡಗೈಲಿ ಒಂದು ಕಿರುಬೆರಳಿನಲ್ಲಿ ಎತ್ತಿ ಹಿಡಿದನಂತೆ. ಅದಕ್ಕೂ ಪುರಾಣದಲ್ಲಿ ಕಥೆ ಉಂಟು. ಕಿರುಬೆರಳಿನಲ್ಲೇ ಯಾಕೆ ಎತ್ತಿ ಹಿಡಿದ? ತುಂಬ ಪುರುಸೊತ್ತು ಬೇಕು, ಈ ಧಾರಾವಾಹಿ ಅಷ್ಟು ಪಕ್ಕ ಮುಗಿಯಲ್ಲ, ಹೆದರಬೇಡಿ, ಬೇಗ ಮುಗಿಸ್ತೇನೆ. ಕಿರುಬೆರಳಿನಲ್ಲೇ ಯಾಕೆ ಎತ್ತಿ ಹಿಡಿದ? ಇದು ತರ್ಜನಿ ಅಂತ ಈ ಬೆರಳಿಗೆ ಹೆಸರು. ಸುಲಾ ಎನ್ನ ತಂಟೆಗೆ ಬರೋತ್ರಿ, ಹೀಗೆ ಹೆದರಿಸುವುದು. ಹೀಗೆ ಹೆದರಿಸಬೇಡಿ, ಅದಕ್ಕೆ ಅಪಾರ್ಥ ಆಗುತ್ತೆ. ಹೀಗೆ ಹೆದರಿಸುವುದು, ಇದಕ್ಕೆ ತರ್ಜನಿ. ಯಾಕೆಂದರೆ ಈ ಬೆರಳಿನಲ್ಲಿ ಅಮೃತ ಉಂಟಂತೆ. ಇಂದ್ರದೇವರ ಹಸ್ತದಲ್ಲಿ ಅಮೃತ ಉಂಟು, ಈ ಬೆರಳಿನಲ್ಲಿ ಅಮೃತ ಉಂಟು. ಇನ್ನು ಕಡಿಲಿಕ್ಕೆ ಹೋಗಬೇಡಿ, ನಿಮಗೆ ಸಿಗೋದಿಲ್ಲ ಅದು. ಹೆದರಿಸುವ ತಾಕತ್ತಿದೆ ಈ ಬೆರಳಿಗೆ.
ಇದಕ್ಕೆ ಮಧ್ಯಮ, ಇದು ಗ್ರೇಟ್, ಇದು ಮಧ್ಯದಲ್ಲಿ ಇದೆ. ಇದು ಅನಾಮಿಕ, ಉಂಗಿಲದ ಬೆರಳು. ಈ ಬೆರಳು ಯಾಕೆ ಹೇಳಿ? ಶಾಲೆಯಲ್ಲಿ ಮಕ್ಕಳಿಗೇನಾದರೂ ಅರ್ಜೆಂಟ್ ಆದರೆ ಸರ್ ಮೊದಲೆಲ್ಲ ಇದೇ ತೋರಿಸ್ತಾ ಇದ್ರು. ಅದಕ್ಕೆ ಆ ಬೆರಳು ಹೇಳಿತಂತೆ, ನನಗೊಂದು ಅವಮಾನ ಆಗಿದೆ, ಬಾತ್ರೂಮ್ಗೆ ಹೋಗಬೇಕಾದ್ರೆ ನನ್ನನ್ನು ಉಪಯೋಗಿಸಿಕೊಳ್ತಾರೆ. ಇದು ಆಭಿಚಾರಿಕ ಮುದ್ರೆ. ಇದು ಈ ಮುದ್ರೆಯಿಂದ ದೇವರಿಗೆ ಹೀಗೆ ತುಳಸಿ ಹಾಕಬಾರದು, ಮಲಮೂತ್ರಗಳು ಜಾಸ್ತಿ ಹೋಗುತ್ತಂತೆ, ಈ ಮುದ್ರೆಯಿಂದ ಹಾಕಬಾರ್ದು. ಈ ಮುದ್ರೆಯಿಂದ ದೇವರಿಗೆ ಪೂಜೆ ಮಾಡಬೇಕು, ಅಥವಾ ಈ ಮುದ್ರೆಯಿಂದ ಮಾಡ್ಬೋದು, ಈ ಮುದ್ರೆಯಿಂದ ಮಾಡಬಾರದು. ಇದು ಆಭಿಚಾರಿಕ ಮುದ್ರೆ, ಮಾಟ ಮಂತ್ರಗಳನ್ನು ಮಾಡೋರು ಉಪಯೋಗಿಸಿಕೊಳ್ಳುವ ಮುದ್ರೆ ಇದು. ನನಗೆ ಇಷ್ಟೊಂದು ಕನಿಷ್ಠತೆ ಬಂತಲ್ವಾ ಅಂತ ದುಃಖ ಪಡ್ತಂತೆ. ಕೃಷ್ಣ ಹೇಳಿದ, ಎಲ್ಲ ನಿನ್ನನ್ನೇ ನೋಡಬೇಕು, ಹಾಗೆ ಮಾಡ್ತೇನೆ ಬಾ ಅಂತ ಹೇಳಿ ಕಿರುಬೆರಳಿನಲ್ಲಿ ಬೆಟ್ಟ ಎತ್ತಿ ಹಿಡ್ಕೊಂಡಂತೆ. ಉಳಿದ ಬೆರಳಿನಲ್ಲಿ ಕೊಳಲಿನ ಗಾನ ಮಾಡಿದ. ಎಲ್ಲ ಕಿರುಬೆರಳನ್ನೇ ನೋಡಿದ. ಆಮೇಲೆ ಫೇಮಸ್ಸು, ಕೃಷ್ಣ ಕಿರುಬೆರಳಿನಲ್ಲಿ ಬೆಟ್ಟ ಎತ್ತಿದ, ಕಿರುಬೆರಳಿನಲ್ಲಿ ಬೆಟ್ಟ ಎತ್ತಿದ. ಕೃಷ್ಣ ಒಂದು ಕಿರು ಬೆರಳಿಗೂ ಸ್ಥಾನವನ್ನು ಕೊಟ್ಟಿದ್ದಾನೆ. ನೀವು ಭಕ್ತಿ ಮಾಡಿದರೆ ನಿಮಗೆ ಸ್ಥಾನ ಕೊಡೋದಿಲ್ವಾ? 7 ಹಗಲು 7 ರಾತ್ರಿ ನಿರಂತರ ಗೋವರ್ಧನಗಿರಿಯನ್ನು ಎತ್ತಿ 22 ಹಳ್ಳಿಗಳನ್ನು ಕಾಯ್ದನಂತೆ. ಗೋವರ್ಧನ ಬೆಟ್ಟ ಎತ್ತಿದ್ದು ಅಂದರೆ ಸಣ್ಣ ಕೊಡೆ ಅಲ್ಲ, ಅದು 270 ಕಿಲೋಮೀಟರ್ ವ್ಯಾಪ್ತಿಯ ಬೆಟ್ಟ ಅದು. ಅದನ್ನು ಕಿರುಬೆರಳಿನಲ್ಲಿ ಎತ್ತಿ ಹಿಡಿದ. ಇದಕ್ಕೇನು ಆಶ್ಚರ್ಯ ಪಡಬೇಡಿ, ಬ್ರಹ್ಮಾಂಡವನ್ನೇ ಎತ್ತಿ ಹಿಡಿದಿದ್ದಾನೆ ಅವನು. ವರಾಹ ರೂಪದಿಂದ ಭೂಮಂಡಲವನ್ನು ಎತ್ತಿದ. ಎಲ್ಲಿ ನಿಂತಿದ್ದ ವರಾಹ? ನಾವು ನಿಲ್ಲಬೇಕಾದ್ರೆ ಭೂಮಿ ಬೇಕು, ಭೂಮಿ ಎಲ್ಲ ಅವನ ಮೂಗಿನ ಮೇಲಿದೆ. ಅವ ಎಲ್ಲಿದ್ದ? ಆಲಂಬನ ಇಲ್ಲದೆ ಜಗತ್ತನ್ನು ಎತ್ತುವ ತಾಕತ್ತು ಆ ದೇವರಲ್ಲಿ ಇದೆ. ಹಾಗಾಗಿ ಭಕ್ತರಿಗೆ ಅರ್ಥ ಆಗಲಿಕ್ಕೆ ಸಣ್ಣ ಬೆಟ್ಟವನ್ನು ಎತ್ತಿ ತೋರಿಸಿದ. ಸಣ್ಣ ಬೆಟ್ಟ ಅಂದರೆ 270 ಕಿಲೋಮೀಟರಿನ ಬೆಟ್ಟ. ಇಲ್ಲಿಂದ ನೇರ ಮಂಡ್ಯಕ್ಕೆ ಹೋಗಬೇಕು ನೀವು, ಅಷ್ಟು ದೂರದ ಬೆಟ್ಟ. ಅಷ್ಟು ಬೆಟ್ಟವನ್ನು 7 ದಿನಗಳ ಕಾಲ ಹಗಲು ರಾತ್ರಿ ಅವರಿಗೆ ಅನ್ನ ಆಹಾರಗಳಿಲ್ಲ, ಕೊಳಲಿನ ಗಾನ ಆರಂಭ ಮಾಡಿದ. ಆ ಕೊಳಲಿನ ಸುದೆಗೆ 7 ನಿಮಿಷದಂತೆ ಕಾಲ ಹೊರಟೋಯ್ತಂತೆ ಅವರಿಗೆ. ಈಗ 2 ಗಂಟೆ ಆಯಿತು ನೀವು ಕೂತು, ಹೇಗೆ ಕಾಲ ಸುಮ್ಮನೆ ಕೂತಿದ್ದೀರಿ, ಹೀಗೆ ಎಂತೂ ನಡೀತಾ ಉಂಟು ಇಲ್ಲಿ. ಕೃಷ್ಣನ ಕಥೆ ನಡೀತಾ ಇದೆ. ಕೃಷ್ಣ ಇಲ್ಲಿ ಓಡಾಡ್ತಾ ಇರ್ತಾನೆ, ಆದ್ದರಿಂದ ಮೈ ಮರಿತೀರಿ. ನಿಮ್ಮ ಹೃದಯದಲ್ಲಿ ಬಂದು ಕೃಷ್ಣ ಕೂತ್ಕೊಳ್ತಾನೆ, ಅದಕ್ಕೆ ಮೈ ಮರಿತೀರಿ. ಯಾರಾದರೂ ಒಂದು ಟಿ ವಿಯವರು 2 ಗಂಟೆ ಧಾರಾವಾಹಿ ಕಂಟಿನ್ಯೂಸ್ ತೋರಿಸಲಿ, ಒಂದೇ ದಿನದಲ್ಲಿ ಫ್ಲಾಪ್ ಆಗುತ್ತೆ. ನಮ್ಮ ಭಾಗವತ ಪ್ರತಿದಿನ 2 ಗಂಟೆ ಹೇಳಿದರೂ ಇಷ್ಟು ಜನ ಬರ್ತಾರೆ ಅಂದರೆ ಅದು ಕೃಷ್ಣನ ಶಕ್ತಿ ಇದೆ ಇಲ್ಲಿ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಕೃಷ್ಣನ ಮಂತ್ರದ ಬಲ ಇದೆ. ಅಂತಹ ಕೃಷ್ಣ 7 ದಿನಗಳ ಕಾಲ ಗೋವರ್ಧನ ಬೆಟ್ಟವನ್ನು ಎತ್ತಿ ಹಿಡಿದ. ನೀವು ಸುಮ್ಮನೆ 7 ನಿಮಿಷ ಕೈ ಎತ್ತಿ ಹಿಡ್ಕೊಳ್ಳಿ ಸಾಕು, ಅದು ಹೀ ಬಿದ್ದೇ ಹೋಗ್ತೇವೆ ನಾವು. ಬೆಟ್ಟ ಎತ್ತಿ ಹಿಡಿದ ದೇವರು. ಆವಾಗ ಅರ್ಥ ಆಯಿತು ವಸುದೇವ ದೇವಕಿಯರಿಗೆ, ಯಶೋದೆ ನಂದಗೋಪರಿಗೆ, ಇವನು ಬಂದವನು ನಮ್ಮ ಮಗ ಅಲ್ಲ, ಜಗದೋದ್ಧಾರನಾದ ಕೃಷ್ಣ. ಗೋವರ್ಧನ ಧರಂ ದೇವಂ ಗೋಪಾಲಂ ಗೋಪರೂಪಿಣಂ ಗೋಕುಲೋತ್ಸವಮೀಶಾನಂ ಗೋವಿಂದಂ ಗೋಪಿಕಾಪ್ರಿಯಂ. ಸಾಮಾನ್ಯ ಅಲ್ಲ ಇವನು. ಇಷ್ಟರಲ್ಲಿ 100 ಜನ ವೃಂದಾವನದಲ್ಲಿ ಬರುವ ಕೇಶಿ, ಹಂಸ, ಡಿಬಿಕಾ, ಒಬ್ಬೊಬ್ಬ ದೈತ್ಯರನ್ನು ಸದೆ ಪಡೆದಿದ್ದಾನೆ. ವಿಸ್ತಾರವಾದ ಕಥೆಗಳಿದ್ದ. ಅನೇಕ ದೈತ್ಯರನ್ನು ಸಂಹಾರ ಮಾಡಿದ, ಅನೇಕ ಭಕ್ತರನ್ನು ಉದ್ಧಾರ ಮಾಡಿದ. ಕಂಸನಿಗೆ ಮಂಡೆ ಬಿಸಿ ಆಯಿತು. ಅಯ್ಯೋ, ಅವನನ್ನು ಹೊಡಿಲಿಕ್ಕಾಗ್ತಾ ಇಲ್ಲ, ಏನು ಮಾಡಲಿ? ಅಕ್ರೂರನ್ನು ಕಳಿಸಿದ. ಬಿಲ್ಲು ಹಬ್ಬದ ನೆಪದಲ್ಲಿ ಕೃಷ್ಣನನ್ನು ಕರೆದುಕೊಂಡು ಬಾ, ಚತುರಂಗ ಸೇನೆಯಿಂದ ಕೃಷ್ಣನನ್ನು ಸಂಹಾರ ಮಾಡಿಬಿಡ್ತೇನೆ ಅಂತ. 8 ವರ್ಷದ ಬಾಲಕನಾದ ಕೃಷ್ಣ ಗೋಕುಲದಲ್ಲಿದ್ದಾಗ ಅಕ್ರೂರ ರಥದಲ್ಲಿ ಬಂದನಂತೆ. ಹಾಲು ಹಲ್ಲಿನ ಕೆನ್ನೆಯ ಕೃಷ್ಣ ಅಮ್ಮನ ಬಳಿ ಲೋಟ ಹಿಡ್ಕೊಂಡು ಹಾಲು ಕೊಡು ಅಂತ ಕೇಳ್ತಾ ಇದ್ದಂತೆ. ಅಕ್ರೂರ ವೃಂದಾವನಕ್ಕೆ ಪ್ರವೇಶ ಮಾಡ್ತಾನೆ. ನಡಿಲಿಕ್ಕೆ ಮನಸ್ಸಾಗಲಿಲ್ಲ. ರಥಾದ ಅವಸ್ಕಂದ್ಯ ಅಚೇಷ್ಟತ ಪ್ರಭೋಹೋ ಅಹೋ ಇಮಾನಿ ಅಂಗ್ರಿ ರಜಾಂಸಿ ಅಹೋ ಇತಿ. ಕೃಷ್ಣ ಪರಮಾತ್ಮನ ಪಾದದ ಧೂಳುಗಳನ್ನು ಹೊತ್ತುಕೊಂಡಿರುವ ಪುಣ್ಯಭೂಮಿ ವೃಂದಾವನ, ಕಾಲಿನಲ್ಲಿ ಮೆಟ್ಟಬಾರದು. ಉರುಳು ಸೇವೆ ಮಾಡಿಕೊಂಡು ಹೋದನಂತೆ. ಕೃಷ್ಣ ಅವನನ್ನೇ ನೋಡಿದ, ಮೈತುಂಬ ಧೂಳು. ಏನೋ ಅಕ್ರೂರ ಹೇಳ್ತಾನೆ, ಕೃಷ್ಣ ಇಷ್ಟು ದಿನ ಇದು ಜೀವ ಡ್ರೈ ಆಗಿತ್ತು, ಈಗ ಜಾಮೂನ್ ಆಯಿತು ಅಂತಾನೆ. ಡ್ರೈ ಜಾಮೂನ್ ಹಾಗೆ ಮಾಡೋದು. ಮೊದಲು ಕರೀತಾರೆ, ಎಂತ ಇಲ್ಲ, ಅದು ಹಾಕಿದರೆ ಸಿಪ್ಪೆ, ಅದು ಬರೀ ಸಪ್ಪೆ. ಒಂದು ಸಲ ಪಾಕದಲ್ಲಿ ಹಂದಾಡಿಸಿದರೆ ಫಸ್ಟ್ ಕ್ಲಾಸ್ ಡ್ರೈ ಜಾಮೂನು ಅಂತ ಕರೀತಾರೆ. ನಮ್ಮ ಬದುಕು, ಹೆಂಡತಿ, ಮಕ್ಕಳು, ಆಫೀಸು, ಮನೆ, ಗರ ತಿರುಗಿ ಬರಬರನೆ ತಿರುಗುತ್ತೇವೆ, ಬಿಸಾಡುತ್ತೇವೆ. ಯಾಕೆ ಹೋದೆವೋ ಯಾಕೆ ಬಂದೆವೋ ಗೊತ್ತಿಲ್ಲ. ಪ್ರತಿದಿನ ನಮ್ಮ ಒಂದೊಂದು ದಿನವೆಂಬ ಆಯುಷ್ಯವನ್ನು ಸೂರ್ಯದೇವ ಹೊತ್ತುಕೊಂಡು ಹೋಗ್ತಾ ಇದ್ದಾನೆ. ನಮ್ಮ ಬದುಕು ಡ್ರೈ ಆಗ್ತಾ ಇದೆ. ಇದು ಜಾಮೂನ್ ಆಗೋದು ಯಾವಾಗ? ಕೃಷ್ಣನ ಭಾಗವತದ ಕಥಾ ಸಪ್ತಾಹ ಅನ್ನುವ ಈ ಪಾಕದಲ್ಲಿ ನಮ್ಮ ಬುದ್ಧಿ ಹೊರಳಾಡಿದರೆ ಇದು ಜಾಮೂನ್ ಆಗುತ್ತೆ ನಮ್ಮ ಬದುಕು. ಈ ಮಾತನ್ನು ಹೇಳ್ತಾನೆ ಅಕ್ರೂರ. ನನ್ನ ಬದುಕು ಸಾರ್ಥಕ ಆಯಿತು ಕೃಷ್ಣ. ಸಂಸಾರ ಸಾರ ಸಿಂಧೋರ್ಜನಿ ಮರಣ ಜರ ಯೋರ್ಮಿಭಿರ್ಬಾಧಿತಾನಾಂ ದಾರಾಗಾರಾದಿ ಭಾರಾಹ ಕಿಮಿಹ ಸುಖಕರಾಹ ಪ್ರೇಮ ಪಾಶೈರ್ನಿಬದ್ಧಾಹ. ಕೃಷ್ಣ, ಸಂಸಾರ ಚೆನ್ನಾಗಿಲ್ಲ,
ಸುಮ್ಮನೆ ನಗ್ತಾ ಇರ್ತೇವೆ ಅಷ್ಟೇ. ಹೆಂಡ್ತಿ ನಕ್ಕಾಗ ಗಂಡನಾಗಲ್ಲ, ಗಂಡನಕ್ಕಾಗ ಹೆಂಡ್ತಿ ನಗಲ್ಲ. ಅದಕ್ಕೆ ಫೋಟೋಗ್ರಾಫರ್ ಮೊದಲನೇ ದಿನವೇ ಹೇಳಿರ್ತಾರೆ, ಇಬ್ಬರು ಒಟ್ಟಿಗೆ ಕಲ್ಯಾಣ ಮಂಟಪದಲ್ಲಿ ನಕ್ಕಿ ಬಿಡಿ, ಫೋಟೋ ನೋಡ್ಕೊಳ್ತಾ ಇರಿ. ಯಾಕೆಂದರೆ ಬಂದು ವರ್ಣನೆ ಮಾಡೋರು ಹಾಗೆ ಹೇಳ್ತಾರೆ, ಏನೋ ಚಂದ್ರನ ಹಾಗೆ ಇದೆ ಅಂತಾರೆ ವರಣಿಗೆ. ಹುಡುಗಿಗೆ ಹೇಳ್ತಾರೆ, ಏನು ಕಮಲದ ಹಾಗೆ ಎರಳಿದೆ ಮುಖ. ಅದರ ಇಂಡೈರೆಕ್ಟ್ ಸ್ಪಿರಿಟ್ ಏನು ಗೊತ್ತೇನೋ, ಚಂದ್ರ ಉದಯ ಆದಾಗ ಕಮಲ ಮುದುಡಿ ಹೋಗಿರುತ್ತೆ, ಕಮಲ ಅರಳಿದಾಗ ಚಂದ್ರ ಕಂತಿ ಹೋಗಿರ್ತಾನೆ. ನಿಮ್ಮ ಜೀವನ ಚಂದ್ರ ಕಮಲದ ಹಾಗೆ. ನೀನು ನಕ್ಕಾಗ ಅವನು ಅಳ್ತಾನೆ, ಅವನ ನಕ್ಕಾಗ ನೀನು ಅಳ್ತಾ ಇರ್ತಿ. ಇಷ್ಟೇ ತಾನೇ ಸಂಸಾರ. ಸುಮ್ಮನೆ ಸ್ಮೈಲ್ ಮಾಡ್ತೇವೆ. ಗಗನ ಸಖಿಯರ ಸ್ಮೈಲ್ ಇದು. ಅವ್ರು ಯಾರಿಗೋ ಮನಸ್ಸು ಕೊಟ್ಟಿರ್ತಾರೆ, ವಿಮಾನದಲ್ಲಿ ಬಂದವರಿಗೆಲ್ಲ ಹೇ ಅಂತಾರೆ ಅವರು. ಸ್ವಿಚ್ ಆನ್ ಆಫು. ಏನೂ ಅರ್ಥ ಇಲ್ಲ ಮಂದಹಾಸಕ್ಕೆ. ನಮ್ಮ ಬದುಕಿನ ಸುಖಗಳಿಗೂ ಏನೂ ಅರ್ಥ ಇಲ್ಲ. ಹೃದಯದಿಂದ ನಗಬೇಕು, ಹೃದಯ ಅರಳಬೇಕು. ಆ ಶಕ್ತಿ ಇರೋದು ಭಾಗವತದ ಕಥೆಗೆ, ಕೃಷ್ಣನ ಕಥೆಗಳಿಗೆ. ಅಕ್ರೂರ ಹೇಳಿದ ಮಾತು ಇದು. ಕೃಷ್ಣ, ಸಂಸಾರ ತೂತಾದ ಒಂದು ದೋಣಿ ಹಾಗೆ ಇದೆ. ನೂರಾರು ಅಭಿಮಾನಗಳೆಂಬ ಮೂಟೆಗಳನ್ನು ಹೊತ್ತುಕೊಂಡ್ರೆ ತೂತಾದ ದೋಣಿಯಲ್ಲಿ ಪದಾರ್ಥಗಳು ಹಾಕಿದರೆ ಬೇಗ ಮುಳುಗಿ ಹೋಗುತ್ತೆ. ಹಾಗೆ ನೂರಾರು ಅಭಿಮಾನಗಳನ್ನು ಹೊತ್ತುಕೊಂಡು ಮುಳುಗಿ ಹೋಗ್ತಾ ಇದ್ದೇವೆ. ನಿನ್ನ ಪಾದಕಮಲವನ್ನು ಕೊಟ್ಟು ಉದ್ಧಾರ ಮಾಡು ಅಂತ ಪ್ರಾರ್ಥನೆ ಮಾಡ್ತಾನೆ. ಅಕ್ರೂರನಿಗೆ ಅಭಯದಾನ ಮಾಡಿ ಅವನಿಗೆ ವಿಶ್ವರೂಪ ದರ್ಶನ ಮಾಡಿ ಮಥುರಾ ಪಟ್ಟಣಕ್ಕೆ ಬರ್ತಾನೆ ಕೃಷ್ಣ. ಅಲ್ಲಿ ದಾರಿಯಲ್ಲಿ ಕುವಲಯಾಪೀಡ ಅನ್ನುವ ಆನೆ, ಚಾಣೂರ ಮುಷ್ಟಿಕರೆಂಬ ದೈತ್ಯರು ಎಲ್ಲರನ್ನೂ ಸಂಯೋಜನೆ ಮಾಡಿದ್ದಾನೆ. ಯಾರಾದರೂ ಹೊಡೆದು ತೆಗಿಬೇಕು ಕೃಷ್ಣನನ್ನು. ಕೃಷ್ಣ ಖಾಲಿ ಕೈಯಲ್ಲಿ ಬಂದಂತೆ. ಯಾಕೆಂದರೆ ಇನ್ನೂ ಉಪನಯನ ಮಾಡಿಲ್ಲ ಅಪ್ಪ, ಅಲ್ಲಿ ತನಕ ಶಸ್ತ್ರ ಪ್ರಯೋಗ ಮಾಡುವ ಹಾಗಿಲ್ಲ ಅಂತ ಕೃಷ್ಣ ಬಲರಾಮರು ಖಾಲಿ ಕೈಯಲ್ಲಿ ಬಂದಿದ್ದಾರೆ. ಶಿವ ಧನುರ್ಭಂಗ ಮಾಡಿದರು, ಚಾಣೂರ ಮುಷ್ಟಿಕರನ್ನ ಹೊಡೆದು ತೆಗೆದರು. ಕಂಸ ರಾಜಧಾನಿಯಲ್ಲಿ ಕುಳಿತಿದ್ದಾನೆ, ಚತುರಂಗ ಸೇನೆ ಇದೆ ಅಂತ ಗಮ್ಮತ್ತಿನಲ್ಲಿ ಕೂತಿದ್ದಾನೆ. ಕೋಲಯಾಪೀಡ ಅನ್ನುವ ಆನೆಯನ್ನು ಕೊಂದು ನೇರ ಕಂಸನ ರಾಜಧಾನಿಗೆ ಪ್ರವೇಶ ಮಾಡಿದ ಕೃಷ್ಣ. ಆ ಕಂಸ ಸಿಂಹಾಸನ ಹಿಡ್ಕೊಂಡು ಕೂತಿದ್ದಾನಂತೆ. ನಾನು ಬಿಡಲ್ಲ ಈ ಸಿಂಹಾಸನ. ಇವತ್ತು ಎಲ್ಲ ಕಂಸರೇ. ಇದು ಕಂಸ ನೋಡಿ, ಇದು ಕಂಸ ಅಂದ್ರೆ ಏನು ಹೇಳಿ, ಹೀಗೆ ಬ್ರ್ಯಾಕೆಟ್ ಹಾಕಿರುತ್ತೆ. ಈ ಕುರ್ಚಿ ಕಂಸ, ಅದು ಹೀಗಿರುತ್ತೆ, ಅದು ಬ್ರ್ಯಾಕೆಟ್ ಆಗಿ. ಅದನ್ನು ಬಿಟ್ಟು ಯಾರೂ ಹೇಳೋದಿಲ್ಲ. ಅದಕ್ಕೆ ಅವರಿಗೆಲ್ಲ ಕಂಸ ಅಂತಲೇ ಹೆಸರು. ಅದು ಬಿಟ್ಟು ಹೇಳೋದೇ ಇಲ್ಲ ಅವರು. ಹಾಗೆ ಅವನು ಹಿಡ್ಕೊಂಡು ಕೂತಿದ್ದ. ಕೃಷ್ಣ ಬಲರಾಮರು ಮೆಲ್ಲ ಮೆಲ್ಲ ಹೆಜ್ಜೆ ಇಟ್ಕೊಂಡು ಹೋದ್ರಂತೆ. ಹೋಗಬೇಕಾದ್ರೆ ಅವರಿಗೆ ಟೆನ್ಷನ್ ಇಲ್ಲ. ಸಾವಿರಾರು ಜನ ಸೇರಿದ್ದಾರೆ. ಹೇಗೆ ನೋಡ್ತಾ ಇದ್ದಾರೆ. ಪಿಬಂತ ಇವ ಚಕ್ಷುರ್ಭ್ಯಾಂ ಲಿಹಂತ ಇವ ಜಿಹ್ವಯ ಜಿಘ್ರಂತ ಇವ ನಾಸಾಭ್ಯಾಂ ಶ್ಲಿಷ್ಯಂತ ಇವ ಬಾಹುಭಿಃ. ಪಿಬಂತ ಇವ ಚಕ್ಷುರ್ಭ್ಯಾಂ, ಕಣ್ಣಿನಿಂದ ಕುಡಿದು ಬಿಡೋಣ ಅಂತ ಅಷ್ಟು ಚಂದ ಕೃಷ್ಣ. ಹೆಣ್ಮಕ್ಕಳೆಲ್ಲ ಜೊಲ್ಲು ಸುರಿಸ್ತಾ ಇದ್ದಾರಂತೆ, ಬಾಯಿಂದ ಜೊಲ್ಲು ಸುರಿತಾ ಇದೆ. ಲಿಹಂತ ಇವ ಜಿಹ್ವಯ, ರಸ ಎಳ್ಕೊಳ್ತಾ ಇದ್ದಾರಂತೆ. ಒಮ್ಮೆ ಅವನನ್ನು ನೆಕ್ಕೋಣ, ಒಮ್ಮೆ ಅವನನ್ನು ಆಘ್ರಾಣಿಸೋಣ. ಅಷ್ಟು ಚಂದದ ಕೃಷ್ಣ. ಮನ್ಮಥ ಜನಕಾವ. ಅಂತಹ ಸುಂದರಾಂಗನಾದ ಕೃಷ್ಣನನ್ನು ನೋಡ್ತಾ ಇದ್ರೆ ಅವರೆಲ್ಲ ಧ್ಯಾನ ಮಾಡ್ತಾ ಇದ್ದಾರೆ, ಈ ಕಂಸನನ್ನು ಹೊಡೆದಾಕಲಿ ಈ ಕೃಷ್ಣ. ಅಧರ್ಮರೂಪಿಯಾಗಿದ್ದಾನೆ ಈ ಕಂಸ. ಅವಗಟ್ಟಿ ಹಿಡ್ಕೊಂಡು ಕೂತಿದ್ದಾನೆ. ಪತತ್ ಖಡ್ಗ ಚರ್ಮ ಗಲದ್ರತ್ನವರ್ಮ ಭ್ರಮನ್ ಸರ್ವಕೇಶ ಸ್ಖಲನ್ಮೂರ್ಧಕೇಶ ಸಮಂಚಾದಸ್ತಾತ್ ಜನಾನಾಂ ಪುರಸ್ತಾತ್ ಅನೇನಾಧಿರೂಢ ಪಾತಾತಿ ಮೂಢ. ಪತತ್ ಖಡ್ಗ ಚರ್ಮ, ಅದು ಯುದ್ಧದ ಟ್ಯೂನ್. ಅದು ಭುಜಂಗ ಪ್ರಯಾತ ವೃತ್ತ, ಸರ್ಪದ ಹಾಗೆ ಹೋದ. ಆ ಕೃಷ್ಣ ಬಲರಾಮರು ಸಿಂಹಾಸನ ಕುಳಿತಿರುವ ಕಂಸನನ್ನು ತ್ಯಾಗದ ಕೆಳಗಡೆ ಬಿಸಾಡಿದ. ಸರ್ವಶಕ್ತ ದೇವರು ಅವನ ಎದೆ ಮೇಲೆ ಕೈ ಇಟ್ಟು ತಲೆಗೊಂದು ಪಟ್ ಅಂತ ಹೊಡೆದ. ನಾನು ನಿನ್ನೆ ಹೇಳಿದೆ, ಇವತ್ತು ವಿಶ್ವ ಸೊಳ್ಳೆ ದಿನಾಚರಣೆ ಅಂತ. ಇವತ್ತು ಸೊಳ್ಳೆ ಹೊಡೆಯುವಾಗೆ ಹೊಡೆದ ಅವನನ್ನು. ಕಂಸೋಂತರ್ಋತ ಗರ್ವ ಪರ್ವತವರಹ ಪೋತಸ್ಯ ಘಾತಾಹತಃ. ವಾದಿರಾಜರು ವರ್ಣನೆ ಮಾಡ್ತಾರೆ. ಕಂಸೋಂತರ್ಋತ ಗರ್ವ ಪರ್ವತವರಹ. ಕಂಸನ ಸಂಹಾರ ಆದಾಗ ನಗಾರಿಗಳು ಬಾರಿಸ್ತಂತೆ. ಇಲ್ಲಿ ಯಾವುದು ನಗಾರಿ? ನಾಲಿಗೆ ನಗಾರಿ. ನಗಾರಿ ಸೌಂಡ್ ಹೇಗಿರುತ್ತೆ ಹೇಳಿ? ಗರ್ 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 ಗರ್, ಇದು ನಗಾರಿಯ ಸೌಂಡು. ಇನ್ನೊಮ್ಮೆ ಕೇಳಿಸ್ಕೊಳ್ಳಿ ಶ್ಲೋಕ. ಕಂಸೋಂತರ್ಋತ ಗರ್ವ ಪರ್ವತವರಹ, ಅದೇ ನಗಾರಿ, ನಾಲಿಗೆ ನಗಾರಿ. ಕ್ಲಾಪ್ಸ್ ಮಾಡ್ತಾರೆ. ಓ ಒಳ್ಳೆ ಕೆಲಸ. 3 ಸಲ ತಟ್ಟಬೇಕು. ಅದು 3 ಸಲ ತಟ್ಟೋದು ಕೈಯಿಂದ ಅಲ್ಲ, ನಾಲಿಗೆಯಿಂದಲೇ. ಪೋತಸ್ಯ ಘಾತಾಹತಃ. ಪೋತ, ನಾಲಿಗೆ ತಾಗಬೇಕು ಒಮ್ಮೆ. ತ ತ ತ, ಇದೇ ತಾಳ. ಪೋತಸ್ಯ ಘಾತಾಹತಃ, ಮಗುವಿನ ಕೈಯಿನ ಏಟಿನಿಂದ ಸತ್ತೋದ. ಕಂಸನನ್ನು ಸಂಹಾರ ಮಾಡಿದ. ನಗಾರಿಯ ಶಬ್ದ ಕೇಳಿಸ್ತು, ತಾಳಗಳ ಶಬ್ದ ಕೇಳಿಸ್ತು. ಕತೆ ಹೇಳ್ತಾ ಹೇಳ್ತಾ ನಗಾರಿ ತಾಳದ ಶಬ್ದಗಳನ್ನು ಮಾಡಿದ್ದಾರೆ.
ಮಂಗಳಾರತಿ ಮುಗಿದ ಮೇಲೆ ಗಂಟಾಮಣಿ ಅಳ್ಳಾಡಿಸೋದಲ್ಲ, ಪೂಜೆ ಮಾಡ್ಲಿಕ್ಕೆ ಬರಲ್ಲ ಅಂತ. ಈಚೆ ಹೀಗನಬೇಕು ಹೀಗನಬೇಕು. ಅದೇನು ಅಂದರೆ ನಮ್ಮ ಪ್ರಾಬ್ಲಮ್ಮು, ಇದನ್ನು ಹೀಗಂದರೆ ಈ ಗಂಟಾಮಣಿಯು ಹೀಗಾಗುತ್ತೆ, ಅದನ್ನು ಹೀಗೀಗಂದರೆ ಇದು ಹೀಗೀಗಾಗುತ್ತೆ. ಅದು ಪ್ರಾಕ್ಟೀಸ್ ಬೇಕು. ಇದು ಹೀಗೀಗನಬೇಕು, ಇದು ಹೀಗನಬೇಕು. ಹಾಗೆ ನಗಾರಿಯನ್ನು ಶಬ್ದದಿಂದಲೇ ಮಾಡ್ತಾ ಅರ್ಥಗಳನ್ನು ಜೊತೆಗೆ ಹೇಳ್ತಾರೆ. ಹೀಗೆ ಆ ಕಂಸನನ್ನು ಸಂಹಾರ ಮಾಡಿದ ಅನಿಷ್ಟ ಎಲ್ಲ ಪರಿಹಾರ ಆಯಿತು. ಕಂಸನ ಸಂಹಾರ ಅಂದರೆ ಅಧರ್ಮ ಸಾಯಿತು ಅಂತ ಅರ್ಥ. ಪ್ರಯೋಜನಗಳಲ್ಲಿ ಎರಡು: ಒಂದು ನಮ್ಮ ಕಷ್ಟಗಳ ಪರಿಹಾರ ಆಗಬೇಕು, ಒಳ್ಳೆಯದು ಬದುಕಿಗೆ ಬರಬೇಕು. ಈಗ ಕಷ್ಟ ಎಲ್ಲ ಪರಿಹಾರ ಆಯಿತು, ಇನ್ನು ಒಳ್ಳೆಯದು ಬರಬೇಕು. ಅದು ಬೇಗ ಬರಬೇಕು, ತಡ ಆಗಬಾರ್ದು. ಇನ್ನು 10 ನಿಮಿಷದಲ್ಲಿ ಬರಬೇಕು. ಅದು ಏನು? ರುಕ್ಮಿಣಿ ಕಲ್ಯಾಣ ಆಗಬೇಕು, ತುಪ್ಪದ ಅನ್ನ ತಿನ್ನಬೇಕು, ಪಾಯಸದ ಊಟ ಮಾಡಬೇಕು. ಕಂಸನ ಸಂಹಾರ ಆದ ಕೂಡಲೇ ಅವನ ಹೆಂಡತಿ ಜರಾಸಂಧನ ಮಕ್ಕಳಂತೆ ಅವರಿಗೆ ಹರಿವಂಶ ಹೇಳುತ್ತೆ. ಜರಾಸಂಧನ ಮಕ್ಕಳ ಹೆಸರು ಆಸ್ತಿ ಪಾಸ್ತಿ ಅಂತ ಹೆಸರು. ಅಸ್ಥಿಪ್ರಾಸ್ತಿ ಅಂತ ಭಾಗವತದಲ್ಲುಂಟು. ಹರಿವಂಶದಲ್ಲಿ ಆಸ್ತಿ ಪಾಸ್ತಿ. ಏನರ್ಥ? ಆಸ್ತಿ ಪಾಸ್ತಿಗಳು ಗಂಡನ ಮನೆಯನ್ನು ಕೊಲ್ಲುತ್ತೆ, ಅಪ್ಪನ ಮನೆಯನ್ನು ಕೊಲ್ಲುತ್ತೆ. ಜಾಸ್ತಿ ಮಾತನಾಡಬೇಡಿ, ಆಸ್ತಿ ಪಾಸ್ತಿ ಅನ್ನಬೇಡಿ. ಒಂದು ಸಂದೇಶ. ಅವರಿಗೆ ಆ ಗಂಡನನ್ನು ಕೊಂದಾಯಿತು, ಅಪ್ಪನ ಮನೆಗೆ ಹೋದರು ಜರಾಸಂಧನಿಗೆ. ಕೃಷ್ಣ ನಿನ್ನ ಅಳಿಯನನ್ನು ಕೊಂದಿದ್ದಾನೆ. ಜರಾಸಂಧನಿಗೆ ಕೋಪ ಬಂತು. ಅವನಿಗೆ ಔರಸ ಪುತ್ರ ಶಿಶುಪಾಲ ಅವನಿಗೆ ಹೇಳಿದ, ಕೃಷ್ಣನಿಗೆ ಇಷ್ಟ ಆದವಳು ರುಕ್ಮಿಣಿ, ಅವಳನ್ನು ಹೇಗೆ ಮದುವೆ ಆಗ್ತಾನೆ ನೋಡ್ತೀನಿ, ನೀನು ಬಾಸಿಂಗ ಕಟ್ಟುಕೋ, ನಿನಗೆ ಮದುವೆ ಮಾಡಿಸ್ತೇನೆ ಅಂತ. ಅವನು 70 ವರ್ಷದ ಮುದುಕ 18 ವರ್ಷದ ತರುಣಿಯನ್ನು ಮದುವೆ ಮಾಡಿಕೊಳ್ಬೇಕು ಅಂತ ಜೊಲ್ಲು ಸುರಿಸಿದ. ಅವಳು ಪತ್ರ ಬರೆದ್ಲು, ಕೃಷ್ಣ, ನಿನ್ನ ಕಾಲದಲ್ಲಿ ಒಂದು ಹೆಣ್ಣಿಗೆ ಅನ್ಯಾಯ ಆಗ್ತಾ ಇದೆ, ಕೂಡಲೇ ನೀನು ನನ್ನನ್ನು ಸ್ವೀಕಾರ ಮಾಡು. ಬರೆದ್ಲು ಪತ್ರದಲ್ಲಿ ಬರೆದ್ಲು, ರಾಮಾವತಾರದ ಕತೆ ನೆನಪಿಟ್ಟುಕೊಂಡು ಬಾ, ನೀನು ರಥದಲ್ಲಿ ಬರಬೇಕು, ನಾನು ನಡೆದು ಬರಬೇಕು. ಅದೊಂದು ಡ್ಯೂ ಬಾಕಿ ಇದೆ. ನಾನು ನಡೆದು ಬರ್ತೇನೆ, ಶಿವ ಪಾರ್ವತಿಯರ ದೇವಸ್ಥಾನಕ್ಕೆ ಬರ್ತೇನೆ. ಆ ಸಮಯದಲ್ಲಿ ಎಲ್ಲ ಶಸ್ತ್ರಧಾರಿಗಳಾಗಿರ್ತಾರೆ, ನೀನು ನಡೆದು ಬಂದು ನನ್ನನ್ನು ಸ್ವೀಕಾರ ಮಾಡಬೇಕು. ಸಂದೇಶಂ ಭೀಷ್ಮ ಕನ್ಯಾಯಾ ಸಂದೃಶ್ಯ ಕಮಲೇಕ್ಷಣ ತಂ ದೇಶಂ ದಯೆಯಾಗಚ್ಚನ್ ಮಂದಸ್ಮಿತ ಮುಖೋದ್ಯುತಃ. ಅವಳ ಸಂದೇಶವನ್ನು ನೋಡಿದ ತಕ್ಷಣ ಕೃಷ್ಣ ರಥದಲ್ಲಿ ಹೊರಟೇ ಬಿಟ್ಟನಂತೆ. ಪತ್ರ ತಂದ ಬ್ರಾಹ್ಮಣನ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಂಡಂತೆ. ಆ ಬ್ರಾಹ್ಮಣ ಅಂದರೆ ಮತ್ತಾರೋ ಅಲ್ಲ, ವಾದಿರಾಜರೇ ಆ ಬ್ರಾಹ್ಮಣ. 120 ವರ್ಷ ನಮ್ಮ ಸಂತರ ಇತಿಹಾಸದಲ್ಲಿ, ಸನ್ಯಾಸಿಗಳ ಇತಿಹಾಸದಲ್ಲಿ 120 ವರ್ಷಗಳ ಕಾಲ ಕೃಷ್ಣನನ್ನು ಮುಟ್ಟಿ ಪೂಜೆ ಮಾಡಿದ ಏಕೈಕ ಯತಿ ಸಾರ್ವಭೌಮರು ವಾದಿರಾಜರು. ಆ ವಾದಿರಾಜರು 120 ವರ್ಷ ಕೃಷ್ಣನ ಪೂಜೆ ಮಾಡಿದ್ದು ಯಾಕೆ ಅಂದರೆ, ರುಕ್ಮಿಣಿ ಪ್ರೇಮ ಪತ್ರ ತಗೊಂಡೋಗಿ ಮದುವೆ ಮಾಡಿಸಿದ ಪುಣ್ಯದಿಂದ ಉಡುಪಿಯ ಕೃಷ್ಣನನ್ನು ಪೂಜೆ ಮಾಡಿದ್ದಾರೆ ಅಂತ ಕಥೆ ಇದೆ. ಆ ಬ್ರಾಹ್ಮಣ ಆಲೋಚನೆ ಮಾಡ್ತಾನಂತೆ, ಪತ್ರ ತಂದ ಕೈಯನ್ನೇ ಇಷ್ಟು ಗಟ್ಟಿಯಾಗಿ ಹಿಡ್ಕೊಳ್ತಾನೆ ದೇವರು, ಬರೆದ ಕೈಯನ್ನು ಎಷ್ಟು ಗಟ್ಟಿಯಾಗಿ ಹಿಡ್ಕೊಳ್ಳಿಕ್ಕಿಲ್ಲ. ಹೋದ ಕೃಷ್ಣ, ರಥದಲ್ಲಿ ಹೋದ, ವೇಗವಾಗಿ ಹೋದ. ಕೃಷ್ಣನ ರಥದ ವೇಗ, ಹೆಣ್ಣು ಕೊಡ್ತಾರೆ ಅಂದರೆ ಅಷ್ಟು ಫಾಸ್ಟಾಗಿ ಹೋಗಿ ಕೊಡುವುದೇ ಕಷ್ಟ. ಜುಟ್ಟು ಜನಿವಾರ ಅಂದರೆ ಡಿಸ್ಕ್ವಾಲಿಫಿಕೇಷನ್, ಕೊಡುವುದೇ ಇಲ್ಲ ಅಂತಾರೆ. ಯಾರಾದರೂ ಭಟ್ರಿಗೆ ಕನ್ನೆ ಕೊಡ್ತೀನಿ ಅಂದರೆ ವಿಚಾರ ಮಾಡದೆ ಮದುವೆ ಆಗಿಬಿಡಿ, ಯಾಕೆಂದರೆ ಕೊಡುವುದೇ ಬಹಳ ಅಪರೂಪ. ನಾನೊಮ್ಮೆ ಉಡುಪಿಯಲ್ಲಿ ಪ್ರವಚನ ಮಾಡ್ತಾ ಕೂತಿದ್ದೆ. ಒಬ್ಬರು ಬಂದು ಹೇಳಿದರು, ಭಟ್ರೆ ಈಗಳ ಪ್ರವಚನ ಲಾಯಕ್ ಹಾಪಣು ಅಂದರು. ಪ್ರವಚನಕ್ಕೆ ಬರ್ತಿರಲಿಲ್ಲ, ಹೊಗಳಿ ಹೋಗ್ತಾಯಿದ್ರು. ಯಾಕೆ ಒಂದಿನ ಕರೆದು ಕೇಳಿದೆ, ನೀವು ಬರೋದಿಲ್ಲ, ಯಾಕೆ ಹೊಗಳ್ತೀರಿ? ನನ್ನ ಮನೆಯ ಒಂದು ಸಮಸ್ಯೆ ನಿಮ್ಮ ಪ್ರವಚನದಿಂದ ಪರಿಹಾರ ಆಯಿತು ಭಟ್ರೆ. ಏನು ಸಮಸ್ಯೆ? ನನ್ನ ಮಗಳು PUC, ಯಾವಾಗಲೂ ಮೊಬೈಲ್ ನೋಡ್ತಿರ್ಲು, ಸರಿ ಓದ್ತಿರಲಿಲ್ಲ. ಒಂದು ದಿನ ಗಾಡೀಲಿ ಕರ್ಕೊಂಡು ಬಂದು ತೋರಿಸಿದೆ. ಈ ಬಾರಿ PUCಲಿ ಫೇಲ್ ಆದರೆ ಈ ಭಟ್ರೊಟ್ಟಿಗೆ ಮದುವೆ ಮಾಡ್ತೀನಿ ಅಂತ ಹೇಳಿದೆ. ಅವತ್ತಿಂದ ಕರೆಕ್ಟಾಗಿ ಓದ್ತಾ ಇದ್ದಾಳೆ. ನಾನು ಹೇಳಿದೆ, ಹೀಗೆಲ್ಲ ಅವಮಾನ ಮಾಡಬಾರ್ದು, ನೀವು ನಗಬಾರ್ದು. ಆಮೇಲೆ ಕನ್ಯೆ ಕೊಟ್ಟಿದ್ದಾರೆ, ಈಗ 3 ಮಕ್ಕಳು ಇದೆ, ಅದು ಬೇರೆ ವಿಷಯ, ಹಳೆಯ ಕಥೆ ಇದು. ಯಾಕೆ ಅಂದರೆ ಮಂಡೆ ಬೋಳಿಸಿದ್ದು, ಜುಟ್ಟು ಜನಿವಾರ ಇದೆಲ್ಲ ಡಿಸ್ಕ್ವಾಲಿಫಿಕೇಷನ್. ಮೊನ್ನೆ ಹೇಳಿದನಲ್ಲ, ಬಟ್ಟೆ ಬದಲಾಯಿಸಿದ ಹಾಗೆ ಬದಲಾಯಿಸ್ತಾರೆ ಹೆಣ್ಮಕ್ಳು. ಇವೆಲ್ಲ ನೀವು ಸಿಟಿಲಿ ಚೆಂದ ಇದ್ದೀರಿ. ಬೆಂಗಳೂರಿನಲ್ಲಿ ಒಂದು ಮದುವೆ ಆಯಿತು. ಒಬ್ಬಳು ಹೆಣ್ಣುಮಗಳು ಅಮ್ಮ ಕಣ್ಣೀರು ಹಾಕ್ತಾ ಇದ್ದಾಳೆ. ಆ ಸಮಯದಲ್ಲಿ ಇವಳು ಮಗಳು ಹೋಗಿ ಕೇಳಿದ್ಲು, ಅಮ್ಮ ಯಾಕೆ ಕಳ್ತಾ ಇದೆ? ಮಗಳೇ, 20 ವರ್ಷ ಸಾಕಿ ಬೆಳೆಸಿದ್ದೇನೆ, ಗಂಡನ ಮನೆಗೆ ಕಳಿಸಬೇಕಾದ್ರೆ ಕಣ್ಣೀರು ಬರುತ್ತಲ್ಲ, ಬರ್ತಾ ಇದೆ. ಅವಳು ಹೇಳ್ತಾಳೆ, ಅಮ್ಮ ಏನು ಚಿಂತೆ ಮಾಡಬೇಡ, ಈ ಗಂಡ ಸರಿ ಇಲ್ಲ ಅಂದರೆ 15 ದಿನಕ್ಕೆ ಬದಲಾಯಿಸ್ತೇನೆ, ಬೇರೆ ಗಂಡನನ್ನು ಕಟ್ಟಿಕೊಳ್ತೇನೆ, ಕಣ್ಣೀರು ಯಾಕೆ ಹಾಕ್ತಿ? ಇಂಥ ಘೋರ ಕಲಿಯುಗ ಇದೆ. ಹೆಣ್ಮಕ್ಕಳ ಬುದ್ಧಿ ಹಾಳಾಗ್ತಾ ಇದೆ. ಅತಿಯಾದ ಸಂಪಾದನೆಯ ಪಿಡುಗು. ಅಪ್ಪ ಅಮ್ಮನಿಗೂ ಓದಿಸಬೇಕು, ಓದಿ ಯಾವುದನ್ನು ಓದಬೇಕು? ಗಂಡನನ್ನು ಅನುಸರಿಸಿ ಬದುಕಬೇಕು. ಇಲ್ಲಾಂದರೆ ದಾಂಪತ್ಯ ಜೀವನ ಹೇಗೆ ನಡೆಯುತ್ತೆ? ಎಷ್ಟೆಷ್ಟು ಡೈವೋರ್ಸ್ಗಳಾಗ್ತಾ ಇದೆ. ನಿಮ್ಮ ಬದುಕಿಗೆ ಬೇಕಾಗುವಷ್ಟು ಓದಿ, ಗಂಡ ಹೆಂಡತಿ ಸುಖವಾಗಿ ಬದುಕಲಿಕ್ಕೆ ಬೇಕಾಗುವಷ್ಟು ಓದಿ, ಮಕ್ಕಳಿಗೆ ಶಿಕ್ಷಣ ಕೊಡುವಷ್ಟು ಓದಿ. ಗಂಡನ ಮೇಲೆ ಸವಾರಿ ಮಾಡಿ ಅತ್ತೆ ಮಾವನನ್ನೇ ರಾಹುಕೇತುಗಳು ಅಂತ ಹೊರಗಡೆ ಹಾಕಿ
ಮನೆ ಒಡೆದು ಸಂಸಾರ ಒಡೆದು ಕೊನೆಗೆ ಸ್ವಲ್ಪ ವರ್ಷ ಆದಮೇಲೆ ಗಂಡನಿಗೂ ಡೈವರ್ಸ್ ಕೊಡುವಂತಹ ಇಂತಹ ಕಿರಾತಕಿಯರಾಗಬಾರ್ದು ಸಮಾಜದಲ್ಲಿ. ರುಕ್ಮಿಣಿಯ ಪ್ರೇಮ ಎಲ್ಲಿದೆ, ಅವಳ ಸ್ನಿಗ್ಧವಾದ ಪ್ರೇಮ ಎಲ್ಲಿದೆ, ಇವತ್ತಿನ ಸಮಾಜದ ದೌರ್ಜನ್ಯ ಎಲ್ಲಿದೆ, ಇದನ್ನೆಲ್ಲ ವಿಶ್ಲೇಷಣೆ ಮಾಡುತ್ತೆ ಭಾಗವತ. ಆ ಪತ್ರವನ್ನು ನೋಡಿ ಎಷ್ಟು ವೇಗವಾಗಿ ಓಡಿದ. ಅವನು ಓಡುವ ರಥದ ವೇಗ ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲಂತೆ. ಅದು ಮಹಾಭಾರತದಲ್ಲಿ ಒಂದು ಕಥೆ ಇದೆ. ಯಾವಾಗಲೂ ಅರ್ಜುನ ಬಾಣ ಪ್ರಯೋಗ ಮಾಡಬೇಕಾದ್ರೆ ಕೃಷ್ಣ ಹೇಳ್ತಾ ಇದ್ದ, ಎಂಥದ್ದು ನಿನ್ನ ಬಾಣದಲ್ಲಿ ವೇಗವೇ ಇಲ್ಲ, ಪಕ್ಕ ಬಾಣ ಬಿಡು, ಜೋರಾಗಿ ಹೋಗುವಾಗ ಬಿಡು. ಎಲ್ಲೋ ಆ ಸ್ವರ್ಗದಲ್ಲಿ ಕಲಿತು ಬಂದಿದ್ದೇನೆ, ದ್ರೋಣಾಚಾರ್ಯ ಹತ್ರ ಕಲಿತಿದ್ದೇನೆ, ಎಂತ ಕಲಿತಿದ್ದು, ಪ್ರಯೋಗ ಮಾಡು. ಅರ್ಜುನನಿಗೆ ಸಿಟ್ಟು ಬಂತಂತೆ, ನನ್ನ ಬಾಣದ ವೇಗವನ್ನು ನಿನಗೆ ಕಣ್ಣಿನಿಂದಲೂ ನೋಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಜಪ ಮಾಡಿ ಬಾಣ ಪ್ರಯೋಗ ಮಾಡಿದ. ಅಷ್ಟು ವೇಗವ ಯಾರ ಕಣ್ಣಿಗೂ ಕಾಣಲಿಲ್ಲ. ಅರ್ಜುನ ಹೇಳಿದ, ನಮ್ಮ ಯಂಚ, ನನ್ನ ಬಾಣದ ವೇಗ ಹೇಗೆ? ಕೃಷ್ಣ ಹೇಳಿದ, ನಿನ್ನ ಹೆಂಡತಿಯ ಹೆಸರೇನೋ ಕೇಳಿದ, ನಿನ್ನ ಮಗನ ಹೆಸರೇನು, ನಿನ್ನ ಮಗ ಹುಟ್ಟಿದರೆ ಎಂಥ ನಾಮಕರಣ ಮಾಡಬೇಕು ಅಂತ ಆಲೋಚನೆ ಮಾಡಿದಿ. 10 ನಿಮಿಷ ಟೈಮ್ ವೇಸ್ಟ್ ಮಾಡಿದ ಕೃಷ್ಣ. ಕೋಪ ಬಂತು ಅರ್ಜುನನಿಗೆ, ನನ್ನ ಬಾಣದ ವೇಗ ನೋಡೋದ್ರೆ ಮನೆ ಕತೆ ಮಾತನಾಡ್ತೀಯ. ಕೃಷ್ಣ 10 ನಿಮಿಷ ಆದಮೇಲೆ ಹೇಳಿದ, ಸ್ವಲ್ಪ ರಥ ಗಟ್ಟಿ ಹಿಡ್ಕೋ ಅರ್ಜುನ ಅಂತ ಹೇಳಿದ. ಅರ್ಜುನ ರಥ ಹಿಡ್ಕೊಂಡ. ಕೃಷ್ಣ ರಥ ಓಡಿಸಿದ. 10 ನಿಮಿಷ ಮೊದಲು ಬಿಟ್ಟ ಅರ್ಜುನನ ಬಾಣ ಕೃಷ್ಣನ ರಥದ ಹಿಂದೆ ಬರ್ತಾ ಉಂಟಂತೆ. ನಿನ್ನ ಬಾಣದಲ್ಲಿ ವೇಗವೇ ಇಲ್ಲ, ಎಂಥ ಮಾರಾಯ, 10 ನಿಮಿಷ ಮೊದಲು ಬಿಟ್ಟಿದೆ, ಹಿಂದೆ ಬಿದ್ದಿದೆ ನೋಡು, ನನ್ನ ರಥದ ವೇಗ ಇಲ್ಲ. ಕೃಷ್ಣನ ವೇಗ ಮನೋವೇಗ. ಹಾಗೆ ಓಡಿದ ರಥದಲ್ಲಿ. ಒಂದು ಹೆಣ್ಣಿಗೆ ಅನ್ಯಾಯ ಆಗಬಾರ್ದು. ಹೆಣ್ಣು ಬುರುಕ ಅಲ್ಲ ಅವನದ್ದೇ ಹೆಂಡತಿ ಲಕ್ಷ್ಮೀದೇವಿ, ಸೀತೆಯೇ ರಾಮ, ರಾಮ ಸೀತೆಯರೇ ರುಕ್ಮಿಣಿ ಕೃಷ್ಣರು. ಹೆಣ್ಣಿಗೆ ಅನ್ಯಾಯ ಮಾಡಬೇಡಿ, ಇದು ಜಗತ್ತಿನ ಸಂದೇಶ. ಆ ಕೃಷ್ಣ ಬರ್ತಾ ಇದ್ರೆ ನೋಡ್ತಾರಂತೆ ಜನಗಳು. ನಾಯಂ ಸ್ಮರಶ್ಯಾಮಲ ಕೋಮಲಾಂಗ, ನಾಯಂ ಶಶೀವೀತ ಕಳಂಕ ಶಂಕ, ನಾಯಂ ರವಿರ್ಲೋಕ ದೃಗಾರ್ತಿಹಾರಿ, ಸೋಯಂ ಪುರಾಣ ಪುರುಷೋದ್ವಿತೀಯ. ಇವನು ಮನ್ಮಥನೂ ಅಲ್ಲ, ಅದಕ್ಕಿಂತ ಚಂದ ಇದ್ದಾನೆ. ಇವನು ಚಂದ್ರ ಅಲ್ಲ, ಅವನಿಗೆ ಕಳಂಕ ಉಂಟು, ಇವನಿಗೆ ಕಳಂಕ ಇಲ್ಲ, ಚಂದ್ರನಿಗಿಂತ ಚಂದ ಇದ್ದಾನೆ. ಇವನು ಸೂರ್ಯನಿಗಿಂತ ಪ್ರಭಾ ಕಾಂತಿಯಿಂದ ಕೂಡಿದ್ದಾನೆ. ನಾರಾಯಣೋಯಂ ಶ್ರೀರೇವಸ ಭೀಷ್ಮ ಸುತ ಮನೋಜ್ಞ, ಶ್ರೀವಲ್ಲಭೋಯಂ ಸುಭಗಾಗ್ರಗಣ್ಯ, ಏತೌ ಸಮೇತೌ ಭವತಾಮಿತಿ ಮೇ ಧಾತಾರಮಾತ್ಮೇಷ್ಟದಮರ್ಥಯಂತೆ. ಹೆಣ್ಮಕ್ಕಳೆಲ್ಲ ಧ್ಯಾನ ಮಾಡಿದ್ರಂತೆ, ನಾವೇನಾದರೂ ಒಳ್ಳೆ ಕೆಲಸ ಮಾಡಿದರೆ ಆ ರುಕ್ಮಿಣಿಯನ್ನು ಕೃಷ್ಣ ತೆಗೆದುಕೊಂಡು ಹೋಗುವ ದೃಶ್ಯ ನೋಡಬೇಕು. ಯಾಕೆಂದರೆ ಶಿಶುಪಾಲ ಒಂದು ಇಜ್ಜಲಿನ ತುಂಡು, ಮನೆಯಲ್ಲಿರುವ ಇಜ್ಜಲಿನ ಹಾಗೆ ಇದ್ದಾನೆ. ರುಕ್ಮಿಣಿ ಒಳ್ಳೆಯ ಬಂಗಾರದ ಸರಿಗೆ ಹಾಗೆ ಇದ್ದಾಳೆ. ಅವರಿಗೆ ಜೋಡಿ ಮ್ಯಾಚಿಂಗೇ ಆಗಲ್ಲ. ಮೊದಲು ಜೋಡಿ ಮ್ಯಾಚಿಂಗ್ ಮಾತನಾಡೋದು ಹೆಣ್ಮಕ್ಕಳೇ. ಅದಕ್ಕೆ ಅವರಿಗೆ ಹೆಣ್ಮಕ್ಕಳು ಜಾಣ. ಗಂಡ ಸೀರೆ ಕೊಡಿಸಿದಾಗ ಖುಷಿಯಾಗಲ್ಲ ಅವರಿಗೆ. ಇಂಥ ಕಲ್ಯಾಣ ಮಂಟಪಕ್ಕೆ ಹೋದಾಗ 5 ಜನ ಕೇಳಬೇಕು, ಈ ಸೀರೆ ಹೋಳಿಗೆ ತೊಂಡಾರ ಅಂತ. ಅವತ್ತು ಗಂಡನಿಗೆ ಒಳ್ಳೆ ಮೂಡು ಚೆನ್ನಾಗಿರುತ್ತೆ ಅವರಿಗೆ. 10 ಜನ ಹೊಗಳಬೇಕು. ಮ್ಯಾಚಿಂಗ್ ಎಲ್ಲ ಕರೆಕ್ಟಾಗಿ ಆಲೋಚನೆ ಮಾಡೋರು ಹೆಣ್ಮಕ್ಳು. ಅವ್ರು ಹೇಳ್ತಾರೆ, ಶಿಶುಪಾಲನಿಗೂ ರುಕ್ಮಿಣಿಗೂ ಮ್ಯಾಚಿಂಗೇ ಚೆನ್ನಾಗಿಲ್ಲ. ಕೃಷ್ಣ ಇಂದ್ರನೀಲಮಣಿ ಹಾಗೆ ಇದ್ದಾನೆ, ರುಕ್ಮಿಣಿ ಬಂಗಾರದ ಸರಿಗೆ ಇದ್ದ ಹಾಗೆ ಇದ್ದಾಳೆ. ಇಂದ್ರನೀಲಮಣಿಗೂ ಬಂಗಾರದ ಸರಿಗೆಗೂ ಟ್ಯಾಲಿ ಆಗುತ್ತೆ. ಎಲ್ಲ ಬ್ರಹ್ಮದೇವರ ಹತ್ರ ಕೇಳಿದ್ರಂತೆ, ನಾವೇನಾದರೂ ಪುಣ್ಯ ಮಾಡಿದರೆ ಬೇಗ ರುಕ್ಮಿಣಿಗೆ ಕಲ್ಯಾಣ ಆಗಬೇಕು ಅಂತ. ಕೃಷ್ಣನೂ ಅವಸರದಲ್ಲಿದ್ದ. ರಥ ಸ್ವಯ್ಯ ಬಂತು, ಅವಳು ನಡ್ಕೊಂಡು ಹೋಗ್ತಾ ಇದ್ಲು. ಆ ರಥದಿಂದ ಹಾಗೇ ಬಗ್ಗಿ ರುಕ್ಮಿಣಿಯ ಸೊಂಟಕ್ಕೆ ಕೈ ಹಾಕಿ ರಥದಲ್ಲಿ ಕೂಡಿಸಿಕೊಂಡು ಹೊರಟೇ ಹೋದ. ವಾದಿರಾಜರು ಹೇಳ್ತಾರೆ, ಸಾ ಪಾಣಿಗ್ರಹಣಾದಪಿ ಮಮಧಿಕಂ ಮೇನೇ ವಿವಾಹೋತ್ಸವಂ. ಎಲ್ಲರೂ ತಮ್ಮ ಮಕ್ಕಳಿಗೆ ಕಲ್ಯಾಣ ಮಾಡಬೇಕಾದ್ರೆ ಅಪ್ಪಂದರು ಬರೀತಾರೆ, ನನ್ನ ಮಗಳ ಪಾಣಿಗ್ರಹಣ ಮಹೋತ್ಸವಕ್ಕೆ ಬಂದು ಆಶೀರ್ವಾದ ಮಾಡಿ ಅಂತ. ವಾದಿರಾಜರು ಕೇಳ್ತಾರೆ, ಇಲ್ಲಿ ಹೇಗೆ ಬರೀಬೇಕು? ಸೊಂಟಗ್ರಹಣ ಮಹೋತ್ಸವ ಆಗಿದೆ. ಕೃಷ್ಣ ಕೈ ಹಿಡ್ಕೊಳ್ಳಿಲ್ಲ, ಸೊಂಟಕ್ಕೆ ಕೈ ಹಾಕಿ ಹಿಡ್ಕೊಂಡ. ಇನ್ನು ನೀವ್ಯಾರು ಹಾಗೆ ಮಾಡಬೇಡಿ. ಯಾಕೆ ಅಂದರೆ ನಮ್ಮ ಜನ್ಮ ಜನ್ಮಕ್ಕೂ ಗಂಡ ಹೆಂಡತಿ ಬದಲಾಗ್ತಾ ಇರ್ತಾರೆ. ಕೃಷ್ಣನಿಗೆ ಬದಲಾಗಿಲ್ಲ, ಹಾಗಾಗಿ ಹೇಗೆ ಬೇಕಾದರೂ ತಗೊಳ್ಬೋದು. ನಾನೊಂದು ಕಡೆ ಸ್ತ್ರೀಯರಿಗೆಲ್ಲ ಪಾಠ ಮಾಡಿದೆ. ತುಂಬ ಚೆಂದ ಕೇಳಿದರು. ಕೊನೆಗೆ ಕೇಳಿದೆ, ಈ ಜನ್ಮದ ಗಂಡ ಮುಂದಿನ ಜನ್ಮದಲ್ಲೂ ಬೇಕು ಅನ್ನೋರು ಕೈ ಎತ್ತಿ ಅಂತ ಕೇಳಿದೆ. ಯಾರೂ ಕೈ ಎತ್ತಲಿಲ್ಲ. ಪುಣ್ಯ ನನ್ನ ಹೆಂಡ್ತಿನ ಕರ್ಕೊಂಡು ಹೋಗಿರಲಿಲ್ಲ. ಕರ್ಕೊಂಡು ಹೋಗಿದ್ರೆ ಅವಳು ಎತ್ತುತ್ತಾ ಇಲ್ಲೋ ಅಂತ ಭಾವ. ನಮಗೆ ಎಷ್ಟು ಖುಷಿ ನೋಡಿ, ಪುರಾಣಕ್ಕೆ ಬಂದಿದ್ದು ಎಲ್ಲರಿಗೂ. ಈ ಜನ್ಮದ ಹೆಂಡತಿ ಮುಂದಿನ ಜನ್ಮಕ್ಕೆ ಸಿಗುವುದಿಲ್ಲಂತೆ. ಹಬ್ಬ, ಒಳ್ಳೆ ವಿಷಯ ಹೇಳಿದರು ಭಟ್ರು ಅಂತ. ಗಂಡನೂ ಸಿಗಲ್ಲ, ಹೆದರಬೇಡಿ, ಹೆಂಡತಿಯೂ ಸಿಗಲ್ಲ. ತಪಸ್ಸಿನಿಂದ ಸಿಗುವಂತಹದ್ದದು. ಕೃಷ್ಣನಿಗೆ ಯಾವ ಜನ್ಮಕ್ಕೆ ಹೋದರೂ ಹೆಂಡತಿ ಬದಲಾಗಲ್ಲ. ಸ್ವರಮಣ ಅವನು, ಹೆಂಡತಿ ಬೇಕಾಗಿಲ್ಲ. ಹೆಂಡತಿಗೆ ಕೃಷ್ಣ ಬೇಕು. ಒಳಗಡೆಯಿಂದ ತೃಪ್ತಿಯನ್ನು ಪಡೆದವನು, ಹೊರಗಡೆಯಿಂದ ಅಲ್ಲ. ಹಾಗಾಗಿ ಅವಳನ್ನು ಸೊಂಟ ಹಿಡಿತಾನೋ, ಕೈ ಹಿಡಿತಾನೋ, ಕೆನ್ನೆಯೇ ಹಿಡಿತಾನೋ, ಅವನಿಗದು ದೋಷ ಅಲ್ಲ.
ಜಗತ್ತಿನ ಜನಗಳು ಹೀಗೆ ಮಾಡಬಾರ್ದು ಅಂತ ಮೂಲಮಾಧವ ಕ್ಷೇತ್ರಕ್ಕೆ ಹೋಗಿ ವೈಭವದಲ್ಲಿ ಕೃಷ್ಣ ಮದುವೆ ಮಾಡಿಕೊಂಡ ರುಕ್ಮಿಣಿಯನ್ನು. ಅತ್ಯಂತ ವೈಭವದ ಕಲ್ಯಾಣ. ಮೂಲಮಾಧವ ಕ್ಷೇತ್ರದಲ್ಲಿ ಆನೆಗಳೇ ತಮ್ಮ ಸೊಂಡಿಲಿನಿಂದ ತೋರಣಗಳನ್ನು ನಿರ್ಮಾಣ ಮಾಡಿದವಂತೆ, ಕುದುರೆಗಳೇ ತಮ್ಮ ಬಾಲದಿಂದ ಚಾಮರಗಳನ್ನು ಬೀಸಿದವಂತೆ, ಕತ್ತೆಗಳು ಬಂದಿದ್ವಂತೆ ಕೃಷ್ಣನ ಕಲ್ಯಾಣಕ್ಕೆ. ಕತ್ತೆಗಳು ಯಾಕೆ ಬಂದು ಅಂದರೆ, ಒಬ್ಬೊಬ್ಬರು ಮದುವೆಗೆ ಬಂದವರಿಗೆ 40 kg ನೆಕ್ಲೆಸ್ ದಾನ ಮಾಡಿದಂತೆ ಬಂಗಾರದ್ದು, ಅದನ್ನು ಹೊತ್ಕೊಂಡು ಬರಲಿಕ್ಕೆ ಕತ್ತೆಗಳು ಬಂದಿದ್ವಂತೆ. ತಾನು ಕಲ್ಯಾಣ ಮಾಡಿಕೊಳ್ಳೋಕ್ಕಿಂತ ಮೊದಲು ಕೃಷ್ಣ ಒಂದು ಗಂಡು ಕತ್ತೆಗೂ ಹೆಣ್ಣು ಕತ್ತೆಗೂ ಕಲ್ಯಾಣ ಮಾಡಿದನಂತೆ. ರುಕ್ಮಿಣಿ ಕಲ್ಯಾಣದ ಕಥೆ ಕೇಳಿ ಎಂಥ ಕತ್ತೆ ಇದ್ರೂ ಮದುವೆ ಆಗುತ್ತೆ ಅಂತಾರೆ ಜ್ಞಾನಿಗಳು. ಇನ್ನು ನಿಮ್ಮ ಮನೆಯಲ್ಲಿರೋರಿಗೆ ನಾನು ಕತ್ತೆ ಅಂತ ಹೇಳಿದ್ದಲ್ಲ, ಮದುವೆ ಆಗದೇ ಇದ್ದವ್ರಿಗೂ ಮದುವೆ ಮಾಡಿಸುವ ಕಲ್ಯಾಣದ ಕಥೆ. ಒಬ್ಬರು ಮನೆಯಲ್ಲಿ ಬೆಂಗಳೂರಿನಲ್ಲಿ 2 ಗಂಡು ಮಕ್ಕಳು ಮದುವೆ ಆಗಲಿಲ್ಲ ಅಂತ ರುಕ್ಮಿಣಿ ಕಲ್ಯಾಣದ ಕಥೆ ಹೇಳಿಸಿದರು. ಹೋಗಿ ಹೇಳಿದೆ, 3 ತಿಂಗಳಾಯಿತು ಮದುವೆ ಆಗಲಿಲ್ಲ. ಇನ್ನೊಮ್ಮೆ ಹೇಳಿ ಅಂದರು. ಇನ್ನೊಮ್ಮೆ ಹೇಳಿದೆ, ಒಟ್ಟಿಗೆ 2 ಮಕ್ಕಳಿಗೂ ಮದುವೆ ಆಯಿತು. ಈಗ ಅವ್ರ ಮನೆಯೆಲ್ಲ ನಂದಗೋಕುಲ. 6 ಜನ ಮಕ್ಕಳಿದ್ದಾರೆ 2 ಗಂಡು ಮಕ್ಕಳಿಗೆ. ಇದು ಕಲ್ಯಾಣದ ಕಥೆ. ದೇವರ ನಾಮಗಳು, ದೇವರ ಕಥೆಗಳು ಮಂತ್ರದ ಬಲ ಕೊಡುತ್ತೆ, ವಿಶ್ವಾಸ ಇರಬೇಕು. ಹಾಗೆ ಕೃಷ್ಣ ಎಲ್ಲ ಭಕ್ತರನ್ನು ಕರ್ಕೊಂಡು ಹೋದ, ಅವರಿಗೆಲ್ಲ ಕಲ್ಯಾಣ ಮಾಡಿದ. ಕೊನೆಗೆ ತಾನು ಕಲ್ಯಾಣ ಮಾಡಿಕೊಳ್ಳಿಕ್ಕೆ ತಯಾರಾದ. ನಾವೆಲ್ಲ ಮದುವೆ ಮಾಡಿಕೊಳ್ಬೇಕಾದ್ರೆ ಭಟ್ರು ಹೇಳಿಸುವ ಮಂತ್ರ ಯಾವುದು ಗೊತ್ತಾ? ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನ. ನೀನು ಕುತ್ತಿಗೆಗೆ ಮಾಂಗಲ್ಯ ಧಾರಣೆ ಮಾಡ್ತೇನೆ, ನನ್ನ ಒಬ್ಬನನ್ನು ಕೈ ಬಿಡಬೇಡ. ನೀನು ಅತ್ತೆ ಮಾವನ ಬಿಡ್ತೀಯೋ, ಅಪ್ಪ ಅಮ್ಮನ ಬಿಡ್ತೀಯೋ, ಏನು ಬಿಡ್ತೀಯೋ, ನನಗೊಂದು ಡೈವರ್ಸ್ ಕೊಡಬೇಡ, ಮಮ ಜೀವನ ಹೇತುನ. ಆದರೆ ಕೃಷ್ಣ ಕಲ್ಯಾಣ ಮಾಡಬೇಕಾದ್ರೆ ಮಾಂಗಲ್ಯಂ ತಂತುನಾನೇನ ಜಗಜ್ಜೀವನ ಹೇತುನ. ನನ್ನ ಸ್ವಾರ್ಥಕ್ಕೆ ಅಲ್ಲ ಈ ಕಲ್ಯಾಣ, ಜಗತ್ತಿಗೆಲ್ಲ ಯಾರ್ಯಾರ ಬದುಕಿನಲ್ಲಿ ವಿರಸಗಳಿದೆ, ಯಾರ್ಯಾರ ಬದುಕಿನಲ್ಲಿ ಇನ್ನೂ ಸಂಸಾರವೇ ಆರಂಭ ಆಗಿಲ್ಲ, ಆ ಎಲ್ಲ ವ್ಯಥೆಗಳನ್ನು ಪರಿಹಾರ ಮಾಡುವ ಶಕ್ತಿ ಮಂತ್ರದ ಬಲ ಇರೋದು ರುಕ್ಮಿಣಿ ಕಲ್ಯಾಣದ ಕಥೆಗೆ. ಇದು ಚಾಲೆಂಜ್ ಅಂತಾರೆ ಜ್ಞಾನಿಗಳು. ಇದನ್ನು ಅನುಭವಿಸಬೇಕು. ಕೃಷ್ಣ ಹೇಳಿದ, ನನ್ನ ಅಪ್ಪ ಅಮ್ಮ ಬರಲಿಲ್ಲ, ನನ್ನ ಭಕ್ತರೇ ನನಗೆ ಅಪ್ಪ ಅಮ್ಮ. ಒಂದಷ್ಟು ಜನ ರುಕ್ಮಿಣಿ ಪಕ್ಷಕ್ಕೆ ಸೇರಿಕೊಳ್ಳಿ, ಒಂದಷ್ಟು ಜನ ಕೃಷ್ಣನ ಪಕ್ಷಕ್ಕೆ ಸೇರಿಕೊಳ್ಳಿ, ನೀವೇ ಸೇರಿ ಕಲ್ಯಾಣ ಮಾಡಿ, ಇನ್ನು ನಿಮ್ಮ ಜವಾಬ್ದಾರಿ, ನನ್ನ ಜವಾಬ್ದಾರಿ ಮುಗೀತು ಅಂತಾನೆ ಕೃಷ್ಣ. ಎಲ್ಲ ರುಕ್ಮಿಣಿ ಪಕ್ಷಕ್ಕೆ ಹೋಗಿ ಸೇರ್ಕೊಂಡ್ಬಿಡ್ತಾರೆ. ಕೃಷ್ಣನ ಪಕ್ಷದಲ್ಲಿ ಜನವೇ ಇಲ್ಲ. ನಾನು ನಿನ್ನೆ ಹೇಳಿದನಲ್ಲ, ದೇವರ ಜೊತೆಗಿರೋರು 2, ಭಟ್ರು ಬೀಗ ಹಾಕೋ ವಾಚ್ಮ್ಯಾನ್ 2. ಲಕ್ಷ್ಮೀ ಸಂಪಾದನೆಗೆ ಎಲ್ಲರೂ ಓಡಿ ಹೋಗ್ತಾರೆ. ಎಲ್ಲ ರುಕ್ಮಿಣಿ ಪಕ್ಷ ಅಂದರೆ ಲಕ್ಷ್ಮಿಯ ಪಕ್ಷ. ಕೃಷ್ಣನ ಪಕ್ಷದವರು ಹೇಳ್ತಾರೆ, ಪರವಾಗಿಲ್ಲ, ರುಕ್ಮಿಣಿ ಪಕ್ಷದಲ್ಲೇ ನಿಂತುಕೊಳ್ಳಿ. ನೀವು ಸಂಪಾದನೆ ಮಾಡಿದ ರುಕ್ಮಿಣಿಯನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡುವುದಾದರೆ ನಿಮ್ಮ ದುಡ್ಡನ್ನು ಸತ್ಕರ್ಮಗಳಿಗೆ ದಾನ ಮಾಡಿ. ಇಂಥ ಭಾಗವತ, 10 ಜನಕ್ಕೆ ಅನ್ನದಾನ ಸಮರ್ಪಣೆ ಮಾಡಿ. ಅದಕ್ಕೆ ಆ ಹಣಕ್ಕೆ ಮೌಲ್ಯ ಬರುತ್ತೆ. ಇಲ್ಲ ಆದರೆ ಎಲ್ಲೆಲ್ಲೋ ದೇವರು ತಗೊಳ್ಳಿಕ್ಕೆ ಗೊತ್ತು ಅವನಿಗೆ. ಸುಮ್ಮನೆ ಒಂದು ಆಕ್ಸಿಡೆಂಟ್ ಆಯಿತು 4 ಲಕ್ಷ ಅಂತಾರೆ. ಕಾಯ್ತಾ ಇರುತ್ತೆ ಆಸ್ಪತ್ರೆಗಳು. ನಾನು ಹೆದರಿಸ್ತಾ ಇಲ್ಲ ನಿಮ್ಮನ್ನು, ನಿಮಗೆ ಯಾರಿಗೂ ಅಂಥ ಆಪತ್ತೇ ಇಲ್ಲ. ನೀವು ಕೊಡಲಿಲ್ಲ ಅಂದರೂ ನಿಮಗೆ ಆಪತ್ತಿಲ್ಲ. ಯಾಕೆಂದರೆ ಕೃಷ್ಣನಿಗೆ ಸಮಯ ಕೊಟ್ಟಿದ್ದೀರಿ, ದೇವರು ನಿಮಗೆ ಮೋಕ್ಷದಲ್ಲಿ ಸ್ಥಾನ ಕೊಡ್ತಾನೆ. ಯಾರು ದೇವರಿಗೆ ಸಮಯ ಕೊಡ್ತಾರೆ ಅವರಿಗೆ ದೇವರು ಸ್ಥಾನ ಕೊಡ್ತಾನೆ. ಅಂತಹ ಕರುಣಾಸಂಪನ್ನ ದೇವರು. ರುಕ್ಮಿಣಿ ಪಕ್ಷದವರು ಹೇಳಿದ್ರಂತೆ, ಕೃಷ್ಣ ನಾನು ರುಕ್ಮಿಣಿಯನ್ನು, ಅವರ ಮಕ್ಕಳೇನಲ್ಲ, ಆದರೂ ಅವ್ರಿಗೊಂದು ಚಾನ್ಸು. ನಾವು ರುಕ್ಮಿಣಿಯನ್ನು ಕೊಡಬೇಕಾದ್ರೆ ಕೆಲವು ಕಂಡೀಷನ್ಸ್ ಇದೆ. ಕಷ್ಟದ ಕೆಲಸಗಳನ್ನು ಹೇಳಲಿಲ್ಲ ಅಂದರೆ ಮಾತ್ರ. ಕೆಲವರು ಹೇಳ್ತಾರೆ ಮನೆಯಲ್ಲಿ ಎಲ್ಲ ವ್ಯವಸ್ಥೆ ಇದ್ದರೆ ಕನ್ಯಾದಾನ, ಕಸ ಗುಡಿಸಲಿಕ್ಕೆ ವಾಕ್ಯೂಮ್ ಕ್ಲೀನರ್ ಇರಬೇಕು, ಅಡುಗೆ ಮಾಡಲಿಕ್ಕೆ ಪ್ರೆಸ್ಟೀಜ್ ಇರಬೇಕು, ಅದು ಕುಯ್ಯು ಅಂತ ಕೂಗುತ್ತೆ, ಅದು ಕರೆದು ಅಡುಗೆ ಆಯಿತು ಬನ್ನಿ ಅಂತ. ಅದಾದಮೇಲೆ ಹತ್ತಲಿಕ್ಕೆ, ಮಹಡಿ ಹತ್ತಲಿಕ್ಕೆ ಲಿಫ್ಟ್ ಇರಬೇಕು, ಬಾಗಿಲು ತೆಗಿಲಿಕ್ಕೆ ರಿಮೋಟ್ ಇರಬೇಕು, ಗಂಡನೂ ರಿಮೋಟ್ ಕಂಟ್ರೋಲಲ್ಲೇ ಇರಬೇಕು, ಕೂತ್ಕೊಂಡ್ರೆ ಕೂತ್ಕೊಳ್ಬೇಕು, ಏಳು ಅಂದರೆ ಏಳಬೇಕು. ಇಷ್ಟು ಕಂಡೀಷನ್. ಇನ್ನು ಯಾರ್ಯಾರನೋ ಬೇರೆ ಬೇರೆ ಮನೆಯವ್ರನ್ನೆಲ್ಲ ಕರೆದು ಊಟಕ್ಕೆ ಬನ್ನಿ ಅಂತ ಕರೀಲಿಕ್ಕಿಲ್ಲ. ಅದಕ್ಕೆಲ್ಲ ಬೇರೆ ದೇವಸ್ಥಾನದಲ್ಲಿ ಊಟ ಹಾಕಿಸ್ಬೇಕು. ಮನೆಯಲ್ಲಿ ಭಾರದ ಕೆಲಸ ಎಲ್ಲ ಹೇಳುವ ಹಾಗಿಲ್ಲ. ಮನೆ ಗಂಡನಿಗೆ ಮಾತ್ರ ಸೇವೆ ಮಾಡ್ತಾಳೆ ರುಕ್ಮಿಣಿ. ನೀನು ಭಾರದ ಕೆಲಸ ಹೇಳಬಾರ್ದು, ಕಷ್ಟ ಕೊಡಬಾರ್ದು ನಮ್ಮ ಮಗಳಿಗೆ. ಕೃಷ್ಣನ ಪಕ್ಷದವರು ಹೇಳ್ತಾರೆ, ಗಂಡನಿಗೊಂದು ಉಪಚಾರ ಮಾಡ್ತಾಳಲ್ವ ಸಾಕು, ಮಕ್ಕಳಿಗೆ ಉಪಚಾರ ಮಾಡೋದು, ಹುಟ್ಟಿದ ಮಕ್ಕಳಿಗೆ ಉಪಚಾರ ಮಾಡ್ತಾಳಲ್ವ ಸಾಕು, ಮತ್ತು ಮನೆ ಕಸ ಗುಡಿಸ್ತಾಳೆ, ಇನ್ನೊಬ್ಬರ ಮನೆ ಕೆಲಸ ಮಾಡೋದು ಬೇಡ, ನಮ್ಮ ದೇವರ ಮನೆಯ ಅಂಗಣ ಗುಡಿಸ್ತಾಳಲ್ವ ಸಾಕು. ಅದಕ್ಕೆ ರುಕ್ಮಿಣಿ ಪಕ್ಷದವರು ಹೇಳಿದರು, ಅಷ್ಟು ಮಾಡ್ತಾಳೆ ನಮ್ಮ ಮಗಳು. ಯಾವುದು ದೇವರ ಮನೆ? 14 ಮಹಡಿಯ ಉಪ್ಪರಿಗೆ 14 ಲೋಕ ಒಮ್ಮೆ ಕಸ ಗುಡಿಸಿದರೆ ಸಾಕು. ದೇವರ ಮಕ್ಕಳು ಯಾರು? ಬ್ರಹ್ಮ, ರುದ್ರ, ಇಂದ್ರ. ಬ್ರಹ್ಮನಿಗೆ 4 ಮಂಡೆ, ಅದಕ್ಕೆ ಅಲಂಕಾರ ಮಾಡಬೇಕು. ರುದ್ರನಿಗೆ 5 ಮುಖ, ಅದಕ್ಕೆ ಅಲಂಕಾರ ಮಾಡಬೇಕು. ಗಣಪತಿಗೆ 2 ಮುಖ, ಸೊಂಡಿಲಿಗೆ ಎತ್ತಿ ಆಹಾರ ಹಾಕಬೇಕು. ಹೀಗೆ 33 ಕೋಟಿ ದೇವತೆಗಳಿಗೆ ಆಹಾರವನ್ನು ಕೊಟ್ಟು ಗಂಡನಿಗೆ ಅಡಿಗೆ ಮಾಡಿ ಛತ್ರ ಚಾಮರ ಎಲ್ಲ ಹಾಕಿ ಕಾಲು ಒತ್ತಿ ತಾಂಬೂಲ ಕೊಟ್ಟರೆ ಸಾಕು, ಜಾಸ್ತಿ ಕೆಲಸ ಕೊಡೋದಿಲ್ಲ ಅಂತ.
ಅದಕ್ಕೆ ರುಕ್ಮಿಣಿ ಪಕ್ಷದವರು ಹೇಳ್ತಾರೆ, ಇಷ್ಟೇ ಕೆಲಸವ? 14 ಲೋಕಗಳನ್ನು ರಕ್ಷಣೆ ಮಾಡೋಳು ಲಕ್ಷ್ಮೀದೇವಿ. ಇದನ್ನು ಲೀಲಾ ಕಟಾಕ್ಷದಲ್ಲಿ ಮಾಡ್ತಾಳೆ. ಕಣ್ಣಿನ ಕಡೆಗಣ್ಣಿನ ನೋಟದಲ್ಲಿ ಮಾಡುವ ತಾಕತ್ತಿದೆ ಲಕ್ಷ್ಮೀದೇವಿಯಲ್ಲಿ. ಸೃಷ್ಟಿ ಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತಿ ಬಂಧ ಮೋಕ್ಷಾ ಯಸ್ಯ ಅಪಾಂಗಲವ ಮಾತ್ರತ ಊರ್ಜಿತಾ ಸ ಶ್ರೀರ್ಯತ್ಕಟಾಕ್ಷ ಬಲವತ್ಯಜಿತಂ ನಮಾಮಿ. ಕಡೆಗಣ್ಣಿನ ನೋಟದಿಂದ 14 ಲೋಕವನ್ನು ರಕ್ಷಣೆ ಮಾಡುವ ಸಾಮರ್ಥ್ಯ ರುಕ್ಮಿಣೀ ದೇವಿಯಲ್ಲಿ ಇದೆ. ಇವತ್ತಿನ ಮನೆಯ ಹೆಣ್ಮಕ್ಕಳಿಗೂ ಅದೇ, ಎಲ್ಲ ಲೀಲಾ ಕಟಾಕ್ಷದಲ್ಲೇ ಮಾಡ್ತಾರೆ. ಓಯ್ ಜಾನೆ ಪಸಂದ್ ಬಂದು ಇಜಿಲೆ ಅಂತ ಅರ್ಥ. ಲೀಲಾ ಕಟಾಕ್ಷ ಭರತನಾಟ್ಯ ಕಲಾವಿದೆಯರು ಕಣ್ಣಿನ ನೋಟದಿಂದಲೇ ಎಲ್ಲ ಕೆಲಸ. ಅವರು ಸೂಚನೆ ಮಾಡಿದರೆ ಸಾಕು, ಗಂಡ ಪಾತ್ರೆ ಹಿಡ್ಕೊಂಡು ಬಂದಲ್ಲಿ ಇಡ್ತಾನೆ. ಎಲ್ಲ ಒಳ್ಳೆಯವರಿದ್ದಾರೆ, ನಿಮಗೆ ಯಾರಿಗೂ ಹೇಳಿದ್ದಲ್ಲ ಪಾಪ, ನಿಮ್ಮೆಲ್ಲ ಮಾತು ಕೇಳ್ತಾರೆ ಅವರು. ಹೀಗೆಲ್ಲ ಇದೆ ಕಥೆಗಳು. ವಿನೋದದ ಕಥೆಗಳ ಜೊತೆಗೆ ಭಗವಂತ ವಿಶ್ವವನ್ನು ಆಳುವ ಕಥೆಯನ್ನು ಹೇಳಿದ್ದಾರೆ. ರುಕ್ಮಿಣಿ ಕಲ್ಯಾಣಕ್ಕೆ ಹೋಗದೇ ಇದ್ದವರೇ ಇಲ್ಲಂತೆ, ಎಲ್ಲರೂ ರುಕ್ಮಿಣಿ ಕಲ್ಯಾಣಕ್ಕೆ ಹೋದರು. ಆದರೆ ಆ ದ್ವಾರಕೆಯ ಮಣ್ಣಿನ ಧೂಳುಗಳು ಮಾತ್ರ ಸಾವಿರಾರು ಜನ ಸೈನಿಕರು, ದನ ಹಸು ಕರು ಒಂಟೆ ಕುದುರೆ ಸೈನಿಕರು, ಈ ಭಕ್ತರು ಎಲ್ಲರೂ ಹೋಗಬೇಕಾದ್ರೆ ಅವರ ಪಾದದ ಆಘಾತದಿಂದ ಧೂಳೆಲ್ಲ ಆಕಾಶದ ತುಂಬ ತುಂಬಿಕೊಂಡು ಬಿಟ್ಟಿದೆಯಂತೆ. ಕೆಲವರು ಹೆಣ್ಮಕ್ಳು ಕಾಮೆಂಟ್ಸ್ ಮಾಡಿದ್ರಂತೆ, ನೋಡಿ ಅದು ಜಡ, ನಾವು ಚೇತನ, ನಾವೆಲ್ಲ ರುಕ್ಮಿಣಿ ಕಲ್ಯಾಣಕ್ಕೆ ಹೋಗ್ತಾ ಇದ್ದೇವೆ, ಆ ಧೂಳಿನ ಕಣಗಳಿಗೆ ಬುದ್ಧಿ ಇಲ್ಲ, ಹಾಗಾಗಿ ಅದು ಆಕಾಶಕ್ಕೆ ಹೋಗ್ತಾ ಇದೆ ಕಾಮೆಂಟ್ ಮಾಡಿದ್ರಂತೆ. ಆವಾಗ ಆಕಾಶದಲ್ಲಿದ್ದ ಧೂಳಿನ ಕಣಗಳು ಚಪ್ಪಾಳೆ ತಟ್ಟಿ ಹೇಳಿದಂತೆ, ಓಯ್ ಹೆಣ್ಮಕ್ಕಳೇ ಹಾಗೆ ಹೇಳಬೇಡಿ, ರುಕ್ಮಿಣಿ ಕಲ್ಯಾಣಕ್ಕೆ ಹೋಗುವ ಸಜ್ಜನರ ಪಾದ ತಾಗಿದ ಪುಣ್ಯದಿಂದ ನಾವು ಮೋಕ್ಷಕ್ಕೆ ಹೋಗ್ತಾ ಇದ್ದೇವೆ ಅಂತ ಚಪ್ಪಾಳೆ ತಟ್ಟಿ ಹೇಳಿದವಂತೆ. ರುಕ್ಮಿಣಿ ಕಲ್ಯಾಣಕ್ಕೆ ಹೋಗುವವರ ಪುಣ್ಯ ಅಷ್ಟು ದೊಡ್ಡದು. ಯಾರು ಕೃಷ್ಣನ ಕಥೆಯನ್ನು ಕೇಳ್ತಾರೆ, ರುಕ್ಮಿಣಿ ಕಲ್ಯಾಣದ ಕಥೆಯನ್ನು ಕೇಳ್ತಾರೆ, ಅವರಿಗೆ ಅಧೋಲೋಕಗಳಿಲ್ಲ, ಊರ್ಧ್ವಲೋಕಗಳಿದೆ. ವಕ್ತಿ ತ್ರಿವಿಷ್ಟಪಗತಿಂ ಗತ ಮೇಧಸೋಪಿ. ಪುರಾಣದಲ್ಲಿ ಹೇಳ್ತಾರೆ, ಧೂಳಿನ ಕಣಗಳು ಕೂಡ ಪಾಠ ಮಾಡಿದವು, ದೇವರ ಕಥೆ ಕೇಳಿದವರಿಗೆ ಅಧಪ್ಪತನ ಇಲ್ಲ, ಎಲ್ಲ ಊರ್ಧ್ವಲೋಕಗಳಿಗೆ ಹೋಗ್ತಾರೆ. ಅಂತಹ ಶ್ರೇಷ್ಠವಾದದ್ದು ರುಕ್ಮಿಣಿ ಕಲ್ಯಾಣದ ಕಥೆ. ಇಂಥ ಕೃಷ್ಣ ಎಲ್ಲ ಭಕ್ತರ ನಡುವೆ ನಿಂತು ಅವರ ಪ್ರಾರ್ಥನೆಗೆ ಅನುಗುಣವಾಗಿ ಜಗತ್ತಿನ ಕಲ್ಯಾಣಕ್ಕೋಸ್ಕರ ರುಕ್ಮಿಣಿಯನ್ನು ಸ್ವೀಕಾರ ಮಾಡಿದ. ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತೆ ತೇಂಗ್ರಿಯುಗಂ ಸ್ಮರಾಮಿ ಸೀತಾಪತೆ ತೇಂಗ್ರಿಯುಗಂ ಸ್ಮರಾಮಿ. ಆ ಸೀತಾಪತಿಯಾದ ರಾಮಚಂದ್ರ, ರುಕ್ಮಿಣೀಪತಿಯಾದ ಕೃಷ್ಣ, ಲಕ್ಷ್ಮೀಪತಿಯಾದ ನಾರಾಯಣ ಎಲ್ಲ ಒಂದೇ. ಜಗತ್ತಿನ ಕಲ್ಯಾಣಕ್ಕೋಸ್ಕರ ಭಗವಂತ ಕಲ್ಯಾಣವನ್ನು ಮಾಡಿಕೊಂಡ. ಅತ್ಯಂತ ಶ್ರೇಷ್ಠವಾದ 5ನೇ ದಿನ ರುಕ್ಮಿಣಿ ಕಲ್ಯಾಣದ ಕಥೆ ಹೇಳಬೇಕಂತೆ. ಯಾರ್ಯಾರ ಮನಸ್ಸಿನಲ್ಲಿ ನೂರಾರು ಬರೀ ದಾಂಪತ್ಯ ಜೀವನ ಅಲ್ಲ, ಅದರ ಹಿನ್ನೆಲೆಯಲ್ಲಿರುವ 1000 ಸಮಸ್ಯೆಗಳು, ಅದಕ್ಕೆ ಚಿಕಿತ್ಸೆ ಆಗಲಿ. ಜ್ಯೋತಿಷ್ಯದಲ್ಲಿ ಪಂಚಮೇ ಕಾರ್ಯಸಿದ್ಧಿ ಅಂತ ಹೇಳಿದ್ದಾರೆ. 5 ಅನ್ನುವ ತಿಥಿಯಲ್ಲಿ ಎಲ್ಲ ಕಾರ್ಯಸಿದ್ಧಿಗಳಾಗುತ್ತೆ ಅಂತ. ಹಾಗಾಗಿ 5ನೇ ದಿನ ಕೇಳಿದ ಈ ರುಕ್ಮಿಣಿ ಕಲ್ಯಾಣದ ಕಥೆ ಬದುಕಿನ ಎಲ್ಲ ಸಜ್ಜನರ ವ್ಯಥೆಯನ್ನು ಪರಿಹಾರ ಮಾಡಲಿ. ಇದು ಉತ್ಕೃಷ್ಟವಾದ ಸುಖಕ್ಕೆ, ಭೌತಿಕವಾದ ಸುಖಗಳು, ಪರಲೋಕದ ಸುಖಗಳು ಎರಡಕ್ಕೂ ಹೇತುವಾಗುವಂತಹ ಕಥೆ ರುಕ್ಮಿಣಿ ಕಲ್ಯಾಣದ ಕಥೆ. ಎಷ್ಟೋ ಕಥೆಗಳು ತುಂಬ ವಿಸ್ತಾರವಾಗಿದೆ, ನಮ್ಮ ಸಮಯ ಸಂಕ್ಷೇಪ ಆಗುತ್ತೆ, ಕಥೆ ವಿಸ್ತಾರವಾಗಿದೆ. ಆ ಸಮಯಕ್ಕನುಗುಣವಾಗಿ ಕಥೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡಿದ್ದೇನೆ. ಭಗವಂತನ ಪಾದಗಳಲ್ಲಿ ಇಷ್ಟು ಹೊತ್ತು ಕೇಳಿದ ಕಥೆಯನ್ನು ಸಮರ್ಪಣೆ ಮಾಡೋಣ. ಹರಿಪ್ರಿಯತಾಂ ಮಧ್ವೇಶಾರ್ಪಣಮಸ್ತು. ಹರೇ ಹರೇ ಮೇ ಹರಪಾತಕಾನಿ ಹರೇ ಹರೇ ಮೇ ಕುರುಮಂಗಳಾನಿ ಹರೇ ಹರೇ ಮೇ ತವ ದೇಹಿ ದಾಸ್ಯಂ ಹರೇ ಹರೇ ಮೇ ತ್ವಯಿ ಭಕ್ತಿರಸ್ತು. ಹರಯೇ ನಮಃ ಹರಯೇ ನಮಃ ಹರಯೇ ನಮಃ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. 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 ಶ್ರೀರಾಮ ಜಯ ರಾಮ
ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ದಿನದ ಪ್ರವಚನ ಪ್ರಾಯೋಜಕರು ಶ್ರೀಮತಿ ಸಪ್ನಾ ಮತ್ತು ಶ್ರೀ ಪ್ರಕಾಶ್ ಪುತ್ರರಾಯ ಆಲಡ್ಕ ಇವರು ವೇದಿಕೆಗೆ ಬಂದು ಆಚಾರ್ಯರಿಂದ ಪ್ರಸಾದವನ್ನು ಸ್ವೀಕರಿಸಬೇಕು ಅಂತ ವಿನಂತಿಸಿಕೊಳ್ಳುತ್ತಿದ್ದೇವೆ. ಪ್ರವಚನದ ಬಳಿಕ ಫಲಹಾರದ ವ್ಯವಸ್ಥೆ ಇರ್ತದೆ. ಅದರಿಂದ ನಾಳೆ ದಿನ ಮಂತ್ರಾಕ್ಷತೆ ಇರ್ತದೆ. ಆದ ಕಾರಣ ನಿಮ್ಮ ದೈನಂದಿನ ಸಮಯದಿಂದ 1 ಗಂಟೆ ಹೆಚ್ಚುವರಿಯನ್ನು ಇಲ್ಲಿ ವ್ಯಯಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಪ್ರವಚನದ ಕೊನೆಯ ದಿನ ಅಂದರೆ 22 ಶುಕ್ರವಾರ, ಆ ದಿನ ಬೆಳಿಗ್ಗೆ 8 ಗಂಟೆಯಿಂದ ಚಕ್ರಾಬ್ಜ ಮಂಡಲ ಪೂಜೆ, ಆನಂತರ ಪ್ರವಚನ, ಅಷ್ಟಾವಧಾನ ಸೇವೆ, ಸಮಾರೋಪ ಸಮಾರಂಭದ ಬಳಿಕ ಪ್ರಸಾದ ಭೋಜನವಿರುತ್ತದೆ. ಆಸ್ತಿಕ ಬಂಧುಗಳಿಗೆ ಈ ವಿಚಾರವನ್ನು ತಿಳಿಸುವುದಕ್ಕೆ ಆಚಾರ್ಯರ ಅಪ್ಪಣೆಯಾಗಿದೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.